हल 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 ಎಸ್ ಎಲ್ರಿಗೂ ನಮಸ್ಕಾರ. ಗುಡ್ ಆಫ್ಟರ್ನೂನ್. ಎಲ್ರದ್ದು ಊಟ ಆಯ್ತಾ? ಸೊ ಆಯ್ತಲ್ಲ ಎಲ್ರದ್ದು ಊಟ? ಸೊ ಇವತ್ತು ನಾವೆಲ್ಲ ಸೇರಿರ್ತಕ್ಕಂತಹದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಹತ್ತೂರಿನಲ್ಲಿ ಹೆಸರನ್ನ ಪಡೆದುಕೊಂಡಿರ್ತಕ್ಕಂಥ ಪುತ್ತೂರಿನಲ್ಲಿ. ಇವತ್ತಿನ ಕಾರ್ಯಕ್ರಮಕ್ಕೆ ಬಹಳ ವಿಶೇಷವಾಗಿ ಬ್ರೈಟ್ ಭಾರತ್ ಅನ್ನುವಂತಹ ಸಂಸ್ಥೆಯ ಸುಂದರವಾಗಿರುವಂತಹ ಕಾರ್ಯಕ್ರಮ ಇವತ್ತಿನ ಗೋಲ್ಡ್ ಹಾಗೇನೆ ಡೈಮಂಡ್ ಇದರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಅಂದ್ರೆ ಓಪನಿಂಗ್ ಸೆರೆಮನಿಗೆ ನಾವೆಲ್ಲ ಸೇರಿದ ನಂತರ ಈ ಸುಂದರವಾಗಿ ಆಗಮಿಸಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಹಲವಾರು ಗಣ್ಯ ಅತಿಥಿಗಳು ನಮ್ಮ ಕಾರ್ಯಕ್ರಮದ ಈ ವೇದಿಕೆಯನ್ನು ಸೇರ್ಕೊಳ್ಳಿಕ್ಕಿದ್ದಾರೆ. ಮೊಟ್ಟ ಮೊದಲನೇದಾಗಿ ಆಗಮಿಸಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಸ್ವಾಗತವನ್ನ ಮಾಡಿಕೊಳ್ತಾ ನಮ್ಮ ಈ ಕುಳಿತಿರ್ತಕ್ಕಂತಹ ಕಾರ್ಯಕ್ರಮದಲ್ಲಿ ಒಂದಷ್ಟು ಮನರಂಜನೆಗಳನ್ನ ಹಾಗೆಯೇ ನಮ್ಮ ಮೈಂಡ್ ಅನ್ನ ಒಂದಷ್ಟು ರಿಲ್ಯಾಕ್ಸ್ ಮಾಡೋದಕ್ಕೆ ಬೇಕಾಗಿ ಕೊಳಲಿನ ವಾದನ ಕೂಡ ಇದೆ. ಸಾಕಷ್ಟು ಮಂದಿ ತಾಯಂದಿರು ಸೇರಿದಿರಿ, ಸಜ್ಜನ ಬಂಧುಗಳು ಸೇರಿದಿರಿ, ಮಾಧ್ಯಮದ ಮಿತ್ರರು ನಮ್ಮ ಜೊತೆಗಿದ್ದೀರಿ. ನಿಮಗೆಲ್ಲರಿಗೂ ಮತ್ತೊಮ್ಮೆ ಬ್ರೈಟ್ ಭಾರತ ಸಂಸ್ಥೆಯ ಗೋಲ್ಡ್ ಹಾಗೆಯೇ ಡೈಮಂಡ್ ಇದರ ಹೊಸ ನೂತನವಾಗಿರುವಂತಹ ಶೋರೂಮ್ ಉದ್ಘಾಟನೆಯ ಕಾರ್ಯಕ್ರಮ ಹಾಗೆಯೇ ಸಭಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿಕೊಡ್ಲಿಕ್ಕಿರ್ತಕ್ಕಂಥವರು ಶ್ರೀಯುತ ಅಶೋಕ್ ಕುಮಾರ್ ರೈ, ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ. ಹಾಗೆಯೇ ವಿಶೇಷ ಆಹ್ವಾನಿತರಾಗಿ ನಮ್ಮ ಜೊತೆಗೆ ಸೇರ್ಕೊಳ್ಳಿಕ್ಕಿದ್ದಾರೆ ರೂಪೇಶ್ ಶೆಟ್ಟಿ, ಚಲನಚಿತ್ರ ನಟ ಹಾಗೆಯೇ ಕನ್ನಡದ ಬಿಗ್ ಬಾಸ್ ವಿಜೇತರು. ಹಾಗೆಯೇ ತುಳುನಾಡಿನ ಮಾಣಿಕ್ಯ ಶ್ರೀಯುತ ಅರವಿಂದ್ ಬೋಳಾರ್, ಜೊತೆಗೆ ಚಲನಚಿತ್ರ ನಟ, ರಂಗಭೂಮಿ ಕಲಾವಿದರು ಕೂಡ ಹೌದು. ಹಾಗೆಯೇ ದೀಪಕ್ ರೈ ಪಾಣಾಜೆ, ಚಲನಚಿತ್ರ ನಟರು ನಮ್ಮನ್ನ ಭೇಟಿಯಾಗ್ಲಿಕ್ಕಿದ್ದಾರೆ. ಅವರ ಜೊತೆಗೆ ಬೆಂಗಳೂರಿನಲ್ಲಿ ನಿರಾಶ್ರಿತರ ಆಶ್ರಮವನ್ನ ನಡೆಸಿರ್ತಕ್ಕಂತಹ ಜನಸ್ನೇಹಿ ಯೋಗೀಶ್ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿರ್ಲಿಕ್ಕಿದ್ದಾರೆ. ಹಾಗೆಯೇ ಆಂಬ್ಯುಲೆನ್ಸ್ ಚಾಲಕರಾಗಿರುವಂತಹ ಹನೀಫ್ KMCC ಇವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಇರ್ಲಿಕ್ಕಿದ್ದಾರೆ. ಇವರೆಲ್ಲರ ಜೊತೆಯಲ್ಲಿ ವಿಶೇಷ ಗಣ್ಯರನ್ನ ಕೂಡ ಇವತ್ತು ನಮ್ಮ ವೇದಿಕೆಯಲ್ಲಿ ನಾವು ಕುಳ್ಳಿರಿಸಿಕೊಂಡು ನಿಮ್ಮ ಮುಂದೆ ಒಂದು ಒಳ್ಳೆಯ ಕಾರ್ಯಕ್ರಮವನ್ನ ಕೊಡ್ಲಿಕ್ಕಿದ್ದಾವೆ. ಶ್ರೀಯುತ ಸಂಜೀವ ಮಠಂದೂರು, ಸಾಜಾ ರಾಧಾಕೃಷ್ಣ ಆಳ್ವ, ಚಂದ್ರಹಾಸ್ ಶೆಟ್ಟಿ, ಮೊಹಮ್ಮದ್ ಬಡಗನ್ನೂರು, ಆಸ್ಗರ್ ಮುಡಿಪು, ನಿಹಾಲ್ P ಶೆಟ್ಟಿ, ಫಾರೂಕ್, ಹಾಗೆಯೇ ಶರೀಫ್ ಬಲ್ನಾಡ್, ರಜಾಕ್ BH, ಹೇಮನಾಥ್ ಶೆಟ್ಟಿ ಕಾವು, ಹಾಜಿ ಇಬ್ರಾಹಿಂ ಸಾಗರ್, ಪ್ರಸನ್ನ ಶೆಟ್ಟಿ ಸಿಜ್ಲರ್, ಡಾಕ್ಟರ್ ಪ್ರಭು N, ನವೀನ್ ಕುಲಾಲ್, ಶಮೀರ್ ಚೆನ್ನಾರ್, ಮೊಹಮ್ಮದ್ ಕುಂಜಿ ಬಾಬಾ, ಮೋನು ಬಪ್ಪಳಿಗೆ, ಬಶೀರ್ ಪರ್ಲಡ್ಕ, ಜೀವಂದರ್ ಜೈನ್, ಅಶ್ರಫ್ ಕಲ್ಲೇಗ, ಶಾಕಿರ್ ಅಳಕೆಮಚಲ್, ಯೂಸುಫ್ ರೆಂಜಲಾಡಿ, ಹಾಗೆಯೇ ನೂರುದ್ದೀನ್ ಸಾಲ್ಮರ, ಹಸೈನಾರ್ ಕೂರ್ನಾಡ್ಕ, ಅಜರ್ ಮಲ್ಲೂರು, ಮೊಹಮ್ಮದ್ ಪರಂಗಿಪೇಟೆ, ಹಾಗೆಯೇ KM ಲತೀಫ್ ಪ್ರತಿಪಾಡಿ. ಇವರೆಲ್ಲರ ಉಪಸ್ಥಿತಿಯೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಕೆಲವು ನಿಮಿಷಗಳಲ್ಲಿ ಪ್ರಾರಂಭ ಮಾಡಿಕೊಳ್ಳಲಿದ್ದೇವೆ. ನಮ್ಮ ಕಾರ್ಯಕ್ರಮದ ವಿಶೇಷ ಆಹ್ವಾನಿತರು ಚಲನಚಿತ್ರ ನಟರು, ಕನ್ನಡದ ಬಿಗ್ ಬಾಸ್ ವಿಜೇತರಾಗಿರುವಂತಹ ರೂಪೇಶ್ ಶೆಟ್ಟಿ ಅವರು ಬಂದಿದ್ದಾರೆ. ನಾವೆಲ್ಲ ಚಪ್ಪಾಳೆಯೊಂದಿಗೆ ಶ್ರೀಯುತ ರೂಪೇಶ್ ಶೆಟ್ಟಿ ಅವರನ್ನ ನಮ್ಮ ಪುತ್ತೂರಿಗೆ ಸ್ವಾಗತವನ್ನ ಮಾಡಬೇಕು ಎಂದು ಕೇಳಿಕೊಳ್ತಾ ಇದ್ದೇವೆ. ಅವರ ಜೊತೆಗೆ ರಂಗಭೂಮಿಯ ಕಲಾವಿದರು, ಚಲನಚಿತ್ರ ನಟರಾಗಿರುವಂತಹ ದೀಪಕ್ ರೈ ಪಾಣಾಜೆ ಅವರು ಬಂದಿದ್ದಾರೆ. ಅವರಿಗೂ
ಚಪ್ಪಾಳೆಯ ಮೂಲಕ ಎಲ್ಲರೂ ನಮ್ಮ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತವನ್ನು ಬಯಸಿಕೊಳ್ಳಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾವೆ. ಹಾಗೆ ಎಲ್ಲ ಗಣ್ಯ ಅತಿಥಿಗಳು ಕೆಲವೇ ನಿಮಿಷಗಳಲ್ಲಿ ನಮ್ಮನ್ನ ಭೇಟಿಯಾಗಲಿಕ್ಕಿದ್ದಾರೆ. ಸೊ ತಮಗೆಲ್ಲರಿಗೂ ಕೂಡ ಬಿಬಿ ಗೋಲ್ಡ್ ಅಂಡ್ ಡೈಮಂಡ್ಸ್ ನ ಈ ಸುಂದರವಾಗಿರುವಂತಹ ಸಭಾ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಮಾಡಿಕೊಳ್ತಾ ಇದ್ದೇವೆ. ಸೊ ಸಾಕಷ್ಟು ಸ್ಕೀಮ್ಗಳನ್ನ ಲಕ್ಕಿ ಸ್ಕೀಮ್ಗಳನ್ನ ನಾವು ನೋಡಿರಬಹುದು. ಪ್ರತಿನಿತ್ಯವೂ ಕೂಡ ಎಲ್ಲೆಂದರಲ್ಲಿ ನಾವು ನೋಡ್ತಾನೆ ಇರ್ತೀವಿ. ನಮ್ಮ ಜೊತೆಗೆ ಮತ್ತೊಬ್ರು ವಿಶೇಷ ಆಹ್ವಾನಿತರು ಬೆಂಗಳೂರಿನಲ್ಲಿ ನಿರಾಶ್ರಿತರ ಆಶ್ರಮವನ್ನು ನಡೆಸ್ತಿರ್ತಕ್ಕಂತಹ ದೇವರ ಮಕ್ಕಳನ್ನೇ ನೋಡ್ತಿರ್ತಕ್ಕಂಥ ಶ್ರೀಯುತ ಜನಸ್ನೇಹಿ ಯೋಗೀಶ್ ಅವರು ಬಂದಿದ್ದಾರೆ. ಅವರಿಗೆ ಕೂಡ ಪ್ರೀತಿಯ ಚಪ್ಪಾಳೆಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸಿಕೊಳ್ಳಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಪುತ್ತೂರಿನ ಮಹಲಿಂಗೇಶ್ವರ ದೇವರ ಸನ್ನಿಧಾನಕ್ಕೆ ಆಗಮಿಸಿರುವಂತಹ ಬಹಳ ದೂರದ ಊರಿನಿಂದ ಆಗಮಿಸಿರುವ ಜನಸ್ನೇಹಿ ಯೋಗೀಶ್ ಅವರಿಗೆ ಸ್ವಾಗತವನ್ನ ಮಾಡಿಕೊಳ್ತಾ ಇದ್ದೇವೆ. ಸುಮಾರು 100ಕ್ಕೂ ಅಧಿಕ ರಸ್ತೆಯ ಬದಿಗಳಲ್ಲಿ ಗೊತ್ತು ಗುರಿ ಇಲ್ಲದೆ, ಮನೆ ಇರದೆ, ಹೆತ್ತವರಿಲ್ಲದೆ, ಕುಟುಂಬಸ್ಥರಿಲ್ಲದೆ ಇರತಕ್ಕಂತಹ ವ್ಯಕ್ತಿಗಳನ್ನ ತಾನೇ ಒಂದು ಆಶ್ರಮವನ್ನ ಪ್ರಾರಂಭ ಮಾಡಿ ಅಲ್ಲಿ ತನ್ನದೇ ಹೆತ್ತವರ ರೀತಿಯಲ್ಲಿ, ತನ್ನ ಮನೆಯವರ ರೀತಿಯಲ್ಲಿ ಸಾಕಿ ಸಲಗ್ತಿರ್ತಕ್ಕಂತಹ ವ್ಯಕ್ತಿ ಶ್ರೀಯುತ ಜನಸ್ನೇಹಿ ಯೋಗೀಶ್ ಅವರು ನಮ್ಮ ಕಾರ್ಯಕ್ರಮವನ್ನು ಸೇರಿಕೊಂಡಿದ್ದಾರೆ. ನಿಮಗೆ ಪ್ರೀತಿಪೂರ್ವಕವಾಗಿರುವಂತಹ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇನೆ. ಸೊ 10 ಕಡೆಗಳಲ್ಲಿ 10 ರೀತಿಯ ಲಕ್ಕಿ ಸ್ಕೀಮ್ ಕೂಪನ್ಗಳನ್ನ, ಸಂಸ್ಥೆಗಳನ್ನ ಆರಂಭ ಆಗಿರೋದು ನೋಡಿದ್ದೇವೆ. ಆದ್ರೆ ಈ ಲಕ್ಕಿ ಸ್ಕೀಮ್ ಕೂಪನ್ನ ಇತಿಹಾಸದಲ್ಲೇ 20 ತಿಂಗಳುಗಳ ಕಾಲ ಒಂದು ಸಮ್ಮರಿಯನ್ನ ನಾನು ನಿಮಗೆ ಹೇಳ್ತಾ ಇರೋದು. ಫಸ್ಟಿಗೆ 20 ತಿಂಗಳುಗಳ ಕಾಲ ಒಂದು ಲಕ್ಕಿ ಸ್ಕೀಮ್ ಕೂಪನ್ ಇದು ನಮ್ಮ ಬ್ರೈಟ್ ಭಾರತ್ ನಡೀತದೆ. ಈ ಪ್ರತಿಯೊಬ್ಬರ ತಲೆಯಲ್ಲಿರ್ತಕ್ಕಂಥ ಯೋಚನೆ, ಈ 20 ತಿಂಗಳಾದ ನಂತರ ನಮಗೆ ಅವರು ಬಹುಮಾನವನ್ನ ಕೊಡಬಹುದಾ, ಅಥವಾ ನಾವು ಕೊಟ್ಟಿರ್ತಕ್ಕಂಥ ಹಣಗಳಿಗೆ ನಮಗೆ ರಿಟರ್ನ್ ಆಗಿ ಸಮಾಧಾನಕರ, ಏನೇ ನಮಗೆ ಅದೃಷ್ಟದಲ್ಲಿ ವಿಜೇತರಾಗದೆ ಇದ್ರೆ ನಾವುಗಳು ಕೊನೆಗೆ ನಮಗೆ ಬಹುಮಾನವನ್ನ ಕೊಡಬಹುದಾ, ಅಥವಾ ನಮ್ಮ ಹಣ ಎಲ್ಲಿ ಪೋಲಾಗಿ ಹೋಗುತ್ತಾ ಅನ್ನುವಂತ ಭಯಗಳಿರುತ್ತೆ. ಅಂತಹ ಭಯಗಳು ಬೇಡ. ನೀವು ಕೊಟ್ಟಿರುವಂತಹ 1 ರೂಪಾಯಿಗಳು ಕೂಡ ನಿಮ್ಮ ಬೆವರಿನ ಹಣವನ್ನ ಮತ್ತೆ ನಿಮಗೆ ಅದೇ ರೀತಿಯಲ್ಲಿ ವರ್ಗಾಯಿಸುವ ಕಾರಣಕ್ಕೆ ಬೇಕಾಗಿ ನಾವು ನಿಮ್ಮೊಂದಿಗೆ ಯಾವ ರೀತಿ ಮಾತನ್ನ ಕೊಟ್ಟು ನಮ್ಮ ಸಂಸ್ಥೆ ಬ್ರೈಟ್ ಭಾರತ್ ಅನ್ನ ಪ್ರಾರಂಭ ಮಾಡ್ತಾ ಇದ್ದೇವೆಯೋ ಅದೇ ರೀತಿಯಲ್ಲಿ ನಡೆದುಕೊಳ್ತಕ್ಕಂತಹ, ಜೊತೆಗೆ ಪಾರದರ್ಶಕತೆಯ ಒಂದು ಅಂಗವಾಗಿ ಕೆಲಸವನ್ನ ಮಾಡ್ತಿರ್ತಕ್ಕಂಥ ಬ್ರೈಟ್ ಭಾರತ್ ಸಂಸ್ಥೆ ನಮ್ಮ ಜೊತೆಗಿದೆ. ನೀವು ಕೊಟ್ಟಿರುವಂತಹ ಹಣಕ್ಕೆ ಖಂಡಿತವಾಗ್ಲೂ ನಾವು ಯಾವತ್ತೂ ಕೂಡ ಆ ಒಂದು ಜವಾಬ್ದಾರಿ ನಿರ್ವಹಿಸ್ತಕ್ಕಂಥ ವ್ಯಕ್ತಿಗಳು ಅನ್ನುವ ಕಾರಣಕ್ಕೆ ನೀವು 20 ತಿಂಗಳುಗಳ ಕಾಲ ಕಾಯ್ಬೇಡಿ. ಕೊನೆಗೆ ನಮ್ಮ ಬಹುಮಾನವನ್ನ ಕೊಡ್ತಾರೆ, ಸಮಾಧಾನಕರ ಬಹುಮಾನವನ್ನ ಕೊಡ್ತಾರೆ ಅಂತ 20 ತಿಂಗಳು ಕಾಯ್ಬೇಕಾಗಿಲ್ಲ. ನೀವು ಮೊದಲಿಗೆ 20,000ವನ್ನ ಕೊಟ್ರೆ ಕೊನೆಗೆ ಕೊಡುವಂತ ಬಹುಮಾನವನ್ನ ಪ್ರಥಮದಲ್ಲೇ ಕೊಡ್ತಕ್ಕಂಥ ಮೊಟ್ಟ ಮೊದಲ ಸಂಸ್ಥೆ ಅಂತ ಹೇಳಿದ್ರೆ ಅದು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲ, ಲಕ್ಕಿ ಸ್ಕೀಮ್ ನ ಇತಿಹಾಸದಲ್ಲೇ ಬ್ರೈಟ್ ಭಾರತ ಸಂಸ್ಥೆ ಅಂತ ಹೇಳೋದಕ್ಕೆ ನಾವು ಹೆಮ್ಮೆ ಪಡಬೇಕಾಗಿದೆ ಇವತ್ತು. ಅಂತ ಒಂದು ಅದ್ಭುತವಾದ ವಿಶ್ವಾಸಕ್ಕೆ ಅರ್ಹವಾಗಿರುವಂತಹ ಸಂಸ್ಥೆ. ಎಲ್ಲ ನಮ್ಮ ಆಮಂತ್ರಣ ಪತ್ರಿಕೆ ಅಥವಾ ಲಕ್ಕಿ ಸ್ಕೀಮ್ ನ ಒಂದು ಪತ್ರಿಕೆಯಲ್ಲಿ ನಾವು ನಮೂದೆಯನ್ನು ಮಾಡಿದ್ದೇವೆ, ಮನೆಯನ್ನ ಕೊಡ್ತೇವೆ ಅಂತ. ಮನೆಯ ಕೆಲಸಗಳು ಪ್ರಾರಂಭಗೊಂಡಿದೆ. ಕಾರನ್ನ ಕೊಡ್ತಕ್ಕಂಥವರಿಗೆ ನಮ್ಮ ಈ ಒಂದು ಸಭಾಂಗಣದ ಸಭಾಭವನದ ಎದುರು ಭಾಗದಲ್ಲಿ ಕಾರುಗಳು, ಬೈಕ್ಗಳು ಶೋ ಆಗ್ತಾ ಇದೆ. ಹಾಗೇನೆ ಗೋಲ್ಡ್ ರಿಂಗ್ ಗಳನ್ನ ಇವತ್ತೇ ನಾವು ಡ್ರಾ ಮಾಡ್ಲಿಕ್ಕಿದ್ದೇವೆ. ಹಾಗೇನೆ ಎಲ್ಲ ರೀತಿಯಲ್ಲೂ ಕೂಡ ಪಾರದರ್ಶಕತೆಗೆ ಯಾವ ರೀತಿಯಲ್ಲಿ ನಾವು ಹೆಸರನ್ನ ಸೂಚಿಸಿದ್ದೇವೆ ಅದನ್ನೇ ಕೊಡ್ತಕ್ಕಂತ ಕೆಲಸಗಳು. ಯಾಕಂದ್ರೆ ಇಲ್ಲಿ 1,000 ಪ್ರತಿ ತಿಂಗಳಿಗೆ ಕಟ್ತಕ್ಕಂಥವ್ರು ಅಬರ್ಗವಾಗಿರುವಂತ ಶ್ರೀಮಂತರಲ್ಲ, ಸಾಮಾನ್ಯ ಬಡತನದ ಕುಟುಂಬದಲ್ಲಿ ಇರತಕ್ಕಂಥವ್ರು. ನಮಗೆ ನಮ್ಮ ಜೀವಮಾನದಲ್ಲಿ ಕೆಲವೊಂದು ಬಾರಿ ಕೆಲವೊಂದು ವಸ್ತುಗಳನ್ನ ಪಡ್ಕೊಳ್ಳೋದಕ್ಕೆ ಕಷ್ಟ ಅಂತ ಹೇಳಿದವರಿಗೆ ನಮ್ಮ ಕನಸನ್ನ ತಲುಪಿಸುವುದಕ್ಕೆ ಬ್ರೈಟ್ ಭಾರತ ಸಂಸ್ಥೆ ಒಂದು ಸೇತುವೆಯಾಗಿ ನಮ್ಮ ಜೊತೆಗಿದೆ. ಅಂತ ಒಂದು ಸಂಸ್ಥೆ ಜೊತೆಗೆ ಕೈ ಜೋಡಿಸಿ ನಮ್ಮ ಜೊತೆಗೆ ವಿಶ್ವಾಸದೊಂದಿಗೆ ಬಂದು ಹೆಜ್ಜೆ ಇರಿಸಿ ಬಂದಿರುವಂತಹ ಎಲ್ಲ ಆತ್ಮೀಯ ಬ್ರೈಟ್ ಭಾರತ ಸಂಸ್ಥೆಯ ಸದಸ್ಯರುಗಳಿಗೆ ಮತ್ತೊಮ್ಮೆ ಸ್ವಾಗತವನ್ನ ಮಾಡಿಕೊಳ್ತಾ ಇದ್ದೇವೆ. ಒಂದು ಕೆಲವೇ ನಿಮಿಷ, 5 ನಿಮಿಷದ ಒಳಭಾಗದಲ್ಲಿ ನಮ್ಮ ಸಭಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಕೊಳ್ತಾ ಇದ್ದೇವೆ. ಬಂದಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರುಗಳಿಗೆ ಹಾಗೆಯೇ ಎಲ್ಲ ಬಂಧುಗಳಿಗೆ ಆದರದ ಸ್ವಾಗತವನ್ನ ಮತ್ತೊಂದು ಬಾರಿ ಮಾಡ್ತಾ ಇದ್ದೇವೆ.
ಬಹಳಷ್ಟು ಮಂದಿ ಎಲ್ಲ ಸದಸ್ಯರುಗಳು ಕಾರ್ಯಕ್ರಮಕ್ಕೆ ಸೇರ್ಕೊಂಡಿದ್ದೀರಿ. ಎಲ್ಲರನ್ನ ಬಹಳ ಪ್ರೀತಿಪೂರ್ವಕವಾಗಿ ಮತ್ತೊಮ್ಮೆ ವೆಲ್ಕಮ್ ಅನ್ನು ಮಾಡಿಕೊಳ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವಾಗಲೇ ಅತಿಥಿಗಳಾಗಿ ಸೇರ್ಕೊಂಡಿರ್ತಕ್ಕಂಥವರು ವಿಶೇಷ ಆಹ್ವಾನಿತರು. ನಮ್ಮದೇ ತುಳುನಾಡಿನ ಮಗ, ಕರ್ನಾಟಕದಾದ್ಯಂತ ತಮ್ಮದೇ ಆಗಿರ್ತಕ್ಕಂತಹ ರೀತಿಯಲ್ಲಿ ವಿಭಿನ್ನವಾಗಿರುವಂತಹ ತನ್ನ ಸರಳ ಸಜ್ಜನಿಕೆಯ ಮೂಲಕವೇ ತಮ್ಮನ್ನು ತಾವು ಗುರುತಿಸಿಕೊಂಡಿರ್ತಕ್ಕಂಥವರು. ಎಲ್ಲೂ ಕೂಡ ಇಡೀ ಕರ್ನಾಟಕವನ್ನ ಗೆಲ್ಲಬೇಕಿದ್ರೆ ತನ್ನ ನೇರ ನುಡಿಯ ಮೂಲಕ ತಾನು ಯಾವ ರೀತಿ ಇದ್ದೇನೆ ಅದೇ ರೀತಿಯ ಪ್ರೀತಿಯನ್ನ ಜನರಿಂದ ಗಳಿಸಿಕೊಂಡ ಕಾರಣದಿಂದ ಇವತ್ತು ಕರ್ನಾಟಕದ ಮನೆ ಮಾತಾಗಿ ಕೇವಲ ಕರ್ನಾಟಕದಿಂದ ಹೊರಭಾಗದಲ್ಲೂ ನಮ್ಮ ತುಳುನಾಡಿನ ಹೆಸರು ಕೇಳ್ತಾ ಇದೆ ಅಂತ ಹೇಳಿದ್ರೆ ಅದು ಶ್ರೀಯುತ ರೂಪೇಶ್ ಶೆಟ್ಟಿ ಅವರ ಮೂಲಕವಾಗಿ. ಅವರು ನಮ್ಮ ಜೊತೆಗೆ ಆಲ್ರೆಡಿ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ವಿಶೇಷ ಆಹ್ವಾನಿತರಾಗಿ ಬಂದಿದ್ದಾರೆ. ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡತಕ್ಕಂತ ಸಮಯ ಬಂದಿದೆ. ಹಾಗೇನೆ ಎಷ್ಟೇ ಒಳಭಾಗದಲ್ಲಿ ನೋವುಗಳಿರ್ಲಿ, ಎಷ್ಟೇ ನಮ್ಮ ಪ್ರತಿನಿತ್ಯದ ಕೆಲಸ ಕಾರ್ಯಗಳನ್ನೆಲ್ಲ ಮುಗಿಸಿದ ಬಳಿಕ ಒಂದಷ್ಟು ಮನರಂಜನೆಗಳು ಬೇಕು ಅಂತ ಹೇಳಿದ್ರೆ ರಂಗಭೂಮಿಯಲ್ಲೂ ಕಾಣ್ತಾರೆ, ಚಲನಚಿತ್ರ ನಟರಾಗಿಯೂ ಇವರು ಕಾಣ್ತಾರೆ. ಇವರು ಕೂಡ ಬಹಳಷ್ಟು ಸರಳ ಸಜ್ಜನಿಕೆಯಿಂದ ನಮ್ಮ ಜೊತೆಗೆ ಇರ್ತಕ್ಕಂಥ ಶ್ರೀಯುತ ದೀಪಕ್ ರೈ ಪಾಣಾಜಿ ಅವರು ನಮ್ಮ ಜೊತೆಗೆ ಸಮಯಕ್ಕೆ ಸರಿಯಾಗಿ ಬಂದು ಕಾರ್ಯಕ್ರಮದಲ್ಲಿದ್ದಾರೆ. ನಿಮ್ಮನ್ನ ಕೂಡ ಮತ್ತೊಮ್ಮೆ ಎಲ್ಲ ಗಣ್ಯರ ಪರವಾಗಿ, ಎಲ್ಲ ಬಂಧುಗಳ ಪರವಾಗಿ ಸ್ವಾಗತವನ್ನ ಮಾಡಿಕೊಳ್ತಾ ಇದ್ದೇವೆ. ಸಮಯ ವ್ಯರ್ಥವಿಲ್ಲ, ನೇರವಾಗಿ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡತಕ್ಕಂತಹ ಸಂದರ್ಭ ಇವಾಗ ಬಂದಿದೆ. ಸೊ ಕೇವಲ 2-3 ನಿಮಿಷಗಳಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಕೊಳ್ತಾ ಇದ್ದೇವೆ. ಯಾಕಂದ್ರೆ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ಅಶೋಕ್ ಕುಮಾರ್ ರೈ ಅವರು ಆಗಮಿಸಲಿಕ್ಕಿದ್ದಾರೆ. ಅವರು ಬಂದ ತಕ್ಷಣ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೇವೆ. ಎಲ್ಲ ಬಂಧುಗಳಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಸ್ವಲ್ಪ ತಡವಾಗಿದೆ, ನೇರ ಪ್ರಸಾರ ಕೂಡ ನಡೀತಾ ಇದೆ. 3 ಚಾನೆಲ್ಗಳಲ್ಲಿ ನೇರ ಪ್ರಸಾರವನ್ನು ಕೂಡ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ ಎಲ್ಲ ಬಂಧುಗಳು ಬೇರೆ ಬೇರೆ ಊರಿನಿಂದ. ಅಂದ್ರೆ ಬ್ರೈಟ್ ಭಾರತ ಸಂಸ್ಥೆಯ ಸದಸ್ಯರುಗಳು ಎಲ್ಲೆಲ್ಲ ಇದ್ದಾರೆ ಅಂತ ಹೇಳಿದ್ರೆ ಪುತ್ತೂರಿನಲ್ಲಿ ಪ್ರಾರಂಭ ಆಗಿರಬಹುದು ನಮ್ಮ ಸಂಸ್ಥೆ, ಆದ್ರೆ ಸಂಪೂರ್ಣವಾಗಿ ದೇಶ ವಿದೇಶಗಳಲ್ಲೂ ಕೂಡ ಕುಳಿತು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾರೆ. ಪ್ರತಿ ತಿಂಗಳು 1,000ದಂತೆ ಹೂಡಿಕೆಯನ್ನ ಮಾಡ್ತಾರೆ. ಅದೆಷ್ಟೋ ಮಂದಿ ಕಳೆದ ಮೊದಲ ಸೀಸನ್ ನ 9 ತಿಂಗಳಲ್ಲಿ ವಿದೇಶದಲ್ಲಿ ಕುಳಿತು ಕೂಡ ಬಹುಮಾನವನ್ನ ಗೆದ್ದಿರ್ತಕ್ಕಂಥ ಅದೆಷ್ಟೋ ಮಂದಿ ನಮ್ಮ ಜೊತೆಗಿದ್ದಾರೆ. ಅಂದ್ರೆ ಪ್ರತಿ ತಿಂಗಳು ಕೂಡ ಕನಸನ್ನ ನನಸು ಮಾಡಿಕೊಳ್ಳುವುದಕ್ಕೆ ಬ್ರೈಟ್ ಭಾರತ ಸಂಸ್ಥೆ ನಮ್ಮ ಜೊತೆಗಿದೆ. ಅಂತಹ ಕನಸನ್ನ ಪೂರೈಸತಕ್ಕಂಥ ಕೆಲಸವನ್ನ ಕೂಡ ಇವತ್ತು ಬ್ರೈಟ್ ಭಾರತ ಸಂಸ್ಥೆ ಮಾಡಿದೆ. ವಿಶ್ವಾಸದ ಪ್ರತೀಕ, ಹೇಳುವುದು ಸುಲಭ, ನಾವು ವಿಶ್ವಾಸವನ್ನ ಗಳಿಸಿಕೊಳ್ತೇವೆ, ವಿಶ್ವಾಸದ ಜೊತೆಗೆ ಹೆಜ್ಜೆಯನ್ನ ಇಡ್ತೇವೆ, ಪಾರದರ್ಶಕತೆಯೊಂದಿಗೆ ನಮ್ಮ ಎಲ್ಲ ಸ್ಕೀಮ್ಗಳನ್ನು ನಾವು ನಡೆಸಿಕೊಳ್ತೇವೆ ಅಂತ. ಆದ್ರೆ ಅದರ ರೀತಿಯಲ್ಲೇ ನಡೆದುಕೊಂಡಿದೆ. ಯಾಕಂತ ಹೇಳಿದ್ರೆ ಈ 2ನೆಯ ಸೀಸನ್ ಪ್ರಾರಂಭ, ಮೊದಲ ಸೀಸನ್ ಮುಗಿದಕ್ಕಿಂತ ಮೊದಲೇ 2ನೆಯ ಸೀಸನ್ ಅನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ ಬ್ರೈಟ್ ಭಾರತ್ ಅವರು. ಆ 2ನೆಯ ಸೀಸನ್ ಕೂಡ ಕೇವಲ 1.5 ತಿಂಗಳು ಅನೌನ್ಸ್ ಆಗಿರುವಂತಹ 1.5 ತಿಂಗಳಲ್ಲಿ ಸದಸ್ಯರುಗಳು ಪೂರ್ತಿಯಾಗಿದ್ದಾರೆ. ಇನ್ನು ಕೆಲವು ಟೋಕನ್ಗಳು ಮಾತ್ರ ಬಾಕಿ ಉಳಿದಿದೆ ಅಂತ ಹೇಳಿದ್ರೆ ಮೊದಲ ಸೀಸನ್ ನಲ್ಲಿ ಕೊಟ್ಟಿರುವಂತಹ ಮಾತನ್ನ ಉಳಿಸಿಕೊಂಡಿರತಕ್ಕಂಥ ರೀತಿಗೆ. ಹಾಗೆ ಮೊದಲ ಸೀಸನಿನ ಅಂತಿಮವಾಗಿರುವಂತಹ 4 ಡ್ರಾಗಳಿದೆ. 18, 19, 17, 18, 19, 20. ಈ 4 ಡ್ರಾಗಳಲ್ಲಿ 1,000 ರೂಪಾಯಿಗೆ ಮನೆಯನ್ನ 2 BHK ಮನೆಯನ್ನ ಕೂಡ ಗೆಲ್ಲತಕ್ಕಂತಹ ಅವಕಾಶಗಳು ಬ್ರೈಟ್ ಭಾರತ ಸಂಸ್ಥೆಯ ಸದಸ್ಯರಿಗಿದೆ. ಜೀವನ ಪೂರ್ತಿ ನಾವು ದುಡಿದು ಹಣವನ್ನ ಕೂಡಿಟ್ರು ಕೂಡ ಕೆಲವೊಂದು ಬಾರಿ ನಮಗೆ ಮನೆಯನ್ನ 2 BHK ಮನೆಯನ್ನ ಕಟ್ಲಿಕ್ಕೆ ಆಗ್ತದ ಅಂತ ಗೊತ್ತಿಲ್ಲ, ಗ್ರಾಮೀಣ ಪ್ರದೇಶದ ಎಲ್ರಿಗೂ ಕೂಡ. ಆದ್ರೆ 1,000ದಲ್ಲಿ ನಮ್ಮ ಅದೃಷ್ಟ ಬದಲಾಗಬಹುದು ಅಂತಹ ಒಂದು ವಿಚಾರಗಳಿದೆ. ಎಲ್ಲ ಅತಿಥಿಗಳು ಆಗಮಿಸ್ತಾ ಇದ್ದಾರೆ. ಮಾನ್ಯ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮವನ್ನು ಸೇರಿಕೊಳ್ಳಿಕ್ಕಿದ್ದಾರೆ. ಕಾರ್ಯಕ್ರಮ ಪ್ರಾರಂಭ ಆದ ನಂತರ ಬಹಳಷ್ಟು ಹೊತ್ತು ಕಾರ್ಯಕ್ರಮ ಇರೋದಿಲ್ಲ. ನಮ್ಮೆಲ್ಲರ ನೆಚ್ಚಿನ ಅತಿಥಿ, ವಿಶೇಷ ಆಹ್ವಾನಿತರ ಮಾತುಗಳಿರುತ್ತದೆ. ಕೆಲವು ನಿಮಿಷಗಳು ಮಾತ್ರ ಈ ಎಲ್ಲ ಕಾರ್ಯಕ್ರಮಗಳೊಂದಿಗೆ ಬಹಳ ವೇಗವಾಗಿ ಕಾರ್ಯಕ್ರಮ ಕೂಡ ಮುಕ್ತಾಯ ಕಾಣಲಿಕ್ಕಿದೆ. ಸೊ ತುಳುನಾಡಿನ ಮಾಣಿಕ್ಯ, ನಮ್ಮೆಲ್ಲರ ಹೃದಯ ಸಿಂಹಾಸನವನ್ನ ನಗುವಿನ ಗಡಲಲ್ಲೇ ತೇಲಿಸಿಕೊಟ್ಟಿರ್ತಕ್ಕಂಥ ಶ್ರೀಯುತ ಅರವಿಂದ್ ಬೋಳಾರ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ನಾವೆಲ್ಲ ಪ್ರೀತಿಯ ಕೈ ಚಪ್ಪಾಳೆಯ ಮೂಲಕ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಕೇವಲ ತುಳು ಮಾತ್ರವಲ್ಲ, ಎಲ್ಲ ಭಾಷೆಗಳ ಚಲನಚಿತ್ರಗಳಲ್ಲಿ ತುಳು ಚಿತ್ರವಂತೂ ಪೋಸ್ಟರ್ ಬಂದ ಕೂಡಲೇ ಫಸ್ಟ್ ಹುಡುಕೋದೇ ಪೋಸ್ಟರ್ ಅಲ್ಲಿ ಅರವಿಂದ್ ಅಣ್ಣ ಇದ್ದಾರ ಅಂತ. ಅಂದ್ರೆ ಅಷ್ಟು ಜನರ ಮನಸ್ಸಲ್ಲಿ ಅವರು ಬಿತ್ತರಿಸತಕ್ಕಂತಹ ನಗುವಿಗೆ ಕಾತರರಾಗಿರ್ತಕ್ಕಂತಹ ಜನವರ್ಗ ಈ ತುಳುನಾಡಿನಲ್ಲಿ. ಬ್ರೈಟ್ ಭಾರತ ಸಂಸ್ಥೆಯವರು ಪ್ರೀತಿಯಿಂದ ಕರೆದಾಗ
ಪ್ರೀತಿಯಿಂದ ಕರೆದಾಗ ಇಲ್ಲ ಅಂತ ಹೇಳಿಲ್ಲ. ಇಂಥ ಒಂದು ಸಂಸ್ಥೆಯ ಜೊತೆಗೆ ತಾನು ಭಾಗವಹಿಸುವುದಾಗಿ ಹೇಳಿ ಸಮಯಕ್ಕೆ ಸರಿ ನಮ್ಮ ಜೊತೆಗೆ ಭಾಗವಹಿಸಿದ್ದಾರೆ. ಪ್ರೀತಿಯ ಸ್ವಾಗತವನ್ನ ಮಾಡ್ತಾ ಇದ್ದೇವೆ. ಎಸ್, ಇವಾಗ ಕಾರ್ಯಕ್ರಮ ನೇರವಾಗಿ ಪ್ರಾರಂಭ ಮಾಡ್ತಾ ಇದ್ದೇವೆ. ಶಾಸಕರು ಬಂದ ತಕ್ಷಣವಾಗಿ ಮತ್ತೆ ನಾವು ಕಾರ್ಯಕ್ರಮವನ್ನ ಅಲ್ಲಿಂದಲೇ ನಾವು ಮುಂದುವರಿಸಲಿಕ್ಕಿದ್ದೇವೆ. ಆದರೆ ಸಭಾ ಕಾರ್ಯಕ್ರಮಕ್ಕೆ ವೇದಿಕೆಗೆ ಅತಿಥಿಗಳನ್ನ ಆಹ್ವಾನಿಸಿಕೊಳ್ತಕ್ಕಂಥ ಸಂದರ್ಭ ಬಂದಿದೆ. ಮೊದಲಿಗೆ ಅತಿಥಿಗಳನ್ನ ಕರೆಯೋದಕ್ಕಿಂತ ಮುಂಚಿತವಾಗಿ 4 ಜನ ಬ್ರೈಟ್ ಭಾರತ ಸಂಸ್ಥೆಯ ಕೋ ಪಾರ್ಟ್ನರ್ಸ್ ಗಳಿದ್ದಾರೆ. ಅವರನ್ನ ಈ ವೇದಿಕೆಗೆ ನಾನು ಬರಮಾಡಿಸಿಕೊಳ್ತಾ ಇದ್ದೇನೆ. ಯಾಕೆಂದ್ರೆ ಸೀಸನ್ 1, ಸೀಸನ್ 2 ಬ್ರೈಟ್ ಭಾರತ ಸಂಸ್ಥೆ ಪ್ರಾರಂಭ ಮಾಡಿರುವಾಗ ಹಗಲು ಇರುಳು ಅಂತ ದುಡಿದಿರತಕ್ಕಂಥವ್ರು ಮತ್ತೆ ಪ್ರತಿಯೊಂದು ವಿಭಾಗದಲ್ಲೂ ಕೂಡ ತಮ್ಮನ್ನ ತಾವು ತೊಡಗಿಸಿಕೊಂಡಿರ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಈ ಬ್ರೈಟ್ ಭಾರತ ಸಂಸ್ಥೆಯ ಜೊತೆಗೆ ಕೋ ಪಾರ್ಟ್ನರ್ಸ್ ಅವರು. ಅವರನ್ನ ಈ ಸಂದರ್ಭದಲ್ಲಿ ವೇದಿಕೆಗೆ ಕರೆಸಿ ಅವರಿಗೊಂದು ಗೌರವ ಜೊತೆಗೆ ಅವರ ಒಂದು ಫೋಟೋ ಸೆಷನ್ ಅನ್ನ ಮಾಡ್ತಕ್ಕಂತಹ ಸಣ್ಣ ಕಾರ್ಯಕ್ರಮಗಳಿದೆ. ಕೇವಲ 5-10 ನಿಮಿಷಗಳಲ್ಲಿ ಮುಗಿದು ಹೋಗ್ತಕ್ಕಂಥ ಕಾರ್ಯಕ್ರಮಗಳಿದು. ಹಾಗಾಗಿ ನಮ್ಮೆಲ್ಲ ಬಂಧುಗಳ ಸಮ್ಮುಖದಲ್ಲಿ ನಮ್ಮ ಜೊತೆಗೆ ಈ ಒಂದು ಸಂಸ್ಥೆ ಇಷ್ಟು ಬೆಳವಣಿಗೆಯನ್ನ ಕಾಣೋದಕ್ಕೆ ಪುತ್ತೂರಿನ ಕಲ್ಲಿಮಾರ್ನಲ್ಲಿ ಒಂದು ಸಣ್ಣ ದೀಪ ಇವತ್ತು ದೊಡ್ಡ ದೀಪವಾಗಿ ಬೆಳಗೋದಕ್ಕೆ ಇವರ ಒಂದು ಹೆಜ್ಜೆ ಕೂಡ ದೊಡ್ಡ ರೀತಿಯಲ್ಲಿ ನಮಗೆ ಸಹಕಾರವನ್ನ ಕೊಟ್ಟಿದೆ. ಅದಕ್ಕಾಗಿ ಕೋಪಾರ್ಟರ್ಸ್ ಆಗಿರ್ತಕ್ಕಂಥ ಬಾತೀಶ್ ಅವರು ವೇದಿಕೆಗೆ ಬರಬೇಕು. ಶ್ರೀಯುತ ಬಾತೀಶ್, ನಮ್ಮೆಲ್ಲರ ಪ್ರೀತಿಯ ಕೈಚಪ್ಪಾಳೆಗಳು ಕೂಡ ಇರಲಿ. ಅವರ ಜೊತೆಯಲ್ಲಿ ಶ್ರೀಯುತ ನಾಜೀರ್ ಸವಣೂರು ಅವರು ವೇದಿಕೆಗೆ ಬರಬೇಕು. ಆಲಿ ಕಟ್ಟತ್ತಾರ್ ಅವರು ವೇದಿಕೆಗೆ ಬರಬೇಕು. ಹಾಗೆಯೇ ಫಾಸಿಲ್ ಪರ್ತಿಪ್ಪಾಡಿ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಬಳಿ ಕೇಳಿಕೊಳ್ತಾ ಇದ್ದೇವೆ. ಎಸ್, ತಾವು ವೇದಿಕೆಯನ್ನು ಅಲಂಕರಿಸಿಕೊಳ್ಬೇಕು. ಇವರ ಜೊತೆಯಲ್ಲಿ ಇವರ ಜೊತೆಯಲ್ಲಿ ಇನ್ನು ವೇದಿಕೆಗೆ ಬರಬೇಕಾಗಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಬ್ರೈಟ್ ಭಾರತ್ ಅನ್ನುವಂತ ಸಂಸ್ಥೆ ಪೂರ್ತಿ ಭಾರತವೇ ಬ್ರೈಟ್ ಆಗಬೇಕು, ಬೆಳಗಬೇಕು ಅನ್ನುವಂತಹ ಯೋಚನೆಯ ಮೂಲಕ ಕನಸನ್ನ ಕಂಡಿರುವಂತಹ 6 ಜನ ಹುಡುಗರ ತಂಡವದು. ಆರಂಭ ಮಾಡಿರುವಂತಹ ಸಂದರ್ಭದಲ್ಲಿ ಒಂದು ಏತು ದಿನ ಕಡೆ ಮುಟ್ಟು ಅನ್ನುವಂತ ಯೋಚನೆಗಳೇ ಜನರ ತಲೆಯಲ್ಲಿದ್ದಂತಹದ್ದು. ಯಾಕಂದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಲಕ್ಕಿ ಸ್ಕೀಮ್ಗಳ ಇತಿಹಾಸವನ್ನ ನೋಡ್ತಾ ಹೋದ್ರೆ ಎಲ್ಲೂ ಕೂಡ ಕಡೆಯನ್ನ ತಲುಪಿಸಿರ್ತಕ್ಕಂಥ ಲಕ್ಕಿ ಸ್ಕೀಮ್ಗಳು ತೀರಾ ಕಡಿಮೆ. ಅಂತದ್ರಲ್ಲಿ ನಾವು ಕಡೆಯವರೆಗೆ ನೀವು ಕಾಯಬೇಡಿ, ನೀವು ಕೊಟ್ಟಿರುವಂತಹ ಹಣಕ್ಕೆ ನಿಮ್ಮ ಸಮಾಧಾನಕರ ಬಹುಮಾನಗಳನ್ನ ಪ್ರಪ್ರಥಮವಾಗಿಯೇ ನೀವು ಪಡೆದುಕೊಳ್ಳಿ. ಯಾಕೆಂದ್ರೆ ನಮ್ಮ ಬಗ್ಗೆ ಯಾವುದೇ ರೀತಿಯ ಗೊಂದಲಗಳು ಬೇಡ ಅನ್ನುವಂತ ಕಾರಣಕ್ಕೆ ನೀವು ಕೊಟ್ಟಿರುವಂತಹ 1,1,000 ಕೂಡ ಅದು ದೊಡ್ಡ ಮೊತ್ತ. ಅಂದ್ರೆ ಅದಕ್ಕೆ ಅದರದೇ ಕಷ್ಟಗಳಿರುತ್ತೆ. ಅದೆಲ್ಲವೂ ಕೂಡ ನಾವು ಬೆಲೆಯನ್ನ ಕಂಡುಕೊಂಡಿದ್ದೇವೆ ಅನ್ನುವಂತ ನಿಟ್ಟಿನಲ್ಲಿ ಸಾಮಾನ್ಯ ಜನರ ಕನಸನ್ನ ನನಸು ಮಾಡುವ ದೃಷ್ಟಿಯಿಂದ ಕಟ್ಟಿಕೊಂಡಿರುವಂತಹ ಸಂಸ್ಥೆ ಕಳೆದ 10 ತಿಂಗಳಿನಿಂದ ಜನರ ಮನಸ್ಸನ್ನು ಗೆದ್ದುಕೊಂಡಿದೆ. ಅಂತ ಸಂಸ್ಥೆಯನ್ನ ಪ್ರಾರಂಭ ಮಾಡಿರ್ತಕ್ಕಂತಹ ಈ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಗಳನ್ನ ಇವಾಗ ನಮ್ಮೆಲ್ಲರ ಪ್ರೀತಿಯ ಕೈ ಚಪ್ಪಾಳೆಯ ಮೂಲಕ ವೇದಿಕೆ ಕರೆಯುವಂತ ಸಂದರ್ಭ. ಯಾಕೆ ಅಂತ ಹೇಳಿದ್ರೆ, ಇವರನ್ನ ಯಾಕೆ ಕರಿತಿದ್ದೇವೆ ಅಂತ ಹೇಳಿದ್ರೆ, ನೋಡಿ, ಸ್ಕೀಮ್ಗಳು ಓಡ್ತಾ ಇರ್ತದೆ, ಏಜೆಂಟರ್ಗಳ ಮುಖಾಂತರವಾಗಿ ನಾವು ಸೇರಿರ್ತೇವೆ. ಆದ್ರೆ ಅದನ್ನ ಪ್ರಾರಂಭ ಮಾಡಿರ್ತಕ್ಕಂಥವ್ರು ಯಾರು ಅಂತ ಸಾಮಾನ್ಯ ಜನರಿಗೆ ಗೊತ್ತಿರೋದಿಲ್ಲ. 3 ಪ್ರತಿಷ್ಠಿತ ಚಾನೆಲ್ಗಳ ಮೂಲಕ ನೇರ ಪ್ರಸಾರದಲ್ಲಿ ಇವತ್ತು ಅದನ್ನ ಪ್ರಾರಂಭ ಮಾಡಿರ್ತಕ್ಕಂತಹ ಮ್ಯಾನೇಜಿಂಗ್ ಡೈರೆಕ್ಟರ್ಗಳ ಮುಖವನ್ನ ಕೂಡ ತೋರಿಸ್ತಕ್ಕಂತಹ ಮೊಟ್ಟ ಮೊದಲ ಕೆಲಸವನ್ನ ಇವತ್ತು ಬ್ರೈಟ್ ಭಾರತ ಸಂಸ್ಥೆ ಮಾಡ್ತಾ ಇದೆ. ಯಾಕಂದ್ರೆ ನೀವು ಕೊಟ್ಟಿರುವಂತಹ ಹಣ ಎಲ್ಲಿಗೆ ಹೋಗ್ತಾ ಇದೆ ಅಂತ ಹೇಳುವಂತಹ ಯೋಚನೆಗಳು ಕೆಲವೊಂದು ಬಾರಿ ನಿಮಗೆ ಇರೋದಿಲ್ಲ. ಅಂತಹ ಯೋಚನೆಗಳು ಇಲ್ಲದಿರಬೇಕು, ಪಾರದರ್ಶಕತೆ ನಮ್ಮಲ್ಲಿ ಇರಬೇಕು ಅನ್ನುವ ಕಾರಣಕ್ಕೆ ಬೇಕಾಗಿ 6 ಜನ ಈ ಸಂಸ್ಥೆಯನ್ನ ಪ್ರಾರಂಭ ಮಾಡಿರ್ತಕ್ಕಂತಹ MD-ಗಳನ್ನ, ಮ್ಯಾನೇಜಿಂಗ್ ಡೈರೆಕ್ಟರ್ ಗಳನ್ನ ವೇದಿಕೆಗೆ ವೆಲ್ಕಮ್ ಮಾಡ್ತಾ ಇದ್ದೇನೆ. ಶ್ರೀಯುತ ಅಜರ್ ಅವರು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಪ್ರೀತಿಯಿಂದ ವೆಲ್ಕಮ್ ಮಿಸ್ಟರ್ ಅಜರ್. ಅವ್ರ ಜೊತೆಗೆ ಅಶ್ರಫ್ ಸವಣೂರು ಅವರು ಕೂಡ ವೇದಿಕೆಗೆ ಬರಬೇಕು. ನಮ್ಮೆಲ್ಲ ಚಪ್ಪಾಳೆ ಇರಲಿ. ಜೊತೆಗೆ ಅಫ್ರೀದ್ ಅವರಿದ್ದಾರೆ, ಅಫ್ರೀದ್ ಅವರು ವೇದಿಕೆಗೆ ಬರಬೇಕು. ಅಸ್ಲಾಂ ಅವರು ವೇದಿಕೆಗೆ ಬರಬೇಕು. ಹಾಗೇನೆ ಅನ್ಸರ್ ಅವರು ವೇದಿಕೆಗೆ ಬರಬೇಕು. ಹಾಗೇನೆ ಜವಾಹರ್ ಅವರು ವೇದಿಕೆಗೆ ಬರಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ನೋಡಿ, ಇಷ್ಟು ದಿನ ಪ್ರತಿ ತಿಂಗಳು ಕೂಡ ನೇರ ಪ್ರಸಾರದ ಮೂಲಕವಾಗಿನೇ ಡ್ರಾಗಳು ನಡೀತಿದ್ದಂತಹದ್ದು. ಎಲ್ಲೂ ಕೂಡ ಪಾರ್ಟ್ನರ್ಸ್ಗಳು ಅಥವಾ MD-ಗಳು ಕೋ ಪಾರ್ಟ್ನರ್ಸ್ಗಳು ಕಾಣ್ತಾ ಇರಲಿಲ್ಲ. ಆದ್ರೆ ಇವತ್ತು ಇಡೀ ವಿಶ್ವದಾದ್ಯಂತ ಇರತಕ್ಕಂಥವ್ರು ಇವರೇ ಬ್ರೈಟ್ ಭಾರತ ಸಂಸ್ಥೆಯ ಪ್ರಾರಂಭಕರ್ತರು, ಜೊತೆಗೆ ಕೋ ಪಾರ್ಟ್ನರ್ಸ್ಗಾಗಿ ಕೆಲಸವನ್ನ ಮಾಡ್ತಿರ್ತಕ್ಕಂಥವ್ರು. ಸಂಪೂರ್ಣವಾಗಿ ಅವರನ್ನು ನಾವು ನೋಡಿಕೊಳ್ಳಿ. ಜೊತೆಗೆ ಫೋಟೋ ಸೆಷನ್ ಕೂಡ ನಡೀತಾ ಇದೆ. ನಾವು ಯಾರ ಮುಖಾಂತರವಾಗಿ ನಮ್ಮ ಕನಸನ್ನ ನನಸು ಮಾಡಿಕೊಳ್ತಾ ಇದ್ದೇವೆ ಬ್ರೈಟ್ ಭಾರತದಿಂದ ಅಂದ್ರೆ ಇವರಿಂದಲೇ ಮಾಡ್ತಿರ್ತಕ್ಕಂಥದ್ದು. ನಮ್ಮೆಲ್ಲರ ಜೋರದ ಕೈ ಚಪ್ಪಾಳೆ ಕನಸನ್ನ ನನಸು ಮಾಡೋದಕ್ಕೆ ಹೊರಟಿರುವಂತಹ ಯುವಕರ ಮೇಲೆ ಇರಲಿ. ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದ ಕೂಡ ಇರಲಿ ಅಂತ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು. ಎಸ್, ತಾವು ಕೆಳಗೆ ಬನ್ನಿ. ಹಾಗೆಯೇ ಧನ್ಯವಾದಗಳು ನೀವು ವೇದಿಕೆಗೆ ಬಂದಿರೋದಕ್ಕೆ. ಹಾಗೆಯೇ ಎಲ್ಲ ಪ್ರಮೋಟರ್ಸ್ಗಳು, ನಿಮ್ಮ ಹೆಸರನ್ನು ನಾನು ಹೇಳೋದಿಲ್ಲ, ಪ್ರತಿಯೊಂದು ಕಾರ್ಯಕ್ರಮ ಕೂಡ ಪ್ರತಿಯೊಂದು ಪ್ರಮೋಟರ್ಸ್ಗಳನ್ನ ವೇದಿಕೆ ಕರೀತಕ್ಕಂಥ ಸಮಯ ಇದು ಕೂಡ ಅಲ್ಲ. ಯಾಕಂದ್ರೆ ಶ್ರೀಯುತ ಎಲ್ಲ ವಿಶೇಷ ಆಹ್ವಾನಿತರು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ, ಶೆಡ್ಯೂಲ್ಗಳಲ್ಲಿ ಬ್ಯುಸಿ ಇರತಕ್ಕಂಥವರು ನಮ್ಮ ಮೇಲೆ ಪ್ರೀತಿ ಇಟ್ಟು ಬಂದಿದ್ದಾರೆ. ಇವಾಗ ನಮ್ಮ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ನಾವು ಆಹ್ವಾನವನ್ನು ಕೊಡ್ತಾ ಇದ್ದೇವೆ. ಎಲ್ಲ ಪ್ರಮೋಟರ್ಸ್ಗಳು ದಯವಿಟ್ಟು
ವೇದಿಕೆಗೆ ಬನ್ನಿ. ಒಂದು 3 ನಿಮಿಷಗಳ ಸಮಯವನ್ನು ತೆಗೆದುಕೊಳ್ಳೋಣ. ವೇದಿಕೆಗೆ ಬಂದು ತಾವುಗಳು ವೇದಿಕೆಯಲ್ಲಿ ಒಂದು ಫೋಟೋ ಸೆಷನ್ನ ಬಳಿಕ ಆ ವೇದಿಕೆ ಮುಂಭಾಗದ ಆಸನವನ್ನು ಸ್ವೀಕಾರ ಮಾಡಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಪ್ರೀತಿಯಿಂದ ಮಾತೆರ್ಲ ವೇದಿಕೆಗೆ ಬರೋಡು ಈ ಒಂದು ಸಂಸ್ಥೆದ ಪ್ರೊಮೋಟರ್ಸ್ ಆದ ಕೆಲಸ ಮಲ್ತೊಂದಿಪ್ಪನಂಚಿನ ಮಾತ ನಮ್ಮ ಪ್ರೊಮೋಟರ್ಸ್ ನಗಲು ಬ್ರೈಟ್ ಭಾರತ ಸಂಸ್ಥೆದ ಪ್ರೊಮೋಟರ್ಸ್ ನಗಲು ವೇದಿಕೆಗೆ ಬರೋಡು ಬಂದಕ್ಕೆ ನಂದಲ್ಲೇ. ಸೊ ತಾವೆಲ್ಲ ಕೂಡ ವೇದಿಕೆಗೆ ಬರಬೇಕು. ಬ್ರೈಟ್ ಭಾರತ ಸಂಸ್ಥೆಯ ಪ್ರೊಮೋಟರ್ಸ್ ಪ್ಲೀಸ್ ತಾವು ಬನ್ನಿ, ಪ್ರೀತಿಯಿಂದ ವೇದಿಕೆಗೆ ಆಗಮಿಸಿಕೊಳ್ಬೇಕು. ಸೊ ಸಣ್ಣ ತಂಡವಲ್ಲ, ಪ್ರತಿನಿತ್ಯವೂ ಪ್ರತಿ ಸಂದರ್ಭದಲ್ಲೂ ಒಂದು ದೊಡ್ಡ ಮಟ್ಟಿನಲ್ಲಿ ಬ್ರೈಟ್ ಭಾರತ ಸಂಸ್ಥೆಯ ಜೊತೆಗೆ ಕೆಲಸವನ್ನ ಮಾಡಿಕೊಳ್ತಾ ಇದೆ. ಆಲ್ ಪ್ರಮೋಟರ್ಸ್, ಎಲ್ಲ ಪ್ರಮೋಟರ್ಸ್ ನಮ್ಮ ಜೊತೆಗಿದ್ದೀರಿ ನೋಡಿ. ನಾವು ಒಂದು ಹೆಮ್ಮೆಯಿಂದ ಇವತ್ತು ಈ ಸಂಸ್ಥೆಯ ಜೊತೆಗೆ ಪ್ರಮೋಟರ್ಸ್ ಆಗಿ ನಾವು ಕೆಲಸವನ್ನ ಮಾಡ್ತಾ ಇದ್ದೇವೆ ಎನ್ನುವಂತಹ ಗೌರವ ನಮ್ಮ ಜೊತೆಗಿರಲಿ. ಯಾಕೆಂತ ಹೇಳಿದ್ರೆ ಇವತ್ತು ಶ್ರೀಯುತ ರೂಪೇಶ್ ಶೆಟ್ಟಿ ಅವರು ಸ್ವಲ್ಪ ಹೊತ್ತಿನಲ್ಲಿ ಪ್ರೀಮಿಯಂ ಟೋಕನ್ನ ಲಾಂಚಿಂಗ್ ಮಾಡ್ಲಿಕ್ಕಿದ್ದಾರೆ. ಈ ಪ್ರೀಮಿಯಂ ಟೋಕನ್ ಅಂದ್ರೆ ಏನು ಲಾಂಚಿಂಗ್ ಮಾಡ್ತಕ್ಕಂಥ ವಿಶೇಷತೆ ಅಂತ ಹೇಳಿದ್ರೆ 20 ತಿಂಗಳು ಕಳೆದ ನಂತರ ನಾವು ಸಮಾಧಾನಕರ ಬಹುಮಾನವನ್ನ ಕೊಡ್ತಕ್ಕಂಥದ್ದಲ್ಲ. ನಿಮ್ಮ ಸಮಾಧಾನಕರ ಬಹುಮಾನವನ್ನ 20 ತಿಂಗಳಿಗಿಂತ ಮೊದಲು ನೀವು ಸೇರಿರುವ ನೆಕ್ಸ್ಟ್ ಡೇ, ವೆರಿ ನೆಕ್ಸ್ಟ್ ಡೇ ನಾವು ಕೊಟ್ಟು ಬಿಡ್ತೇವೆ. ಇನ್ನು ಸೋಲಿಸೋದು ಮುಚ್ಚೋದು ಅವರಿಲ್ಲ ಅಂತ ಹೇಳುವಂತ ಪ್ರಶ್ನೆಗಳೇ ಇಲ್ಲ. ಲಕ್ಕಿ ಸ್ಕೀಮ್ ನ ಇತಿಹಾಸದಲ್ಲಿ ಇಂತಹ ಒಂದು ವಿಚಾರ ಮೊಟ್ಟ ಮೊದಲು ಮಾಡಿರ್ತಕ್ಕಂಥದ್ದು ಬ್ರೈಟ್ ಭಾರತ್ ಸಂಸ್ಥೆ. ಸೊ ಇದು ನಮ್ಮ ಪ್ರಮೋಟರ್ಸ್, ಇವರೆಲ್ಲ ದುಡಿತಾ ಇದ್ದಾರೆ. ಇವರಿಂದಾಗಿ ಬ್ರೈಟ್ ಭಾರತ ಸಂಸ್ಥೆ ಬೆಳಗ್ತಾ ಇದೆ. ಬ್ರೈಟ್ ಭಾರತ ಸಂಸ್ಥೆ ಬೆಳಗುವುದರ ಜೊತೆಗೆ ಕನಸನ್ನ ಕಂಡಿರುವ ಹಳ್ಳಿಯ ಪ್ರತಿಯೊಬ್ಬರು ಕೂಡ ಶ್ರೀಮಂತರಾಗುವುದಕ್ಕೆ ಅವಕಾಶಗಳಿದೆ. ನಿಮ್ಮ ಕನಸನ್ನ ನನಸು ಮಾಡಿಕೊಳ್ಳೋದಕ್ಕೆ ಅವಕಾಶಗಳಿದೆ. ಎಸ್, ರೆಡಿ? ಫೋಟೋ ಆಯ್ತಲ್ಲ? ಎಸ್, ಆಲ್ ಪ್ರಮೋಟರ್ಸ್ ನಿಮಗೆ ಧನ್ಯವಾದಗಳು. ನಿಮ್ಮ ಕೆಲಸಗಳು ನಡಿಲಿ. ಎಲ್ಲ ಜಾತಿ ಧರ್ಮ ಎಲ್ಲವನ್ನ ಬಿಟ್ಟು ನಂಬತಕ್ಕಂಥ ಶಕ್ತಿಗಳು ಪ್ರತಿಯೊಬ್ಬರನ್ನ ಕೂಡ ಒಳ್ಳೆ ರೀತಿಯಲ್ಲಿ ಆಶೀರ್ವಾದವನ್ನ ಕೊಟ್ಟು ಮೇಲೆ ಕೆತ್ತಲಿ ಅಂತ ನಾವು ಕೇಳಿಕೊಳ್ತಾ ಇದ್ದೇವೆ. ಎಲ್ಲ ಜಾತಿ ಧರ್ಮ ಪಕ್ಷ ಬಣ್ಣ ಇದೆಲ್ಲವನ್ನ ಕೂಡ ಮನುಷ್ಯ ಹುಟ್ಟಿದ ನಂತರ ಮಾಡಿಕೊಂಡಿರುವಂತಹದ್ದು. ಮನುಷ್ಯನಿಗೆ ತಾಳೋದಕ್ಕೆ ಆಗದೇ ಇರತಕ್ಕಂತಹದ್ದು ಯಾವುದು ಕೂಡ ಕಣ್ಣಿನ ಎದುರಿಗೆ ಮಾತಿನ ಎದುರಿಗೆ ಬರದಿರತಕ್ಕಂಥದ್ದು ಯಾವಾಗ ಅಂತ ಹೇಳಿದ್ರೆ ಮನುಷ್ಯ ಹಸುವಿನಿಂದಿದ್ದಾಗ. ಹಸಿವಿನ ಸಂದರ್ಭದಲ್ಲಿ ಅವನಿಗೆ ಜಾತಿ ಕಾಣಲ್ಲ, ಧರ್ಮ ಕಾಣಲ್ಲ, ಪಕ್ಷ ಕಾಣಲ್ಲ, ಬಣ್ಣ ಕಾಣೋದಿಲ್ಲ. ಹಸಿವನ್ನ ನೀಗಿಸಿದವನೇ ದೇವರಾಗಿರ್ತಾನೆ. ಕನಸನ್ನ ಕಂಡಿರುವಂತ ಕನಸಿಗೆ ಒಂದು ಯಾರು ನೀರೇರಿಸ್ತಾನೆ ಅವರೇ ದೇವರಾಗಿರ್ತಾನೆ. ಎಲ್ಲ ಭಾರತೀಯರಾಗಿ ಒಂದು ಸೌಹಾರ್ದತೆಯಿಂದ ಬಾಳಿ ಬದುಕೋಣ ಅಂತ. ಎಸ್, ಇನ್ನು ಸಮಯ ವ್ಯರ್ಥಗಳಿಲ್ಲ. ನೇರವಾಗಿ ಅತಿಥಿಗಳನ್ನ ನಮ್ಮ ಪ್ರೀತಿಯ ಕೈಚಪ್ಪಾಳೆಯ ಮೂಲಕ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದಾನೆ. ವಿಶೇಷ ಆಹ್ವಾನಿತರಾಗಿ ನಮ್ಮ ಜೊತೆಗಿರ್ತಕ್ಕಂತಹ ನಮ್ಮ ಮಣ್ಣಿನ ಮಗ, ಇವತ್ತು ತುಳುನಾಡಿನಲ್ಲಿ ಹುಟ್ಟಿದ್ರು ಕೂಡ ದೇಶ ವಿದೇಶಗಳಲ್ಲಿ ತನ್ನ ಹೆಸರನ್ನ ಪಸರಿಸಿ ಎಲ್ಲೂ ಕೂಡ ಒಬ್ಬ ನಟನಾಗಿದ್ರು ಕೂಡ ಮನಸ್ಸಿನ ಒಳಭಾಗದಲ್ಲಿ ಕಿಂಚಿತ್ತು ಅಹಂ ಅನ್ನುವಂತಹ ಆ ದೊಡ್ಡ ವೈರಿಯನ್ನ ಕರೆದುಕೊಳ್ಳದೆ ಸಣ್ಣ ಮಗುವಿನಿಂದ ಎಷ್ಟೇ ಹಿರಿಯರನ್ನ ಕೂಡ ಪ್ರೀತಿಯಿಂದ ಮಾತಾಡಿಸ್ತಕ್ಕಂಥ ದೊಡ್ಡ ಗುಣ ಇರತಕ್ಕಂಥ ಶ್ರೀಯುತ ರೂಪೇಶ್ ಶೆಟ್ಟಿ ಅವರನ್ನ ನಮ್ಮ ಕೈಚಪ್ಪಾಳೆಯೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೇನೆ ನಗುವಿನ ಅರಸ, ಇವರಿಂದಾಗಿನೇ ತುಳುನಾಡು ನಗ್ತಾ ಇದೆ. ಇವರಿಂದಾಗಿನೇ ತುಳುನಾಡಿನಲ್ಲಿ ಜಾತಿ ಧರ್ಮ ಪಕ್ಷ ಎಲ್ಲವನ್ನ ಮೀರಿ ಜನರು ಕಷ್ಟದ ಸನ್ನಿವೇಶದಲ್ಲಿ ಖುಷಿಯನ್ನ ಪಡ್ತಾ ಇದ್ದಾರೆ. ಒಬ್ಬ ನಗುವಿನ ರಾಜಕುಮಾರನ ಹಿಂದೆ ಕೂಡ ನೋವಿರ್ತದೆ. ಆ ನಗುವನ್ನ ಮೀರಿ, ಆ ನೋವನ್ನ ಮೀರಿ ನಗುವನ್ನ ಕೊಡ್ತಕ್ಕಂತಹ ಸನ್ಮಾನ್ಯ ಶ್ರೀಯುತ ಅರವಿಂದ್ ಬೋಳಾರ್, ನಮ್ಮ ತುಳುನಾಡಿನ ಮಾಣಿಕ್ಯ. ಜೋರದ ಕೈ ಚಪ್ಪಾಳೆ ಮೂಲಕ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇವೆ. ಎಸ್ ಸರ್, ತಾವು ದಯವಿಟ್ಟು ವೇದಿಕೆಯನ್ನು ಆಹ್ವಾನ ಮಾಡಿಕೊಳ್ಳಬೇಕು. ನಾವೆಲ್ಲ ಅವರನ್ನ ಚಲನಚಿತ್ರಗಳಲ್ಲಿ ಅಥವಾ ವಾಹಿನಿಗಳಲ್ಲಿ ನೋಡ್ತಾ ಇದ್ವಿ. ನಮ್ಮ ಅರವಿಂದ್ ಅಣ್ಣನೇ ಇವತ್ತು ನಗುವಿನ ರಾಜಕುಮಾರ್ ನಮ್ಮ ಜೊತೆಗಿದ್ದಾರೆ. ಒಂದು ವಿಟಿ ನೋಡುವ. ಆ ವಿಟಿ ಯಾರ್ದು ಅಂತ ಹೇಳಿದ್ರೆ ರೂಪೇಶ್ ಶೆಟ್ಟಿ ಅವರು. ಸರ್, ಈರ್ನ ವಿಟಿ ಅವರ ತಗೋಡು. ಎರಡು ಜನ ದಿಗ್ಗಜರು ವೇದಿಕೆ ಮೇಲೆ ಇದ್ದಾರೆ. ಈ ವಿಟಿಯನ್ನ ಕಣ್ತೊಬ್ಬಿಕೊಳ್ಬೇಕು. ನಿರ್ದೇಶನ, ನಟನೆ, ಬಿಗ್ ಬಾಸ್ನ ವಿಜೇತರು, ರೈಟರ್,
ನಾವೆಲ್ಲ ಬಿಗ್ ಬಾಸ್ಗೆ ಹೋಗಿರುವಾಗ ನಾವೆಲ್ಲ ವೋಟ್ ಮಾಡಿ ಗೆಲ್ಲಿಸಿ ಕೊಟ್ಟಿರುವಂತಹ ನಮ್ಮ ಮನೆ ಮಗ ರೂಪೇಶ್ ಶೆಟ್ಟಿ ಅವರಿಗೆ ಜೋರ ಚಪ್ಪಾಳೆ ಮೂಲಕ ಮತ್ತೊಮ್ಮೆ ವೆಲ್ಕಮ್. ಸೊ ರೂಪೇಶ್ ಅಣ್ಣನ್ ವಿಟಿ ನೋಡಿದ ಬಳಿಕ ನಾವೆಲ್ಲ ಕಾಯ್ತಾ ಇರ್ತಕ್ಕಂಥದ್ದು ಅರವಿಂದ್ ಅಣ್ಣನ ಒಂದು ವಿಟಿ ನೋಡ್ಲೇಬೇಕು ಅಂತ. ಹೌದಲ್ವಾ? ಕಾಯ್ತಾ ಇದ್ದೀರಿಲ್ವಾ? ಇವತ್ತು ಮನ ಬಿಚ್ಚಿ ಮಾತಾಡ್ಬೇಕು ನಾವೆಲ್ಲ. ಕಾಯ್ತಾ ಇದ್ದೀರಾ? ಯಾರೆಲ್ಲ ಅವರ ಫ್ಯಾನ್ ಇದ್ದಾರೆ ಅವರು ಮಾತ್ರ ಚಪ್ಪಾಳೆ ಕೊಡಿ ನೋಡುವ. ಎಲ್ಲ ಫ್ಯಾನ್ಸ್ಗಳೇ. ಸೊ ಅದಕ್ಕೋಸ್ಕರ ಇಲ್ಲಿ ಫ್ಯಾನು ಹಾಕಿಲ್ಲ, ಎ ಸಿ ಹಾಕಿಲ್ಲ, ಯಾಕಂದ್ರೆ ಅವರಿಗೆ ಇನ್ನು ಬೆವರ್ತಾನೆ ಇಲ್ಲ. ನಿಮ್ಮೆಲ್ಲ ಗಾಳಿಯಿಂದ ಅವರು ತುಂಬಾ ತಂಪಾಗಿದ್ದಾರೆ. ಸೊ ಹಾಗಿದ್ರೆ ಅರವಿಂದ್ ಅಣ್ಣ ವಿಟಿ ನೋಡ್ಕೊಂಡು ಬರವಲ್ಲ? ಸಮಯ ಚಪ್ಪಾಳೆ ಬರಲಿ ಒನ್ಸ್ ಅಗೇನ್ ಎಲ್ಲ ಕೂಡ. ಎಸ್ ವಿಟಿ ಪ್ಲೀಸ್. ಎಸ್ ಪುತ್ತೂರದ ಮಾಲಿಂಗೇಶ್ವರ ದೇವರು ಅರವಿಂದ್ ಅಣ್ಣಗೆ ಏಪಲ ಆಯುಷ್ ಆರೋಗ್ಯ ಭಾಗ್ಯ ಕೊರಡು ಬಂದಿಕೆ ಎನ್ನೊಂದಿಲ್ಲ ದಯಪಂಡ ತೆಲಿಪಾವನಂಚಿನ ಮಲ್ಲಗುಣ ಏರೆಗಳ ಬರಪೂಜೆ ಆ ತೆಲಿಪಾವನಂಚಿನ ಮಾಣಿಕ್ಯನ ಮೊಟಿಗಿಲ್ಲರು ಒಂದು ಜೋರೇನ ಚಪ್ಪಾಳದೊಟ್ಟಿಗೆ ನಮ್ಮ ವೆಲ್ಕಮ್ ಮಾಡ್ತಂದು ಗೊರೊಂದಲ್ಲ ಶ್ರೀಯುತ ಅರವಿಂದ್ ಬೋಳಾರ್. ಎಸ್ ಮತ್ತೊಬ್ಬರನ್ನ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದಾವೆ. ಬಹಳಷ್ಟು ನ್ಯಾಚುರಲ್ ಆಗಿರ್ತಕ್ಕಂಥ ಆಕ್ಟಿಂಗ್ ನ ಮೂಲಕ ಜನರ ಮನಗೆದ್ದ ಪುತ್ತೂರಿನ ಮತ್ತೊಬ್ಬ ಹೆಮ್ಮೆಯ ಪ್ರತಿಭೆ ಶ್ರೀಯುತ ದೀಪಕ್ ರೈ ಪಾಣಾಜೆ, ಚಲನಚಿತ್ರ ನಟರು, ರಂಗಭೂಮಿ ನಟರು. ಚಪ್ಪಾಳೆಯೊಂದಿಗೆ ಪ್ಲೀಸ್ ತಾವು ವೇದಿಕೆಗೆ ಆಹ್ವಾನಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾನೆ. ಸೊ ಮಾತೆಲ್ಲ ಚಪ್ಪಾಳೆದೊಟ್ಟಿಗೆ ವೆಲ್ಕಮ್ ಮಾಡ್ತಾನೆ ಶ್ರೀಯುತ ದೀಪಕ್ ರೈ ಪಾಣಾಜೆ ಅವ್ರನ್ನ ವಿಟಿ ಬರಡ್. ವರ್ಲ್ಡ್ ವೈಡ್ ಫೇಮಸ್ ಆಗಿರುವ ಕಾಂತಾರದ ನಟ ಚಪ್ಪಾಳೆ ಬರಬೇಕು. ಇವತ್ತು ಕಾಂತಾರ ಎಲ್ಲಿದೆ ಅಂತ ಗೊತ್ತೇ ಇದೆ. ಪ್ರಪಂಚದಾದ್ಯಂತ ಹೆಸರು ಮಾಡಿರ್ತಕ್ಕಂಥ ಚಿತ್ರದ ನಟರಾಗಿರುವಂತಹ ದೀಪಕ್ ರೈ ಪಾಣಾಜೆ ಅವರಿಗೆ ಮತ್ತೊಮ್ಮೆ ಜೋರದ ಚಪ್ಪಾಳೆಯ ಸ್ವಾಗತವನ್ನ ಮಾಡಿಕೊಳ್ತಾ ಈಗ ಮತ್ತೊಬ್ಬ ವಿಶೇಷ ಆಹ್ವಾನಿತರನ್ನ ವೇದಿ ಕರೆದುಕೊಳ್ತಾ ಇದ್ದಾನೆ. ಕರೆಯೋದಕ್ಕಿಂತ ಮೊದಲು ಈ ರಸ್ತೆ ಬೀದಿಗಳಲ್ಲಿ ಸಾಕಷ್ಟು ಮಂದಿ ಅನಾಥರು, ಮನೆ ಮಠ ಇಲ್ಲದವರು, ಹೆತ್ತವರಿಲ್ಲ, ಕುಟುಂಬಸ್ಥರಿಲ್ಲದೆ ಬೀದಿಯಲ್ಲಿ ಇರತಕ್ಕಂತಹ ಪ್ರತಿಯೊಬ್ಬರನ್ನ ಕೂಡ ತನ್ನ ಮನೆಯವರಂತೆ ಆಶ್ರಮವನ್ನ ಕಟ್ಟಿ ಬೆಂಗಳೂರಿನಲ್ಲಿ ಆಶ್ರಮದ ಮೂಲಕ ಸಾಕ್ತಾ ಇರತಕ್ಕಂತಹ ದೇವತಾ ಮನುಷ್ಯ ಶ್ರೀಯುತ ಜನಸ್ನೇಹಿ ಯೋಗೀಶ್ ಅವರಿಗೆ ಚಪ್ಪಾಳೆಯೊಂದಿಗೆ ಸ್ವಾಗತವನ್ನ ಮಾಡಬೇಕು. ಮಿಸ್ಟರ್ ಜನಸ್ನೇಹಿ ಯೋಗೀಶ್ ಆನ್ ಸ್ಟೇಜ್ ಪ್ಲೀಸ್. ಹಾಗೆ ಜನಸ್ನೇಹಿ ಯೋಗೀಶ್ ಅವರ ವಿಟಿ ನೋಡಬೇಕು. ಈ ಕಡೆಗೆ ಅವರನ್ನ ನಮ್ಮ ಸಾಮಾಜಿಕ ಜಾಲತಾಣದ ಮೂಲಕ ನೋಡ್ತಿರೋವರಿಗೆ ಗೊತ್ತಿದೆ, ಆದರೆ ಪುತ್ತೂರಿಗರಿಗೆ ಮೊಟ್ಟ ಮೊದಲಿಗೆ ಬ್ರೈಟ್ ಭಾರತ ಸಂಸ್ಥೆ ಅವರನ್ನ ಪರಿಚಯ ಮಾಡ್ತಾ ಇದೆ. ಜನಸ್ನೇಹಿ ಯೋಗೀಶ್ ಅವರ ವಿಟಿ ಬರಲಿ. ಮಕ್ಕಳ ಬಗ್ಗೆ ನೀನು ಎಷ್ಟು ಕಥೆ ಹೋಗ್ತಿದೆ ದೇವರಿಗೆ.
ಎಸ್, ಇದೆಲ್ಲ ಮಾಡೋದಕ್ಕೆ ಜನಸ್ನೇಹಿ ಯೋಗೀಶ್ ಯಾಕೆ ಕಷ್ಟದಲ್ಲಿದ್ದವರನ್ನ ಆಶ್ರಮದ ಮೂಲಕ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರು ನೋಡಿರುವಂತಹ ಬಡತನವೇ ಅವರನ್ನ ಇಷ್ಟರ ಮಟ್ಟಿಗೆ ಕೊಂಡೊಯ್ಯೋದಕ್ಕೆ ಕಾರಣವಾಯಿತು. 100ಕ್ಕಿಂತಲೂ ಅಧಿಕ ಜನ ಅವರ ಒಂದು ಆಶ್ರಮದಲ್ಲಿದ್ದಾರೆ. ಯಾರು ಕೂಡ ಅವರ ಕುಟುಂಬಸ್ಥರಲ್ಲ, ಆದರೆ ಎಲ್ಲರೂ ಕೂಡ ಇವತ್ತು ಅವರ ಕುಟುಂಬಸ್ಥರೇ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್ ನಾವು ಬಂದಿರೋದಕ್ಕೆ ಶ್ರೀಯುತ ಜನಸ್ನೇಹಿ ಯೋಗೀಶ್ ಅವರಿಗೆ. ಹಾಗೆಯೇ ಇಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಅತಿಥಿಗಳನ್ನ ವೇದಿಕೆಗೆ ಕರೀತಕ್ಕಂಥ ಸಂದರ್ಭ ಶ್ರೀಯುತ ಸಾಜಾ ರಾಧಾಕೃಷ್ಣ ಆಳ್ವ, ನಮ್ಮ MD ಮ್ಯಾನೇಜಿಂಗ್ ಡೈರೆಕ್ಟರ್ಗಳು ಎಲ್ಲರನ್ನ ವೇದಿಕೆ ಕರ್ಕೊಂಡು ಬರಬೇಕು. ಅಶ್ರಫ್ ಅಜರ್ ಪ್ಲೀಸ್ ಅವರನ್ನ ವೇದಿಕೆ ಕರ್ಕೊಂಡು ಬರಬೇಕು ಅತಿಥಿಗಳನ್ನ. ಸಾಜಾ ರಾಧಾಕೃಷ್ಣ ಆಳ್ವ, ಹಾಜಿ ಇಬ್ರಾಹಿಂ ಸಾಗರ್, ಅಶ್ರಫ್ ಕಲ್ಲೇಗ, ಡಾಕ್ಟರ್ ಪ್ರಭು ಎನ್, ಯೂಸುಫ್ ರೆಂಜಲಾಡಿ, ಅಸ್ಗರ್ ಮುಡಿಪು, ನವೀನ್ ಕುಲಾಲ್, ನೂರುದ್ದೀನ್ ಸಾಲ್ಮರ, ಶಮೀರ್ ಚೆನ್ನಾರ್, ಹಾಗೆಯೇ KM ಲತೀಫ್ ಪರ್ತಿಪಾಡಿ ನಮ್ಮ ಜೊತೆಗಿದ್ದಾರೆ. ಎಲ್ಲ ಕೂಡ ಪ್ರೀತಿಯ ಚಪ್ಪಾಳೆಯೊಂದಿಗೆ ಈ ವೇದಿಕೆಯನ್ನು ಅಲಂಕರಿಸಿಕೊಳ್ಬೇಕು ಅಂತ ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಎಲ್ಲರ ಚಪ್ಪಾಳೆ ಎಲ್ಲ ಅತಿಥಿಗಳಿಗೆ ಆದರದ ಪ್ರೀತಿಯ ಸ್ವಾಗತ. ಹಾಗೆಯೇ ನಮ್ಮ ಜೊತೆಗೆ ಖ್ಯಾತ ಯೂಟ್ಯೂಬರ್ ಆಗಿರತಕ್ಕಂಥ ಶ್ರೀಯುತ ಅಭಿಲಾಷ್ ಅವರು ಕೂಡ ಇದ್ದಾರೆ. ನಿಮ್ಮನ್ನು ಕೂಡ ಬಹಳ ಪ್ರೀತಿಪೂರ್ವಕವಾಗಿ ನಮ್ಮ ಬ್ರೈಟ್ ಭಾರತ ಸಂಸ್ಥೆಯ ಈ ಒಂದು ಸುಂದರವಾಗಿರುವಂತಹ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಮಾಡಿಕೊಳ್ತಾ ಇದ್ದೇವೆ. ಹಾಗೆಯೇ ವೇದಿಕೆಗೆ ಶ್ರೀಯುತ ಫಾರೂಕ್ ಅವರು ನಮ್ಮ ಅತಿಥಿಗಳು ವೇದಿಕೆಗೆ ಬರಬೇಕು. ಹಾಗೆಯೇ ಮೊಹಮ್ಮದ್ ಕುಂಜಿ ಬಾಬಾ ಅವರು ಬರಬೇಕು. ಜೊತೆಗೆ ಹಸೈನಾರ್ ಕರ್ನಾಟಕ ತಾವು ಕೂಡ ವೇದಿಕೆಗೆ ಬರಬೇಕು ಅಂತ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೆಯೇ ಹಸೈನಾರ್ ಕರ್ನಾಟಕ ಇದ್ದಾರೆ ಸರ್, ತಾವು ಕೂಡ ವೇದಿಕೆಯನ್ನು ಅಲಂಕರಿಸಿಕೊಳ್ಳಬೇಕು ಅತಿಥಿಗಳು. ಹಾಗೆಯೇ ಮೊಹಮ್ಮದ್ ಪರಂಗಿಪೇಟೆ ಉದ್ಯಮಿಗಳು, ಮೊಹಮ್ಮದ್ ಪರಂಗಿಪೇಟೆ ತಾವು ಕೂಡ ಬರಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೆಯೇ ಶಮೀರ್ ಚೆನ್ನಾರ್ ಅವರು ವೇದಿಕೆಗೆ ಬರಬೇಕು. ಹಾಗೆಯೇ ಮೋನು ಬಪ್ಪಳಿಗೆ ಅವರು, ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ಮೋನು ಬಪ್ಪಳಿಗೆ ತಾವು ಕೂಡ ವೇದಿಕೆಗೆ ಬರಬೇಕು ಅಂತ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಶ್ರೀಯುತ ಮೋನು ಬಪ್ಪಳಿಗೆ ಅವರು ವೇದಿಕೆಗೆ ಬರಬೇಕು. ಕಾರ್ಯಕ್ರಮವನ್ನು ಮುಂದುವರಿಸಿಕೊಳ್ತಾ ಇದ್ದೇವೆ. ಬ್ರೈಟ್ ಭಾರತ ಸಂಸ್ಥೆಯ ಇವತ್ತಿನ ಗೋಲ್ಡ್ ಅಂಡ್ ಡೈಮಂಡ್ಸ್ ಉದ್ಘಾಟನೆ ಹಾಗೆಯೇ ಪ್ರೀಮಿಯರ್ ಟೋಕನ್ ಲಾಂಚಿಂಗ್ ಸೆರೆಮನಿಗೆ ಆಗಮಿಸಿರುವಂತಹ ಎಲ್ಲರನ್ನ ಕೂಡ ವೇದಿಕೆಯಲ್ಲಿರುವಂತಹ ವಿಶೇಷ ಆಹ್ವಾನಿತರು, ಅತಿಥಿಗಳು, ವೇದಿಕೇತರ ಬಂಧುಗಳನ್ನ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಮಾಡಲಿಕ್ಕಿದ್ದಾರೆ. ಬ್ರೈಟ್ ಭಾರತ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಶ್ರೀಯುತ ಅಶ್ರಫ್ ಸವಣೂರು ಇವರು.
ಎಲ್ರಿಗೂ ಶುಭ ಸಂಜೆಯ ಶುಭ ಕಾಮನೆಗಳನ್ನು ಸಲ್ಲಿಸ್ತಾ ಮೊದಲಿಗೆ ನಾವು ಕ್ಷಮೆಯನ್ನು ಕೇಳ್ತಾ ಇದ್ದೇವೆ. ಯಾಕಂತ ಹೇಳಿದರೆ ಅತಿಥಿಗಳಲ್ಲಿ ನಾವೊಂದು ಸಮಯವನ್ನು ಹೇಳಿದ್ದೆವು. ಎಲ್ಲ ಅತಿಥಿಗಳು ಕೂಡ ಕ್ಲಬ್ದ ಸಮಯಕ್ಕೆ ಬಂದಿದ್ದರೂ ಕೂಡ ಅಲ್ಪ ಸಮಯ ಲೇಟ್ ಆದ್ದರಿಂದ ಎಲ್ಲರೊಂದಿಗೂ ಕೂಡ ಕ್ಷಮೆಯನ್ನು ಯಾಚಿಸ್ತಾ ನೇರವಾಗಿ ನಾವು ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಬ್ರೈಟ್ ಭಾರತ್ BB ಗೋಲ್ಡನ್ ಡೈಮಂಡ್ ಉದ್ಘಾಟನೆ ಮತ್ತು ಪ್ರೀಮಿಯಂ ಟೋಕನ್ ಲಾಂಚಿಂಗ್ ಕಾರ್ಯಕ್ರಮದ ಜೊತೆಗೆ ಒಂದು ಖುಷಿಯ ವಿಚಾರ ಅಂತ ಹೇಳಿದರೆ, ಕಳೆದ 1 ವರ್ಷದ ಹಿಂದೆ ಬ್ರೈಟ್ ಭಾರತ್ ಸಂಸ್ಥೆಯನ್ನು ನಾವು ಆರಂಭಿಸಿ ಏನಿದ್ದೆವು, ಇನ್ನೇನು ಕೆಲವೇ ದಿನಗಳಲ್ಲಿ 1 ವರ್ಷ ತುಂಬುತ್ತೆ. ಆ 1 ವರ್ಷದ ಸುದಿನದ ನಡುವೆ BB ಗೋಲ್ಡನ್ ಡೈಮಂಡ್ಸ್ ಮತ್ತು ಬ್ರೈಟ್ ಭಾರತ್ನ ಒಂದು ಪ್ರೀಮಿಯಂ ಟೋಕನ್ನನ್ನು ನಾವಿವತ್ತು ಲಾಂಚ್ ಮಾಡ್ತಾ ಇದ್ದೇವೆ. ಅದು ನಿಮ್ಮೆಲ್ಲರನ್ನ ಸಾಕ್ಷಿಯಾಗಿಸಿ ಇವಿಷ್ಟು ಗಣ್ಯ ವ್ಯಕ್ತಿಗಳ ಸಮ್ಮುಖದಲ್ಲಿ ಈ ಐತಿಹಾಸಿಕ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಬಹಳ ಹೆಮ್ಮೆ ಆಗ್ತಾ ಇದೆ. ಬ್ರೈಟ್ ಭಾರತ್ ಈ 1 ವರ್ಷದ ಅವಧಿಯಲ್ಲಿ ಇವತ್ತು BB ಗೋಲ್ಡನ್ ಡೈಮಂಡ್ಸ್ ಅನ್ನುವ ಸಂಸ್ಥೆಯನ್ನು ಉದ್ಘಾಟನೆ ಮಾಡಿದೆ. ಅಲ್ಲಿ ನಮಗೆ ಸ್ಥಳಾವಕಾಶದ ಕೊರತೆ ಇರುವ ಕಾರಣ ನಾವು ಈ ಹಾಲ್ನಲ್ಲಿ ಸಭಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇದರ ನಡುವೆ ಕಳೆದ 1 ವರ್ಷದಲ್ಲಿ ನಾವು ಬ್ರೈಟ್ ಭಾರತ್ನ ಈ ಸ್ಕೀಮ್ ಯೋಜನೆಯನ್ನು ಆರಂಭಿಸಿದಾಗ ಹಲವರಿಗೆ ನಮ್ಮಲ್ಲಿದ್ದಂತಹ ಒಂದು ಸಂಶಯ ಅಂತ ಹೇಳಿದರೆ, ಬೇರೆ ಬೇರೆ ಸ್ಕೀಮ್ಗಳು ಬರ್ತದೆ, ಆದರೆ ನೀವು ದೃಢವಾಗಿ ನಿಲ್ತೀರಿ ಅಥವಾ ಈ ಸ್ಕೀಮು ಮುಂದಕ್ಕೆ ಹೋಗುತ್ತೆ ಅನ್ನೋದನ್ನು ನಾವು ಯಾವ ರೀತಿ ಭರವಸೆ ಇಡಬೇಕು ಅಂತ ನಾವು ಜನರಲ್ಲಿ, ನಾನು ಕಳೆದ ಮೊದಲ ಪ್ರೋಗ್ರಾಮ್ನಲ್ಲಿ ಕೂಡ ಒಂದು ಮಾತನ್ನು ಕೊಟ್ಟಿದ್ದೆ. ಕಸ್ಟಮರ್ಸುಗಳು ನಮ್ಮ ಮೇಲಿಟ್ಟಿರುವ ಆ ನಂಬಿಕೆಯನ್ನು ಪ್ರಾಮಾಣಿಕವಾಗಿ ಕೊನೆಯವರೆಗೆ ಉಳಿಸಿಕೊಳ್ಳುವಂತಹ ಭರವಸೆಯನ್ನು ನಾವು ಕೊಡ್ತೇವೆ. ನೀವು ಇಟ್ಟಿರುವಂತಹ ನಂಬಿಕೆಯನ್ನು ಎಷ್ಟೇ ಕಷ್ಟವಾದರೂ ಕೂಡ ಅಂತಿಮವರೆಗೆ ನಾವು ಕಾಪಾಡ್ತೇವೆ. ಯಾಕೆಂತ ಹೇಳಿದರೆ ನಮಗೆ ಕಸ್ಟಮರ್ಸ್ಗಳಾಗಿ ಬರುವ ಅವರು ಕೊಡುವ ಹಣ ಏನಿದೆ ಅದರಲ್ಲಿ ಬೀಡಿ ಕಟ್ಟಿದ ಹಣ ಕೂಡ ಇದೆ. ಆ ಬೀಡಿ ಕಟ್ಟಿದ ಹಣ ಕೂಡ ಇರುವಾಗ ಅದು ನಮ್ಮ ಕರ್ತವ್ಯ ಅಂತೇಳಿ ನಾವು ಭಾವಿಸ್ಕೊಂಡಿದ್ದೇವೆ. ನಾವು ಆರಂಭದಲ್ಲಿ ಒಂದು ಧ್ಯೇಯವನ್ನು ಇಟ್ಕೊಂಡಿದ್ದೆವು, ನಾವು ಬಿಸ್ನೆಸ್ ಏನಾದರೂ ಮಾಡಬಹುದು, ಈ ಬಿಸ್ನೆಸ್ನ ನಡುವೆ ನಾವು ಸಮಾಜಮುಖಿ ಕೆಲಸಗಳನ್ನು ಕೂಡ ಮಾಡಬೇಕು ಅಂತ. ಆ ಕಾರಣಕ್ಕಾಗಿ ಇವತ್ತು ನಾವು ಜನಸ್ನೇಹಿ ಯೋಗೀಶ್ ಅಂತವರನ್ನು, KMCC ಅನೀಫ್ ಅಂತವರನ್ನು ಕೂಡ ನಾವು ಆಹ್ವಾನಿಸಿ ಅವರಿಗೆ ಕೂಡ ನಾವು ಈ ಸಭಾ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಕೊಟ್ಟಿದ್ದೇವೆ. ಇದರ ಜೊತೆಗೆ ಒಂದು ಸಸ್ಪೆನ್ಸ್ ಕಾರ್ಯಕ್ರಮ ಇಲ್ಲಿ ನಡೀಲಿಕ್ಕಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ಅದನ್ನು ನಾನು ಹೇಳೋದಿಲ್ಲ, ನೇರವಾಗಿ ಆ ಕಾರ್ಯಕ್ರಮ ನಡೆದಾಗಲೇ ನಿಮ್ಮೆಲ್ಲ ಅತಿಥಿಗಳಿಗೆ ಗೊತ್ತಾಗತ್ತೆ. ಸೊ ತುಂಬ ಮಂದಿ ಕೇಳ್ತಾರೆ, ನೀವು ಈ ಮನೆಗಳನ್ನು ಕೊಡ್ತೀರಿ, ಕಾರುಗಳನ್ನು ಕೊಡ್ತೀರಿ, ಬೇರೆ ಬೇರೆ ಡ್ರಾಗಳನ್ನು ಕೊಡ್ತೀರಿ, ನಿಕ್ಕದಾದ ಲಾಭ ಮರೆ ಅಂದಿಟ್ಟು ಈ ಎಲ್ಲ ದೆತನು ಬಲಿಪಾಯ ಅಂದಾದ ಗ್ಯಾರಂಟಿ ಅಂತ. ಸೊ ಸಿಂಪಲ್ ವಿಷಯ ಅಂತ ಹೇಳಿದರೆ, ಯಾವುದೇ ಒಂದು ಸಂಸ್ಥೆಯಾಗಿರಲಿ, ಒಂದು ಸಂಸ್ಥೆ ಉನ್ನತ ಲಾಭದಲ್ಲಿರುವಾಗ ಯಾವತ್ತೂ ಕೂಡ ಮುಳುಗಿ ಹೋಗೋದಿಲ್ಲ. ಸಂಸ್ಥೆ ಮುಳುಗಿ ಹೋಗೋದಂತ ಹೇಳಿದರೆ ನಷ್ಟದಲ್ಲಿರುವಾಗ. ಸೊ ಸಿಂಪಲ್ ವಿಷಯ ಅಂತ ಹೇಳಿದರೆ, ಬ್ರೈಟ್ ಭಾರತಿಗೆ ಕೂಡ ನಾವು 6 ಮನೆಗಳನ್ನು ಅಥವಾ 4 ಕಾರುಗಳನ್ನು, ಲ್ಯಾಂಡ್ಗಳನ್ನು ನಮ್ಮ ಮನೆಯಿಂದ ನಾವು ತಂದು ಕೊಡೋದಿಲ್ಲ. ನಾವು ಕೊಡೋದಿಲ್ಲ ಅಂತ ಹೇಳಿದರೆ ಇದನ್ನು ಬಿಸ್ನೆಸ್ ಮಾಡಿ. ಸೊ ಇಲ್ಲೊಂದು ಸಿಂಪಲ್ ಟ್ರಿಕ್ಸ್ ನಾನು ಹೇಳ್ತೇನೆ. ಸೊ ನಾನು ನಾಳೆ ಒಂದು ಟಿವಿಯನ್ನು ಪರ್ಚೇಸ್ ಮಾಡುವಾಗ ಅಥವಾ ಒಂದು ಫ್ರಿಜ್ಜನ್ನು ಪರ್ಚೇಸ್ ಮಾಡುವಾಗ ನನಗೆ ಒಂದು ಟಿವಿಯಲ್ಲಿ 20,000ದ ಟಿವಿಯಲ್ಲಿ ಅವರೊಂದು 300 ರೂಪಾಯಿ ಅಥವಾ 500 ರೂಪಾಯಿಯನ್ನು ಕಮ್ಮಿ ಮಾಡಿ ನನಗೆ ಕೊಡ್ತಾರೆ, 500 ರೂಪಾಯಿ ಅಷ್ಟೇ. ಅದೇ ರೀತಿ ನಾನು 10 ಟಿವಿಯನ್ನು ಪರ್ಚೇಸ್ ಮಾಡುವಾಗ ನನಗೆ ಮ್ಯಾಕ್ಸಿಮಮ್ 1000 ರೂಪಾಯಿಯನ್ನು ಕಡಿಮೆ ಮಾಡಿ ಕೊಡ್ತಾರೆ. ಆದರೆ ಬ್ರೈಟ್ ಭಾರತ್ ಪರ್ಚೇಸ್ ಮಾಡುವ ಟಿವಿ ಫ್ರಿಜ್ಗಳ ಸಂಖ್ಯೆ ಎಷ್ಟು ಅಂತ ಹೇಳಿದರೆ ಕನಿಷ್ಠ 1,000. ಈ 1,000ವನ್ನು ನಾವು ಪರ್ಚೇಸ್ ಮಾಡುವಾಗ ಈಗಾಗಲೇ ಡೆಲ್ಲಿ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಮುಂಬೈಯ ಕೆಲವೊಂದು ಕಂಪನಿಗಳು ಕೂಡ ಬ್ರೈಟ್ ಭಾರತ್ ಜೊತೆ ಟೈಅಪ್ ಆಗಲಿಕ್ಕೆ ಬಂದಿದೆ ಅಂತ ಹೇಳಿದರೆ ಅದು ನೀವು ಕಟ್ಟಿ ಬೆಳೆಸಿದ ಸಂಸ್ಥೆ ಅಂತ ಬಹಳ ನಾವು ಹೆಮ್ಮೆಯಿಂದ ಹೇಳಿಕೊಳ್ತಾ ಇದ್ದೇವೆ. ಸೊ ಸಿಂಪಲ್ ವಿಷಯ, ಬ್ರೈಟ್ ಭಾರತ್ ಈ ಕಳೆದ 1 ವರ್ಷದ ಅವಧಿಯಲ್ಲಿ ಇಷ್ಟು ದೊಡ್ಡ ಸಾಧನೆ ಮಾಡಿದೆ ಅಂತ ಹೇಳಿದರೆ ಅದು ನಾವು ಮಾಡಿದ್ದಲ್ಲ. ಇಲ್ಲಿ ನೀವು ಕೆಲವೊಬ್ಬರ ಮುಖವನ್ನು ಮಾತ್ರ ನೋಡಿರ್ತೀರಿ, ಆದರೆ ಇದರ ಹಿಂದೆ ದುಡಿದಿರುವಂತಹ ತುಂಬ ಮಂದಿ ಇದ್ದಾರೆ. ನಾನು ಕಳೆದ ಬಾರಿ BB ಮೀಟ್ ಪ್ರೋಗ್ರಾಮ್ನಲ್ಲಿ ಒಂದು ಮಾತನ್ನು ಹೇಳಿದ್ದೆ. ಅಂಬಾನಿ ಅವರು ಜಿಯೋ ಸಿಮ್ಮನ್ನು ಲಾಂಚ್ ಮಾಡುವಾಗ ಅವರು ಲಾಂಚ್ ಮಾಡಿದ್ದು ಮಾತ್ರ, ಆದರೆ ಅದನ್ನು ತಯಾರು ಮಾಡುವಲ್ಲಿ ಅವರಲ್ಲಿ ದೊಡ್ಡ ಒಂದು ತಂಡ ಇತ್ತು ಅಂತ. ಅದೇ ರೀತಿ ರತನ್ ಟಾಟಾ ಅವರಲ್ಲಿ ನ್ಯಾನೋ ಕಾರನ್ನು ಲಾಂಚ್ ಮಾಡಿದ್ದು ಅವರು ಮಾತ್ರ, ಅದನ್ನು ತಯಾರು ಮಾಡುವಲ್ಲಿ ಒಂದು ದೊಡ್ಡ ತಂಡ ಇತ್ತಂತ. ಅದೇ ರೀತಿ ಬ್ರೈಟ್ ಭಾರತ್ ಈ 1 ವರ್ಷದ ಅವಧಿಯಲ್ಲಿ ಇಷ್ಟು ಮುಂದಕ್ಕೆ ಸಾಗಿದೆ ಅಂತ ಹೇಳಿದರೆ ಇಷ್ಟು ದೊಡ್ಡ ತಂಡ ಇದೆ. ಆ ತಂಡದ ಕಾರಣಕ್ಕೆ ನಾವಿವತ್ತು ಮುಂದಕ್ಕೆ ಸಾಗಿದ್ದೇವೆ. ನಿಮಗೆ ಕೊಟ್ಟ ಮಾತನ್ನು ನಾವು ಕೊನೆಯವರೆಗೆ ಉಳಿಸಿಕೊಳ್ತೇವೆ ಅನ್ನುವ ಮಾತನ್ನು ಹೇಳಿಕೊಳ್ತಾ ನಾವು ಈ ಸ್ಕೀಮ್ ಇತಿಹಾಸದಲ್ಲಿ ಒಂದು ದೊಡ್ಡ ಯೋಜನೆಯನ್ನು ಇವತ್ತು ಲಾಂಚ್ ಮಾಡ್ತಾ ಇದ್ದೇವೆ. ನಮಗೆ ಆರಂಭದಿಂದಲೂ ಒಂದು ಕ್ವಶ್ಚನ್ ಅಂತ ಹೇಳಿದರೆ, ನೀವು ಕೊನೆಯಲ್ಲಿ ಐಟಮ್ ಕೊಡ್ತೀರಿ ಅಂತೇಳಿ ಯಾವ ರೀತಿ ನಾವು ನಂಬಬೇಕು, ಅಥವಾ ಕೊನೆಯಲ್ಲಿ ನಮಗೆ ಐಟಮ್ ಏನು ಕೊಡ್ತೀರಿ, ಡ್ರಾ ಬೇರೆ ಜಾಗ, ಕಾರು, ಮನೆ ಏನು ಬೇಕಾದರೂ ಬರ್ಬೋದು, ಕೊನೆಯಲ್ಲಿ ನಮಗೆ ಐಟಮ್ ಕೊಡ್ತಿರೋ ಇಲ್ವಾ ಅಂತ. ಸೊ ಇದರ ಬಗ್ಗೆ ನಮಗೆ ಸತತವಾಗಿ ಪ್ರಶ್ನೆಗಳು ಬರಲಾರಂಭಿಸಿದಾಗ ನಾವೊಂದು ಕೆಲಸ ಮಾಡಬೇಕು, ಇದಕ್ಕೇನಾದರೂ ಒಂದು ಪರಿಹಾರ ಮಾಡಬೇಕು, ಜನರು ಇನ್ನಷ್ಟು ನಮ್ಮಲ್ಲೇ ನಂಬಿಕೆ ಇಡುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಯೋಚಿಸಿದಾಗ ನಮ್ಮ ತಲೆಯಲ್ಲಿ ಹೊಳೆದಂತಹ ಒಂದು ಪ್ಲ್ಯಾನ್ ಅಂತ ಹೇಳಿದರೆ ಪ್ರೀಮಿಯಂ ಟೋಕನ್.
ಈ ಪ್ರೀಮಿಯಂ ಟೋಕನನ್ನು ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರವಲ್ಲ, ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ ಅಂತೇಳಿ ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೇವೆ. ಸೊ ಈ ಪ್ರೀಮಿಯಂ ಟೋಕನ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಿದರೆ, ಸಾಮಾನ್ಯ ಒಬ್ಬ ಕಸ್ಟಮರ್ ನಮ್ಮ ಬ್ರೈಟ್ ಭಾರತಿಗೆ ಜಾಯ್ನ್ ಆಗಿ ಕೊನೆಯಲ್ಲಿ ಅವನಿಗೆ ಐಟಮ್ ಸಿಗಬಹುದಾ ಇಲ್ವಾ, ಇವರು ಮುಳುಗಬಹುದಾ, ಓಡಿ ಹೋಗಬಹುದಾ ಅನ್ನುವ ಏನಾದರೂ ಸಂಶಯ ಇದ್ದರೆ ಅವನು ನಾಳೆನೇ ಬಂದು ನಮ್ಮ ಸಂಸ್ಥೆಯಿಂದ ಮೊದಲು ಐಟಮನ್ನು ಪಡ್ಕೊಳ್ಬೋದು. ನಂತರ ಪ್ರತಿಯೊಂದು ಡ್ರಾದಲ್ಲಿ ಕೂಡ ಮಾಡ್ಕೊಳ್ಬಹುದು. ಇದು ಸ್ಕೀಮ್ ಇತಿಹಾಸದಲ್ಲಿ ಪ್ರೀಮಿಯಂ ಟೋಕನ್ ಅನ್ನುವ ಒಂದು ಹೊಸ ಕಾನ್ಸೆಪ್ಟನ್ನು ನಾವು ಮಾಡ್ತಾ ಇದ್ದೇವೆ. ಇದು ಬ್ರೈಟ್ ಭಾರತ್ ನೀವಿಟ್ಟಿರುವಂತಹ ನಂಬಿಕೆ. ನಾನು ಮೊದಲೇ ಹೇಳಿದ ಹಾಗೆ ಈ ನಂಬಿಕೆ ಇನ್ನಷ್ಟು ವೃದ್ಧಿ ಆಗುತ್ತೆ. ಈ ನಂಬಿಕೆಯನ್ನು ಉಳಿಸಿಕೊಳ್ಳುವ ಪ್ರಯತ್ನವನ್ನು ನಾವು ಮಾಡ್ತೇವೆ ಅಂತೇಳಿ ಹೇಳ್ತಾ, ನಮ್ಮ ಕಾರ್ಯಕ್ರಮದ ಮತ್ತೋರ್ವ ಅತಿಥಿಯಾದಂತಹ ಪ್ರಸನ್ನ ಶೆಟ್ಟಿರವರು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಸೊ ಇವರನ್ನು ಆತ್ಮೀಯವಾಗಿ ನಾವು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಸೊ ಅದೇ ರೀತಿ ನಾನು ಜಾಸ್ತಿ ಮಾತನಾಡಲಿಕ್ಕೆ ಹೋಗೋದಿಲ್ಲ, ಸಮಯದ ಕೊರತೆ ಇದೆ. ಜೊತೆಗೆ ಅರವಿಂದ ಬೋಲಾರ್ ಸರ್ ನನಗೆ ಕಂಡೀಷನ್ ಕೂಡ ಹಾಕಿದ್ದಾರೆ, ಯಾನು ಬರ್ಪುನ ಸೇರಿ ನನ್ನ ಬೇಗ ಬುಡ್ಪುನ ಮಾತ್ರ ಬರ್ಪುನ ಅಂತ. ಅವರ ಕಂಡೀಷನ್ಗೆ ಬೆಲೆ ಕೊಡಬೇಕಾದ ಅಗತ್ಯತೆ ಇದೆ. ಆದ್ದರಿಂದ ನೇರವಾಗಿ ನಾನು ಸ್ವಾಗತ ಭಾಷಣಕ್ಕೆ ಬರ್ತಾ ಇದ್ದೇನೆ. ಸೊ ಆರಂಭದಲ್ಲಿ ನಮ್ಮ ಕಾರ್ಯಕ್ರಮವನ್ನು ಅಶೋಕ್ ಕುಮಾರ್ ರೈ ಪುತ್ತೂರಿನ ಜನಪ್ರಿಯ ಶಾಸಕರು ಉದ್ಘಾಟನೆ ಮಾಡಬೇಕು. ಇನ್ನೊಂದು 5 ನಿಮಿಷದಲ್ಲಿ ನಮ್ಮ ಶಾಸಕರು ಕೂಡ ಈ ಕಾರ್ಯಕ್ರಮದಲ್ಲಿ ಹಾಜರಿರ್ತಾರೆ. ಅವರೇ ನಮಗೆ ಕಾಲ್ ಮಾಡಿ ನಾನು ಬರ್ತಾ ಇದ್ದೇನೆ ಅಂತೇಳಿ ಹೇಳಿದರು. ಸೊ ಅಶೋಕ್ ಕುಮಾರ್ ರೈರವರು ಬರ್ತಾ ಇದ್ದಾರೆ. ಅವರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ಬ್ರೈಟ್ ಭಾರತ್ ತಂಡದ ವತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ವಿಶೇಷ ಆಹ್ವಾನಿತರು, ನಾನು ನಮ್ಮ ಮಿತ್ರರಾದಂತಹ ಸಾದಿಕ್ ಮೂಲಕ ನಮ್ಮ ರೂಪೇಶ್ ಶೆಟ್ಟಿ ಅವರನ್ನು ಕಾಂಟ್ಯಾಕ್ಟ್ ಮಾಡಿದಾಗ ಕೇವಲ ನಮ್ಮ ಒಂದು ಮಾತಿಗೆ ಬೆಲೆ ಉಂಟು, ಖಂಡಿತವಾಗಿ ನಿಮ್ಮ ಕಾರ್ಯಕ್ರಮಕ್ಕೆ ಬರ್ತೇನೆ ಅಂತೇಳಿ ಹೇಳಿದರು. ನಿಜ ಹೇಳಬೇಕಂತ ಹೇಳಿದರೆ ರೂಪೇಶ್ ಶೆಟ್ಟಿ ಅವರಿಗೆ ಇಲ್ಲಿಗೆ ಬರುವವರೆಗೆ ನಮ್ಮ ಕಾನ್ಸೆಪ್ಟೇ ಗೊತ್ತಿರಲಿಲ್ಲ ಅನ್ಸುತ್ತೆ. ನಾನು ಇದೇ ಸೋಫಾದಲ್ಲಿ ಕೂತ್ಕೊಂಡು ರೂಪೇಶ್ ಶೆಟ್ಟಿ ಅವರಿಗೆ ನಮ್ಮ ಕಾನ್ಸೆಪ್ಟನ್ನು ಹೇಳಿದಾಗ ಬಹಳ ಖುಷಿಯಾದ್ದು ಮಾತ್ರವಲ್ಲ, ಇದು ನನಗೆ ಖುಷಿ ಆಯಿತು, ನಾನು ಇದರ ಬಗ್ಗೆ ಮಾತಾಡ್ತೇನೆ ಅಂತೇಳಿ ಅವರು ಕೂಡ ಒಪ್ಕೊಂಡ್ರು. ಸೊ ರೂಪೇಶ್ ಶೆಟ್ಟಿ ಅವರಿಗೆ ಕೂಡ ಬ್ರೈಟ್ ಭಾರತ್ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಮತ್ತೋರ್ವ ಅತಿಥಿ ಅಂತೇಳಿದರೆ ನಮ್ಮ ಅರವಿಂದ ಬೋಲಾರ್ ಸರ್ ಅವರು. ನಾವು ಆರಂಭದಿಂದಲೂ ಕೂಡ ನಮ್ಮ ಪಾರ್ಟ್ನರ್ಸ್ಗಳಾಗಿರ್ಬೋದು, ಪ್ರಮೋಟರ್ಸ್ಗಳಾಗಿರ್ಬೋದು, ಎಲ್ಲರೂ ಕೂಡ ನಮಗೊಂದು ಕಂಡೀಷನ್ನ ಹಾಕಿದರು, ಬೋಲಾರ್ ಸಾರನ್ನು ನೀವು ಕರಿಲೇಬೇಕು ಅಂತ. ಸೊ ಎಷ್ಟು ಬೆಲೆ ತೆತ್ತಾದರೂ ಕೂಡ ಬೋಲಾರ್ ಸಾರನ್ನು ಕರಿಬೇಕು ಅನ್ನೋ ಮನಸ್ಥಿತಿ ಇತ್ತು. ಇವತ್ತು 6 ಗಂಟೆಗೆ ಅವರಿಗೆ ಪುರಭವನದಲ್ಲಿ ನಾಟಕ ಇದೆ. ಆದರೂ ಕೂಡ ಮಂಗಳೂರಿನಿಂದ ನಮ್ಮ ಮೇಲೆ ಪ್ರೀತಿ ಇಟ್ಟು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಪ್ರೀತಿಯ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಅದೇ ರೀತಿ ಮತ್ತೋರ್ವ ಚಲನಚಿತ್ರ ನಟ, ಕಾಡಿನಿಂದ ಸೊಪ್ಪು ತೆಗೆದುಕೊಂಡು ಬಂದಿರುವಂತಹ ನಮ್ಮ ದೀಪಕ್ ರೈ ಪಾಣಾಚೆ ಅವರಿದ್ದಾರೆ. ಸೊ ತಲೆ ಕೂದಲಿಲ್ಲದವರಿಗೆ ಕಾಡಿನಿಂದ ಸೊಪ್ಪು ತಂದಿರ್ತಾರೆ, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತೋರ್ವ ನಮ್ಮ ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಬೆಂಗಳೂರು, ನಿನ್ನೆ ಕೂಡ ಅವರು ಫೋನ್ ಮಾಡಿದರು. ಪಾಪ ನಮ್ಮ ಶಿರಾಡಿ ಘಾಟಿ ಬ್ಲಾಕ್ ಆಗಿದೆ, ಮಡಿಕೇರಿಯಿಂದ ಬರಲಿಕ್ಕೆ ಕಷ್ಟ ಆಗ್ತಾ ಇದೆ, ನಾನು ಬರಲೇಬೇಕಂತ ಕೇಳಿದರು. ನೀವು ಬರಲೇಬೇಕಂತ ಹೇಳಿದೆ. ನಾನು ಖಂಡಿತ ಬರ್ತೇನೆ, ನೀವು ಇಷ್ಟು ಹೇಳಿದ ಮೇಲೆ ನಾನು ಬರ್ತೇನೆ ಅಂತೇಳಿ ಧರ್ಮಸ್ಥಳ ಆ ಮಾರ್ಗವಾಗಿ ಇವತ್ತು ಕ್ಲಬ್ದ ಸಮಯಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಜನಸ್ನೇಹಿ ಯೋಗೀಶ್ ಅವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಅದೇ ರೀತಿ ಮತ್ತೋರ್ವ ವಿಶೇಷ ಆಹ್ವಾನಿತರು ಅನೀಫ್ KMCC ನನಗೆ ಬೆಳಗ್ಗೆ ವಾಯ್ಸ್ ಮೆಸೇಜ್ ಹಾಕಿದ್ರು, ನಾನು ಡೆಂಗ್ಯೂ ಜ್ವರ ಬಂದು ಮಲಗಿದ್ದೇನೆ, ಬರಲಿಕ್ಕೆ ಆಗೋದಿಲ್ಲ, ಖಂಡಿತ ನಿಮ್ಮ ಸಂಸ್ಥೆಗೆ ಭೇಟಿ ಕೊಡ್ತೇನೆ, ಇವತ್ತು ಬರಲಿಕ್ಕೆ ಸಾಧ್ಯವಾಗೋದಿಲ್ಲ ಅಂತೇಳಿ ಹೇಳಿದ್ದಾರೆ. ಸೊ ಅವರಿಗೆ ಕೂಡ ಅವರ ಅನುಪಸ್ಥಿತಿಯಲ್ಲಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಮತ್ತೋರ್ವ ಅತಿಥಿ ಶ್ರೀ ಸಂಜೀವ ಮಠಂದೂರು ಅವರು ಇವತ್ತು ಬೆಳಗ್ಗೆ ಫೋನ್ ಮಾಡಿ ನನಗೆ ಹೇಳಿದರು, ನಾನು ಬೆಂಗಳೂರಿನಲ್ಲಿ ನಮ್ಮ ಪಕ್ಷದೊಂದು ತುರ್ತು ಮೀಟಿಂಗ್ ಇದರಿಂದ ನನಗೆ ಬರಲಿಕ್ಕೆ ಸಾಧ್ಯವಾಗಿಲ್ಲ, ನಾನು ಭೇಟಿ ಕೊಡ್ತೇನೆ. ಕಳೆದ ಬಾರಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದರು, ಅವರನ್ನು ಕೂಡ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಮತ್ತೋರ್ವ ಮುಖ್ಯ ಅತಿಥಿ ಶ್ರೀ ಹೇಮನಾಥ ಶೆಟ್ಟಿ ಕಾವು ಈಗಾಗಲೇ ನನಗೆ ಫೋನ್ ಮಾಡಿದರು, ನಾನು ಬರ್ತಾ ಇದ್ದೇನೆ ಅಂತ. ಅವರ ಡ್ರೈವರ್ ಕೂಡ ಫೋನ್ ಮಾಡಿದರು, ನಾವು ಬರ್ತಾ ಇದ್ದೇವೆ, ಇನ್ನೊಂದು 10 ನಿಮಿಷದಲ್ಲಿ ಶಾಸಕರು ಮತ್ತು ಹೇಮನಾಥ ಶೆಟ್ಟರು ನಮ್ಮ ಕಾರ್ಯಕ್ರಮಕ್ಕೆ ತಲುಪ್ತಾರೆ, ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತೋರ್ವ ನಮ್ಮ ಮುಖ್ಯ ಅತಿಥಿ ಶಾಜಾ ರಾಧಾಕೃಷ್ಣ ಆಳ್ವಾರ್ ಅವರು, ಪುತ್ತೂರಿನ BJP ಅಧ್ಯಕ್ಷರು ಕೂಡ ಹೌದು, ನಮ್ಮ ಬ್ರೈಟ್ ಭಾರತ್ನ ಸಕ್ರಿಯ ಸದಸ್ಯರು ಕೂಡ ಹೌದು. ಪ್ರತಿ ತಿಂಗಳ ಕಂತನ್ನು ನಮ್ಮ ಕಚೇರಿಗೆ ಬಂದು ಕೊಡುವಂತಹ, ನಮ್ಮ ಮೇಲೆ ಪ್ರೀತಿ ಇಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಸಾದಾ ರಾಜಕೃಷ್ಣ ಆಳ್ವಾ, ಅವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಮತ್ತೋರ್ವ ಮುಖ್ಯ ಅತಿಥಿ ಹಾಜಿ ಇಬ್ರಾಹಿಂ ಸಾಗರ್, ಅಧ್ಯಕ್ಷರು ಪುತ್ತೂರು SDPI, ಇವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತೋರ್ವ ನಮ್ಮ ಮುಖ್ಯ ಅತಿಥಿ ನಮ್ಮ ಬ್ರೈಟ್ ಭಾರತ್ ಸಂಸ್ಥೆಯ ಸದಸ್ಯರು ಕೂಡ ಹೌದು, ಅಶ್ರಫ್ ಕಲ್ಲೇಗಾರ್ ಅವರು ವೇದಿಕೆಯಲ್ಲಿದ್ದಾರೆ, ಅವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಮತ್ತೋರ್ವ ಮುಖ್ಯ ಅತಿಥಿ ಪ್ರಸನ್ನ ಶೆಟ್ಟಿ ಸಿಸ್ಲರ್, ನಾನು 2 ಬಾರಿ ಅವರನ್ನು ಭೇಟಿಯಾಗಲಿಕ್ಕೆ ಪ್ರಯತ್ನಿಸಿದೆ, ಆದರೆ ಅವರು ಊರಲ್ಲಿರಲಿಲ್ಲ. ಕೇವಲ ಫೋನ್ ಕರೆಯ ಮೂಲಕ ಅವರನ್ನು ಆಹ್ವಾನಿಸಿದಾಗ ಖಂಡಿತ ನಾನು ನಿಮ್ಮ ಕಾರ್ಯಕ್ರಮಕ್ಕೆ ಬರ್ತೇನೆ ಅಂತೇಳಿ ಹೇಳಿದರು. ಸೊ ಅವರು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ
ಶಾಕಿರ್ ಅಲಕೆ ಮಜಲ್, ನಾನು ಅವರಿಗೂ ಕೂಡ ಬರೀ ಒಂದು ಫೋನ್ ಕಾಲ್ ಮೂಲಕ ನಮ್ಮ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಾಗ ಪ್ರೀತಿ ಇಟ್ಟು ಕ್ಲಬ್ದ ಸಮಯಕ್ಕೆ ಬಂದಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತೋರ್ವರು ಮಂಗಳೂರಿನ ಖ್ಯಾತ ವಕೀಲರಾಗಿರುವಂತಹ ಅಸ್ಗರ್ ಮುಡಿಪೂರ್ ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತೋರ್ವ ಪುತ್ತೂರಿನ ಖ್ಯಾತ ನ್ಯಾಯವಾದಿಗಳಾದಂತಹ ನೂರುದ್ದೀನ್ ಸಾಲ್ಮಾರಾರ್ ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತೋರ್ವರು ನಮ್ಮ ಆತ್ಮೀಯರು, ಸಾಮಾಜಿಕ ಕಾರ್ಯಕರ್ತರು ಆಗಿರುವಂತಹ ನವೀನ್ ಕುಲಾಲ್ ರವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಮತ್ತೋರ್ವರು ಪುತ್ತೂರಿನ ಜನಪ್ರಿಯ ವೈದ್ಯರಾಗಿರುವಂತಹ ಪ್ರಭು ಎನ್ರವರು ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತೋರ್ವ ಮುಖ್ಯ ಅತಿಥಿ ಆಗಿರುವಂತಹ ಕರ್ನಾಟಕ ಪತ್ರಕರ್ತರ ಸಂಘ ಪುತ್ತೂರು ತಾಲೂಕಿನ ಮಾಜಿ ಅಧ್ಯಕ್ಷರಾಗಿರುವಂತಹ ಯೂಸುಫ್ ರಿಂಜಲಾಡಿರವರು ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಮತ್ತೋರ್ವ ಮುಖ್ಯ ಅತಿಥಿ ಶಮೀರ್ ಚೆನ್ನಾರ್, ಇವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಸೈನಾರ್ ಕರ್ನಾಟಕ ಉದ್ಯಮಿಗಳು, ಇವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಫಾರೂಕ್ ಕ್ಯಾಪಿಟಲ್ ಸ್ಪೇಸ್, ಇವರು ಕೂಡ ವೇದಿಕೆಯಲ್ಲಿದ್ದಾರೆ. ಇವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತೋರ್ವರು ಮೊಹಮ್ಮದ್ ಕುಂಜಿ ಬಾಬಾ, ಇವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಮತ್ತೋರ್ವರು ಹೆಸರು ಮರೆತೋದೆ, ಉಪಾಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ KM ಲತೀಫ್ ಪರ್ತಿಪಾಡಿರವರು ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಮೋನು ಬಪ್ಪಳಿಗೆರವರು ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಮತ್ತೋರ್ವ ಅತಿಥಿ ಮಹಮ್ಮದ್ ಪರಂಗಿಪೇಟೆ ಉದ್ಯಮಿಗಳು, ಇವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಕಾರ್ಯಕ್ರಮದಲ್ಲಿ ಮಾಧ್ಯಮಗಳು ಝೂಮ್ ಇನ್ TV ಆಗಿರ್ಬೋದು, ಸುದ್ದಿ TV ಆಗಿರ್ಬೋದು, DTV ಕನ್ನಡ ಚಾನಲ್ ಆಗಿರಬಹುದು. ಅದೇ ರೀತಿ ಮುಖ್ಯವಾಗಿ ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ಒಂದು ಅಲ್ಪ ತಡವಾದಾಗ ಕೆಲವೊಬ್ಬರು ನನ್ನಲ್ಲೇ ಬಂದು ನಾನೇನು ಮಾಡಬೇಕು, ನನಗೇನು ಕೆಲಸ ಇದೆ ಇಲ್ಲ ಅಂತೇಳಿ ಅವರಾಗಿ ಕೆಲಸದಲ್ಲಿ ತೊಡಗಿಸಿಕೊಂಡು ಇಷ್ಟೊಂದು ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸಹಕರಿಸಿದಂತಹ ನಮ್ಮ ಪ್ರಮೋಟರ್ಸ್ಗಳಾಗಿರ್ಬೋದು, ಎಲ್ಲರನ್ನ ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸಿಕೊಳ್ಳುತ್ತಾ ನಮ್ಮ ಒಟ್ಟು ಕಾರ್ಯಕ್ರಮದ ನಿರೂಪಣೆಗಾಗಿ ಮುಂದಕ್ಕೆ VJ ವಿಖ್ಯಾತ್ರವರನ್ನ ವೇದಿಕೆಗೆ ಪೋಡಿಯಂಗೆ ಆಹ್ವಾನಿಸ್ತಾ ಇದ್ದೇವೆ. ಅಶ್ರಫ್ ಅವರಿಗೆ ಧನ್ಯವಾದಗಳು. ಮ್ಯಾನೇಜಿಂಗ್ ಡೈರೆಕ್ಟರ್ ತಮಗೆ ತಮ್ಮ ಒಂದು ಪಾತ್ರ ಕೂಡ ಬ್ರೈಟ್ ಭಾರತ ಸಂಸ್ಥೆ ಜೊತೆಗಿದೆ. ಎಲ್ಲರೂ ಕೂಡ ಬಿಸಿ ಶೆಡ್ಯೂಲಲ್ಲಿ ಇರ್ತಕ್ಕಂಥವ್ರೆ, ಹಾಗಾಗಿ ಕಾರ್ಯಕ್ರಮದಲ್ಲಿ ತಡ ಅಂತೂ ಮಾಡೋದಿಲ್ಲ. ಪ್ರತಿ ಒಂದೊಂದು ನಿಮಿಷಗಳನ್ನು ಕೂಡ ಬಹಳ ಇಂಪಾರ್ಟೆಂಟ್ ಅಂತ ತಗೊಂಡು ನಾವು ಕಾರ್ಯಕ್ರಮವನ್ನು ಮುಂದುವರಿಸಿಕೊಳ್ತಾ ಇದ್ದೇವೆ. ಶಾಸಕರು ಬಂದಾಗ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಪೂರ್ವಕವಾಗಿ ಅವರನ್ನು ಸ್ವಾಗತಿಸಿಕೊಳ್ಳಲಿಕ್ಕಿದ್ದೇವೆ. ಆದರೆ ಇವಾಗ ನಮ್ಮ ಕಾರ್ಯಕ್ರಮದ ಮುಂದಿನ ಹಂತ ಈ ಕಾರ್ಯಕ್ರಮದ ಉದ್ಘಾಟನೆ. ಇವತ್ತು ನಮ್ಮ ಕಾರ್ಯಕ್ರಮದ ಉದ್ಘಾಟನೆ ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ, ವೇದಿಕೆಯಲ್ಲಿರ್ತಕ್ಕಂಥ ಶ್ರೀಯುತ ಅರವಿಂದ್ ಬೋಳಾರ್ ಅವರು, ಹಾಗೆಯೇ ವೇದಿಕೆಯ ವಿಶೇಷ ಆಹ್ವಾನಿತರು, ಎಲ್ಲ ಅತಿಥಿಗಳು ಜೊತೆಯಾಗಿ ಸೇರಿ ಒಂದು ಗಿಡಕ್ಕೆ ನೀರನ್ನು ಹಾಕ್ತಕ್ಕಂಥ ಒಂದು ಕಾರ್ಯ. ಯಾಕಂತ ಹೇಳಿದ್ರೆ ಎಲ್ಲನೂ ಕೂಡ ಇವಾಗ ನಾವು ನೋಡ್ತಾ ಇದ್ದೇವೆ, ಪಟ್ಟಣ ಗಿಡಗಳನ್ನ ಮರಗಳನ್ನ ಕಡಿತಕ್ಕಂತಹ ಕಾಲದಲ್ಲಿ ನಾವು ಪರಿಸರವನ್ನ ಬೆಳೆಸೋಣ ಅನ್ನುವಂತಹ ಒಂದು ಕಾರ್ಯದ ನಿಮಿತ್ತವಾಗಿ ಗಿಡಕ್ಕೆ ನೀರನ್ನ ಹಾಕಿ ನಾವು ಹಸಿರಿನ ಜೊತೆಗೆ, ಪ್ರಕೃತಿಯ ಮಾತೆಯ ಜೊತೆಗೆ ನಾವಿದ್ದೇವೆ ಅನ್ನತಕ್ಕಂತಹ ವಿಚಾರವನ್ನ ಇಡೀ ಲೋಕಕ್ಕೆ ಪಸರಿಸುವಂತ ಕೆಲಸವನ್ನ ಇವತ್ತು ಬ್ರೈಟ್ ಭಾರತ ಸಂಸ್ಥೆ ಮಾಡ್ತಾ ಇದೆ. ಅದಕ್ಕಾಗಿ ಶ್ರೀಯುತ ಅರವಿಂದ್ ಬೋಳಾರ್ ಅವರ ಜೊತೆಗೆ ಎಲ್ಲ ಅತಿಥಿಗಳು ಕೈ ಜೋಡಿಸಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಡಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಹಸಿರು ಉಳಿದ್ರೆ ಉಸಿರು, ನಮ್ಮೆಲ್ಲರ ಉಸಿರು ಇರಬೇಕಿದ್ರೆ ಈ ಹಸಿರು ಇರಬೇಕು. ಆ ಹಸಿರು ಇರಬೇಕಿದ್ರೆ ಬ್ರೈಟ್ ಭಾರತ ಸಂಸ್ಥೆ ಅದಕ್ಕೆ ನೀರೇರಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಬ್ರೈಟ್ ಭಾರತ ಸಂಸ್ಥೆಯ ಜೊತೆಗೆ ಯಾರೆಲ್ಲ ಇದ್ದೀರಿ, ನಾವೆಲ್ಲ ಕೂಡ ನಮ್ಮ ಮನೆಯಲ್ಲಿ ಇಂತಹ ಹಸಿರನ್ನ ಉಳಿಸುವ ಕೆಲಸವನ್ನ ಮಾಡೋಣ ಅಂತ ಹೇಳುವಂತಹ ಒಂದು ಕಾನ್ಸೆಪ್ಟ್ನ ಮೂಲಕ ಶ್ರೀಯುತ ಅರವಿಂದ್ ಬೋಳಾರ್ ಸರ್ ಅವರು ಎಲ್ಲ ಅತಿಥಿಗಳ ಜೊತೆಯಾಗಿ ಸೇರಿ ನೀರನ್ನ ಆ ಗಿಡಕ್ಕೆ ಹಾಕುವುದರ ಮೂಲಕ ಕಾರ್ಯಕ್ರಮಕ್ಕೆ ಉದ್ಘಾಟನೆ ನೆರವೇರಿಸಿಕೊಡಿ. ಎಲ್ಲ ಅತಿಥಿಗಳು ಕೈ ಜೋಡಿಸಿಕೊಳ್ಬೇಕು. ಎಲ್ಲ ವೇದಿಕೆಯಲ್ಲಿದ್ದೀರಿ. ವೇದಿಕೆಯಲ್ಲಿರುವಂತಹ ಅತಿಥಿಗಳು ಸ್ವಲ್ಪ ಹಿಂದೆ ಮುಂದೆ ಇರಬಹುದು, ಆದರೆ ನೀವೆಲ್ಲ ಕೂಡ ನಮ್ಮ ಕಾರ್ಯಕ್ರಮದ ಬಹಳ ಮುಖ್ಯವಾಗಿರುವಂತಹ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂಥವರು. ಹಾಗೆಯೇ ಬಹುಮುಖ್ಯ ಬೆನ್ನೆಲುಬು ನಮ್ಮ ವೇದಿಕೆ ಮುಂಭಾಗದಲ್ಲಿದ್ದೀರಿ. ಸದಾಕಾಲವು ನಿಮ್ಮೆಲ್ಲರ ಪ್ರೀತಿ ಹಾರೈಕೆ ಹೀಗೆ ಇರಲಿ. ಧನ್ಯವಾದಗಳು ಸರ್. ನಮ್ಮೆಲ್ಲ ಚಪ್ಪಾಳೆ ಕೂಡ ಇರಲಿ. ಇದು ವಿಶೇಷ ಕಾರ್ಯಕ್ರಮ ಅಂತ ನಮಗೆ ಅನಿಸ್ತಿರ್ಬೋದು, ಹೀಗೆಲ್ಲ ಉದ್ಘಾಟನೆ ಮಾಡ್ತಾರ ಅಂತ. ಅದಕ್ಕೆ ಹೇಳಿರೋದು ಹಸಿರಿನಿಂದ ಉಸಿರು, ಹಾಗೇನೆ ಬ್ರೈಟ್ ನಿಂದ ಭಾರತ ಆಗಬೇಕಿದ್ರೆ ಬ್ರೈಟ್ ಭಾರತ್ ಜೊತೆಗೆ ನಾವು ಸದಸ್ಯರಾಗಬೇಕು ಅಂತ. ಸರ್, ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮದಲ್ಲಿ ಮುಂದೆ ಪ್ರೀಮಿಯಂ ಟೋಕನ್ ಲಾಂಚಿಂಗ್ ಇದೆ. ಈ ಒಂದು ಪ್ರೀಮಿಯಂ ಟೋಕನ್ ಲಾಂಚಿಂಗ್ ಅನ್ನ ಶ್ರೀಯುತ ರೂಪೇಶ್ ಶೆಟ್ಟಿ ಅವರು ನೆರವೇರಿಸಿಕೊಡ್ಲಿಕ್ಕಿದ್ದಾರೆ. ಆಲ್ರೆಡಿ ಪ್ರೀಮಿಯಂ ಟೋಕನ್ ಅಂದ್ರೆ ಏನು ಅನ್ನೋದರ ಬಗ್ಗೆ ಸಂಪೂರ್ಣವಾಗಿರುವಂತಹ ವಿವರಣೆಯನ್ನ ಅಶ್ರಫ್ ಅವರು ಕೊಟ್ಟಿದ್ದಾರೆ. ಈ ಲಕ್ಕಿ ಸ್ಕೀಮ್ ಕೂಪನ್ನ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ, ಅದು ದಕ್ಷಿಣ ಕನ್ನಡ ಪುತ್ತೂರು ಅಂತ ಅಲ್ಲ, ಈ ಲಕ್ಕಿ ಸ್ಕೀಮ್ ಅನ್ನ ಎಲ್ಲೆಲ್ಲ ಪ್ರಪಂಚದಾದ್ಯಂತ ಮಾಡ್ತಾ ಇದ್ದಾರ, ಅದರ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ
20 ತಿಂಗಳ ಅವಧಿಗೆ ಬರ್ತಕ್ಕಂತಹ ಒಂದು ಲಕ್ಕಿ ಸ್ಕೀಮ್. ಎಸ್, ರೂಪೇಶ್ ಶೆಟ್ಟಿ ಅವರು ಇದನ್ನ ಅನಾವರಣ ಮಾಡಲಿಕ್ಕಿದ್ದಾರೆ. ಅದಕ್ಕಿಂತ ಮೊದಲು ಒಂದು ಮಾತು, ಈ ಲಕ್ಕಿ ಸ್ಕೀಮ್ ಅನ್ನ 20 ತಿಂಗಳಾದ ನಂತರ ನಮಗೆ ಯಾವುದೇ ಬಹುಮಾನಗಳು ಬರಲಿಲ್ಲ ಅಂತ ಹೇಳಿದಾಗ ಸಮಾಧಾನಕರ ಬಹುಮಾನವನ್ನ ಕೊಡೋದಕ್ಕಿದೆ. ಲಾಸ್ಟ್ಗೆ ನಮಗೆ ಸಮಾಧಾನಕರ ಬಹುಮಾನ ಕೊರುವೆರ ಅತ್ತೆ ಕಾಸು ಮತ್ತೊಂದು ಬಲಿಪೇರ ಅಂತ ಎಲ್ಲರ ತೈಯಲ್ಲಿ ಇರುವಂಥದ್ದು. ಆದರೆ ಇಂತಹ ಒಂದು ಯೋಚನೆ ಅಥವಾ ಇಂತಹ ಒಂದು ಕಪ್ಪು ಕಲ್ಪನೆ ಅಂತ ಹೇಳುವಂಥದ್ದು ನಮ್ಮ ಬ್ರೈಟ್ ಭಾರತ ಸಂಸ್ಥೆಯ ಬಗ್ಗೆ ಬೇಡ ಅನ್ನುವ ಕಾರಣಕ್ಕೆ ಬೇಕಾಗಿ ನೀವು 20 ತಿಂಗಳ ನಂತರ ತೆಗೆದುಕೊಳ್ತಕ್ಕಂಥ ಸಮಾಧಾನಕರ ಬಹುಮಾನವನ್ನ ನೀವು ಸ್ಕೀಮಿಗೆ ಸೇರಿರುವ ಪ್ರಥಮ ದಿನದಲ್ಲೇ ತಗೊಳ್ಳುವುದಕ್ಕೆ ಅವಕಾಶವನ್ನ ಕಲ್ಪಿಸಿರುವ ಒಂದು ಲಕ್ಕಿ ಸ್ಕೀಮ್ ಕೂಪನ್ನ ಪ್ರಪ್ರಥಮ ಸಂಸ್ಥೆಯ ಬ್ರೈಟ್ ಭಾರತ ಸಂಸ್ಥೆ. ಅದಕ್ಕಾಗಿ ನೀವೆಲ್ಲ ನಮ್ಮ ಜೊತೆಗೆ ವೇದಿಕೆಯಲ್ಲಿ ಬಂದು ಅತಿಥಿಗಳಿದ್ದೀರಾ, ಬೇರೆ ಬೇರೆ ಕ್ಷೇತ್ರದಲ್ಲಿ ದೊಡ್ಡ ದೊಡ್ಡ ಹೆಸರು ಮಾಡಿರೋರು ಇದ್ದೀರಿ. ಸುಮ್ಮನೆ ನಾವು ಹೆಸರನ್ನ ಮಾತ್ರ ನಿಮ್ಮನ್ನು ದೊಡ್ಡ ಕಾರ್ಯಕ್ರಮ ಮಾಡ್ತಕ್ಕಂಥದ್ದಲ್ಲ, ನಮ್ಮ ಜವಾಬ್ದಾರಿ ದೊಡ್ಡದಿದೆ ಬ್ರೈಟ್ ಭಾರತ ಸಂಸ್ಥೆಯದ್ದು. ಅಂತಹ ಜವಾಬ್ದಾರಿಯ ಒಂದು ಕೆಲಸವನ್ನ ಸರಿಯಾಗಿ ನಿರ್ವಹಣೆ ಮಾಡೋದಕ್ಕೆ ಎಲ್ಲರ ಸಮ್ಮುಖದಲ್ಲಿ ಇವತ್ತು ಪ್ರೀಮಿಯಂ ಟೋಕನ್ ಲಾಂಚಿಂಗ್ ಅನ್ನ ಶ್ರೀಯುತ ರೂಪೇಶ್ ಶೆಟ್ಟಿ ಅವರು ನೆರವೇರಿಸಿಕೊಡ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸೊ ನಿಮಗೆಲ್ಲ ಕಾನ್ಸೆಪ್ಟ್ ಅರ್ಥ ಆಗಿದೆ ನಾನು ಭಾವಿಸ್ಕೊಳ್ತೇನೆ. 20,000 20 ತಿಂಗಳ ನಂತರ ನಾವು ಪಡ್ಕೊಳ್ತಕ್ಕಂಥದ್ದಲ್ಲ, ಮೊದಲಿಗೆ ಪಡ್ಕೊಳ್ಳಿ, ನಂತರ ನಿಮ್ಮ ಹಣಕ್ಕೆ ನೀವು ಯಾವ ಟೆನ್ಷನ್ ಮಾಡಬೇಕಾಗಿಲ್ಲ. ಜೋರದ ಚಪ್ಪಾಳೆಯ ಮೂಲಕ, ಎಸ್ ಚಪ್ಪಾಳೆ, ಪ್ರೀಮಿಯಂ ಟೋಕನ್ ಲಾಂಚ್ ಆಗ್ತಾ ಇದೆ. ನಮ್ಮ ಸ್ಟಾರ್ ಬಿಗ್ ಬಾಸ್ ವಿನ್ನರ್ ಚಲನಚಿತ್ರ ನಟ ನಿರ್ದೇಶಕ ಶ್ರೀಯುತ ರೂಪೇಶ್ ಶೆಟ್ಟಿ ಅವರ ಮೂಲಕ. ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಧನ್ಯವಾದಗಳು. ಹಾಗೆಯೇ ಕಾರ್ಯಕ್ರಮದಲ್ಲಿ ಮುಂದೆ ನಾವು ಮಾತಿನ ಕಡೆಗೆ ಹೋಗ್ತಾ ಇದ್ದೇವೆ. ಇವತ್ತು ಎಲ್ಲ ಕಾಯ್ತಾ ಇರತಕ್ಕಂತಹದ್ದು ನಮ್ಮ ಕಾರ್ಯಕ್ರಮಕ್ಕೆ ಬರ್ತದೆ. ಇಮ್ಮಿರೊಂದು ರಡ್ಡು ಪಾತೆರಂಡ ಪಿಚ್ಚರ್ಡ್ ತೂದು ಏಪಲ್ಲ ತೆಲಿತಂದಿಪ್ಪ ಮುಲ್ಪಲ ಚೂರು ತೆಲಿಪೋ ಅಂತ ಬಂದ್ರೆ ನಮ್ಮ ಮಾತೆಲ್ಲ ಕಾತೊಂದಿಲ್ಲ ಸುಮಾರು ದಿನ ನಡೆದು ಪುತ್ತೂರದ ಅವಲವಲು ಬ್ಯಾನರ್ಸ್ ಪೋಸ್ಟರ್ಸ್ ಇಂಚ ಮಾತೊಂಡು ಅರವಿಂದನೆ ಬರೋದಿಲ್ಲ ಸ್ಕೀಮ್ಗೆ ಸೇರನ್ನಾಗಲ್ಲ ಮಸ್ತ್ ಜನ ಮೂಲಿಪೇರಿನಿ ಅರವಿಂದಣ್ಣಗೋಸ್ಕರ ಬತ್ತಿನಾಗಲಿ. ಸೊ ಮಾತೇರನ್ನೆಲ್ಲ ಉದ್ದೇಶಿಸಾದ ಎಲ್ಲರನ್ನ ಉದ್ದೇಶಿಸಿ ಇವಾಗ ನಮ್ಮ ತುಳುನಾಡಿನ ಮಾಣಿಕ್ಯ ಚಲನಚಿತ್ರ ನಟ ರಂಗಭೂಮಿಯ ಕಲಾವಿದರು ನಮ್ಮೆಲ್ಲರ ನಲ್ಮೆಯ ಶ್ರೀಯುತ ಅರವಿಂದ್ ಬೋಳಾರ್ ಸರ್ ಅವರು ಈ ಬ್ರೈಟ್ ಭಾರತ ಸಂಸ್ಥೆಯ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ನಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಎಸ್ ಸರ್, ನಿಮ್ಮ ಮಾತನ್ನ ಮಾತನಾಡಿಸುವುದಕ್ಕಿಂತ ಮೊದಲು ಒಂದು ಸಣ್ಣ ಕಾರ್ಯಕ್ರಮ ಇದೆ, 5 ನಿಮಿಷದ ಕಾರ್ಯಕ್ರಮ ಅಂತ ಹೇಳಿದ್ದೇವೆ. ವಿಶೇಷ ಆಕರ್ಷಣೆ ಇಲ್ಲಿ ನೋಡಿ, ನಮ್ಮ ಈ ವೇದಿಕೆಗೆ ದೇವರ ಮಕ್ಕಳು ಬರ್ತಾ ಇದ್ದಾರೆ. ಯಾಕೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ, ಯಾರು ಕೂಡ ಒಬ್ಬ ಮನೆಯ ವ್ಯಕ್ತಿ, ಒಬ್ಬ ಮನೆಯ ಮಗು ಅಂಗವೈಕಲ್ಯತೆ ಅಥವಾ ಇನ್ನಿತರ ತೊಂದರೆಗಳಿಂದ ಬಳಲಬೇಕು ಅಂತ ಯಾರು ಕೂಡ ಯೋಚನೆ ಮಾಡೋದಿಲ್ಲ. ನಮ್ಮಲ್ಲಿರುವಂತಹ ಸಮಸ್ಯೆಗಳನ್ನು ನಾವೇ ಸೃಷ್ಟಿ ಮಾಡಿಕೊಳ್ಳೋದಿಲ್ಲ. ಏನೋ ಒಂದು ತೊಂದರೆಗಳಿಂದ ಈ ರೀತಿಯ ಸಮಸ್ಯೆಗಳು ಒಬ್ಬರಲ್ಲಿ ಬಂದಿರ್ತದೆ. ಅಂತಹ ದೇವರ ಮಕ್ಕಳನ್ನ ನೋಡ್ಕೊಳ್ತಕ್ಕಂಥವರು ಕೂಡ ದೇವರುಗಳೇ. ಪುತ್ತೂರಿನಲ್ಲೂ ಕೂಡ ಒಂದು ಪ್ರಜ್ಞಾ ಆಶ್ರಮ ಅಂತ ಇದೆ. ಸಾಮಾನ್ಯವಾಗಿ ನಾವೆಲ್ಲ ಕೂಡ ನಮ್ಮ ಕೆಲಸ ಕಾರ್ಯಗಳನ್ನು ನಾವೇ ಮಾಡ್ತೇವೆ. ಆದರೆ ಈ ದೇವರ ಮಕ್ಕಳು ನಮ್ಮಂತಿಲ್ಲ, ಎಲ್ಲರಂತಿಲ್ಲ, ನಾರ್ಮಲ್ ಪರ್ಸನ್ಗಳ ಥರ ಇಲ್ಲ. ಬಹಳಷ್ಟು ಒಂದು ನೋವಿನಿಂದ ಅವರಿಲ್ಲ, ಆದರೆ ಅವರ ಹೆತ್ತವರು, ಅವರ ಕುಟುಂಬದವರಿದ್ದಾರೆ. ಕೆಲವೊಂದು ಬಾರಿ ಕುಟುಂಬಕ್ಕೆ ಭಾರವಾಗಿರ್ತಕ್ಕಂತಹ ಈ ಮಕ್ಕಳನ್ನ ನೋಡ್ಕೊಳ್ತಕ್ಕಂಥ ಪುತ್ತೂರಿನ ಸಂಸ್ಥೆಯೇ ಪ್ರಜ್ಞಾ ಆಶ್ರಮ. ಆ ಪ್ರಜ್ಞಾ ಆಶ್ರಮದಲ್ಲಿರುವಂತಹ ದೇವರ ಮಕ್ಕಳನ್ನ ಬ್ರೈಟ್ ಭಾರತ ಸಂಸ್ಥೆಯ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ನಾವೆಲ್ಲ ಎದ್ದು ನಿಂತವರಿಗೆ ಚಪ್ಪಾಳೆಯನ್ನ ಎಲ್ಲ ಬಂಧುಗಳು ಕೊಟ್ಟು ಈ ವೇದಿಕೆಯಿಂದ ಅವರಿಗೆ ವಿಶೇಷವಾದ ಗೌರವವನ್ನು ನಾವು ಕೊಡ್ಲಿಕ್ಕಿದ್ದೇವೆ. ಅದಾದ ನಂತರ ಅರವಿಂದಣ್ಣ ಮಾತಾಡ್ಲಿಕ್ಕಿದ್ದಾರೆ. ದೇವರ ಮಕ್ಕಳನ್ನ ಈ ವೇದಿಕೆಗೆ ಕರೆಸಿಕೊಳ್ಳುವಂತಹ ಬಹಳ ಸುಸುಂದರವಾದ ಕಾರ್ಯಕ್ರಮ ಇದು. ಇನ್ನು ಯಾವುದೋ 4 ಜನ ಸರಿಯಾಗಿರುವಂತಹ ವ್ಯಕ್ತಿಗಳಿಗೆ ಸನ್ಮಾನವನ್ನ ಮಾಡೋದು ನಂತರ ಅದು ಎಲ್ಲರೂ ಮಾಡ್ತಾರೆ. ಆದ್ರೆ ದೇವರ ಮಕ್ಕಳನ್ನ ಕರೆದು ಅವರಿಗೆ ವಸ್ತ್ರದಾನವನ್ನ ಮಾಡತಕ್ಕಂಥ ಕೆಲಸವನ್ನ ಇವತ್ತು ಬ್ರೈಟ್ ಭಾರತ ಸಂಸ್ಥೆ ಮಾಡ್ತಾ ಇದೆ. ಅವರನ್ನ ನೋಡ್ತಕ್ಕಂತಹ ಪ್ರಜ್ಞಾ ಆಶ್ರಮದ ಅವರನ್ನ ನೋಡುವಂತಹ ದೇವರುಗಳು ಕೂಡ ಜೊತೆಯಲ್ಲಿದ್ದಾರೆ. ಸೊ ಕಷ್ಟ ಇದೆ, ನಷ್ಟ ಇದೆ, ಅವರು ಪ್ರಪಂಚದಲ್ಲಿದ್ದಾರೆ, ಪ್ರಪಂಚವನ್ನ ನೋಡೋದಕ್ಕೆ ಆಗ್ತಾ ಇಲ್ಲ. ಪ್ರತಿನಿತ್ಯವೂ ಎಲ್ಲವನ್ನು ಒಂದೇ ರೀತಿಯಲ್ಲಿ ಸ್ವೀಕಾರವನ್ನ ಮಾಡಿಕೊಳ್ತಾರೆ. ಬಿ ಹ್ಯಾಪಿ ಅಂತ ಅವರು ಅವರ ಟಿ ಶರ್ಟ್ ಮೇಲೆ ಹಾಕೊಂಡು ಬಂದಿದ್ದಾರೆ ನೋಡಿ. ನಾವೇ ಖುಷಿಯಾಗಿದ್ದೀವಿ, ನೀವ್ ಯಾಕೆ ಬೇಜಾರದಲ್ಲಿದ್ದೀರಾ ಅಂತ. ಸೊ ಅಂತ ದೇವರ ಮಕ್ಕಳಿಗೆ ವಿಶೇಷವಾದ ಗೌರವವನ್ನು ಕೊಡೋ ಸಲುವಾಗಿ ವೇದಿಕೆಗೆ ಬರ್ತಾರೆ, ವೇದಿಕೆಯಿಂದ ವಸ್ತ್ರವನ್ನ ಪಡೆದುಕೊಳ್ತಾರೆ, ವೇದಿಕೆಯಿಂದ ನಿರ್ಗಮಿಸ್ತಾರೆ.
ಬ್ರೈಟ್ ಭಾರತ ಸಂಸ್ಥೆ ಬಹಳ ಎಮೋಷನಲ್ ಆಗಿ ಅವರನ್ನ ಇವತ್ತು ನಮ್ಮೆಲ್ಲರನ್ನ ಎಮೋಷನಲ್ ಆಗಿ ಒಂದು ತಲುಪುವಂತ ಕೆಲಸವನ್ನ ಮಾಡಿದೆ. ಇದು ದೇವರ ಮಕ್ಕಳಿಗೆ ಹಾರ್ದಿಕವಾದ ಸ್ವಾಗತದೊಂದಿಗೆ ಎಲ್ಲ ಅತಿಥಿಗಳು ಪುತ್ತೂರಿನ ಪ್ರಜ್ಞಾ ಆಶ್ರಮದಲ್ಲಿ ಈ ಮಕ್ಕಳ ಸೇವೆಯನ್ನ ಮಾಡ್ತಿರ್ತಕ್ಕಂತಹ ಅವರ ಮುಂದಾಳತ್ವವನ್ನು ವಹಿಸಿಕೊಂಡಿರ್ತಕ್ಕಂಥವರು ಕೂಡ ನಮ್ಮ ಜೊತೆಗಿದ್ದಾರೆ. ದೇವರ ಮಕ್ಕಳನ್ನ ನೋಡ್ಕೊಳ್ಳುವವರು ಒನ್ಸ್ ಅಗೇನ್ ದೇವರುಗಳೇ. ಅವರಿಗೆ ನಾವು ದಯವಿಟ್ಟು ಒಮ್ಮೆ ಚಪ್ಪಾಳೆ ಬರಬೇಕು. ಕಷ್ಟ ಇರಲಿ, ನಷ್ಟ ಇರಲಿ, ಸುಖ ಇರಲಿ, ಮಳೆ ಇರಲಿ, ಬಿಸಿಲಿರಲಿ, ಎಲ್ಲ ಸಂದರ್ಭದಲ್ಲೂ ನಗ್ತಾ ಇರ್ತಾರೆ. ಬೇಸರ ಇಲ್ಲದೆ ಅಳ್ತಾರೆ, ಖುಷಿ ಇಲ್ಲದೆ ನಗ್ತಾರೆ. ಅವರ ಜೀವನಕ್ಕೂ ಒಂದು ಬೆಳಕಾಗ್ಲಿ ಅನ್ನುವಂಥ ಕಾರಣಕ್ಕೆ ಬೇಕಾಗಿ ಬ್ರೈಟ್ ಭಾರತ ಸಂಸ್ಥೆಯ ಪ್ರೀತಿಯ ಗೌರವ. ನಾವು ಅವರನ್ನ ನೋಡ್ಕೊಳ್ತಕ್ಕಂತಹ ಆ ಆಶ್ರಮದ ಮುಂದಾಳತ್ವವನ್ನು ವಹಿಸಿಕೊಂಡಿರುವಂತಹ ಇಲ್ಲಿದ್ದಾರೆ ಶ್ರೀಯುತರಿದ್ದಾರೆ, ಅವರಿಗೊಂದು ಚಪ್ಪಾಳೆ ಕೊಡಬೇಕು. ದೇವರ ಮಕ್ಕಳನ್ನ ನೋಡ್ಕೊಳ್ತಿರ್ತಕ್ಕಂಥವರು ಶ್ರೀಯುತ ಅಣ್ಣಪ್ಪರವರು ತಮ್ಮದೇ ಮಕ್ಕಳ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ದಾರೆ. ಸೊ ಒಂದು ವಿಶೇಷ ಗೌರವ. ಹಾಗೆ ಈ ಎಲ್ಲ ಸರ್ ಅತಿಥಿಗಳು ದಯವಿಟ್ಟು ಕುಳಿತುಕೊಳ್ಳಿ, ತಾವೆಲ್ಲ ಕುಳಿತುಕೊಳ್ಳಬೇಕು ಪ್ಲೀಸ್. ದೇವರ ಮಕ್ಕಳನ್ನ ನೋಡ್ಕೊಳ್ತಕ್ಕಂಥವರು ಕೂಡ ದೇವರುಗಳೇ ಅಂತ ಹೇಳಿದೆ. ಇವರು ಮಾತ್ರ ಅಲ್ಲ, ಇವರಿಗಿಂತ ಜಾಸ್ತಿ ಜನ ಇದ್ದಾರೆ. ಕರ್ಕೊಂಡು ಬರುವಂತ ಕೆಲವೊಂದು ಸಿಚುವೇಶನ್ಸ್ಗಳು ಇರೋದಿಲ್ಲ ಅಲ್ಲ ಸರ್. ಅವರನ್ನು ಸರ್ ತಾವು ಕೂತ್ಕೊಳ್ಳಿ ಪ್ಲೀಸ್. ಅವರನ್ನ ನೋಡ್ಕೊಳ್ತಕ್ಕಂತಹ ಸಂಸ್ಥೆಯ ಪ್ರಜ್ಞಾಶ್ರಮದ ಮುಖ್ಯಸ್ಥರು ಶ್ರೀಯುತ ಅಣ್ಣಪ್ಪರವರು ನಮ್ಮ ಜೊತೆಗಿದ್ದಾರೆ. ಒಂದೆರಡು ಮಾತು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಮಕ್ಕಳನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರೇ ಹಾಗೂ ಇಲ್ಲಿ ಬಂದಿರುವಂಥ ಎಲ್ಲ ಆತ್ಮೀಯರೇ, ನನಗೆ ಹೆಚ್ಚು ಸ್ಟೇಜ್ ಮೇಲೆ ಮಾತಾಡಲಿಕ್ಕೆ ಹೆಚ್ಚು ಬರುವುದಿಲ್ಲ, ಕ್ಷಮೆ ಇರಲಿ. ನಮ್ಮಲ್ಲಿ ಈಗ ಒಂದು 15 ಜನ ಬೌದ್ಧಿಕ ಭಿನ್ನ ಸಾಮರ್ಥ್ಯದ ಮಕ್ಕಳನ್ನು ಸಾಕಿ ಸಲುತ್ತಿದ್ದೇವೆ. ಪುತ್ತೂರು ಹಾಗೂ ಪುತ್ತೂರಿನ ಹೊರಗಿನ ಎಲ್ಲ ರಾಜ್ಯದ ಬೇರೆ ಬೇರೆ ಕಡೆಯಿಂದಲೂ ಕೂಡ ನಮ್ಮಲ್ಲಿ ಇದ್ದಾರೆ. ಈಗ ಪುತ್ತೂರಿನ ಎಲ್ಲ ದಾನಿಗಳ ಹಾಗೂ ಸಂಘ ಸಂಸ್ಥೆಗಳ ಒಂದು ಸಹಕಾರದಿಂದ ಈ ಆಶ್ರಮ ನಡೆಸಿದ್ದೇವೆ. ನಮ್ಮ ಈ ಬ್ರೈಟ್ ಭಾರತ ಸಂಸ್ಥೆಯವರು ಬಹಳ ನಮಗೆ ಸಹಾಯವನ್ನು ಮಾಡ್ತಾ ಬಂದಿದ್ದಾರೆ. ಮೊದಲಿಂದಲೂ ಕೂಡ ತುಂಬ ಸಹಾಯ ಮಾಡ್ತಾ ಬರ್ತಿದ್ದಾರೆ. ಇವತ್ತು ಕೂಡ ನಮ್ಮನ್ನಿಲ್ಲಿ ಬಹಳ ಪ್ರೀತಿಯಿಂದ ಕರೆಸಿ ನಮ್ಮ ಮಕ್ಕಳಿಗೆ ಗಿಫ್ಟನ್ನು ಕೂಡ ಕೊಟ್ಟಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ಶ್ರೀಯುತ ಅಣ್ಣಪ್ಪರವರಿಗೆ ಕೂಡ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಅವರು ತೆರಳುವುದಕ್ಕಿಂತ ಮೊದಲು ಪ್ರಜ್ಞಾ ಆಶ್ರಮದ ಒಂದು ಸಣ್ಣ ಖರ್ಚು ವೆಚ್ಚಗಳಿಗೆ ಅಥವಾ ಮಕ್ಕಳನ್ನ ನೋಡಿಕೊಳ್ಳುವಂತಹ ವಿಚಾರಕ್ಕೆ ಬೇಕಾಗಿ ಬ್ರೈಟ್ ಭಾರತ ಸಂಸ್ಥೆಯ ಮೂಲಕವಾಗಿ ಶ್ರೀಯುತ ಜನಸ್ನೇಹಿ ಯೋಗೀಶ್ ಅವರಿಗೆ ಒಂದು ಸಣ್ಣ ಗೌರವ ಅಥವಾ ಧನ ಸಹಾಯದ ಚೆಕ್ಕನ್ನು ಹಸ್ತಾಂತರವನ್ನು ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಸರ್, ಅಣ್ಣ ಸರ್ ಬನ್ನಿ, ದಯವಿಟ್ಟು ಸ್ವೀಕಾರವನ್ನ ಮಾಡಬೇಕು. ಶ್ರೀಯುತ ಹೇಮನಾಥ್ ಶೆಟ್ಟಿ ಕಾವು ಸಂಯೋಜಕರು ಕೆಪಿಸಿಸಿ ಕರ್ನಾಟಕ ಆಗಮಿಸಿದ್ದಾರೆ. ತಮಗೂ ಪ್ರೀತಿಯ ಕೈಚಪ್ಪಾಳೆಯ ಮೂಲಕ ಈ ವೇದಿಕೆಗೆ ಮ್ಯಾನೇಜಿಂಗ್ ಡೈರೆಕ್ಟರ್ಗಳು ಕರ್ಕೊಂಡು ಬರಬೇಕು ಎಂದು ಕೇಳಿಕೊಳ್ತಾ ಇದ್ದೇನೆ. ಇದು ಪ್ರಜ್ಞಾ ಆಶ್ರಮಕ್ಕೆ ನಮ್ಮಿಂದ ಸಣ್ಣ ಗೌರವ. ಇನ್ನಷ್ಟು ದೇವರ ಆಶೀರ್ವಾದದೊಂದಿಗೆ ನಿಮಗೆ ಶಕ್ತಿಗಳು ಸಿಗಲಿ, ಪ್ರಜ್ಞಾ ಆಶ್ರಮ ಬೆಳಗ್ಲಿ, ಎಲ್ಲರೂ ಕೂಡ ನಮ್ಮಂತೆಯೇ ಬಾಳಿ ಬದುಕಲಿ ಮಕ್ಕಳು ಅಂತ ಹೇಳಿಕೊಳ್ತಾ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ದೇನೆ. ಶ್ರೀಯುತ ಹೇಮನಾಥ್ ಶೆಟ್ಟಿ ಕಾವು ಮುಖಂಡರು, ಸಾಮಾಜಿಕವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಕ್ಕಂಥ ವ್ಯಕ್ತಿಗಳು. ಶ್ರೀಯುತ ಹೇಮನಾಥ್ ಶೆಟ್ಟಿ ಕಾವು ಅವರು ವೇದಿಕೆಗೆ ಬರಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆಯೇ ಬ್ರೈಟ್ ಭಾರತ ಸಂಸ್ಥೆಯ ಮೂಲಕ ಶ್ರೀಯುತ ಹೇಮನಾಥ್ ಶೆಟ್ಟಿ ಅವರಿಗೆ ಸ್ವಾಗತ ಹಾಗೆ ಶಾಲನ್ನು ಹೊದಿಸಿ ಕಾರ್ಯಕ್ರಮಕ್ಕೆ ಕೆಪಿಸಿಸಿ ಕರ್ನಾಟಕದ ಸಂಯೋಜಕರು, ಸಾಕಷ್ಟು ಜನರ ಬಾಳಿಗೆ ಬೆಳಕಾಗಿರ್ತಕ್ಕಂಥ ಶ್ರೀಯುತ ಹೇಮನಾಥ್ ಶೆಟ್ಟಿ ಕಾವು ಅವರಿಗೆ ಪ್ರೀತಿಯ ಸ್ವಾಗತ. ಎಲ್ಲರ ಪರವಾಗಿ ಕೈ ಚಪ್ಪಾಳೆಯೊಂದಿಗೆ ಬ್ರೈಟ್ ಭಾರತ ಸಂಸ್ಥೆಯ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದೇವೆ. ಬ್ರೈಟ್ ಭಾರತ ಸಂಸ್ಥೆಯ ವತಿಯಿಂದ ಶಾಲನ್ನು ಹೊದಿಸಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳಬೇಕು ಎಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೆಯೇ ಪ್ರಜ್ಞಾಶ್ರಮಕ್ಕೆ ಇದು ಮೊದಲಲ್ಲ, ಈ ಹಿಂದೆಯೂ ಕೂಡ ನಮ್ಮಿಂದ ಸಹಕಾರಗಳು ಸಿಕ್ಕಿದೆ, ಮುಂದೆಯೂ ಸಿಗ್ತದೆ. ನಿಮ್ಮೆಲ್ಲರ ಸಹಕಾರಗಳು ಇಂಥ ಆಶ್ರಮಗಳಿಗೆ ಇರಲಿ ಅಂತ ಹೇಳಿಕೊಳ್ತಾ ನೇರವಾಗಿ ಮಾತಿನ ಕಡೆಗೆ ಹೋಗ್ತಾ ಇದ್ದೇವೆ. ನಾವೆಲ್ಲ ಸಾಕಷ್ಟು ಹೊತ್ತಿನಿಂದ ಕಾಯ್ತಾ ಇದ್ದಂತಹ ತುಳುನಾಡಿನ ಮಾಣಿಕ್ಯ, ನಗುವಿನ ರಸ, ನಮ್ಮೆಲ್ಲರ ಹೃದಯದಲ್ಲಿ ಒಂದು ಶಾಶ್ವತವಾದ ಸ್ಥಾನವನ್ನು ಪಡೆದುಕೊಂಡಿರತಕ್ಕಂತಹ ವ್ಯಕ್ತಿ ಯಾರು ಹೇಳಿದ್ರೆ ಶ್ರೀಯುತ ಅರವಿಂದ್ ಬೋಳಾರ್ ಅವರು. ತುರ್ತು ಸಂದರ್ಭ ಆದ್ರೂ ನಮ್ಮ ಮೇಲೆ ಪ್ರೀತಿ ಇಟ್ಟು ಬಂದಿದ್ದಾರೆ. ಪ್ರೀತಿಯ ಸ್ವಾಗತದೊಂದಿಗೆ ಈ ವೇದಿಕೆಯಿಂದ ಮಾತನಾಡಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ.
പിന്നെ എല്ലാവരും എങ്ങനെ ഉള്ളാറ്? നല്ല ഉള്ളാറല്ലേ? ചൊല്ലൂർമേ നിങ്ങളല്ലേ കേൾക്കറേ? ಇಂಥ ನಮ್ಮ ಬ್ರೈಟ್ ಭಾರತ್ ಆಯ್ತಾ ಮಲ್ಲ ಕಾರ್ಯಕ್ರಮದ ಯಾಕೆಂದ ಅಕ್ಲಿ ಇಲ್ಲ ಬಾಕಿಲಿಗೆ ನಮಕ್ ಬನ್ನಾಗ ಹಾಕೊಂಡು ನಮಕ್ ಆ ಕಾರ್ಯಕ್ರಮದ ಆದಾಂದೆ ವಿಷಯ ಗೊತ್ತು ಪೂಜಿ ಅಂಡ್ ಬತ್ತಿ ಪಕ್ಕ ಗೊತ್ತಾಪುಂಡು ಆ ಕಾರ್ಯಕ್ರಮ ಏತ್ ಮಲ್ಲ ಕಾರ್ಯಕ್ರಮ ಅಂದ್ ನಿಜವಾದ ಭಾರಿ ಖುಷಿ ಅಂಡ್ ಇಂಚಿನ ಕಾರ್ಯಕ್ರಮ ನಮಕ್ ಒಂತೆ ದಿನೋಡು ದುಂಬು ಇಂದುವೇ ಟೈಪ್ದ ಕಾರ್ಯಕ್ರಮ ಕುಡ್ಲಾಡ್ ನಡ್ತದಿತ್ತಂದು ಯಾನ್ ಆ ಕಾರ್ಯಕ್ರಮ ಗೆಸ್ಟ್ ಆದ ಬೋದಿತ್ತೆ ಒಂದು ಇಂಚಿನ ಈ ಕಾರ್ಯಕ್ರಮ ಇಂಚಿನ ಅಂದಕೇಂಡ ನಮ್ಮೈತೆ ಕಾಚು ನಮ್ಮ ಕಟ್ಟೋಲಿ ಕಟ್ಟಂಡ ಪಿರಬರ್ ಪೂಜೆ ಅಜ್ಜ ಅಂದ್ ಪಂಪಣನೇ ಮಲ್ಲ ಯಾಕೆಂದ್ರೆ ನಂಬಿಕೆದ ಮಿತ್ತುಂಡು ನಮಕ್ ಬ್ರೈಟ್ ಭಾರತ್ ನಂಬೋಲ್ಯಾ ಯಾನ್ ನಿಕಲ್ಡಕ್ಕೆ ಎನ್ನು ನಂಬೋಲ್ಯಾ ತಾಟಿ ಬಟ್ಟಲೆ ಸಾವು ನಂಬೋಲಿ ನಂಬಿನೇಟು ನಿಕಲ್ ಮಾತೆರ್ಲ ಇಡ ಬೈದಾರ ಇಜ್ಜಿನ ಬೈದಾಯಾರು ದಯಗೆ ನಿಕಂಡು ಒಂಜು ವರ್ಷೋಡು ತುಂಬು ಎಂಚ ಇತ್ತಂದ ಇತ್ತ ಹಿಡ್ದಲ ಬ್ರೈಟ್ ಭಾರತ್ ಆತನಿಂದಾಂಡ ಅವನ್ನೆತ್ತ ನಮ್ಮ ಟೀಮ್ದ ವರ್ಕ್ ಹಿಡ್ದಾದ್ರು ಟೀಮ್ ವರ್ಕ್ ಗಟ್ಟಿ ಇತ್ತಿನಿಂದಾಂಡ ಖಂಡಿತವಾದಲ ಆ ಮಲ್ತಿನಂಚಿನ ಬೇಲೆಲ್ಲ ಸಕ್ಸಸ್ ಆಪಣೊಂದು ನಮಗೆ 100% ಪನೋಲಿ ಅಂಚಾದ ಬ್ರೈಟ್ ಭಾರತ್ ದಕ್ಲನ ಭಾರಿ ಪೊರ್ಲುದ ಕಾರ್ಯಕ್ರಮ ಈ ಕಾರ್ಯಕ್ರಮದ ಒಟ್ಟುಗಳ ನಮ್ಮ ಬೊಕ್ಕೋರಿಯಾಗ ಸಹಾಯ ಮಲ್ಪಣಂಚಿನ ಆ ಮಲ್ಲ ಮನಸ್ಸು ಮುಕ್ಲೆಗುಂಡತೆ ಅವು ಖುಷಿ ಆಂಡ್ ಮುಲ್ಪ ಎಂಕ್ಲಾಂಡ್ ಆರ್ಟಿಸ್ಟ್ ಯಾನಾವಡು ರೂಪೇಶ್ ಶೆಟ್ರ್ ಆವಡತ್ತನ್ನು ದೀಪಕ್ ರೈ ಪಾಣಾಜಿ ಆವಡು ಎಂಕ್ಲು ಮಾತ್ರ ಆರ್ಟಿಸ್ಟ್ ನಿಕ್ಲೆ ಆಪಲ ತೂಪುನ ಮೋನೆಲೆ ಎಂಕಲ್ನ ಮೋನೆ ತಲಪೋ ಸತ್ತತ್ತು ನಿಕ್ಲೆಗೆ ಎನ್ನ ಮೋನೆ ತೂನಗ ಒಂಜಿ ವ್ಯಂಗ್ಯ ಚಿತ್ರ ತೂಯಿಲೆ ಕಾತೆ ಅಕ್ಲೆಲ್ಲಿ ಮಾತ್ರ ತೂನಗ ನಾರ್ಮಲ್ ತೂಪಾರು ಐಟ್ ನಮ್ಮ ದೀಪಕ್ ರೈ ಪಾಣಾಜನ್ ಪನ್ಪಾರು ಆ ಜನ ಬಜಿ ಪಾಪೇ ಆ ಜನ ಮಣಿ ಪೂಜೆ ಆರು ಮಣಿ ಪೂಜೆ ರತ್ತು ಮಣಿ ಪೂಯರು ಬೋರ್ತಿನ ಅವಳು ಮಾತ್ರ ಮಣಿ ಪೂಯರು ಅಂಚಾವು ದೀಪಕ್ ರೈ ಪಾಣಾಜೆ ಎನ್ನ ಮೋಕ್ಯದ ಕಲಾವಿದೆ ಅಂಚಾದು ನಮಕ್ ಕಲಾವಿದನ ಕಾರೋಯ್ಪುನಿ ಬಂಡ ಭಾರಿ ಮೋಕ್ಯ ಅಂದೆ ಆಯ್ತಾ ಲೆಕ್ಕ ಕಾರೋಯ್ಪುನಿ ಬಂಡ ಬೊಕ್ಕೊಂಜುಂಡು ಅಯ್ಯ ಬರಿಯರ್ನೇ ಬಲ್ಲಿಂದ ಕಾರೋಯ್ಪುನಿ ಅವು ಬೇತೆ ಒಂದು ಅಂಚಿನ ಆ ಮೋಕ್ಯತೆ ಈ ಮೋಕ್ಯ ಅಂಚಾದು ದೀಪಕ್ ರೈ ಪಾಣಾಜೆ ಎಡ್ಡ ಆರ್ಟಿಸ್ಟ್ ಅವಳ ನಮ್ಮ ಪುತ್ತೂರ್ದನೆ ಮಲ್ಲ ಆರ್ಟಿಸ್ಟ್ ಆಯ್ನದ ಅವರ ಅರೆಗೆ ಯಾನ್ ಕೊರ್ಪುನ ಗೌರವವು ಕಾರೋಯ್ಪುನಿಂದ ಬಂಡ ಅಂಚಾದ ಇನ್ನಿತ ಕಾರ್ಯಕ್ರಮಡು ಕುಡೊಂಜಿಂಕಿನ ಅಂದಕೇಂಡ ನಮಕ್ ಜನಸ್ನೇಹಿ ಯೋಗಿಶರನು ಎಂಕ್ಲೆ ಪರಿಚಯ ಮಲ್ತಿಲ್ಲ ಕಾಂಡ್ ಯಾಕೆಂದ್ಕೇಂಡ ಎಂಕ್ಲೆ ನಿಜವಾದ ಯಾನು ಬರಿತಾರಡ ಕುಳ್ದಿಗೇನು ಅವು ಏರಿಂದು ಆಂಡಾರ್ನ ವೀಡಿಯೋ ತೂನಗ ಎಂಕ್ಲ ಮನಸ್ಸು ದಿಂಜಿದು ಬರ್ಪುಂಡು ಇಂಚಿನಕಲ್ಲ ಪ್ರಪಂಚೋಡು ಉಲ್ಲಿರತ್ತ ಅಂದು ಯಾಕೆಂದ್ಕೇಂಡ ಇತ್ತದ ಕಾಲ ಇಂಚಿನ ಅಂದಕೇಂಡ ಪೆದಿ ಅಪ್ಪೆಮ್ಮನೇ ತೂಪುಜರು ಒಂದು ಏರಾ ಹೊರ್ತಿಗೆ ನಮಕ್ ಗತಿ ಇಜ್ಜಂದಿನಕ್ಲೇನು ಕೊನ್ನೋದು ಆಶ್ರಮಡು ಸಾಂಕುರಿ ಪಂಡ ಆ ದೇವೇರ ಅಕ್ಕಲ್ದ ಈ ಕೆಲಸ ಮಲ್ಪ ಒಂದುಲ್ಲೇರು ಐಕ್ ನಮ್ಮ ಬ್ರೈಟ್ ಭಾರತ್ ದಕ್ಕಲು ಖಂಡಿತವಾದಲ ಅಕ್ಲೆಗೆ ನಮ್ಮ ಸಪೋರ್ಟ್ ಮಲ್ಪೊಡೆ ಅಕ್ಲೇನು ಓಳಿತ್ತನೆಲ್ಲ ಗುರುತಿಸಾವುಡು ಇಂಚಿನ ಕಾರ್ಯಕ್ರಮ ಮಲ್ಲ ಕಾರ್ಯಕ್ರಮ ಅವು ಅತ್ತಂದೆ ಇತ್ತೊಂಜಿ ನಮ್ಮ ಬುದ್ಧಿಮಾಂದ್ಯರ ಅವಡು ಅತ್ತಂದಾಂಡ ಅಕ್ಲೇನು ಎಂಚ ಪನ್ಪೇರಿಂದ ಹೆಂಗೆ ಗೊತ್ತುಜು ಇತ್ತ ವೇದಿಕೆಯಲ್ಲಿ ಎಪ್ಪಡಾದು ಅಕ್ಲೆ ದಾದನ ಒಂಜಿ ಬಹುಮಾನ ಕೊರಿಯರು ಅವು ದೇವೇರು ಮೆಚ್ಚುನ ಕೆಲಸ ನಮ್ಮ ಯಾಪ ಮುಟ್ಟ ದೇವೇರು ಮೆಚ್ಚುನ ಕೆಲಸ ಅಂದ ಪಂಡ ಎಂಚ ಅಂದಕೇಂಡ ಜನ ಮೆಚ್ಚುನ ಕೆಲಸ ಮಲ್ತಿನಿಂದಾಂಡ ಅವು ದೇವೇರು ಮೆಚ್ಚುವೆರು ಎಂದು ಲೆಕ್ಕ ಅಂಚಾದ ನಮ್ಮ ಬ್ರೈಟ್ ಭಾರತ್ ಅಕ್ಕಲ್ನ ಇನಿ ಅಕ್ಕಲ್ನ ಈ ಗೋಲ್ಡು ಡೈಮಂಡ್ ಅವಿತ್ತ ಒಟ್ಟಿಗೆ ಇಂಚಿನ ಎಡ್ಡೆ ಕೆಲಸ ಮಲ್ತಿನೇನು ಜನಕ್ಕುಲ್ ನೆನೆಪು ದೀಪೇರು ಈ ಕಾಸು ಎಂಕ್ಲೇರ್ ತತ್ತು ಪೋಣ್ಲ ಮಲ್ಲೆಜ್ಜಿ ಎಡ್ಡೆ ಕೆಲಸಗೂ ವಿನಿಯೋಗ ಆತನತ್ತ ಪನ್ಪುಣ ಎಡ್ಡೆ ಬುಧರ್ ಬ್ರೈಟ್ ಭಾರತ್ ಗುಪ್ಪಾಡು ಅಂಚಾದ ಭಾರಿ ಪೊರ್ಲುದ ಕಾರ್ಯಕ್ರಮ ನೆತ್ತ ಚುರು ಕೆಂಚಿನ ಅಂದಕೇಂಡ ರೂಪೇಷ್ಟ ಆಯ್ತಾ ಕೂಪನ್ ಹಿಂಗಿನ ಬಿಡುಗಡೆ ಎಂದ್ರು ಹಾಕಿರೆ ಹಿಂಗಿನ ತುಣಿ ಬಲ್ಚಿರೆ ಪ್ರೀಮಿಯಂ ಕೂಪನೋಡು ಬಲ್ಕಿರಲ್ ತುಣಿ ಬಲಿಕ್ರಿ ಹಿಂಗನೆ ಬಲ್ಚಿರಲ್ಲಿ ಆದರೆ ಫಸ್ಟ್ ಕೂಪನ್ ಏಳಿಕೆ ಕೊಡುಕರು
ഞങ്ങളെ തുളു പിക്ചറിൽ അയാൾ ഹീറോ അല്ലേ, അയാൾക്ക് ഇക്കട്ടത്. അതുമാത്രമല്ല, അയാൾ ഒരു 10 കസ്റ്റമർ ഇവിടെ നക്ക് തരട്ട് ഒരു കൂപ്പൺ കൊണ്ടോട്ട് 10 കസ്റ്റമർ ഇങ്ങ് വരട്ട് ಅಂಚಾವಡು ದಾಯಕಂದು ಕೇಂಡ ಎಂಕಲು ಮುಳ್ತು ಮಾತ್ರ ಪೋಪುನತ್ತೆ ಎಂಕಲು ಬೊಕ್ಕೊರಿಯಡ ಈ ಪಾತೆರ ಪನೋಡು ದಾಯಕಂದು ಕೇಂಡ ಎಂಕಲ ಪಿರೌಡು ಇತ್ತಿನ ಪನ್ಪೇರು ಅಕಲು ಬ್ರೈಟ್ ಭಾರತ್ ಅಕಲು ನಿಕಲು ತುಯಿನಾತ್ ಉಂಬತ್ತು ಅಕಲು ಹುಷಾರುಳ್ಳೇರು ಅಕಲು ಯೂಟ್ಯೂಬ್ ಅಂಚ ಮಲ್ಪೇರು ಯೂಟ್ಯೂಬ್ ಇಂಚ ಮಲ್ಪೇರು ಅವು ಅಕಲು ಪಿರೌದು ಅಕಲು ಎಂಕ್ಲೆ ಪನೋಡುಂದಿಜ್ಜಿ ದಾಯಕಂದು ಕೇಂಡ ಈ ಜಾಗತೂನಗನೆ ಗೊತ್ತಾಪುಣು ಮುಕ್ಕಳು ಹುಷಾರುಳ್ಳೇರು ಐಟು ಪುದರೇ ಬರೆತೀರು ಬ್ರೈಟ್ ಭಾರತ್. 4 ಗಾಡಿ ಮಾತ್ರ ಎದುರುದಿರ್ತಾರೆ ರೆಡ್ಡಿ ಉಂಟು 4 ಕಾರ್ ದೀತರು ಗೇರೆಗ್ಲ ಕೊನೋಲಿ ಬಂಡೀರು ಅಂಚತ್ತ 4 ಕಾರು ಉಂಡಿಗೆ ಕೂಪನ್ ಬತ್ತಂಡ ರೆಡಿ ಉಂಡು ದಾಯಕಂದು ಕೇಂಡಿ ಯಾನು ಮುರಾಣಿ ಪಂತಿನೇಕೆ ಆ ಜನ ಎಂಡೈತೆ ಪಡ್ತು ಪಂಡಿನಿ ಯಾ ಪಂಡ ನೇನು ಮಾತ ನಂಬೋಲ್ಯ ಮಾರೇ ಐಕಿತ್ತೆ ಪಂಡಿನಿ ಉಂಡು ಎನ್ನ ಇಲ್ಲಲ್ಲಿ ಬತ್ತು ಪಂತೀರಿ ಇನ್ನು ಮತ್ತೆ ಇಂಚೊಂಚೊಂಡು ಅದ್ನ ಯಾನು ಮುರಂದ ಟೌನ್ ಹಾಲ್ದ ಕಾರ್ಯಕ್ರಮಗಳು ಇಂಚನೆ ಪಂತೆ ಎಂಜಿನ ಅಂದಿಗೆ ನಿಕ್ಲೇದಾದ ಲಾಭ ಅಂದು ಅಪ್ಪಗ ಮೇರೆ ಕಡೆ ನಿಕ್ಲೆ ವಿವರಣೆ ಕೊರಿಯರು ಎಂಕ್ಲೆಗೆ ದಾದ ಲಾಭ ಅಂದು ದಯಕೆಂದಿಗೆ ಒಂಜು ವಸ್ತುಡು ஒரு 10 ರೂಪಾಯಿ ಬಿಡುಪೇಂದಾಂಡ ಒಂಜಿ 100 ವಸ್ತು ತೊನ್ನಗ ಐಟ್ ಏತು ಬಿಡುಪೇರಿಂದ ನಮ್ಮ ಮಂಡೆಡುಪ್ಪುಜಿ ಅವನೇ ಕಡೆ ಕ್ಲಿಯರ್ ಆದ ಪಂಟೇರು ಅಂಚಾದ ಅಕ್ಲಿಗೆ ಆ ಪ್ರಾಫಿಟ್ ಉಂಡು ಬೊಕ್ಕೊಂಜೆಂಚಿನ ಅಂದಕೇಂಡ ನಮ್ಮ ಇರುವ ತಿಂಗಳು ಇರುವ ಕಂತು ಕಟ್ಟಂಡ ಆ ಕಾಸು ಪೋಪುಂಡು ಒಂದು ಎನ್ನೆರೆಜ್ಜಿ ಆಯ್ತ ಎಂಚಿನಾಂಡಲ ವಸ್ತುಲು ಮುಕ್ಕಲು ಕೊರ್ಪೇರಿಂದಾಂಡ ನಮಕ್ ಲಾಭದೇನು ಮರತದು ನಮ್ಮ ಕಟ್ಟಿನ ನಂಗೆ ಬಿರತಿಕ್ಕಂಡಲ್ಲ ಯಾವೊಂದು ಪನ್ಪಿನ ಮಲ್ಲ ಮನಸ್ಸು ನಮ್ಮಡ ಇತ್ತಂಡ ಈ ಸಂಸ್ಥೆ ಖಂಡಿತವಾದಲ ನೇಡ್ದು ಮಿತ್ತು ಪೋಯರ ಸಾಧ್ಯತೆ ಉಂಡು ಅಂಚಾದ ಪ್ರತಿ ಒರಿಯಲ ಏರಿ ಇತ್ತಂಡಲ ನೆತ್ತ ಒಂಜಿ ಕಸ್ಟಮರ್ ಆಲಿ ಯಾಕೆಂದ್ರೆ ನಮ್ಮ ಧೈರ್ಯೋಡು ನೆತ್ತ ಬ್ರೈಟ್ ಭಾರತ್ ದಕ್ಲ ನಮ್ಮ ಕಸ್ಟಮರ್ ಆಂಡ ನಮಕ್ ಇಂಚಿನಾಂಡ ಉಳಿತಾಯ ಮಲ್ಪುನ ಯಾನೇ ಮುರಣಿ ಮುಸ್ಲಿಂ ಭಾಷೆಡು ಹತ್ತಂದಾಂಡ ತುಳು ಭಾಷೆಡು ವಿಡಿಯೋ ಮಲ್ಪನ ಪಂತೆ ಯಾಕೆಂದು ಕೇಂಡ ಕಾಸು ನಮ್ಮ ಓಲೋಲು ದೀದು ಧೈರ್ಯಜ್ಜಂದ ಆಪುನ ಹಿಡ್ದು ನಮ್ಮ ಬಂಗಾರಗ ಹತ್ತಂದಾಂಡ ನಮ್ಮ ಬೇತೆ ಒಯ್ಕಲ ಕಾಸು ಪಾಡ್ ದೀಂಡ ಇನ್ವೆಸ್ಟ್ ಮಲ್ ದೀಂಡ ಒಂದು ಸೇಫ್ ಆದ ಉಪ್ಪುಣು ಐಕ್ ನಮ್ಮ ಕಾಸು ಸೇಫ್ ಆದ ಉಪ್ಪುನಂಚಿನ ಜಾಗ ಹೋವೊಂದು ಕೇಂಡ ಬ್ರೈಟ್ ಭಾರತ್ ಅಂಚಾದಿ ಬ್ರೈಟ್ ಭಾರತ ಈ ಸಂಸ್ಥೆ ನನಾತಿ ಎತ್ತರಗು ಬುಳೆವಡು ದೇವರೆಡ ಪ್ರಾರ್ಥನೆ ಮಲ್ತೊಂದು ಎನ್ನರಡ್ಡ ಪಾತ್ರೆ ಮುಗಿಪುವೆ ಎನ್ನ ಬೇಗ ಬುಡುಪೆಂದೆ ಪಂತಿನಿ 10 ನಿಮಿಷ ಅಂದು ಅಂಡ ಪತ್ತಿನ ಪಕ್ಕ 10 ನಿಮಿಷ ಅಂದು ಪಣಿಯರ ಆಪುಜಿ ನಮ್ಮ ಮಾತು ಪೊಡ್ತು ಉಂತೊಡೆ ಅಂಡ ಎನ್ನ ಪಾತ್ರೆ ಮುಗಿತು ಪೋಲಿ ಅಂಚಾದ ನಿಖಲ್ನ ಅಭಿಮಾನ ಯಾಪಲ ಎಂಕ್ಲ ಮಿತ್ತು ಉಪ್ಪಾಡು ಪಣದು ಎನ್ನರಡ್ಡು ಪಾತ್ರೆ ಮುಗಿಪೇನು ನನ್ನ ಪಾತ್ರೆ ಮಲಮಲ್ ಏರೋ ಕುಟ್ಟಿನಿಂಕ್ ಅಲ್ಲೇ ಇಂದು ಬೋರ್ಡಿಗೆ ಡೈಲಾಗ್ ಬೋರ್ಡ್ ಬಂದು ಡೈಲಾಗ್ ಉಂಡಾ ಎಂದ್ರೆ ಡೈಲಾಗ್ ಡೈಲಾಗ್ ಕೇಟು ಬೆಡ್ഞ്ഞിರು ಡೈಲಾಗ್ ಬೇಂಡಲ್ಲಿ ಬೇಂಡೆ ಚೊಲ್ಲು ನಿಕ್ಕಲು ಬೇನ ಡೈಲಾಗ್ ಬೇಡ ಎಂದ್ರೆ ಹಲೋ ರೀ ಡೈಲಾಗ್ ಉಂಡಾ ನಮ್ಮ ಡೈಲಾಗ್ ಎಂಚಿನ ಅಂದು ಕೇಂಡ ನಮ್ಮ ಎದುರ್ದಕ್ಲ ಡೈಲಾಗ್ ಬತ್ತನ ಮಾತ್ರ ನಮ್ಮ ಡೈಲಾಗ್ ಬರ ಯಾನ ಏತೋ ವೇದಿಕೆ ಪುರ ಪನೊಂದುಪ್ಪು ಎಂಕ್ಲ ಇಂಚ ಒಂಜು ಡೈಲಾಗ್ ಪನ್ಪ ಸಿಂಗಲ್ ಡೈಲಾಗ್ ಪುರ ಅವೇನು ಮಾತ ಪನೋಲು ಎತ್ತಂದೆ ಉದ್ದ ಡೈಲಾಗ್ ಪನ್ಪುಣಿಂದ ಎದುರ್ದ ಡೈಲಾಗ್ ಬರೋಡು ಈತ ಎನ್ನ ಏರ್ನ ಡೈಲಾಗ್ ಪನ್ಪುಣಿ ನಮ್ಮ ದೀಪಕ್ ರೈ ಪಾಣ ಜನನ ಎಂದ್ರಲ್ಲ ಒಂದು ನಿಂಗಳ ಪಲಕ ಎಂದ್ರ ನಿಂಗಳೇ ನಂಡೆ ಮುಟ್ಟ ಪಲಕ ಬೇಡ ನಾ ಪುಲ್ಕ ಬೋವ್ರೆ ಒಂದಾಯ್ತಲ್ಲೇ ಒಂದಾಯ್ತಾ ತುಳುವ ఒక నిఖిల్ పూర ఎక్కడ ఎంగిన పాతిరు అంతిని నిఖిల్ పాతిరు ఎంకిల్ పాతిరునా ತುಳು ಪಾತಿರುడా ಯಾನ್ ಹೆಚ್ಚ ಮಲ್ಲ ಡೈಲಾಗ್ ಪಂಡ್ರೆ ಪೋಪುಜಿ ರಡೇ ಡೈಲಾಗ್ ಪನ್ಪ ದಯಗಂದು ಕೇಂಡ ಏರವು ಭೂತವ ತೊನ್ನಿ ದಾದ ಪ್ರಾಬ್ಲಮ್ ಉಂಡಾ ಡೈಲಾಗ್ ಯಾನ್ ಈತೆ ಪನ್ಪೆ ನಮ್ಮ ಮೂವಿ ಡೇ ವಿತ್ತಿನ ನಿಖಿಲ್ ಒಂಚೂರು ಕಡೆ ಉದ್ದ ಹೋಯ್ತದನ್ನಲ್ಲ ಐತೆ ಬೈದು ಅದನ್ನ ಯಾನ್ ಈತೆ ಪನ್ ಅಯ್ಯೋ
ನೀವಾ ರೂಪೇಶ್ ನಾವು ಯಾವತ್ತ ಯಾವ ಬಕ್ಕೊಂಜಿ ನಕ್ಕು ಶಿಲ್ಪ ಬೇಣಿ ನೆಟ್ಟು ಶಿಲ್ಪ ಏರ್ಲ ಇಜ್ಜೇರಿಂದ ಎಂಕೆ ಗ್ಯಾರಂಟಿ ಗೊತ್ತುಂಡು ಅಂಚಾದ ಧೈರ್ಯೋಡು ಪಣ್ಣಿ ದಯಗಂದಿಕೆಂಡ ಎಂಕಲ್ನ ಪೂರ ಪಾಲ್ದ ಪೊಂಜೋಲ್ ಮತ ಕುಲ್ದುನ ಆಯ್ತು ಒವ್ವಾಂಡ ಒಂಜಿ ಶಿಲ್ಪ ತಿಕ್ಕೊಂಡೆ ದಯಪಂಡ ಮುರಡಿ ಅಂಚನೆ ಆತನು ಒಂಜಿ ಕಾರ್ಯಕ್ರಮದಲ್ಪ ಯಾನು ಶಿಲ್ಪ ಬೋಡೆ ಎಂದು ಪಂಡಿನಿ ಆ ಪುಂಜೋನ ರಾತ್ರಿ ಇಲ್ಲಡೆ ಫೋನ್ ಬೈದನು ಸಾವು ಅತ್ತೆ ಈರಿ ಎನ್ನ ಪುದರ್ ಏರಿ ಎರಡ ಪಂತಿನಿ ಪಂಡ ಅಂಚತ್ತಕ ಇರು ಎಕ್ಕಸಕ ಪಿಕ್ಚರ್ ತೂತು ಜಾರಿ ಗೊತ್ತುಂಡೆ ಈರಿ ಎಣ್ಣೆ ಪಂಡಿನ ಅತ್ತೆ ಹಾಂ ಹೆಂಚೆ ಸಾವಿ ಅತಿ ಇರು ಶಿಲ್ಪ ಬೋಡೆ ಬಂಡಾರು ಓ ರಾಮ ಯಾ ಪಂಡ ಎಕ್ಕಸಕದ ಸ್ಲಿಪ್ಪಿಂಗ್ ಕಡ್ಪುಡು ಆಯ್ತು ಉಂಡು ಇಡು ತೂಲೇನು ಅಂಚಾದೆ ವಾ ಡೈಲಾಗ್ ಪಂಡ್ರಲ್ಲ ಪೋಡಿಗೆ ದಯಪಂಡ ಪೆಟ್ಟಿನ ಪುಣ ಬೇರ ಎಂಕಲ ಅವಳು ಪಿಕ್ಚರ್ಡ್ ಪಂತೈತೆ ನಿಕ್ಲೆ ಕಡೆ ಒಂದು ಡೈಲಾಗ್ ತೂಯಾರು ಪುಷ್ಪಕ್ಕ ಈ ಜೋಕುಲು ಮಲ್ಪಂಡು ಬಂಡ ಭಾರಿ ಒಂಜಿ ಖುಷಿ ಹತ್ತಿ ಆಂಡ ಅವು ಪನ್ಪಾವುನಿ ಮುಕ್ಳೆಲ್ಲ ಕಂದಿನ ಡೈರೆಕ್ಟರ್ ನಕ್ಲು ಪಂಡತೆ ತಿಕ್ಕದು ಬುರ್ನಿ ಎಂಕಲು ಪನ್ಪಾವುನಿ ಮುಕ್ಕುಲು ರೂಪೇಶ್ ಶೆಟ್ರು ಸಾಧಾರಣದಾರತ್ತು ಆರು ಪನ್ಪಾವೇರು ಪೆಟ್ಟು ತಿನ್ನಿಯರು ಎಂಕಲು ನಿಕ್ಲ ಎಕಡೆ ವಕೀಲರ್ನೊಂದು ಸೀನ್ ತೂಜಾರ ಆ ಸೀಂಡ್ ಆರ್ಲ ಪನ್ಪುಜಿ ಅಂಚಾದು ಬ್ರೈಟ್ ಭಾರತ್ ಸಂಸ್ಥೆ ಎಡ್ಡೆ ರೀತಿ ಪುದರಿಗೆ ಬರಡು ನನಾತ್ ಜನಕ್ಕುಲು ಮೆಚ್ಚುನಂಚಿನ ಬೇಲೆ ಮಲ್ಪುನಂಚಿನ ಆ ತಾಕತ್ತನ್ನು ಅಕ್ಲೆ ಕೊರಡು ಪಣದು ಎನ್ನರಡು ಪಾತ್ರೆ ಮುಗಿಪುವೆ ಅಂಚನೆ ಯಾನು ಈ ಜಾಗ್ರದ ಅಗಪುವೆ ಇಷ್ಟೊತ್ತು ನಮ್ಮ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಬಹಳ ಚೆನ್ನಾಗಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ಎಲ್ಲರನ್ನ ನಗಿಸಿರ್ತಕ್ಕಂಥ ಶ್ರೀಯುತ ಅರವಿಂದ್ ಬೋಳರ್ ಅವರಿಗೆ ಜೋರಾದ ಚಪ್ಪಾಳೆಯ ಮೂಲಕ ಧನ್ಯವಾದ ಸಲ್ಲಿಸಬೇಕು. ತುರ್ತು ಕಾರ್ಯಕ್ರಮ ಇದೆ ಅವರಿಗೆ ಸಂಜೆ, ಹಾಗಾಗಿ ತೆರಳುತ್ತಾ ಇದ್ದಾರೆ. ನಮ್ಮ ಮೇಲೆ ಪ್ರೀತಿ ಇಟ್ಟು ಆಗಮಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಿರುವುದಕ್ಕೆ, ಹಾಗೆಯೇ ನಮ್ಮ ಮೇಲೆ ಎಲ್ಲರಿಗಿರುವಂಥ ವಿಶ್ವಾಸವನ್ನ ಅವರು ಕೂಡ ಉಳಿಸಿಕೊಂಡಿರುವುದಕ್ಕೆ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಶ್ರೀ ಮಾಲಿಂಗೇಶ್ವರ ದೇವರ ಆಶೀರ್ವಾದ ಸದಾಕಾಲ ಶ್ರೀಯುತ ಅರವಿಂದ್ ಬೋಳರ್ ಅವರ ಜೊತೆ ಮೇಲೆ ಇರಲಿ. ನಿಮ್ಮೆಲ್ಲರ ಪ್ರೀತಿ ಹಾರೈಕೆಯೂ ಸದಾಕಾಲ ಇರಲಿ. ಯಾವುದೇ ಚಿತ್ರಗಳು ಬರಲಿ ಅವರ ಜೊತೆಗೆ ನಾವು ನಿಲ್ಲೋಣ ಅಂತ ಹೇಳಿಕೊಳ್ತಾ ಜೋರಾದ ಕೈಚಪ್ಪಾಳೆಯೊಂದಿಗೆ ಶ್ರೀಯುತ ಅರವಿಂದ್ ಬೋಳರ್ ಅವರಿಗೆ ಧನ್ಯವಾದವನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ವೇದಿಕೆಗೆ ಆಗಮಿಸುವುದಕ್ಕೆ ಈಗ ನಮ್ಮ ಜೊತೆಗೆ ಸೇರ್ಕೊಳ್ತಾ ಇರತಕ್ಕಂಥವರು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಶ್ರೀಯುತ ಅಶೋಕ್ ಕುಮಾರ್ ರೈ ಅವರು ಆಗಮಿಸಿಕೊಳ್ತಾ ಇದ್ದಾರೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಸೇರ್ಕೊಳ್ಳಿಕ್ಕಿದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ನಾವೆಲ್ಲ ಕಾಯ್ತಾ ಇರತಕ್ಕಂತಹ ಸುಸಂದರ್ಭ ಮತ್ತೊಂದು ಬಂದಿದೆ. ನಮ್ಮ ಕನ್ನಡ ಚಿತ್ರರಂಗದ ಖ್ಯಾತ ನಟ, ನಾಯಕ ನಟ, ಪರಭಾಷೆಯ ಮೆಟ್ಟಿಲುಗಳನ್ನ ಕೂಡ ಮೆಟ್ಟಿದ್ದಾರೆ ನಮ್ಮ ತುಳುನಾಡಿನ ಹುಡುಗ ಅಂತ ಹೇಳಿದ್ರೆ ಅವ್ರ ಜೊತೆ ಅಷ್ಟು ಕಲೆ ಇದೆ, ಟ್ಯಾಲೆಂಟ್ ಇದೆ ಅಂತ ಹೇಳಿ ಅರ್ಥ. ಜೊತೆಗೆ ನಾವೆಲ್ಲ ಜೊತೆಯಾಗಿ ಸೇರಿಸಿ ಗೆಲ್ಲಿಸಿಕೊಟ್ಟಿರುವಂತಹ ಬಿಗ್ ಬಾಸ್ ನ ವಿನ್ನರ್, ನಿರ್ದೇಶಕರು, ಹೀಗೆ 10 ವಿಭಾಗದಲ್ಲಿ ನಮ್ಮ ತುಳುನಾಡನ್ನ ಬೇರೆ ಬೇರೆ ಕಡೆಗಳಲ್ಲಿ ಎತ್ತಿ ತೋರಿಸಿರ್ತಕ್ಕಂತಹ ಸರಳ ಸಜ್ಜನಿಕೆಯ ವ್ಯಕ್ತಿತ್ವದ ಶ್ರೀಯುತ ರೂಪೇಶ್ ಶೆಟ್ಟಿ ಅವರು ನಮ್ಮನ್ನ ಉದ್ದೇಶಿಸಿ ಮಾತನಾಡಬೇಕೆಂದು ಕೇಳಿಕೊಳ್ತಾ ಇದ್ದಾರೆ. ಜೋರಾದ ಕೈಚಪ್ಪಾಳೆಯೊಂದಿಗೆ ಈ ವೇದಿಕೆಗೆ ಮತ್ತೊಮ್ಮೆ ಶ್ರೀಯುತ ರೂಪೇಶ್ ಶೆಟ್ಟಿ ಅವರನ್ನ ಬರಮಾಡಿಕೊಳ್ತಾ ಇದ್ದೇನೆ. ಆತ್ಮದ ಸೈಲೆಂಟ್ ಆವಡು ನಿಂಜಿ ಅನ್ನ ಅರವಿಂದ್ ಬೋಳಾರ್ ಹತ್ತು ಸುರುಕಾದ ಮಲ್ಲ ಅನ್ಯಾಯದಾದ ಪಂಡ ಅರವಿಂದ್ ಬೋಳಾರ್ಗೆ ಫಸ್ಟ್ ಪಾತ್ರ ಕೊರ್ದು ಬೊಕೆಂಗ್ಲೆ ಕೊರ್ಪುನ ಅಂಚಿನ ದೇಪಂಡ ಆತು ಕಾಮಿಡಿ ತೆಲ್ಪಾದು ನಮ್ಮ ಒಂಚೂರು ಸೀರಿಯಸ್ ವಿಷಯ ಪಾತ್ರನ ಕಾಪುಂಡ ಅಯ್ಯೋ ಆರೇ ಒಂಚೂರು ಜಾಸ್ತಿ ಪಾತ್ರದಲ್ಲಪ್ಪ ಅಂದೆ. ಬಟ್ ಎನಿವೇಸ್ ಒಂದು ಎಡ್ಡೆ ಕಾರ್ಯಕ್ರಮಕ್ಕೆ ಬಂದಾಗ ಆಯ್ತ ವಿಷಯ ಒಂಚೂರು ಖಂಡಿತವಾದ ಪಾತ್ರೋಡಾಪುಂಡು. ಸುರುಗಾದ ಅಣ್ಣನಕಲು ಬೈದರು, ಅಮ್ಮನಕಲು ಬೈದರು, ಚಿಕ್ಕಮ್ಮನಕಲು ಬೈದರು, ಮಾತೆರ್ಲ ಬೈದರು. ಅಂಚಾದ ನಾನು ಸುಮಾರು ಟೈಮ್ ಆಂಡೆ ಎನ್ನ ಒಂದು ಒರಿಜಿನಲ್ ಡೈಲಾಗ್ ಬರಂದ ಇನ್ನು ಪಂಡದ ಅನ್ ಶುರು ಮಲ್ಪ ಬೈದಿನ ಮಾತು ಅಣ್ಣನಾಗ್ಲಿಗೆ, ಅಕ್ಕನಾಗ್ಲಿಗೆ, ಅಮ್ಮನಾಗ್ಲಿಗೆ, ಆಂಟಿನಾಗ್ಲಿಗೆ, ಅಂಕಲ್ನಾಗ್ಲಿಗೆ, ಅಜ್ಜನಾಗ್ಲಿಗೆ, ದೊಡಪ್ಪನಾಗ್ಲಿಗೆ, ಚಿಕ್ಕಮ್ಮನಾಗ್ಲಿಗೆ, ಮಲ್ಲಾಗ್ಲಿಗೆ, ಎಲ್ಲಿ ಆಗ್ಲಿಗೆ, ಇಲ್ಲದಾಗ್ಲಿಗೆ, ಬಡಿದಾಗ್ಲಿಗೆ ಮಾತ್ರ ಆಗ್ಲ. ವೆರಿ ಗುಡ್ ಈವ್ನಿಂಗ್. ಆಕ್ಚುಲಿ ನಾನು MC ಮಲ್ಪ ನೆಕ್ ಸಪ್ರೇಟ್ ಪೇಮೆಂಟ್ ಕೊರಡಾಪ್ ನೀರು ಸುರುಗಾದ ಬ್ರೈಟ್ ಭಾರತ್ ಮೊಗಲ್ನ ಈ ಒಂದು ಕಾನ್ಸೆಪ್ಟ್ ಅದೊಂದು ಸರ್ ಯಾಕಡೆ ಪಂಡೀರು
ಯಾನ್ ಇಡೇ ಬತ್ತಿ ಬೊಕ್ಕ ಆರ್ ಪನ್ನಿ ಇಂದು ವಿಷಯ ಬಟ್ ಅರೆ ಗೊತ್ತು ಜಿ ಎಂಗ್ ಸಾದಿಕ್ ಎನ್ನ ವೆರಿ ಕ್ಲೋಸ್ ಫ್ರೆಂಡ್ ಸಾದಿಕ್ ಪುತ್ತೂರ್ದಾರ್ ಸೊ ಆರ್ ಪಂಡರ್ ಒಂಜಿ ಕಾರ್ಯಕ್ರಮ ಉಂಡು ಒಂದು ಆರ್ ಪಣ್ಣಗನೆ ಯಾನ್ ಒವೇ ಕಾರ್ಯಕ್ರಮಲ ಪಣ ಇಂಚಿನ ಕಮರ್ಷಿಯಲ್ ಕಾರ್ಯಕ್ರಮ ನಾನಾಗ ಯಾನ್ ಕೇನೋನ್ವೆ ಸೊ ಯಾನ್ ಫಸ್ಟ್ ಕೇನುವೆ ದಾದ ವಿಷಯ ಒಂದು ಐಟ್ಲ ಸ್ಕೀಮ್ ಪಣ್ಣಗ ನಮ್ಮ ಒಂಚೂರು ಪಿರಜಾರುವ ಸ್ಕೀಮ್ ಪಣ್ಣಗ ಒಂಚೂರು ತೂದೆ ಬರೋಡ ಆಪುನು ಒಂದು ಸೊ ಅರಡ್ ಆ್ಯಂಡ್ ಕಂಪ್ಲೀಟ್ ಡೀಟೇಲ್ ಕೇಂದೆ ಇಂಚೆಂಚೊಂಡು ಬಕ ಐತ ಬಗ್ಗೆ ಅನ್ ಬೇತೆಲ್ಲ ಕಂಪನೀಸ್ ಉಂಡದು ಅಕಲ್ನ ಕೆಲವು ವಿಡಿಯೋಸ್ ಮತ್ತೆ ತೂಂದಿತ್ತವೆ ಎಂಚ ವರ್ಕ್ ಆಪುನು ದಾದ ಅಂದ ಬೊಕ ಸರಡೆ ಬಂದಿದ್ದೆ ಸರಿ ಆ ಪ್ರಾಡಕ್ಟ್ ಬಗ್ಗೆ ಅದನ್ನ ಓಕೆ ಸೊ ಟಿವಿದ ಲೈವ್ ಮಾತಿತ್ತು ಕನ್ನಡಲ ಪಾತ್ರೆಡೊಂದು ಪರೊಂದಿಲ್ಲ ಸೊ ರಡ್ಲ ಪಾತ್ರೆ ನೋ ಪ್ರಾಬ್ಲಮ್ ಒಂದೇನು ಅಂತಂದ್ರೆ ನಾನು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತಂದ್ರೆ ಕಾರ್ಯಕ್ರಮಕ್ಕೆ ಎಲ್ಲ ಹೋಗ್ತೀನಿ ನಾನು ಆದರೆ ಈ ಕಮರ್ಷಿಯಲ್ ಕಾರ್ಯಕ್ರಮ ಅಂತಂದಾಗ ನಮ್ಗೆ ಭಯ ಇರುತ್ತೆ ಬಿಕಾಸ್ ನಾವು ವೇದಿಕೆಯಲ್ಲಿ ಬಂದು ಮಾತಾಡಿದಾಗ ಅದನ್ನ ಒಂದು ಸ್ವಲ್ಪ ಜನನಾದರೂ ನಂಬ್ತಾರೆ ಇದಿರ್ಬೋದು ಅಂತ. ನಾನು ಮೊದಲನೇದಾಗಿ ತುಂಬ ಆ್ಯಡ್ಗಳು ಮಾಡ್ತೀನಿ, ಆದರೆ ನಾನು ಗೇಮಿಂಗ್ ಆ್ಯಪ್ಗಳನ್ನು ನಾನು ಅಪ್ಪಿತಪ್ಪಿನೂ ಪ್ರಮೋಟ್ ಮಾಡಲ್ಲ. ಈ ರಮ್ಮಿ ಇರ್ಬೋದು ಅಥವಾ ಏನು ಬೆಟ್ಟಿಂಗ್ ಆ್ಯಪ್ಗಳಿದೆ ಅದನ್ನು ನಾನು ಅಪ್ಪಿತಪ್ಪಿನೂ ನನಗೆ ತುಂಬ ಬರ್ತಾ ಇರುತ್ತೆ. 5 ಲಕ್ಷ ಕೊಡ್ತೀನಿ, 10 ಲಕ್ಷ ಕೊಡ್ತೀನಿ, ಇದೆಲ್ಲ ಬರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಫಾಲೋವರ್ಸ್ ಇದ್ರೆ. ಸೊ ಅದನ್ನು ನಾನು ಮಾಡೋದಿಲ್ಲ. ಸೊ ಹಾಗಾಗಿ ಸ್ಕೀಮ್ ಅಂತ ಬಂದಾಗ ನನಗೂ ಆ ಒಂದು ಕನ್ಫ್ಯೂಷನ್ ಇರುತ್ತೆ, ಇದು ಯಾವ ರೀತಿ ಇರುತ್ತೆ ಅಂತ. ಬಟ್ ಅದನ್ನು ನಾನು ಕೇಳಿದಾಗ ಅದರಲ್ಲಿ ಒಂದು ಲಾಜಿಕಲ್ ಪಾಯಿಂಟ್ ಇತ್ತು. ಅವ್ರು ಇವಾಗ ಏನು ಎಕ್ಸ್ಪ್ಲೇನ್ ಮಾಡಿದ್ರು ಅದನ್ನೇ ಸಾದಿಕ್ ಅವ್ರು ಹೇಳಿದ್ರು, ಈ ಥರ ಆಗುತ್ತೆ ಅಂತ ಲಾಜಿಕಲ್ ಪಾಯಿಂಟ್ ಇತ್ತು. ಮತ್ತು ಅವ್ರಿಗೆ ಹೇಳಿದ್ದೆ ನಾನು ಸರ್ಗೆ, ನಾನು ಇದ್ರ ಬಗ್ಗೆ ಪ್ರಮೋಟ್ ಮಾಡಬೇಕು ಅಥವಾ ಅದ್ರ ಬಗ್ಗೆ ನಾನು ಮಾತಾಡಬೇಕು ಅಂತಂದರೆ ನನಗೆ ನೀವು ಕರೆಕ್ಟಾಗಿ ಗೈಡ್ ಮಾಡಬೇಕು ಅಂತ. ಬಟ್ ಬಂದಾಗ ಒಂದು ಪಾಯಿಂಟ್ ಹೇಳಿದ್ರು, ಅದರಲ್ಲೇ ಅರ್ಥ ಆಯಿತು ಇದರಲ್ಲಿ ಯಾವುದೇ ರೀತಿಯ ಡೌಟ್ ಪಡಬೇಕಾಗಿರೋವಂಥ ವಿಚಾರ ಇಲ್ಲ ಅಂತ. ಅಲ್ಲ, ಚಪ್ಪಾಳೆಗೆ ಮುಂಚೆ ವಿಷಯ ಹೇಳ್ತೀನಿ. ವಿಷಯ ಏನು ಅಂತಂದರೆ ಇದೆ, ಅವ್ರು ಹೇಳಿದ್ರು, ಸರ್ ನೀವು ಬೇಕಾದರೆ ಜಾಯಿನ್ ಆಗಿ, ನಿಮಗೆ ಡೌಟ್ ಇದ್ರೆ ನಮ್ಮ ಹತ್ರ ಒಂದು ಹೊಸ ಕಾನ್ಸೆಪ್ಟ್ ಇದೆ, 20,000 ಇವತ್ತೇ ಕೊಡಿ, 20,000ದ್ದು ಒಂದು ಪ್ರಾಡಕ್ಟ್ ಇವತ್ತೇ ಕೊಡ್ತೀವಿ. ಆದರೆ ಈ ಸ್ಕೀಮ್ ಏನಿದೆ ಅದರಲ್ಲಿ ನೀವು ಇರ್ತೀರಾ ಎಂಡ್ ತನಕ, ನಿಮಗೂ ಮನೆ ಸಿಗಬಹುದು, ನಿಮಗೂ ಕಾರ್ ಸಿಗಬಹುದು ಅಂತ. ಅದು ಒಂದು ಪಾಯಿಂಟ್ ಸಾಕು ಅದ್ಭುತವಾಗಿರುವಂಥ ಒಂದು ಸ್ಕೀಮ್ ಅಂತ ಹೇಳೋದಕ್ಕೆ. ಬಿಕಾಸ್ ಅದು ನಮಗೆ ಧೈರ್ಯ ಕೊಡುತ್ತೆ. ಒಂದು 20,000ದ ಐಟಮ್ ನಮಗೆ ಸಿಗುತ್ತೆ ಅಂತಂದಾಗ ಅದ್ರ ಜೊತೆಗೆ ಎಲ್ಲ ಲಕ್ಕಿ ಏನು ವಿಚಾರಗಳಿದೆ, ಬೈಕ್ ಇರ್ಬೋದು, ಮನೆ ಇರ್ಬೋದು, ಜಾಗ ಇರ್ಬೋದು, ಅದು ಸಿಗಬಹುದು ಅಂತಂದ್ರೆ ಅದಕ್ಕೆ ಏನೋ ಒಂದು ಪ್ಲಾನಿಂಗ್ ಇರಬೇಕು. ಒಬ್ಬ ಸುಮ್ಮನೆ ನಂಬಿಕೆ ಬರಬೇಕು, ಮೋಸ ಮಾಡಬೇಕು ಅಂತಂದ್ರೆ ಆ ಥರ ಎಲ್ಲ ಕೊಡೋಕ್ಕಾಗಲ್ಲ. ಆ ಥರ ಕೊಡಬೇಕು ಅಂತಂದ್ರೆ ದರ್ ಶುಡ್ ಬಿ ಅ ಪರ್ಫೆಕ್ಟ್ ಪ್ಲಾನಿಂಗ್. ಅದನ್ನ ಮಾಡ್ಕೊಂಡಿದ್ದಾರೆ. ಸೊ ಅದರಿಂದ ನಾನು ಇಷ್ಟು ಕಾನ್ಫಿಡೆನ್ಸ್ ಇಂದ ಹೇಳ್ತಾ ಇರೋ ಅಂಥದ್ದು. ಇನ್ನೊಂದೇನು ಅಂತಂದ್ರೆ, ನಾನು ಜಾಸ್ತಿ ಮಾತಾಡಲ್ಲ, ಸ್ವಲ್ಪ ಮಾತಾಡ್ತೀನಿ. ಬಿಕಾಸ್ ತುಂಬಾ ಜನ ಇದ್ದಾರೆ, ನನಗೂ ಸ್ವಲ್ಪ ಬೇಗ ಹೋಗಬೇಕು. ಆ್ಯಂಡ್ ಅದಕ್ಕಿಂತ ಖುಷಿ ಏನು ಅಂತಂದ್ರೆ, ಈ ಕಾರ್ಯಕ್ರಮದಲ್ಲಿ 2 ವಿಚಾರ. ಒಂದು, ಜನಸ್ನೇಹಿ ಯೋಗೀಶ್ ಅವರನ್ನ ಕರೆಸಿರೋವಂಥದ್ದು ತುಂಬ ಖುಷಿ ಆಯ್ತು. ಅವ್ರ ವಿಡಿಯೋಸ್ ತುಂಬ ನೋಡ್ತೀನಿ ನಾನು. ಬಿಕಾಸ್ ಅವ್ರು ಮಾಡಬೇಕಾಗಿರೋವಂಥ ಕೆಲಸ ಅಲ್ಲ ಅದು. ಅವ್ರು ಏನು ಆಶ್ರಮ ಮಾಡ್ತಾ ಇದ್ದಾರೆ, ಅದು ನಮ್ಮ ಸಮಾಜದಲ್ಲಿರುವಂಥ ವ್ಯಕ್ತಿಗಳು ಅವರ ಜವಾಬ್ದಾರಿಯನ್ನು ಅವರು ಮಾಡದೇ ಇರೋವಂಥ ಕಾರಣಕ್ಕೆ ಅವ್ರಿಗೆ ಹೊರೆಯಾಗಿ ಅವ್ರು ಆ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಅಂದರೆ ಅವ್ರಿಗೆ ಹೊರೆ ಅಲ್ಲ, ಆದರೆ ನಾವು ಹೊರೆ ಮಾಡಿದ್ದೀವಿ ಅವ್ರಿಗೆ ದೇವ್ರು ಇನ್ನಷ್ಟು ಶಕ್ತಿ ಕೊಡಲಿ. ಆ್ಯಂಡ್ ನೀವು ಪರ್ಫೆಕ್ಟ್ ಆಗಿರೋವಂಥ ಒಂದು ಗೆಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಳ್ಳೇದಾಗಲಿ ಸರ್ ನಿಮಗೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಆವಾಗ ಏನು ವಿಶೇಷ ಚೇತನ ಮಕ್ಕಳನ್ನ ಕರೆದ್ರಿ, ಅಲ್ಲಿಗೆ ಈ ಕಾರ್ಯಕ್ರಮ ಮುಗಿದೋಯ್ತು. ದ್ಯಾಟ್ ಈಸ್ ಕಂಪ್ಲೀಟ್. ಸೊ ಮತ್ತೆ ಯಾರು ಬೇಕು ಅಂತ ಇಲ್ಲ ಈ ಕಾರ್ಯಕ್ರಮಕ್ಕೆ. ಆ್ಯಂಡ್ ಒಳ್ಳೇದಾಗಲಿ. ಅಂತಹ ಒಳ್ಳೆ ಅರ್ಥಗರ್ಭಿತವಾಗಿರುವಂತಹ ಕಾರ್ಯಕ್ರಮಕ್ಕೆ ನಾವು ಕೂಡ ಭಾಗಿಯಾಗುವಂಥದ್ದು ಒಂದು ರೀತಿಯಲ್ಲಿ ನಮಗೂ ಕೂಡ ಹೆಮ್ಮೆ ಅನಿಸುತ್ತೆ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ಒಂದು ವಿಷಯ ಹೇಳಿ ಮುಗಿಸ್ತೀನಿ. ಒಂದು ಮಾತಿದೆ, ಇಫ್ ಯು ಬಾರ್ನ್ ಪುವರ್ ಇಟ್ ಈಸ್ ನಾಟ್ ಯೋರ್ ಪ್ರಾಬ್ಲಮ್, ಇಫ್ ಯು ಡೈ ಪುವರ್ ಇಟ್ ಈಸ್ ಯೋರ್ ಪ್ರಾಬ್ಲಮ್ ಅಂತ. ನಾವು ಬಡವರಾಗಿ ಹುಟ್ಟಿದ್ರೆ ಅದು ಖಂಡಿತ ನಮ್ಮ ತಪ್ಪಲ್ಲ, ನಮಗೆ ಗೊತ್ತಿಲ್ಲ ನಾವು ಎಲ್ಲಿ ಹುಡ್ತೀವಿ ಅಂತ. ಆದರೆ ಸಾಯ್ಬೇಕಾದ್ರೆ ನಾವು ಬಡವರಾಗಿ ಸತ್ತರೆ ಅದಕ್ಕೆ ನಾವು ಕಾರಣೀಭೂತರಾಗ್ತೀವಿ. ಸೊ ನಾವು ದೇವರಲ್ಲಿ ಬೇಡ್ತೀವಿ ಯಾವತ್ತು, ದೇವರೇ ನನಗೊಂದು ಸ್ವಲ್ಪ ದುಡ್ಡು ಮಾಡೋ ಥರ ಮಾಡಪ್ಪ, ದೇವರೇ ನನಗೊಂದು ಲಕ್ಕಲ್ಲೇನೋ ಬರೋ ಥರ ಮಾಡಪ್ಪ, ದೇವರೇ ನನಗೊಂದು ಮನೆ ಹೆಂಗಾದ್ರೂ ಸಿಗೋ ಥರ ಮಾಡಪ್ಪ, ದೇವರೇ ನನಗೊಂದು ಕಾರ್ ಸಿಗೋ ಥರ ಮಾಡಪ್ಪ ಅಂತ. ಬಟ್ ದೇವರು ನಿಮ್ಮ ಮನೆ ಬಾಗಿಲಿಗೆ ಬಂದು ಬೆಳಗ್ಗೆ ನೀವು ಒಂದು 7 ಗಂಟೆಗೆ ಹೇಳೋಕ್ಕಾಗಲ್ಲ ಎಷ್ಟು ಗಂಟೆಗೆ ಹೇಳ್ತೀರಾ ಅಂತ ಎದ್ದಾಗ ಬಾಗಿಲು ಓಪನ್ ಮಾಡಿದಾಗ ಕಾರ್ ಇಟ್ಟು ಹೋಗೋಕ್ಕಾಗಲ್ಲ. ದೇವರು ಬ್ಯುಸಿ ಇರ್ತಾರೆ. ತುಂಬ ಜನ, 140 ಕೋಟಿ ಜನ ಇದ್ದೀವಿ ದೇಶದಲ್ಲಿ, ದೇವ್ರು ಫುಲ್ ಬ್ಯುಸಿ ಇದ್ದಾರೆ. ಆವಾಗ ದೇವ್ರು ಏನು ಮಾಡ್ಬೋದು ಅಂತಂದರೆ, ನೀವು ಕಷ್ಟಪಟ್ಟು ದುಡ್ದಿರೋವಂಥ ಹಣದಲ್ಲಿ ತಿಂಗಳಿಗೆ 1,000, ಅದು ದೊಡ್ಡ ಕೆಲಸ ಅಲ್ವೇ ಅಲ್ಲ ಯಾರಿಗೂ, ತಿಂಗಳಿಗೆ 1,000 ಇಂತಹ ಸ್ಕೀಮಲ್ಲಿ ನೀವು ತೊಡಗಿಸ್ಕೊಂಡ್ರೆ ದೇವರು ನೋಡ್ತಾರೆ, ಇವನು ತುಂಬ ಕಷ್ಟಪಡ್ತಾ ಇದ್ದಾನೆ ಲೈಫಲ್ಲಿ, ಸೊ ಇವನಿಗೆ ಏನೋ ಮಾಡಬೇಕು. ನಾನು ಹೋಗ್ಬಿಟ್ಟು ಅಲ್ಲಿಂದ ಕ್ರೆಟಾ ಕಾರೆಲ್ಲ ತೊಗೊಂಬಂದು ಮನೇಲಿ ಇಡೋಕ್ಕಾಗಲ್ಲ,
ಸೊ ಇವನು ಬ್ರೈಟ್ ಭಾರತ್ ಸ್ಕೀಮಿಗೆ ಜಾಯ್ನ್ ಆಗಿದ್ದಾನೆ. ಹೋಗಿ ಇವನು ತುಂಬ ನಿಯತ್ತಿಂದ ಕೆಲಸ ಮಾಡಿ ಕಷ್ಟಪಟ್ಟು ಸೇವ್ ಮಾಡ್ತಾ ಇದ್ದಾನೆ. ಇವನಿಗೊಂದು ಕಾರ್ ಕೊಟ್ಬೇಡ ಅಂತ ಆ ನಂಬರ್ ತೆಗಿಯೋ ಟೈಮಿಗೆ ದೇವ್ರೇನೋ ಒಂದು ಸ್ವಲ್ಪ ಚಮತ್ಕಾರ ಮಾಡಿದ್ರೆ ನಿಮ್ಮ ನಂಬರ್ ಬಂದರೆ ಡೆಫಿನೆಟ್ಲಿ ನಿಮಗೂ ಕಾರ್ ಬರ್ಬೋದು. ಅಂದರೆ ನೀವು ಸ್ವಲ್ಪ ಎಫರ್ಟ್ ಹಾಕಬೇಕು. ಬ್ರೈಟ್ ಭಾರತ್ ಸ್ಕೀಮ್ ಇಸ್ ದ ರೈಟ್ ಆಪರ್ಚುನಿಟಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು, ಇದು ಕೇವಲ ಲಕ್ಕಿ ಡ್ರಾ ಅಥವಾ ಲಕ್ಕಿ ಕೂಪನ್ ಅಲ್ಲ, ಇದೊಂದು ಸೇವಿಂಗ್ಸ್ ಪ್ಲಾನ್. ಒಂದು ಅರ್ಥ ಮಾಡ್ಕೊಳ್ಳಿ, ನೀವೊಂದು 10,000 ದುಡಿತಾ ಇದ್ರೆ ಅದರಲ್ಲಿ ನೀವೊಂದು 1,000 ಅಥವಾ ಒಂದು 100 ರೂಪಾಯಿ ಸೇವ್ ಮಾಡದೇ ಇದ್ರೆ ನೀವು ನಾಳೆ 1 ಕೋಟಿ ದುಡಿದಾಗಲೂ 1 ಲಕ್ಷ ಸೇವ್ ಮಾಡಲ್ಲ. ಸೇವಿಂಗ್ಸ್ ಇಸ್ ಅ ಹ್ಯಾಬಿಟ್. ಸೊ ಸೇವಿಂಗ್ಸ್ ಅನ್ನುವಂಥದ್ದು ಅದು ಹ್ಯಾಬಿಟು. ಆ ಹ್ಯಾಬಿಟ್ನ ನೀವು ಬೆಳೆಸ್ಕೊಂಡು ಈ ಥರ ಇನ್ವೆಸ್ಟ್ ಮಾಡಿದ್ರೆ ಇಲ್ಲಿ ಲಾಸ್ ಏನೂ ಇಲ್ಲ, ಎಂಡಲ್ಲೂ ಸಿಗುತ್ತೆ, ಲಕ್ಕಿದ್ರೆ ದೊಡ್ಡದಾಗಿ ಭರ್ಜರಿಯಾಗಿ ಸಿಗುತ್ತೆ. ಸೊ ಇವಾಗ ಅರವಿಂದ್ ಬೋಳರ್ ಅವ್ರು ಹೇಳಿದ್ರು ನಾನು ಒಂದು ಇದರಲ್ಲಿ ಜಾಯ್ನ್ ಆಗ್ಬೋದು ಅಂತ. ಅವ್ರು ಹೇಳಿದ್ಮೇಲೆ ನಾವು ಮಾಡದೇ ಇರೋಕ್ಕಾಗಲ್ಲ. ಸೊ ಎನಿವೇಸ್ ಇದೇನಿದೆ ಬ್ರೈಟ್ ಭಾರತ್ ಪ್ರೀಮಿಯಂ ಟೋಕನ್, ಸೊ ಅದರಲ್ಲಿ ನಾನು ಒಂದು ಹೆಸರು ಆಗ್ತಾ ಇದ್ದೀನಿ ಇವಾಗ. ಸೊ ಆ ಪ್ರಾಡಕ್ಟ್ ಯಾವ್ದು ಬೇಕು ಅಂತ ಆಮೇಲೆ ಹೇಳ್ತೀನಿ. ಚೈನ್ ಎಲ್ಲ ಇದೆ ಆ್ಯಂಡ್ ಅದರಲ್ಲಿ ಒಂದು ಮನೆ ಅಥವಾ ಒಂದು ಕಾರ್ ಎಲ್ಲ ಬರೋ ಥರ ಆಗಲಿ ನನಗೆ, ಆ್ಯಂಡ್ ಒಳ್ಳೇದಾಗಲಿ. ಆ್ಯಂಡ್ ಇನ್ನೊಂದು ಲಾಸ್ಟ್ ಎಕ್ಸಾಂಪಲ್ ಕೊಟ್ಟು ಇದನ್ನು ಫಿನಿಶ್ ಮಾಡ್ತೀನಿ. ನಾನು ಇನ್ನೊಂದು ಮಂಗಳೂರಲ್ಲಿ ಒಂದು ಈ ಥರ ಒಂದು ಫರ್ನಿಚರ್ ಕಂಪನಿಯವರು ಈ ಥರ ಮಾಡಿದರು. ಅದರಲ್ಲಿ ನಾನು ಗೆಸ್ಟಾಗಿ ಹೋಗಿದ್ದೆ. ಖುಷಿ ಎಷ್ಟಾಯಿತು ಅಂತಂದರೆ, ಮೊದಲು ಅಲ್ಲಿ ಇದ್ದಿದ್ದು ಒಂದು ಥಾರ್ ಜೀಪ್ ಗೊತ್ತಲ್ವ ನಿಮಗೆ? ಗೊತ್ತಲ್ವ ತಾರು? ಗೊತ್ತನದೆ ತಾರ್ ಅವು ಇತ್ತೀನಿ ಫಸ್ಟ್ ಡ್ರಾ ಅವು ತೆಗಿದೀನಿ ಏರೆಗಂದ್ಕಂಡ ಒಂಜಿ ಪಾಪದ ಇಲ್ಲದಾರೆಗೆ 6 ದಾದಪನೊಂದು ಇರ್ಪಂಡ ದನಿಟ ಎಂಗನಂತ ಟ್ಯಾಕ್ಸ್ ಮಾತ ಕಟ್ರಂಡ ಅವು 22 ಲಕ್ಷದ ಜೀಪು ಎಂಗೆ ಟ್ಯಾಕ್ಸ್ ಕಟ್ರೆ ಮಾತನಿಟ್ಟು ಆ ಒಂದು ಏರಾಲ್ ನಿತ್ತನೆ ಎಂಗೆ ಡೀಲ್ ಮಲ್ತು ಕೊರ್ಲೆ ಎಂಗೆ ಅರ್ಧ ಕಾಸು ಕೊರ್ನಲೆ ಆ ಒಂದು ಅವು ನಿಜವಾಯಿನ ಸ್ಕೀಮ್ ದಾಗ್ ಬಂಡ ಟ್ಯಾಕ್ಸ್ ಕಟ್ಟರ್ಲ ಕಾಸು ಇಜ್ಜಿ ಬಂಡ ನಾಡು ಏತ್ ಬಡವೇರ ಅದು ಪೇರು ಅಕಲ್ ನಂಚಿನಾಗ್ಲಿಕ್ಕೆ ತಿಕ್ಕಣನೆ ಈ ಸ್ಕೀಮ್ ದಾದು ನಾಯ್ಕ ನಿಜವಾದ ಅರ್ಥ ಬರ್ಪುಣಿ ಆ್ಯಂಡ್ ಜಾಯ್ನ್ ಆಪ ಬಟ್ ಯಾನ ದೇವರ ನಟನು ಹೆಂಗೆ ಬೊಡ್ಚಿ ಹೆಂಗೆ ದೇವರು ಒಂಚೂರು ತಕ್ಕಮಂಟು ಕೊಡ್ತೇರು. ಸೊ ಹೆಂಗೆ ನೆಡ್ ಬರ್ಪುಣ ಬೊಡ್ಚಿ ನಿಜವಾದ ಪಾಪದ ಅಕ್ಲೇರು ಅಕ್ಲಿಗೆ ನೆಡ್ ಏತ್ ಮಾತ ಗಿಫ್ಟ್ ಉಂಡು ಅವು ಮಾತ ನಿಜವಾದ ಅಗತ್ಯ ಉಪ್ಪುನಕ್ಲಿಗೆ ತಿಕ್ಕಡನ್ ಬಂದ. ಎನಿವೇಸ್ ನನ್ನಲ್ಲ ಪಾತ್ರ ನಿಕ್ಲು ಪನ್ಪರ್ ಒಂಚೂರು ಉದ್ದ ಪಾತಿರಿಯರಿಂದ. ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ಎಡ್ಡೆ ಅವಡೆ ವೇದಿಕೆ ಉಪ್ಪುನಂಚಿನ ಮಾತ ಗಣ್ಯರಿಗಿಲ್ಲ. ಥ್ಯಾಂಕ್ ಯು ಸೋ ಮಚ್. ಅಂಜನೆ ಎಂಗಲ್ನ ದೀಪ ಕಣ್ಣಲ್ಲಿ ಇದು ಯಾನರ್ನ ಪುದರ್ ಪಂಡಿಜನ ಪಕ್ಕ ಆರ್ಲ ಫನ ಇರನ್ನ ಪುದರ್ ಅಂಚ ಅರ್ನ ಊರಿಗೆ ಬೈದ ಏಪಲ ಖುಷಿ ದೀಪಕಣ್ಣ ಎಂಗ್ಲೆ ತೊಂಜಿ ಒಟ್ಟಿಗೆ ಸಿನಿಮಾಲ ಮಲ್ದ ಅಧಿಪತ್ರ ಅಂದೆ ಅವು ಬಣ್ಣಗ ಮಾತಿರಲ್ಲ ತೂಲೆ ಅಂಜನೆ ಏನ್ಮಾತ ನಮಸ್ಕಾರ ಅಂಡ್ ಮಾತ ವೇದಿಕೆ ಉಪ್ಪುನ ಅಂಜನೆ ಎಂಗ್ಲ ಇನ್ಸ್ಟಾಗ್ರಾಮ್ದ ಸ್ಟಾರ್ಗಳದವಳು ಮಾತಾಡಗಳ ಎಡ್ಡೆ ಅವಡೆ ಒಂಜಿ ಕಾರ್ಯಕ್ರಮ ಬಂದು ಇಂಚೊಪ್ಪುಡು ಒಂಜಿ ಸ್ಕೀಮ್ಗಳ ಈತ ಜನ ಬರೋದಿಲ್ಲ ಬಂಡ ಅವು ನಿಕ್ಲ ಅಕ್ಲ ಮಿತ್ತು ದೀನ ಅಂಚಿನ ನಂಬಿಕೆ ಆ ನಂಬಿಕೆ ಅಂಚನೆ ಒಪ್ಪಡು ಆ್ಯಂಡ್ ಆ ನಂಬಿಕೆ ಅಂಚನೆ ಒರಿಪಾದ ನನಾತ್ ಇಂಚಿನ ಬೇಲೆ ಮಂತಂ ಪೋಲೆ ಆ್ಯಂಡ್ ಅಂಚನೆ ಪಾರದರ್ಶಕವಾದವಳು ಐನ್ ಮಲ್ತೊಂದುಲ್ಲೇರು ಬಟ್ ಯಾನೊಂಚೂರು ಬೇಗ ಪೋಪೆ. ಸೊ ಎಡ್ಡೆ ಅವಡು ಥ್ಯಾಂಕ್ ಯು ಸೋ ಮಚ್. ಸೊ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಪ್ರೀಮಿಯಂ ಲಾಂಚಿಂಗ್ ಏನಿದೆ ಟೋಕನ್ ಲಾಂಚಿಂಗ್ ಅದನ್ನು ಕೂಡ ನೆರವೇರಿಸಿ ಒಳ್ಳೆಯ ಮಾತುಗಳನ್ನು ಆಡಿರ್ತಕ್ಕಂತಹ ನಮ್ಮೆಲ್ಲರ ನಲ್ಮೆಯ ಶ್ರೀಯುತ ರೂಪೇಶ್ ಶೆಟ್ಟಿ ಅವರಿಗೆ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ದೇನೆ. ಅದರ ಜೊತೆಗೆ ನಾವೆಲ್ಲ ಗಮನಿಸಿಕೊಂಡಿರುವಂತಹ ಇಂತಹ ಒಬ್ಬ ನಟನನ್ನು ನಾವೆಲ್ಲ ಏನೇ ಚಿತ್ರಗಳು ಬರಲಿ ಅದು ತುಳುನಾಡಿನ ಹೆಸರನ್ನು ಎಲ್ಲೆಂದರಲ್ಲಿ ಕೊಂಡೊಯ್ತಾ ಇದ್ದಾರೆ ಒಳ್ಳೆಯ ವಿಚಾರಗಳಲ್ಲಿ. ಅವರ ಮುಂಬರುವ ಎಲ್ಲ ಚಿತ್ರಗಳನ್ನು ನಾವು ವೀಕ್ಷಿಸುವುದರ ಮೂಲಕ ರೂಪೇಶ್ ಶೆಟ್ಟಿ ಅವರಿಗೆ ಯಾವತ್ತೂ ಕೂಡ ನಾವು ಬೆಂಬಲವನ್ನು ಮನಸಾರೆ ಕೊಡೋಣ ಅಂತ ಕೇಳಿಕೊಳ್ತಾ ಇದ್ದೇನೆ. ಸೊ ಬರ್ತಕ್ಕಂಥ ಎಲ್ಲ ಚಿತ್ರಗಳನ್ನು ನಾವು ನೋಡ್ತೇವೆ. ಹಾಗೆಯೇ ಪುತ್ತೂರಿನ ಮಾಲಿಂಗೇಶ್ವರ ದೇವರು ಸದಾಕಾಲ ನಿಮಗೆ ಆಯುಷಾರೋಗ್ಯ ಭಾಗ್ಯವನ್ನು ಕೊಡಲಿ ಅಂತ ಹೇಳಿಕೊಳ್ತಾ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರೂಪೇಶ್ ಅಣ್ಣ ಬಂದಿರೋದಕ್ಕೆ. ಹಾಗೆಯೇ ಮುಂದೆ ರೂಪೇಶ್ ಅಣ್ಣ ಆಲ್ರೆಡಿ ಹೇಳಿದ್ರು, ಕ್ಯಾಮರಾದ ಕಣ್ಣಿಗೆ ಕೂಡ ಕಾಣ್ತಾ ಇದೆ. ಎದುರು ಭಾಗದಲ್ಲಿ ಏನಿದೆ ಅಂತ ಹೇಳಿದ್ರೆ ಯಾವ ರೀತಿಯಲ್ಲಿ ತಿಂಗಳ ಡ್ರಾ ನಡೀತಾ ಇದೆ ಅಂತ ಹೇಳುವಂಥದ್ದನ್ನ ಇದರ ಸದಸ್ಯರುಗಳು ಆಲ್ರೆಡಿ ನಾವು ನೋಡಿಕೊಂಡಿದ್ದೇವೆ. ಪ್ರತಿ ತಿಂಗಳು ಕೂಡ ನೇರ ಪ್ರಸಾರವನ್ನ DTV ಕನ್ನಡದ ಮೂಲಕ ನೇರ ಪ್ರಸಾರದೊಂದಿಗೆ ತೋರಿಸಿ ಪ್ರತಿಯೊಂದು ಕಾಯಿನ್ಗಳನ್ನು ತೋರಿಸಿ ಡ್ರಾವನ್ನ ಮಾಡ್ತಕ್ಕಂತಹದ್ದು. ಇವತ್ತು ಕೂಡ ಸುಮಾರು ಡ್ರಾಗಳು ನಡೀಲಿಕ್ಕಿದೆ. ಆ ಎಲ್ಲ ಡ್ರಾವನ್ನ ಕೂಡ ಪಾರದರ್ಶಕತೆಯ ಮೂಲಕ 3 ನೇರ ಪ್ರಸಾರ 3 ಚಾನೆಲ್ಗಳ ನೇರ ಪ್ರಸಾರದ ಮೂಲಕ ತೋರಿಸಿಕೊಂಡು ಡ್ರಾವನ್ನ ನಡೆಸಲಿಕ್ಕಿದ್ದೇವೆ. ಅದಕ್ಕಿಂತ ಮುಂಚಿತವಾಗಿ ಇದೇ ಊರಿನವರು ಖ್ಯಾತ ಚಲನಚಿತ್ರ ನಟರು, ರಂಗಭೂಮಿಯ ಕಲಾವಿದರು, ನಮ್ಮೆಲ್ಲರ ಹೆಮ್ಮೆಯ ಶ್ರೀಯುತ ದೀಪಕ್ ರೈ ಪಾಣಾಜಿ ಅವರು ಒಂದೆರಡು ಶುಭ ನುಡಿಗಳನ್ನ ಈ ಕಾರ್ಯಕ್ರಮದ ಪರವಾಗಿ ತಿಳಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಈರು ಪಂಡಿಲಕ್ಕನ ಎಂಕ್ಲೈತೆ ಕಷ್ಟ ಆತನಿತ್ತೆ ಕಾಮಿಡಿದವ್ರು ಬೈರು ಹೀರೋಲ ಬೈದೇರು ಮಿಡ್ಲಿಡಿ ಅಂತ ಕೊಲ್ಲೆಕ್ಕೆ ಆತಂದು ಮಾತೆಲ್ಲ ಸುರುಕಾದ ನಮಸ್ಕಾರ. ಅಂಚನೆ ಬ್ರೈಟ್ ಭಾರತದ ಮಾತ ಮಲಕಿರಿಗ್ಲ
ಆಯ್ತಾ. ಸೊ ಇಪ್ಪನ ಸದಸ್ಯರಿಗೆ ಮಾತಾಡಲ್ಲ ಅಭಿನಂದನೆ ಬನ್ನೊಂದುಲ್ಲೆ ಬಾರಿ ಗ್ರ್ಯಾಂಡ್ ಫಂಕ್ಷನ್. ಯಾನ್ ತುಂಬೆ ಪಂಡೆ ಯಾನು ಫಸ್ಟ್ ಆಫ್ ಆಲ್ ಅಕ್ಲು ಹಂಚಿದ ಹೀರೋನಕ್ಲು ಬರಡು ಬನ್ನೊಂದಿತ್ತೇರಿ ಅಕ್ಲು ಏರುಲ್ಲೇರು ನಮಗೆ ಅಕ್ಲು ಬತ್ತದ ಕೆ ಜಿ ಗಟ್ಲೆ ಕೊನಪಿನ ಅಕ್ಲು ಏರ್ಲೆಜ್ಜಿ ಮೇರೆ ಬತ್ತನ ಒಂಜಿ 10 ಪಾರ್ಟಿಗಳೇ ತೊಂಬತ್ತದ ಒಂಜಿ 10 ಇರುವಾಗಿಲ್ಲ ಅನ್ಲ ಕೊನೋವೇರು ಮುಲ್ಪದಕ್ಲೆ ಯಾವ ಒಂದು ಮಾಡಿದ ಮುಗ್ಲೆ ನಿಮ್ಮ ನಮ್ಮನೆ ಪುರಲ್ಲ ಇದೇರಿ ಯಾನ್ ನಿಜವಾದ ಗೆಸ್ಟ್ ಆದ ಬೈಜಿ ಯಾನೊಂದು ಊರ್ದಾಯಿ ಅಕ್ಲೇನು ತುನ್ನಕ ಮಾತ ಖುಷಿ ಆಪುಂಡು ಯಾನೊಂದು ಊರುಡಿ ಅಪ್ಪಲ್ಲ ತಿರ್ಕೊಂಡು ಉಪ್ಪುನಾಯಿ ಯಾನ್ ಮಿಗ್ಲ ಲೆಕ್ಕನೆ ಇದ್ದದ ಮೂಲು ಮಿತ್ತು ಕುಲ್ಲದೆ ಅಂದಾತೆ ಮಸ್ತ್ ಖುಷಿ ಆಗೊಂದುಂಡು. ಈ ನಮ್ಮನೆದ ಈ ಪ್ರೀಮಿಯಂ ಟೋಕಲ್ ಹಂಚು ಮುಲು ಮಸ್ತ್ ಜ್ಯುವೆಲರಿ ಶಾಪ್ ಉಂಡು. ಆ ನಮ್ಮನೆ ಈ ನಮ್ಮನೆದ ನಾವು ದಾದ ಬೇತದಾದನ ಕಾರ್ಯಕ್ರಮ ಕಾರ್ ಬೈಕ್ ಮಾತ ದೀತೆರ ಅಂದಿನಿ ಬೊಕ್ಕದ ನಂಗೆ ಅಂದೇಟೆ ಕೊರಿಪಿನ ಗಿಫ್ಟ್ ಅವು ಅಂದಿನಿ ಮಾತಂದಕ್ಕೆ ಪೂರ ಸ್ಕೀಮು ವಿನ್ ಆಂಡ ಇಂದನೆ ಕೊರ್ರೆ ಉಪ್ಪುನು ಇತ್ತೇನೆ ಕಾನ ದೀತೇರು ಏರೆಗ್ಲ ಡೌಟ್ ಬರ್ರೆಜ್ಜ ಅವಲೇ ಉಪ್ಪುಂಡು ಯಾಲ್ನ ರೂಪೇಶಣ್ಣೆ ಬಂಡಿಲೆಕ್ಕನೆ ಯಾಲ್ನ ಅಂದೆ ಕೊಂಚ ಜಾಯ್ನ್ ಆವೊಂದುಲ್ಲ ಇನ್ನಿಯೇ 20,000 ಕೊರದು ಯಾಲ್ನ ಫಸ್ಟ್ ಆಫ್ ಆಲ್ ಫಸ್ಟ್ಗೆ ಹಿಂಗೆ ಡೌಟ್ ಬರ್ತಿರ್ತೀನಿ ಯಾನು ಆರು ಬಂಡೇರವು ಫಸ್ಟ್ಗೆ 20,000 ಕೊರಿ ಕೂಡಲೇ ಒಂದೇನು ಈತೇನು ಕೊರ್ಪೇರು ಬಂದು ಯಾ ಪಂಡ ಅವು ಕೊರಡು ನಾನು ಇಂಗ್ಲೆಗೆ ಅಪ್ಪ ಒಂದು ಬುರ ಬರ್ತೀನಿ ನಾನು ಇಜ್ಜ ಅಪ್ಪಗ ಒಂದು ಬುರ ಬರ್ತಿನ ಪೋಣ ಅಂದು ಇಜ್ಜಿ ಅವು ಕಂಟಿನ್ಯೂ ಆಪುಂಡು ಧೈರ್ಯ ಇಜ್ಜ ಅಂದ ನಗ್ಲೆಗೆ ಅಂದು ಇಜ್ಜಿ ನಿಗ್ಲೆನ ಸುರೋಕು ನಿಗ್ಲು ವೆಲ್ಕಮ್ ಮಲ್ತಿನ ಅದ ನಿಗ್ಲೆ ಮಾತೆಲ್ಲ ಮೋನೆ ತುಂಡನೆ ಗೊತ್ತಾ ನಿಗ್ಲ ಮನಸ್ಸು ಹೆಂಚಿನ ಅಂದು ಅವು ಬಿ ಬರೇ ಬ್ರೈಟ್ ಭಾರತ ಅತ್ತೆ ಅವು ಬಾಳು ಬಂಗಾರ ನಿಗ್ಲ ಮನಸ್ಸು ದಾದ ಅಂದ ಇಟ್ಟು ಗೊತ್ತಾಪುಂಡು ಒಂದು ನನಾತ ಏಳಿಗೆ ಆವಡು ಇಂಚಿನ ಶೋರೂಮ್ಲಾತ ಐತ ಪೋದು ಬತ್ತ ಭಾರಿ ಲ್ಯಾಕ್ ಉಂಡು ಬಂಗಾರ ಒಂಜಿ ಅರ್ಧ ಬೈದಂದ್ರೆ ಅರ್ಧ ಲೋಡ್ ಹಂಚಿಡ್ದು ಬರೋಂದುಂಡಿಗೆ ಇತ್ತೇನೆ ಬರ್ತೀವರ ಪೊರ್ಲು ತೋಜೊಂದುಂಡು ನಾವು ಫುಲ್ಲು ಬಂಗಾರದ ಇಂಜಿನ ಭಾರಿ ಪೊರ್ಲ ಬಕ್ಕ ಅವಳು ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಭಾರಿ ಲ್ಯಾಕ್ ಮಲ್ದೇರಿ ನನಾತ ಉತ್ತರ ಅಭಿವೃದ್ಧಿ ಆವಡು ಮಲ್ಗೇಶ ದೇವರು ನಿಮಗೆ ಮಾತೆರೆಗಳ ಆಶೀರ್ವಾದ ಮಲ್ಪಡ ಬಂದ್ಕೆ ನಂದಲ್ಲೇ ಮಾತೆಲ್ಲ ಒಂದೊಂದು ಟೋಕನ್ ಗೆತ್ತೊಲ್ಲೆ ಮಾತೆಲ್ಲ ವಿನ್ನಲ್ಲೇ ಅವೇ ರೂಪೇಶಣ್ಣೆ ಬತ್ತಲೆ ಬಣ್ಣಿಲೆಕ್ಕನೆ ನಮಗೂ ಬತ್ತು ಎನ್ನಡ ಕಾರಿಜ್ಜೆ ಕಾರ್ ಬತ್ತನಿಟ್ಟೆ ತೊಂದರೆ ಇಜ್ಜಿ ಬತ್ತಿ ಜಂಡಲ್ಲ ಯಾರು ಬಣ್ಣಿಲೆಕ್ಕನೆ ಪಾಪದಕ್ಲೆಗೆ ಬರ್ಡೆ ಅವತ್ತಂದೆ ಯಾರು ಬಣ್ಣಿಲೆಕ್ಕನೆ ನಮ್ಮ ಜನಸ್ನೇಹಿ ಯೋಗೀಶಣ್ಣೆ ನಿಜವಾದ್ಲ ಎಡ್ಡೊಂಜಿ ಅತಿಥಿ ಯಾರೇ ಮಲ್ಲ ಮನಸ್ಸು ಹರಡೆ ನಾವು ಎಂಗ್ಲ ವೀಟಿ ತುನ್ನಾಗ ಮಸ್ತ್ ಬೇಜಾರಂಡೆ ಯಾಲ್ ಅಪ್ಪನ ಕಲೆ ಒಂಜಿ ವರ್ಷ ಆಯ್ನಾತೆ ಆರು ನಿಜವಾದ ಪುಣ್ಯವಂತೇರು ಆರು ಸುಮಾರು ಅಪ್ಪನಾಗ್ಲು ಒಟ್ಟಿಗೂ ದಿಗದೇರು ಮಲ್ಲ ಯೋಗವು ಮಾತಾಡಲ್ಲ ಅಂಚಿನ ಯೋಗ ತಿಗುಚಿ ನನಾತೆ ಅಂಚಿನಕ್ಲೆ ಅಡೆಗೆ ಸೇರ ಬಲ್ಲಿ ನಿಜವಾದ ಅಣ್ಣ ಮಲ್ಲ ಮನಸ್ಸು ದೀದ ಅಂಚಿನಕ್ಲೆ ನನ್ನ ಬಾಲ್ಯದಲ್ಲಿಗ ತಾಂಕೊಂದುಲ್ಲೇರು ಯಾರೆಗ್ಲ ಮಾತಾಡಲ್ಲ ಸಹಾಯ ಪಡು ಅಂಚನೆ ಜೋಕ್ಲು ಬತ್ತಿನಲ್ಲ ಆಗ್ಲ ಟೀ ಶರ್ಟ್ ಬಿ ಹ್ಯಾಪಿ ಇಂದುಂಡು ಗೊತ್ತುಜ್ಜಿ ಆಗ್ಲ ಮನಸ್ಸಡಿ ಏತ್ ಹ್ಯಾಪಿ ಇಂಡ ಆಗ್ಲೇ ಪೆದ್ದಿನಾಗ್ಲಿ ಏತ್ ಹ್ಯಾಪಿ ಆದುಲ್ಲೇರ ಗೊತ್ತುಜ್ಜಿ ಅಣ್ಣ ನಮ್ಮ ಕೈಟ ಅಭಿನಾತ್ ನಮ್ಮ ಆಗ್ಲೇ ಹ್ಯಾಪಿ ಆದಿಪ್ಪಲೆ ಕತ್ವೋನ್ಗ ಮಾತೆಲ್ಲ ದೇವರನ್ನ ಆಶೀರ್ವಾದ ಉಪ್ಪಡೆ ನನ್ನೆಲ್ಲ ಈ ಬ್ರೈಟ್ ಭಾರತ್ ತರೋದ್ರ ಅಭಿವೃದ್ಧಿ ಆಡು ನನ್ನೆಲ್ಲ ಸುಮಾರು ಸಂಸ್ಥೆ ಬುಳ್ಳೆವಾಡು ಬೇತೆ ಊರುಡು ಈ ಬ್ರೈಟ್ ಭಾರತ್ ಸಂಸ್ಥೆ ಓಪನಿಂಗ್ ಆವಡು ಬಂದು ನಾನು ಕೆನಂದುಲ್ಲೆ ಸೋಲ್ಮೇನ್ ಒಂಜಿ ಡೈಲಾಗ್ ಪನೋಡತೆ ಕಾಂತಾರದ ಓಪನ್ಲೆ ಡೈಲಾಗ್ ಹೆಂಗೆ ಮೂಲ ಏರು ಬಿಡೋದು ಇಜ್ಜತ್ತ ಏನು ಬನ್ನಗನೆ ರೆಡಿ ಮಲ್ದ ಬತ್ತಿತ್ತ ಬಿಟ್ಟು ಮಾತ್ರ ವೀಟಿಟ್ಟು ತೋಜಾಯರು ಇದ್ದಿಂದ ರೂಪೇಶ್ ಅಣ್ಣ ಹಿಂಗೆ ಕೊಂಚ ಕೆಬಿತಂಡೆಗೆ ಹಾಕ್ಲಿ ಅನ್ನ ಆ ಡೈಲಾಗ್ ಬನ್ಪೆ ಅವಿನ ಅಲ್ಪನೆ ತೋಜ ತಾಂಡಿ ಅನ್ನ ನವೀನ್ ಬನ್ಪಿನ ಈರು ಬನ್ಪರ ಕೂದಲು ತುಂಬ ಉದುರಿದೆ ಕಾಡಲ್ಲೊಂದು ಸೊಪ್ಪು ಸಿಕ್ತೆ ಸೊಪ್ಪು ನೀನು ಹೇಳೋದಿಲ್ಲ ಮತ್ತೆ ಸೊಪ್ಪಂದೆ ಸೊಪ್ಪು. ಥ್ಯಾಂಕ್ ಯು ದೀಪಕಣ್ಣ. ಹೀಗೆ ನಗಿಸ್ತಾ ಇರಿ, ತಾವು ಕೂಡ ನಗ್ತಾ ಇರಿ. ಏನೇ ಕಷ್ಟ ನಷ್ಟಗಳು ಬಂದರೂ ಕೂಡ ಪುತ್ತೂರಿನ ಮಹಾಲಿಂಗೇಶ್ವರ ದೇವರು ಎಲ್ಲ ದೈವಿಕ ಶಕ್ತಿಗಳು ನಿಮ್ಮನ್ನು ಕಾಪಾಡಲಿ, ಹಾಗೆಯೇ ಒಳ್ಳೆಯದಾಗಲಿ ನಿಮ್ಮ ಮಾತುಗಳಿಗೆ ಅಂತ ಹೇಳಿಕೊಳ್ಳುತ್ತಾ ತಮ್ಮ ಜೋರದ ಚಪ್ಪಾಳೆಯೊಂದಿಗೆ ದೀಪಕಣ್ಣನಿಗೆ ಕೂಡ ಧನ್ಯವಾದವನ್ನು ಸಲ್ಲಿಸಿಕೊಳ್ಳಬೇಕು. ನಾವೆಲ್ಲ ಕಾಯ್ತಿರ್ತಕ್ಕಂತಹದ್ದು ಮುಂದೆ ಯಾರು ಮಾತನಾಡಲಿಕ್ಕೆ ಬರಬೇಕು ಅಂತ ಹೇಳಿದರೆ ಈ ವೇದಿಕೆಯಿಂದ ಅವಾಗಲೇ ಅರವಿಂದ್ ಬೋಳರ್ ಸರ್ ಅವರು ಹೇಳಿದರು, ಆ ಸೈಡಲ್ಲಿ ಯಾರೋ ಕೂತ್ಕೊಂಡಿದ್ದಾರೆ ಅವರ ಪರಿಚಯವೇ ನಮಗಿಲ್ಲ ಅಂತ. ಆದರೆ ಅವರೊಂದು ವಿಟಿ ಬಂದ ನಂತರ ಈ ಒಂದು ಸಭಾಂಗಣದಲ್ಲಿ ತುಂಬಿಕೊಂಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಅವರ ಪರಿಚಯ, ಅವರು ಮಾಡ್ತಿರಕ್ಕಂಥ ಕೆಲಸವೇ ಇವತ್ತು ಮಾಡಿಕೊಟ್ಟಿದೆ. ಆ ವ್ಯಕ್ತಿ ಜನಸ್ನೇಹಿ ಯೋಗೀಶ್ ಅವರು. ಅವರನ್ನು ವೇದಿಕೆಗೆ ಕರೆಯೋದಕ್ಕಿಂತ ಮೊದಲು ನಾನು 2 ವಿಚಾರಗಳನ್ನು ಹೇಳಿ ನಾನು ಅವರನ್ನು ವೇದಿಕೆಗೆ ಕರೀತಾ ಇದ್ದೇನೆ.
ಈ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಅವರ ಆಶ್ರಮಕ್ಕೆ ಭೇಟಿ ಪಡಿತಕ್ಕಂಥ ಅವಕಾಶ ನನಗೆ ಮಾತ್ರ ಸಿಕ್ಕಿರ್ತಕ್ಕಂಥದ್ದು. ಅವರ ಪೂರ್ತಿಯಾಗಿರುವಂಥ ಆಶ್ರಮವನ್ನು ನಾನು ನೋಡಿದ್ದೇನೆ. 120ಕ್ಕಿಂತ ಅಧಿಕ ನಿರಾಶ್ರಿತರನ್ನ ಸಾಕಿ ಬೆಳೆಸ್ತಿರ್ತಕ್ಕಂಥ ಸಂಸ್ಥೆ, ಅಂದರೆ ಸಂಸ್ಥೆ ಅಲ್ಲ, ಅದೊಂದು ಮನೆ, ದೇವರ ಮನೆ, ಅವರ ಜನಸ್ನೇಹಿಯವರ ಆಶ್ರಮ. ಇತ್ತೀಚೆಗೆ ನಾವು ಕೂಡ ನಮ್ಮ ಒಂದು ಕೆಲಸ ಕಾರ್ಯಗಳ ಮೂಲಕ ಸುಳ್ಯ ತಾಲೂಕಿನಲ್ಲಿ ಒಂದು ತಾಯಿಗೆ ಮನೆ ಇಲ್ಲದ ಸಂದರ್ಭದಲ್ಲಿ ಮನೆಯನ್ನು ಕೊಟ್ಟಿಕೊಡೋದಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕಿದ್ವಿ. ಆ ಸಂದರ್ಭದಲ್ಲಿ ನನಗೆ ಬೆಂಗಳೂರಿನಿಂದ ಪ್ರಪ್ರಥಮ ಕರೆಯನ್ನ ಮಾಡಿ ಆ ಸುಳ್ಯದಲ್ಲಿರ್ತಕ್ಕಂಥ ತಾಯಿಗೆ ಮನೆ ಕಟ್ಟುವುದಕ್ಕೆ ನಾನು ಸಹಕಾರ ಮಾಡ್ತೇನೆ ಅಂತ ಹೇಳಿರ್ತಕ್ಕಂಥ ವ್ಯಕ್ತಿಯಲ್ಲಿ ಶ್ರೀಯುತ ಜನಸ್ನೇಹಿ ಯೋಗೀಶ್ ಹಾಗೇನೆ ಸಹಕಾರವನ್ನ ಕೊಟ್ಟಿದ್ದಾರೆ. ಅವರ ಜೊತೆಗೆ ಎರಡನೆಯ ಕರೆ ಬಂದಿರೋದು, ಎಷ್ಟೇ ದೊಡ್ಡ ಸೆಲೆಬ್ರಿಟಿ ಆಗಿದ್ರು ಕೂಡ, ಎಷ್ಟೇ ಬ್ಯುಸಿ ಆಗಿದ್ರು ಕೂಡ, ಆ ಕಾಡಿನಲ್ಲಿರ್ತಕ್ಕಂಥ ಒಂಟಿ ತಾಯಿಯ ನೆರವಿಗೆ ನಾನು ಸ್ಪಂದಿಸ್ತೇನೆ, ಯಾರು ಸಹಕಾರ ಕೊಡದಿದ್ರೆ ನಾನು ನನ್ನ ಸ್ವತಃ ಮನೆಯನ್ನು ಕಟ್ಟಿಕೊಡ್ತೇನೆ ಅಂತ ಹೇಳಿರ್ತಕ್ಕಂಥ ಮತ್ತೊಬ್ಬ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಶ್ರೀಯುತ ರೂಪೇಶ್ ಶೆಟ್ಟಿ ಅವರು ನೇರವಾಗಿ ನನಗೆ ಕರೆಯನ್ನ ಮಾಡಿ ಹೇಳಿದರು. ಅಂತಹ ದೊಡ್ಡ ಮನಸ್ಸು ಕೇವಲ ಅವರು ಸೆಲೆಬ್ರಿಟಿಗಳಾಗಿ ಮಾತ್ರ ಇಲ್ಲ, ಕಷ್ಟದಲ್ಲಿರುವವರಿಗೆ ಸ್ಪಂದಿಸುವಂತಹ ದೊಡ್ಡ ಗುಣವನ್ನು ಹೊಂದಿರತಕ್ಕಂಥ ಎರಡು ಸ್ಟಾರ್ಗಳು ಇವತ್ತು ಜನಸ್ನೇಹಿ ಯೋಗೀಶ್ ಹಾಗೆಯೇ ರೂಪೇಶ್ ಶೆಟ್ಟಿ ಅವರು. ಅದನ್ನು ಇವತ್ತು ನೆನಪಿಸಿಕೊಳ್ಳಲೇಬೇಕಿತ್ತು. ಅಂಥ ವ್ಯಕ್ತಿಗಳಿಗೆ ನಮ್ಮ ಸಹಕಾರ ಇರಲಿ. ಒಳ್ಳೆಯ ಆಯ್ಕೆಯನ್ನ ಇವತ್ತು ಬ್ರೈಟ್ ಭಾರತ್ ಅತಿಥಿಗಳ ರೂಪದಲ್ಲಿ ಮಾಡಿಕೊಂಡಿದೆ ಅಂತ ಹೇಳಿಕೊಳ್ತಾ, ನಾವೆಲ್ಲ ಕಾಯ್ತಾ ಇರತಕ್ಕಂಥ ಶ್ರೀಯುತ ಜನಸ್ನೇಹಿ ಯೋಗೀಶ್ ಅವರು ಒಂದೆರಡು ಮಾತುಗಳನ್ನು ಆಡಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಅದಕ್ಕಿಂತ ಮುಂಚಿತವಾಗಿ ಶ್ರೀಯುತ ದೀಪಕ್ ರೈ ಪಾಣಾಜಿ ಅವರು ತೆರಳುತ್ತಾ ಇದ್ದಾರೆ. ಅವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವವನ್ನು ಸಲ್ಲಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸೊ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ರೀಯುತ ಅಶ್ರಫ್ ಅವರು ಸ್ಮರಣಿಕೆಯೊಂದಿಗೆ ಗೌರವವನ್ನು ಸಲ್ಲಿಸಿಕೊಳ್ತಾ ಇದ್ದಾರೆ. ಸೊ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು ಶ್ರೀಯುತ ದೀಪಕ್ ಸರ್, ಹಾಗೇನೆ ರೂಪೇಶ್ ಶೆಟ್ಟಿ ಅವರ ಹಾಗೇನೆ ದೀಪಕ್ ರೈ ಅವರ ಒಂದು ಕಾಂಬಿನೇಷನ್ ಅಲ್ಲಿ ಅಧಿಪತ್ರ ಅತ್ತ ರೂಪೇಶ್ ಅಣ್ಣ ಅಧಿಪತ್ರತೆ ರೂಪೇಶ್ ಅಣ್ಣ ಅಧಿಪತ್ರ ಬರೋದುಂಟು ಕಾಂಬಿನೇಷನ್ ಅಧಿಪತ್ರ ಮೂವಿ ನೋಡಿ, ಅಧಿಪತ್ರ ಅಂತ ಬರ್ತಾ ಇದೆ. ಸೊ ನೋಡೋಣ, ಇಬ್ಬರನ್ನ ಜೊತೆಯಾಗಿ ಸೇರಿ ನಾವು ಹಾರೈಸೋಣ ಅಂತ ಹೇಳಿಕೊಳ್ತಾ ಶ್ರೀಯುತ ಜನಸ್ನೇಹಿ ಯೋಗೀಶ್ ಅವರು ಮಾತನಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಎಲ್ಲ ಚೆನ್ನಾಗಿದ್ದೀರಾ? ಮಾತೆರ್ಲ ಎಂಚ ಉಲ್ಲಾರು ಸೋಕೆ ಉಲ್ಲಾರಾ ಒಂತೆ ತುಳು ಬರ್ಪುಂಡು ಹೆಂಕು ಖುಷಿ ಆಗ್ತಾ ಇದೆ ನನಗೆ. ಇವತ್ತು ಏನು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಬ್ರೈಟ್ ಭಾರತ ಒಂದು ಅದ್ಭುತವಾದಂಥ ವೇದಿಕೆಗೆ ಇಷ್ಟು ಜನ ಸಾಧಕರು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರ ಮಧ್ಯದಲ್ಲಿ ಒಬ್ಬ ಸಣ್ಣ ಸೇವಕನನ್ನು ಕೂರಿಸಿದ್ದಕ್ಕೆ ಇವರಿಗೆ ಬ್ರೈಟ್ ಭಾರತ್ ಸಂಸ್ಥೆಯ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕವಾಗಿ ನಮಸ್ಕಾರ ತಿಳಿಸ್ತೀನಿ. ಹಾಗೆ ವೇದಿಕೆ ಮೇಲೆ ಸಾಕಷ್ಟು ಜನ ಗಣ್ಯರಿದ್ದಾರೆ, ಅವರ ಪಾದಗಳಿಗೆ ನಮಸ್ಕಾರ ತಿಳಿಸೋಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಹಾಗೆ ನನ್ನ ಬಗ್ಗೆ ತಿಳ್ಕೋಬೇಕು ಅಂದರೆ, ನಾನೊಬ್ಬ ಟ್ಯಾಕ್ಸಿ ಡ್ರೈವರ್ ಆಗಿ ವೃತ್ತಿಯನ್ನು ಮಾಡ್ತಿದ್ದಂಥವನು. ಇವತ್ತು ಪುತ್ತೂರಿಗೆ ಬಂದಿದ್ದಕ್ಕೆ ನನಗೆ ಭಾಳ ಸಂತೋಷ ಆಗ್ತಾ ಇದೆ. ಪುತ್ತೂರಿಗೂ ನನಗೂ ಒಂದು ಒಲವಿದೆ. ಏನಪ್ಪ ಅಂತ ಹೇಳಿದ್ರೆ, ನೀವೆಲ್ಲರೂ ಕೂಡ ಗೊತ್ತಿಲ್ಲದಿರೋ ಸತ್ಯ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ಪುತ್ತೂರಲ್ಲಿ ದರ್ಬೆ ಗೊತ್ತಲ್ಲ ನಿಮಗೆ, ದರ್ಬೆ. ಆ ದರ್ಬೆಯಲ್ಲಿ ಒಂದು ತೋಟದಲ್ಲಿ ಅಡಿಕೆ ಕಾಯಿ ಆಯುವ ಕೆಲಸವನ್ನು ನಾನು ಮಾಡ್ತಾ ಇದ್ದೆ. ಒಂದು ಕೂಲಿ ಕಾರ್ಮಿಕನಾಗಿ ಈ ಪುತ್ತೂರಿಗೆ ಕಾಲಿಟ್ಟವನು. ಇದೇ ಪುತ್ತೂರಿಗೆ ಇವತ್ತು ಒಬ್ಬರು ಗೆಸ್ಟಾಗಿ ಬಂದಿದ್ದೀನಿ ಅಂದರೆ ನನಗೆ ಭಾಳ ಖುಷಿ ಆಗ್ತಾ ಇದೆ. ಏನು ಹೇಳ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ. ಬಹುಶಃ ಈ ಜಾಗದಲ್ಲಿ ಒಂದು ಥಿಯೇಟರ್ ಇತ್ತು, ನನಗೆ ಗೊತ್ತಿದ್ದಂಗೆ ಈ ಜಾಗದಲ್ಲಿ ಒಂದು ಥಿಯೇಟರ್ ಇತ್ತು. ನಾನು ಕೆಲಸ ಮಾಡೋ ಸಂದರ್ಭದಲ್ಲಿ ಹೌದು ಥಿಯೇಟರ್ ಇತ್ತು. ಸುದೀಪ್ ಸರ್ದು ಹುಚ್ಚ ಫಿಲಮ್ ರಿಲೀಸ್ ಆಗಿತ್ತು. ಇದೇ ಜಾಗದಲ್ಲಿ ಕೂತು ಹುಚ್ಚ ಫಿಲಮ್ನ ನಾನು ನೋಡಿದ್ದೆ. ಸೊ ಈ ನೆನಪು ಯಾಕೆ ಕಾಡ್ತದೆ ಅಂದರೆ, ನಾವು ಕಷ್ಟಪಟ್ಟ ಜಾಗದಲ್ಲೇ ನಮಗೆ ಗೌರವ ಸಿಗ್ತದೆ ಅಂದಾಗ ನಮಗೆ ಭಾಳ ಸಂತೋಷ ಆಗ್ತದೆ. ಒಬ್ಬ ಟ್ಯಾಕ್ಸಿ ಓಡಿಸುವಂಥ ವ್ಯಕ್ತಿ ತರಕಾರಿ ವ್ಯಾಪಾರ ಮಾಡ್ತಾ, ಹೂವು ವ್ಯಾಪಾರ ಮಾಡ್ತಾ, ಇವತ್ತು ಕರ್ನಾಟಕದಲ್ಲಿ ಬೀದಿ ಬದಿಯಲ್ಲಿ ಅನಾಥರಾಗಿ ನನಗೆ ಯಾರೂ ಇಲ್ಲ ಅಂದವ್ರಿಗೆ ನಾವಿದ್ದೀವಿ ಅನ್ನೋ ಒಂದು ಭರವಸೆ ಮೂಡಿಸೋದು ಅಷ್ಟು ಸಾಧಾರಣವಾದ ಕೆಲಸ ಅಲ್ಲ. ಅಥವಾ ಒಂದು ವಿಡಿಯೋ ನೋಡಿ ಡಿಸೈಡ್ ಮಾಡೋದಕ್ಕೂ ಸಾಧ್ಯ ಇಲ್ಲ. ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ದೇವರ ಮಕ್ಕಳು ಬರೋಬ್ಬರಿ 130 ಜನ ದೇವ್ರ ಮಕ್ಕಳಿದ್ದಾರೆ. ಅರ್ಥ ಮಾಡ್ಕೊಳ್ಳಿ, ಎಷ್ಟು ಜನ? 130 ಜನ. ಇವರೆಲ್ಲ ಯಾರು? ನಿಜವಾಗ್ಲೂ ಭಾಳ ಬೇಜಾರಾಗುತ್ತೆ. ಯಾಕಂದರೆ ಪ್ರತಿಯೊಂದು ವೇದಿಕೆಯಲ್ಲೂ ನಾನು ಸಾಕಷ್ಟು ಬಾರಿ ಹೇಳ್ತಾ ಇರ್ತೀನಿ, ನಮ್ಮ ಆಶ್ರಮದಲ್ಲಿರುವಂಥ 130 ಜನನು ಯಾರೋ ಗಾರೆ ಕೆಲಸ ಮಾಡೋರು ತಂದೆ ತಾಯಿ ಅಲ್ಲ. ಸಾಕಷ್ಟು ಓದಿರ್ತಾರೆ, ಒಳ್ಳೆ ಉದ್ಯೋಗದಲ್ಲಿರ್ತಾರೆ, ಸಾಕಷ್ಟು ಸಂಬಳ ಬರ್ತಾ ಇರುತ್ತೆ, ಮನೆ ಮಠ ಆಸ್ತಿ ಅಂತಸ್ತು ಎಲ್ಲ ಇರುತ್ತೆ. ಆದರೆ ಕೊನೆಗಾಲದಲ್ಲಿ ತಂದೆ ತಾಯಿಗೆ ಒಂದೊತ್ತು ಅನ್ನ ಹಾಕೋಕ್ಕಾಗದೇ ಇರುವಂಥ ದುರ್ಸ್ಥಿತಿಗೆ ನಮ್ಮ ಕರ್ನಾಟಕ ತಲುಪ್ತಾ ಇದೆ ಅಂದರೆ ಭಾಳ ಬೇಜಾರಾಗುತ್ತೆ. ದಯವಿಟ್ಟು ಪ್ರತಿಯೊಬ್ಬರಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ, ನನ್ನ ಹತ್ರ ದುಡ್ಡಿದೆ, ನನ್ನ ಹತ್ರ ಅಷ್ಟು ಕೋಟಿ ಇದೆ, ಇಷ್ಟು ಕೋಟಿ ಇದೆ, ನಾನು ಆಗರ್ಭ ಶ್ರೀಮಂತ, ನನ್ನನ್ನು ಗೆಲ್ಲೋದಕ್ಕೆ ಯಾರಿಂದನೂ ಆಗಲ್ಲ ಅನ್ನೋರ್ಗೆ ಒಂದೇ ಒಂದು ಮಾತು ಹೇಳ್ತೀನಿ, ವಿಮಾನ ಎಷ್ಟೇ ಎತ್ತರಕ್ಕೆ ಹಾರಿದ್ರೂ ಅದರ ಆರಂಭ ಮತ್ತು ಅಂತ್ಯ ಭೂಮಿನೇ ಅನ್ನೋದನ್ನು ಯಾವುದೇ ಕಾರಣಕ್ಕೂ ಮರಿಬಾರ್ದು.
ಇದನ್ನು ಚೆನ್ನಾಗಿ ಒಬ್ಬ ಮನುಷ್ಯ ಅರ್ಥ ಮಾಡ್ಕೊಬೇಕು. ಭಾಳ ನೋವಾಗುತ್ತೆ. ಇವತ್ತು ನಮ್ಮ ಆಶ್ರಮದಲ್ಲಿ 130 ಜನನ ಒಬ್ಬ ಟ್ಯಾಕ್ಸಿ ಡ್ರೈವರ್ ಆಗಿರೋ ಯೋಗೇಶು ಹೇಗೆ ನೋಡ್ಕೊಂತಿದ್ದಾನೆ? ಸಾಕಷ್ಟು ಜನರ ಕ್ವಶನ್ ಇದು. ಇವತ್ತು ಒಂದು ತಂದೆ, ಒಂದು ತಾಯಿ, ಒಂದು ಅಜ್ಜಿ ಇದ್ರೇ ನೋಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಇದೆ. ಆದರೆ 130 ಜನನ ನಾನು ಹೇಗೆ ನೋಡ್ಕೊತಾ ಇದ್ದೀನಿ ಅಂದರೆ, ನಿಮ್ಮೆಲ್ಲರೂ ಪ್ರೀತಿ ಪ್ರೋತ್ಸಾಹದಿಂದ ಅಷ್ಟು ಜನರನ್ನ ನಾನು ನೋಡ್ಕೊಳ್ತಾ ಇದ್ದೀನಿ. ಸರ್ಕಾರದ ಯಾವುದೇ ಅನುದಾನಗಳನ್ನು ಇದುವರೆಗೂ ₹1 ಪಡ್ಕೊಂಡಿಲ್ಲ. ಯಾವುದೇ ಗಣ್ಯ ವ್ಯಕ್ತಿಗಳ ಸಹಕಾರ ಇಲ್ಲ. ಯಾವ ಫಾರಿನ್ ಫಂಡು ಬರೋದಿಲ್ಲ. ಎಷ್ಟೋ ಜನಕ್ಕೆ 130 ಜನನ ನೋಡ್ಕೊಳ್ತಾ ಇದ್ದಾನೆ ಅಂದರೆ ಯೋಗೇಶ್ಗೆ ಫಾರಿನ್ ಫಂಡು, MLA ಫಂಡು, MP ಫಂಡು, ಇಷ್ಟು ಓಪನ್ ಆಗಿ ಮೈಕಲ್ಲಿ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ₹500 ಕೂಡ ನಮ್ಮ ಸಂಸ್ಥೆಗೆ ಬಂದಿಲ್ಲ. ಆದರೂ 130 ಜನರನ್ನ ನಾನು ನೋಡ್ಕೊಳ್ತಾ ಇದ್ದೀನಿ ಅಂದರೆ ಕರ್ನಾಟಕದಲ್ಲಿರ್ತಕ್ಕಂಥ ನಿಮ್ಮೆಲ್ಲರೂ ಪ್ರೀತಿ, ಆಟೋ ಓಡಿಸೋರು, ಟ್ಯಾಕ್ಸಿ ಓಡಿಸೋರು, ಸಾಕಷ್ಟು ಕೂಲಿ ಕೆಲಸ ಮಾಡೋವಂಥವ್ರ ಸಹಾಯದಿಂದ ನಾನು 130 ಜನರನ್ನ ನೋಡ್ಕೊಳ್ತಾ ಇದ್ದೀನಿ. ಸೊ ತುಂಬ ಕಷ್ಟ ಈ ಥರದ್ದು. ಯಾಕಂದರೆ ಆಶ್ರಮದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಆರೋಗ್ಯವಾಗಿರ್ತಾರೆ ಅಂತ ಭಾವಿಸ್ಬೇಡಿ. BP, ಶುಗರು, ಏಡ್ಸು, HIV, TB ರೋಗ, ಕುಷ್ಠರೋಗ, ಇನ್ನೂ ಅನೇಕ ರೋಗಗಳಿಂದ ಬಳಲ್ತಾ ಇರ್ತಕ್ಕಂಥವ್ರನ್ನ ಯಾರೂ ಇಲ್ಲ ಅಂದವ್ರಿಗೆ ನಾವಿದ್ದೀವಿ ಅನ್ನೋ ಒಂದು ಭರವಸೆ ಮೂಡ್ತಾ, ಕೊನೆಗಾಲದಲ್ಲಿ ಅವ್ರಿಗೆ ಕೈ ಹಿಡಿತಾ, ಕೊನೆಗೆ ಅವರು ಸಾಯುವಾಗ ಒಂದು ಮುಕ್ತಿಯನ್ನು ಕೊಡುವಂಥ ಕೆಲಸ ಜನಸ್ನೇಹಿ ಸಂಸ್ಥೆ ಮಾಡ್ತಾ ಇದೆ. ಸೊ ದಯಮಾಡಿ ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡಿ. ನಮ್ಮ ಸಂಸ್ಥೆನ ಯಾರೆಲ್ಲ ನೋಡ್ತಾ ಇದ್ದೀರಾ ಒಂದು ದಯವಿಟ್ಟು ಕೈ ಎತ್ತಬೋದಾ? ಎಷ್ಟು ಜನಕ್ಕೆ ಗೊತ್ತಿರ್ಬೋದು. ಸಾರ್ಥಕ ಆಯಿತು ಈ ನನ್ನ ಜೀವನ. ಯಾಕೆಂದರೆ ಇಲ್ಲಿ ಕೂಡ ದಕ್ಷಿಣ ಕನ್ನಡದಲ್ಲಿ ಕೂಡ ಇಷ್ಟೊಂದು ಜನ ನಮ್ಮ ಸಂಸ್ಥೆಯ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ. ಸಪೋರ್ಟ್ ಮಾಡಿ. ಹಾಗೆ ಬ್ರೈಟ್ ಭಾರತ್ ಸಂಸ್ಥೆಯವರಿಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾಕಂತ ಹೇಳಿದ್ರೆ ಬ್ರೈಟ್ ಭಾರತ್ ಸಂಸ್ಥೆ ಬಗ್ಗೆ ಸಾಕಷ್ಟು ಮಾತಾಡ್ಬೇಕಂತಲೇ ಬಂದೆ. ಆದರೆ ನಮ್ಮ ಬಿಗ್ ಬಾಸ್ ಖ್ಯಾತಿಯ ರೂಪೇಶ್ ಅಣ್ಣವರು ಇಂಚಿಂಚು ಬಿಡ್ದಂಗೆ ನಮ್ಗೆ ಒಂಚೂರು ಗ್ಯಾಪ್ ಕೊಡ್ದಂಗೆ ಎಲ್ಲ ಹೇಳ್ಬಿಟ್ಟವ್ರೆ. ಸೊ ಹಾಗಾಗಿ ಬ್ರೈಟ್ ಭಾರತ್ ಸಂಸ್ಥೆಯನ್ನು ತಾವೆಲ್ಲರೂ ಕೂಡ ನಂಬಬಹುದು. ಜೊತೆಗೆ ನಿಮ್ಮ ಬಂಡವಾಳವನ್ನು ಹೂಡಿಕೆ ಮಾಡ್ಬೋದು. ಅವರಿಗೆ ಒಳ್ಳೆಯದಾಗಲಿ. ಭಗವಂತ ಆಯುಷ್ಯು, ಆರೋಗ್ಯ, ಸುಖ, ಶಾಂತಿಯನ್ನು ಕರುಣಿಸಲಿ. ಈ ಒಂದು ವೇದಿಕೆ ಮೇಲೆ ಬಂದು ನಮಗೊಂದು 2 ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ವೇದಿಕೆ ಮೇಲಿರ್ತಕ್ಕಂಥವ್ರಿಗೆ, ಬ್ರೈಟ್ ಭಾರತ್ ಸಂಸ್ಥೆಯವ್ರಿಗೆ, ಹಾಗೆ ಪುತ್ತೂರಿನ ಮಹಾ ಜನತೆಗೂ ಕೂಡ ನಮಸ್ಕಾರ ತಿಳ್ಸೋಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ವಿಖ್ಯಾತಣ್ಣ. ಸೊ ವಿಖ್ಯಾತಣ್ಣವ್ರ ಬಗ್ಗೆ ನಂಗೆ ಭಾಳ ಹೆಮ್ಮೆ ಅನಿಸುತ್ತೆ. ಯಾಕೆಂತ ಹೇಳಿದ್ರೆ ಒಬ್ಬರು ಯೂಟ್ಯೂಬರ್ ಆಗಿ ಸಮಾಜಕ್ಕೆ ಒಳ್ಳೆಯ ಸಂದೇಶಗಳನ್ನು ಕೊಡ್ತಾ ಇದ್ದಾರೆ. ಸಾಕಷ್ಟು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಇವರ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೂ ಅನೇಕ ಪುಣ್ಯದ ಕೆಲಸಗಳಾಗಲಿ. ಮೊನ್ನೆ ಒಂದು ವಿಡಿಯೋ ನೋಡಿದಾಗ ಭಾಳ ನೋವಾಯಿತು. ನಾನು ಅಣ್ಣನಿಗೆ ಫೋನ್ ಮಾಡಿ ಹೇಳಿದೆ, ಅಣ್ಣ ನೀವೇನು ವರಿ ಮಾಡಬೇಡಿ, ಆ ಫುಲ್ಲು ಮನೆ ನಾನು ಕಟ್ಟಿಸ್ಕೊಡ್ತೀನಿ ಅಣ್ಣ. ಅಂದರೆ ನಾನಲ್ಲ, ಕರ್ನಾಟಕದಲ್ಲಿರ್ತಕ್ಕಂಥ ಜನ ಕಟ್ಟಿಸ್ಕೊಡ್ತಾರೆ, ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿದ್ದೆ. ಇವತ್ತು ಅವ್ರಿಗೆ ಒಂದು ಮನೆಯ ನಿರ್ಮಾಣ ಮಾಡಿ ನೆಮ್ಮದಿಯಾಗಿರೋದಕ್ಕೊಂದು ಆಶೀರ್ವಾದ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ. ಭಗವಂತ ಆಯುಷ್ಯು, ಆರೋಗ್ಯ ಕೊಡಲಿ. ಎಲ್ರಿಗೂ ಒಳ್ಳೇದಾಗಲಿ. ದಯವಿಟ್ಟು ಯೂಟ್ಯೂಬು, ಇನ್ಸ್ಟಾಗ್ರಾಮು ಎಲ್ಲದರಲ್ಲೂ ಕೂಡ ಜನಸ್ನೇಹಿ ಚಾರಿಟಬಲ್ ಟ್ರಸ್ಟ್ ಅನ್ನೋ ಪೇಜನ್ನ ಲೈಕ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ಸದಾ ನಮ್ಮ ಮೇಲೆ ಹೀಗೆ ಇರಲಿ. ಇನ್ನು ಮುಂದಿನ ದಿನಗಳಲ್ಲಿ ನಿರಾಶ್ರಿತರು, ಅನಾಥರು, ಬೀದಿಯಲ್ಲಿ ಯಾರೂ ಮಲಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಒಬ್ಬ ಟ್ಯಾಕ್ಸಿ ಡ್ರೈವರ್ ಆಗಿ ಒಂದು ದೊಡ್ಡ ಯೋಜನೆಯನ್ನು ಕೂಡ ಮಾಡ್ತಾ ಇದ್ದೀವಿ. ಬರೋಬ್ಬರಿ 5,000 ಜನ ನಿರಾಶ್ರಿತರು ಮಲಗುವಂಥ ಒಂದು ದೊಡ್ಡ ಕೆಲಸಕ್ಕೆ ಕೈ ಹಾಕಿದ್ದೀವಿ. ಎಲ್ಲರೂ ಸಪೋರ್ಟ್ ಮಾಡಿ. ಇದರ ಉದ್ದೇಶ ದುಡ್ಡು ಮಾಡಬೇಕು, ಹೆಸರು ಮಾಡಬೇಕು ಅಂತೇನಿಲ್ಲ. ದುಡ್ಡು, ಹೆಸರು ಎಲ್ಲರೂ ಮಾಡ್ತಾರೆ, ದೊಡ್ಡ ವಿಷಯ ಅಲ್ಲ. ಮಾನವೀಯತೆ ಗುಣಗಳನ್ನ ನಾವೆಲ್ಲೂ ಅಳವಡಿಸ್ಕೊಳ್ಬೇಕು. ಮನುಷ್ಯರಾಗಿ ಹುಟ್ಟಿದ್ದೀವಿ, ಮನುಷ್ಯರಾಗೇ ಸಾಯಬೇಕು. ಮನುಷ್ಯರಾಗಿ ಹುಟ್ಟಿದ್ದೀವಿ, ಮನುಷ್ಯರಾಗಿ ಸಾಯಬೇಕು. ಮನುಷ್ಯ ಪ್ರತಿಯೊಂದು ಮನೇಲಿ ಹುಡ್ತಾನೆ, ಅದೇನು ದೊಡ್ಡ ವಿಷಯ ಏನಲ್ಲ. ಮನುಷ್ಯತ್ವ ಪ್ರತಿಯೊಬ್ಬರು ಮನಸ್ಸಲ್ಲಿ ಹುಟ್ಟಬೇಕು ಅನ್ನೋದು ನನ್ನ ಉದ್ದೇಶ. ಎಲ್ರಿಗೂ ಒಳ್ಳೆಯದಾಗಲಿ. ಯಾವುದೇ ಜಾತಿ ಭೇದ ಭಾವ ಬೇಡ. ನಾವೆಲ್ಲರೂ ಒಂದೇ, ಸರ್ವ ಧರ್ಮವು ಒಂದೇ. ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಕನ್ನಡಿಗರು. ನಮ್ಗೆಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಒಂದೆರಡು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು ತಿಳಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ಥ್ಯಾಂಕ್ ಯು. ಶ್ರೀಯುತ ಜನಸ್ನೇಹಿ ಯೋಗೀಶ್ ಅವರಿಗೆ ಧನ್ಯವಾದಗಳು. ಪುತ್ತೂರಿನಿಂದ ಪ್ರಾರಂಭ ಮಾಡಿರ್ತಕ್ಕಂತಹ ತಮ್ಮ ಕೆಲಸ ಕಾರ್ಯ ಹೊಟ್ಟೆಪಾಡಿಗಾಗಿ ಇವತ್ತು ಹತ್ತೂರಲ್ಲಿ ಜನಸ್ನೇಹಿ ಯೋಗೀಶ್ ಅವರ ಹೆಸರಿದೆ ಅಂತ ಹೇಳಿದ್ರೆ ಈ ಪುತ್ತೂರಿನ ವಿಶೇಷತೆ ಸಾಕಷ್ಟು ಮಂದಿಗೆ ಗೊತ್ತಿದೆ. ಪುತ್ತೂರಿನಲ್ಲಿರುವಂತಹ ಶಕ್ತಿ ಶ್ರೀ ಮಹಾಲಿಂಗೇಶ್ವರ, ಅದು ಹತ್ತೂರನ್ನ ಕಾಯ್ತಕ್ಕಂಥ ದೊರೆ. ಯಾವುದೇ ಒಬ್ಬ ಅತಿಥಿ ಪುತ್ತೂರಿಗೆ ಬಂದರೂ ಕೂಡ ಅವರನ್ನ ಕೈ ಬಿಡದೆ ಮುನ್ನಡೆಸ್ತಾರೆ ಅಂತ ಹೇಳೋದು ಈ ಪುತ್ತೂರಿನ ಮಣ್ಣಿಗಿರುವಂಥ ಶಕ್ತಿ. ಅದಕ್ಕಾಗಿ ಇವತ್ತು ರಾಜ್ಯದಾದ್ಯಂತ ಬೆಳಗಿದ್ದೀರಿ, ಇನ್ನಷ್ಟು ಬೆಳೀರಿ ಅಂತ ಹೇಳಿಕೊಳ್ತಾ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಪುತ್ತೂರಿನ ಹೆಮ್ಮೆಯ ಶಾಸಕರು ಶ್ರೀಯುತ ಅಶೋಕ್ ಕುಮಾರ್ ರೈ ಅವರು. ತಮ್ಮೆಲ್ಲರ ಪ್ರೀತಿಯ ಕೈಚಪ್ಪಾಳೆಯ ಮೂಲಕ ಕರ್ನಾಟಕ ರಾಜ್ಯದ ವಿಧಾನಸಭೆಯಲ್ಲೂ ಕೂಡ ತುಳುವಿನ ಬಗ್ಗೆ, ತುಳು ವಿಚಾರದ ಬಗ್ಗೆ, ಕರಾವಳಿಯ ಸಂಸ್ಕೃತಿಯ ಬಗ್ಗೆ
ತುಳುನಾಡಿನ ವಿಚಾರದ ಬಗ್ಗೆ ಒಂದು ಧ್ವನಿ ಇದೆ, ಗಟ್ಟಿಯಾದ ಧ್ವನಿ ಇದೆ ಅಂತ ಹೇಳಿದ್ರೆ ಅದು ಶ್ರೀಯುತ ಅಶೋಕ್ ಕುಮಾರ್ ರೈ ಅವರು. ಅಂತಹ ಒಬ್ಬ ಯಶಸ್ವಿಯಾಗಿರುವಂತಹ ಶಾಸಕರನ್ನ ಪಡೆದುಕೊಂಡಿರ್ತಕ್ಕಂತಹದಕ್ಕೆ ಪುತ್ತೂರು ಇವತ್ತು ಧನ್ಯವಾಗಿದೆ. ಇಡೀ ಪುತ್ತೂರು ಇವತ್ತು ಧೈರ್ಯದಿಂದ, ಖುಷಿಯಿಂದ, ನಂಬಿಕೆಯಿಂದ, ಗೌರವದಿಂದ ಇದೆ ಅಂತ ಹೇಳಿದ್ರೆ ಅದಕ್ಕೆ ಬಹಳ ಮುಖ್ಯವಾಗಿರುವಂತಹ ಕಾರಣ ಅಶೋಕ್ ಕುಮಾರ್ ರೈ ಅವರು ಕೂಡ ಪ್ರೀತಿಯ ಸ್ವಾಗತದೊಂದಿಗೆ ತಾವುಗಳು ವೇದಿಕೆಗೆ ಆಗಮಿಸಬೇಕು. ತಮ್ಮೆಲ್ಲರ ಚಪ್ಪಾಳೆ ಇರಲಿ. ಹಾಗೆಯೇ ಮಹಮ್ಮದ್ ಬಡಗನ್ನೂರ್ ಇದ್ದಾರೆ, ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಎಲ್ಲರ ಪ್ರೀತಿಯ ಕೈ ಚಪ್ಪಾಳೆಯ ಮೂಲಕ ಪುತ್ತೂರಿನ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ಶ್ರೀಯುತ ಅಶೋಕ್ ಕುಮಾರ್ ರೈ ಅವರಿಗೆ ವೇದಿಕೆಗೆ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಈಗ ವೇದಿಕೆಯಲ್ಲಿರುವಂತಹ ಒಂದು ಎಲ್ಲ ಅತಿಥಿಗಳು ಸನ್ಮಾನ್ಯ ಶಾಸಕರ ಬಗ್ಗೆ ನಾವು ತಯಾರು ಮಾಡಿರ್ತಕ್ಕಂತಹ ಒಂದು ಸಣ್ಣ ಡಾಕ್ಯುಮೆಂಟರಿ ಇದೆ. ದಯವಿಟ್ಟು ವೇದಿಕೆಯಿಂದ ತಿರುಗಿ ಒಮ್ಮೆ ವೇದಿಕೆಯ ಹಿಂಭಾಗದಲ್ಲಿರತಕ್ಕಂತಹ ಸ್ಕ್ರೀನ್ ಕಡೆಗೆ ಕಣ್ಣನ್ನು ಹಾಯಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಮನೆ ಶಾಸಕರಿಗೆ ನಾವು ಪ್ರೀತಿಯಿಂದ ಮಾಡಿರ್ತಕ್ಕಂಥ ಒಂದು ಸಣ್ಣ ಡಾಕ್ಯುಮೆಂಟರಿ ನಾವೆಲ್ಲ ವೀಕ್ಷಣೆಯನ್ನ ಮಾಡಬೇಕು. ಮತ್ತೊಂದು ಬಾರಿ ನಾನು ಹೇಳ್ತಾ ಇರೋದು, ಇಡೀ ದಕ್ಷಿಣ ಕನ್ನಡ ತುಳುನಾಡು ಇವತ್ತು ಕರ್ನಾಟಕ ರಾಜ್ಯದಾದ್ಯಂತ ಧ್ವನಿಸ್ತಾ ಇದೆ ಅಂತ ಹೇಳಿದ್ರೆ ಇವತ್ತು ಕಾರಣ ನಮ್ಮ ಮಾನ್ಯ ಶಾಸಕರು ಅಂತ ಹೇಳೋದಕ್ಕೆ ಬಹಳ ಖುಷಿ ಆಗ್ತಾ ಇದೆ, ಹೆಮ್ಮೆ ಆಗ್ತಾ ಇದೆ. ನಮ್ಮ ತುಳು ನಮ್ಮಲ್ಲೇ ಇತ್ತು, ಆದ್ರೆ ನಮ್ಮ ತುಳು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮಿನುಗ್ತಾ ಇದೆ. ಅದಕ್ಕೆ ಕಾರಣ ನಮ್ಮ ಶಾಸಕರು ಅಂತ ಹೇಳಿಕೊಳ್ತಾ ಈ ಒಂದು ಸುಂದರವಾಗಿರುವಂತಹ ಡಾಕ್ಯುಮೆಂಟರಿಯನ್ನು ನಾವೆಲ್ಲ ವೀಕ್ಷಣೆ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಎಸ್, ತುಳುನಾಡಿನ ಕಬ್ಬಳ ಬೆಂಗಳೂರಿನಲ್ಲಿ, ತುಳುನಾಡಿನ ತುಳು ರಾಜ್ಯದಾದ್ಯಂತ ಪ್ರತಿಯೊಬ್ಬರ ಮನೆಯನ್ನ ಬೆಳಗಿಸ್ತಿರ್ತಕ್ಕಂಥ ಶಾಸಕರು ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಿರ್ತಕ್ಕಂಥ ಪ್ರತಿಯೊಂದು ತಾಲೂಕಿನವರಿಗೆ ಇವತ್ತು ಹೊಟ್ಟೆ ಕಿಚ್ಚಾಗ್ತಾ ಇರಬಹುದು, ನಮ್ಮೂರಿನಲ್ಲೂ ಇಂಥ ಶಾಸಕರಿಲ್ಲಲ್ಲಪ್ಪ ಅಂತ. ಆ ರೀತಿ ಕಡಿಮೆ ಅವಧಿಯಲ್ಲಿ ಪ್ರತಿಯೊಬ್ಬರ ಮನವನ್ನ ಬೆಳಗಿರ್ತಕ್ಕಂಥ ನಮ್ಮ ಶಾಸಕರಿಗೆ ಒಂದು ಪ್ರೀತಿಯ ದೊಡ್ಡ ಕೈ ಚಪ್ಪಾಳೆಯನ್ನ ಕೊಟ್ಟು ಸ್ವಾಗತವನ್ನ ಮಾಡಬೇಕು ಅಂತ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇವೆ. ಇವತ್ತು ಪುತ್ತೂರಿನಲ್ಲಿ ಜಾತಿ, ಧರ್ಮ, ಪಕ್ಷ, ಬಣ್ಣ ಎಲ್ಲವನ್ನ ಮೀರಿ
ನೆಮ್ಮದಿಯ ಜೀವನವನ್ನ ಮಾಡೋದಕ್ಕೆ ಈ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಕಾರಣಕರ್ತರು ಅಂತ ಹೇಳೋದಕ್ಕೆ ನಮಗೆ ಹೆಮ್ಮೆ ಆಗ್ತಾ ಇದೆ. ತಮ್ಮ ಆಗಮನಕ್ಕಾಗಿ ಮತ್ತೊಮ್ಮೆ ಬ್ರೈಟ್ ಭಾರತ ಸಂಸ್ಥೆಯ ವತಿಯಿಂದ ಸ್ವಾಗತವನ್ನ ಮಾಡಿಕೊಳ್ತಾ ಇದ್ದೇನೆ. ಹಾಗೆಯೇ ಇದುವರೆಗೆ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಇದ್ದು ಬಹಳ ಚೆನ್ನಾಗಿರ್ತಕ್ಕಂಥ ಮಾತನಾಡಿ, ಎಷ್ಟೇ ಬಿಸಿ ಶೆಡ್ಯೂಲ್ ಇದ್ರೂ ಕೂಡ ಆರಂಭದಿಂದ ಕೊನೆಯವರೆಗೂ ಕಾರ್ಯಕ್ರಮದಲ್ಲಿ ಉಳಿದುಕೊಳ್ಳೋದಕ್ಕೆ ಆಗದಿದ್ರು ಕೂಡ ಸಮಯಕ್ಕೆ ಮುಂಚಿತವಾಗಿ ನಮ್ಮ ಜೊತೆ ಪಾಲು ಪಡೆದಿರುವಂತಹ ಸನ್ಮಾನ್ಯ ರೂಪೇಶ್ ಶೆಟ್ಟಿ ಅವರು ಕಾರ್ಯಕ್ರಮದಿಂದ ತೆರಳುತ್ತಾ ಇದ್ದಾರೆ. ಅವರಿಗೆ ಅಸ್ಲಾಂ ಅವರು ಸ್ಮರಣಿಕೆಯನ್ನ ನೀಡಿ ಗೌರವವನ್ನು ಸಲ್ಲಿಸಬೇಕು ಎಂದು ಕೇಳಿಕೊಳ್ತಾ ಇದ್ದೇವೆ. ಸ್ಮರಣಿಕೆ ವಿತರಣೆಯೊಂದಿಗೆ ಮುಂದಿನೆಲ್ಲ ಚಿತ್ರಗಳು ಬೆಳಗ್ಲಿ, ತುಳುನಾಡು ಇಡೀ ವಿಶ್ವದಾದ್ಯಂತ ಇನ್ನಷ್ಟು ಬೆಳಗ್ಲಿ ಅಂತ ಹೇಳಿಕೊಳ್ತಾ ರೂಪೇಶ್ ಅಣ್ಣನಿಗೆ ಮತ್ತೊಮ್ಮೆ ಆಲ್ ದಿ ವೆರಿ ಬೆಸ್ಟ್ ನೊಂದಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿರುವುದಕ್ಕೆ ಧನ್ಯವಾದ. ಸಾರಿ ಅಂಜನೆ ಯಾಕಡೆ ಪಂಡ್ರೆ ಮರತನೆ ನಮ್ಮ ವಿಖ್ಯಾತರೆಲ್ಲ ಮಸ್ತ್ ಸಮಾಜ ಸೇವೆ ಮಲ್ತೊಂದಿಲ್ಲ ಅರ್ನ ಒಂಜಿ ಪಾಪ ಯೂಟ್ಯೂಬ್ ಚಾನಲ್ನ ಬತ್ತೊಂದಾರೆ ಗೆಡ್ಡ ಅವಡು ಅಂಜನೆ ಶಾಸಕರಿಗೆ ಖಾತಿಂದ ಯಾಕಂತ ಬಂಡ ಅರೆ ಕೊಂಚ ಥ್ಯಾಂಕ್ಸ್ ಪಂಡ್ರೆ ಐಕ್ಯಾನ್ ಖಾತೆ ನಿಜನ ಎಕಡೆ ಪೋಪುನ ಅಲ್ಲ ಯಾಕಂತ ಬಂಡ ಸರ್ ಪಕ್ಷ ಒವ್ವೇ ಪಂಡೆ ನಮ್ಮ ಪಕ್ಷದ ಆ ಚರ್ಚೆಡ್ ಮಾತ ಭಾಗವಹಿಸು ನಂಚಿನ ಕಲಾವಿದರತ್ತೆ ಆಣ ಒಂಜಿ MLA ಅದು ಅಥವಾ ಒಂಜಿ ತುಳುವೆ ಅದು ಸುರುಕು ಈರವು ದಾದ ಸ್ವರದಿರ್ತಾರೆ ಸರ್. ಅವು ಪ್ರತಿಯೊರಿ ತುಳುವನ ಮನಸ್ಸದ ಆಸೆ ಅವು ಕೇವಲ ಸ್ವರ ಹತ್ತೆ ಸರ್ ಅವು ಆವೋಡು ಸರ್ ಆಯ್ನತ್ತು ಬೇಗ ಆಪುಲಕ ಮಲ್ತಾರದಾಂಡ ಈ ಸ್ವರದಾರ ದೆರ್ತಿನೇ ಕೆಂಕ್ಲ ಪ್ರೌಡ್ ಇಲ್ಲ ಯಾಕೆ ನಿಜವಾದ ಅರ್ಥ ಬರ್ಬೋದು ನೆಡ್ಡಾವಡ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್ ರೂಪೇಶ್ ಅಣ್ಣ ಇವರಿಗೆ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ರೂಪೇಶ್ ಅವರ ಎಲ್ಲ ಚಿತ್ರಗಳು, ಅವರ ಕನಸುಗಳು ನನಸಾಗ್ಲಿ. ಪುತ್ತೂರಿನ ಮಹಾಲಿಂಗೇಶ್ವರ ದೇವರು ಸದಾಕಾಲ ಅವರಿಗೆ ಆರೋಗ್ಯ ಭಾಗ್ಯವನ್ನು ಕೊಡ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಧನ್ಯವಾದಗಳು ಮತ್ತೊಮ್ಮೆ ತಾವು ಆಗಮಿಸಿದ್ದಕ್ಕಾಗಿ. ಈಗ ಮಾನ್ಯ ಶಾಸಕರು ಬರೋದಕ್ಕೆ ಬೇಕಾಗಿ ನಾವು ವೆಯ್ಟ್ ಮಾಡ್ತಾ ಇದ್ವಿ. ಒಬ್ಬ ಜನಸೇವಕನನ್ನ ಬೆಂಗಳೂರಿನಲ್ಲಿ ಜನಸ್ನೇಹಿ ಆಶ್ರಮವನ್ನು ನಡೆಸ್ತಿರ್ತಕ್ಕಂತಹ ಜನಸ್ನೇಹಿ ಯೋಗೀಶ್ ಅವರು ಇದ್ದಾರೆ. ಅವರು ಮಾತಾಡಿದ್ದಾರೆ. ಸುಮಾರು 130ಕ್ಕಿಂತಲೂ ಅಧಿಕ ಬೀದಿಯಲ್ಲಿರ್ತಕ್ಕಂತಹ ವ್ಯಕ್ತಿಗಳನ್ನ ತನ್ನ ಕುಟುಂಬದವರು ಅನ್ನುವಂಥ ರೀತಿಯಲ್ಲಿ ಸಾಕಿ ಬೆಳೆಸ್ತಿರ್ತಕ್ಕಂತಹ ವ್ಯಕ್ತಿಗೆ ನಮ್ಮ ಬ್ರೈಟ್ ಭಾರತ ಸಂಸ್ಥೆಯ ವತಿಯಿಂದ ಒಂದು ಕಿರು ಕಾಣಿಕೆ, ಅದು ಆಶ್ರಮದ ಒಂದಷ್ಟು ಖರ್ಚು ವೆಚ್ಚಗಳಿಗಾಗಿ ಸನ್ಮಾನ್ಯ ಶಾಸಕರು ವಿತರಣೆಯನ್ನ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಜನಸ್ನೇಹಿ ಆಶ್ರಮಕ್ಕೆ ಮಾನ್ಯ ಶಾಸಕರಿಂದ ಬೆಂಗಳೂರಿನ ಯೋಗೀಶ್ ಅವರಿಗೆ ಪುತ್ತೂರಿನ ಬ್ರೈಟ್ ಭಾರತ ಸಂಸ್ಥೆಯಿಂದ ಮಾನ್ಯ ಶಾಸಕರಿಂದ ಅಲ್ಪ ಮೊತ್ತವಾದರೂ ಕೂಡ ಒಂದು ಹೊತ್ತಿನ ಊಟಕ್ಕಾದರೂ ಆಶ್ರಮದ ನಡೆಸುವಿಕೆಗೆ ನಮ್ಮಿಂದ ಕೊಟ್ಟಿರುವಂತಹ ಗೌರವ, ಒಂದು ಕಿರುಕಾಣಿಕೆ. ಒಳ್ಳೆಯದಾಗಲಿ ಯೋಗೀಶ್ ಅಣ್ಣ, ಇನ್ನಷ್ಟು ಸಮಾಜಮುಖಿ ಕಾರ್ಯಗಳು ತಮ್ಮಿಂದ ಮೂಡಿ ಬರಲಿ ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಮುಂದೆ ಈ ವೇದಿಕೆಯನ್ನ ಬಳಸಿಕೊಂಡು ಮಾತನಾಡಲಿಕ್ಕಿದ್ದಾರೆ ನಮ್ಮೆಲ್ಲರ ನೆಚ್ಚಿನ ಶಾಸಕರು. ಇನ್ನಷ್ಟು ಧ್ವನಿ ನಮ್ಮ ಪರವಾಗಿ ಎಲ್ಲ ಕಡೆಗಳಲ್ಲಿ ಇವರಿಂದ ರಾರಾಜಿಸಲಿಕ್ಕಿದೆ. ಶ್ರೀಯುತ ಅಶೋಕ್ ಕುಮಾರ್ ರೈ ಶಾಸಕರು, ಪುತ್ತೂರು ವಿಧಾನಸಭಾ ಕ್ಷೇತ್ರ. ಸರ್, ತಾವು ದಯವಿಟ್ಟು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. BNB ಆಯೋಜನೆ ಮಾಡಿದಂಥ ಗೋಲ್ಡ್ ಆ್ಯಂಡ್ ಡೈಮಂಡ್ ಗ್ರ್ಯಾಂಡ್ ಓಪನಿಂಗ್ ಇದರ ಶುಭ ಸಂಜೆಯ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ ಆತ್ಮೀಯರು, ಹಿರಿಯರು ಆಗಿರುವಂಥ ಕಾವು ಹೇಮಣ್ಣ ಶೆಟ್ರೆ, ಇನ್ನೊಬ್ಬರು ಆತ್ಮೀಯರು ಪುತ್ತೂರು ವಿಧಾನಸಭಾ ಕ್ಷೇತ್ರ BJPಯ ಅಧ್ಯಕ್ಷರಾದಂಥ ಸಾಜ ರಾಧಾಕೃಷ್ಣ ಅವರೇ, ಆತ್ಮೀಯರು ಆಗಿರುವಂಥ ಮೊಹಮ್ಮದ್ ಬಡಗನ್ನರವರೇ, ಆಸ್ಕರ್ ಮುಡಿಪು ಅವರೇ, ಫಾರೂಕ್ ಅವರೇ, ಶರೀಫ್ ಬಲ್ನಾಡ್ ಅವರೇ,
ಹಾಜಿ ಇಬ್ರಾಹಿಂ ಸಾಗರ್ ಅವರೇ, ಪ್ರಸನ್ನ ಕುಮಾರ್ ಶೆಟ್ರೆ, ಡಾಕ್ಟರ್ ಪ್ರಭು ಅವರೇ, ನವೀನ್ ಕುಲಾಲ್ರೆ, ಶಮೀರ್ ರೇ, ಮೋನು ಬಪ್ಪಳಿಗೆ ಅವರೇ, ಅಶ್ರಫ್ ಕಲ್ಲೆಗ ಅವರೇ, ಯೂಸುಫ್ ರೆಂಜಲಾಡಿ ಅವರೇ, ನೂರುದ್ದೀನ್ ಶಾಲ್ಮರ್ ಅವರೇ, ಹಸೇನರ್ ಕೂರ್ನಾಡ್ಕ ಅವರೇ, ಮೊಹಮ್ಮದ್ ಪರಂಗಿಪೇಟೆ ಅವರೇ, ಲತೀಫ್ ಅವರೇ, ಹಮ್ಜಾ ಅವರೇ, ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಎದುರುಗಡೆ ಇರುವಂಥ ನನ್ನ ಎಲ್ಲ ಪ್ರೀತಿಯ ಬಂಧುಗಳೇ, BNB ಗೋಲ್ಡ್ನವರ ಒಂದು ಹೊಸ ಸಂಸ್ಥೆಯನ್ನು ಆರಂಭ ಮಾಡಿದ್ದಾರೆ. ಈ ಹಿಂದೆ ಕೂಡ ಒಂದಷ್ಟು ಸಾರ್ವಜನಿಕರಿಗೆ ಯೋಜನೆಗಳನ್ನು ತಂದಿದ್ದರು. ಆ ಕಾರ್ಯಕ್ರಮದಲ್ಲೂ ಕೂಡ ನಾವು ಭಾಗಿಯಾಗಿದ್ದೇವೆ. ಇವತ್ತು ಗೋಲ್ಡ್ ಆ್ಯಂಡ್ ಡೈಮಂಡ್ ಒಂದು ಗ್ರ್ಯಾಂಡ್ ಓಪನಿಂಗನ್ನು ಇಟ್ಟಿದ್ದಾರೆ. ಇದು ಪುತ್ತೂರಿನ ಉದ್ಯಮ ರಂಗಕ್ಕೆ ಒಂದು ತಂದು ಕೊಟ್ಟಿರುವಂಥ ಕಿರೀಟ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೆ. ಉದ್ಯಮಿಗಳು ಬರಬೇಕು, ಉದ್ಯಮ ಬೆಳಗಬೇಕಿದ್ರೆ ಯುವಕರು ಮುಂದೆ ಬರಬೇಕು. ಅದರಲ್ಲಿ ನನ್ನ ಆತ್ಮೀಯರಿದ್ದಾರೆ, ಈಗ ಅರ್ಧ ಗಂಟೆ ನನ್ನ ವಿಡಿಯೋ ಮಾಡಿ ತೋರಿಸಿದರು. ನನಗೂ ಅದನ್ನು ನೋಡಿ ನನಗೆ ಮೈಯೊಮ್ಮೆ ಜುಂಬ ಅಂದಿದೆ. ಯಾಕಂತ ಹೇಳಿದ್ರೆ ನಾನು ಇವತ್ತು ಶಾಸಕನಾಗಿ ಬರಬೇಕಿದ್ರೆ, ನಾನು ಶಾಸಕನಾಗುವ ಮೊದಲು ಒಂದು 3 ತಿಂಗಳಿಂದ ನನ್ನ ಜೊತೆ ನಿಂತು ನಿರಂತರ ನನ್ನ ಬಗ್ಗೆ ಕೆಲಸ ಮಾಡಿದವರು ನನ್ನ ಆತ್ಮೀಯ. ಇವತ್ತು ನಾವು ಸಮಾಜದಲ್ಲಿ ಕೆಲಸ ಮಾಡುವುದು ಒಂದು ಕಡೆ ಆದರೆ, ಅದನ್ನು ಸಮಾಜಕ್ಕೆ ತೋರಿಸುವ ಕೆಲಸವನ್ನು ಕೂಡ ಮಾಡುವ ಅವಶ್ಯಕತೆ ಇದೆ. ಯಾಕಂತಂದರೆ ಸಮಾಜ ಅದನ್ನು ಅರಿತುಕೊಳ್ಳುವಂಥ ಅವಶ್ಯಕತೆ ಇದೆ. ನಾವು ಯಾವುದೇ ಈಗ ಉದ್ಯಮವನ್ನು ಆರಂಭ ಮಾಡಿದರೂ ಅದಕ್ಕೆ ಅಡ್ವರ್ಟೈಸ್ಮೆಂಟನ್ನು ಕೊಡ್ತಾರೆ. ಯಾಕೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ? ಎಲ್ರಿಗೂ ಗೊತ್ತಾಗಬೇಕು, ಇಲ್ಲದ್ರೆ ಅಂಗಡಿಗೆ ಯಾರು ಬರ್ತಾರೆ? ಇವತ್ತು ನೀವು ಈ ಕಾರ್ಯಕ್ರಮ ಮಾಡಿದ್ರಿಂದ ಇಲ್ಲೂ ಸೇರಿದವರಿಗೆ ಎಲ್ರಿಗೂ ಗೊತ್ತಾಯಿತು, ಒಂದು ಗೋಲ್ಡ್ ಆ್ಯಂಡ್ ಡೈಮಂಡ್ ಅಂಗಡಿ ಓಪನ್ ಆಗಿದೆ. ಅದರಲ್ಲೊಂದು ಅಷ್ಟು ಯೋಜನೆಗಳನ್ನು ಕೂಡ ಅವರು ತಂದಿದ್ದಾರೆ. ಬೇರೆ ಬೇರೆ ಸ್ಕೀಮ್ಗಳಿದೆ. ನಾನು ಮೊನ್ನೆ ಕೇಳಿದೆ, ಈ ಸ್ಕೀಮ್ಗಳನ್ನೆಲ್ಲ ಹೇಗೆ ಮಾನಿಟರ್ ಮಾಡ್ತೀರಿ ಮಾರ್ರೆ ಅಂತ. ಯುವಕರು ಆಲೋಚನೆ ಮಾಡಿಕೊಂಡು ಮಾಡಿದರೆ ಯಾವುದಷ್ಟು ಬೇಕಾದಷ್ಟು ಅವಕಾಶಗಳಿದೆ. ಉದ್ಯಮ ಅನ್ನೋದು ಒಂದು ಸಮುದ್ರ ಇದ್ದಂತೆ, ಅದು ಮುಗಿಲಿಕ್ಕಿಲ್ಲ. ದೀಪ ಒಂದು ಉರಿಸ್ತೇವೆ, ಒಂದು ಉದ್ಘಾಟನೆ ಮಾಡುವಾಗ ಯಾವುದೇ ಒಂದು ಕಾರ್ಯಕ್ರಮ ಆದರೆ ನಾವು ದೀಪ ಉರಿಸ್ತೇವೆ. ಆ ದೀಪದಿಂದ ಎಷ್ಟು ದೀಪಗಳನ್ನು ಉರಿಸಿ ಆ ದೀಪದ ಪ್ರಜ್ವಲತೆ ಇಲ್ಲ, ಆ ದೀಪದು ಕಡಿಮೆ ಆಗುವುದಿಲ್ಲ. ಅದರಲ್ಲಿ ಎಷ್ಟು ದೀಪವನ್ನು ನೀವು ಉರಿಸ್ಬೋದು, ಇನ್ನೊಂದು ದೀಪವನ್ನು ಉರಿಸಬಹುದೇ ಹೊರತು ಅದರ ಪ್ರಜ್ವಲತೆ ಕಡಿಮೆ ಆಗೋದಿಲ್ಲ. ಉದ್ಯಮ ಕೂಡ ಹಾಗೆ, ನೀವು ಎಷ್ಟು ಉದ್ಯಮ ಮಾಡಿ ಇನ್ನೊಂದು ಅಂಗಡಿಗೆ ವ್ಯಾಪಾರ ಕಡಿಮೆ ಆಗೋದು, ಈ ಉದ್ಯಮ ಮಾಡಿದರೆ ಅದಕ್ಕೆ ತೊಂದರೆ ಆಗೋದು ಖಂಡಿತ ಇಲ್ಲ. ಉದ್ಯಮಗಳು ಬೆಳೀತಾ ಹೋಗ್ತದೆ, ಜನಸಂಖ್ಯೆ ಬೆಳೀತಾ ಹೋಗಿದೆ, ಡಿಮಾಂಡ್ ಆ್ಯಂಡ್ ಸಪ್ಲೈ ಈ ಸಮಾಜದಲ್ಲಿ ಇದ್ದೇ ಇರ್ತದೆ. ಅದರಿಂದ ಕಾಂಪಿಟಿಷನ್ ಕೂಡ ಬೇಕು. ಒಂದೇ ಒಂದು ಉದ್ಯಮ ಇದ್ದರೆ ಅವರು ಹೇಳಿದ್ದನ್ನೇ ನಾವು ಕೇಳಬೇಕಾಗ್ತದೆ. ವಿನ್ ಟು ಇನ್ ಸಿಚುವೇಶನ್ ಅಂತ ಹೇಳ್ತೀವಿ. ಒಬ್ಬರಿಂದ ಒಬ್ಬರು ಕಾಂಪಿಟಿಷನ್ ಇದ್ದರೆ, ಇಲ್ಲಿ ಡೈಮಂಡಿಗೆ ಕ್ಯಾರೆಟ್ಗೆ ವಿಜಯ 70 ಏನು ವಿಜಯ 70ಗೆ 93,000 ಇದ್ದರೆ, ಇನ್ನೊಂದು ಅಂಗಡಿಯಲ್ಲಿ ಅದಕ್ಕೆ 1,05,000 ರೂಪಾಯಿ ಇರ್ತದೆ. ಜನಗಳಿಗೆ ಅಲ್ಲಿ ಹೋಗ್ಬೋದು, ಇಲ್ಲಿ ಹೋಗ್ಬೋದು. ಗ್ಯಾರಂಟಿ ಎಲ್ಲದರಲ್ಲೂ ಒಂದು ಕಡಿಮೆ ಅಲ್ಲಿ ಸಿಗ್ತದೆ, ಅದನ್ನು ಪಡ್ಕೊಳ್ಳುವಂಥ ವ್ಯವಸ್ಥೆಗಳು ಆಗ್ತದೆ. ಮನೋಪಳಿ ಇದ್ದರೆ ಏನಾಗ್ತದೆ, ಅವರು ಕೇಳಿದ್ದನ್ನು ನಾವು ಕೊಟ್ಟು ತರಬೇಕಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಇಲ್ಲಿ ಕೂಡ ನಮಗೆ ಪುತ್ತೂರಿನಲ್ಲಿ ಕೂಡ ನನ್ನ ಹತ್ರ ಮೊನ್ನೆ ಬಂದಿರೋದು ಒಂದು ಫಾರಿನ್ ಕಂಪನಿಯವರು ಬಂದಿದ್ರು. ನಾವು 100 ಕೋಟಿ ಇನ್ವೆಸ್ಟ್ ಮಾಡ್ತೇವೆ, ಪುತ್ತೂರಿನಲ್ಲಿ ನಮಗೆ 10 ಎಕರೆ ಜಾಗ ಕೊಡಿ, ನಾವು ಡೈಮಂಡ್ ಪಾರ್ಕ್ ಮಾಡ್ತೇವೆ ಅಂತ ಇಲ್ಲಿ ಬಂದಿದ್ರು. ಡೈಮಂಡ್ ಪಾರ್ಕ್ ಮಾಡೋದು ಅಂತ ಹೇಳಿದ್ರೆ, ಫಾರಿನಿಂದ ಗೋಲ್ಡನ್ನು ಇಂಪೋರ್ಟ್ ಮಾಡಿ ಡೈಮಂಡನ್ನು ತಂದು ಬೇರೆ ಬೇರೆ ದೇಶದ ಎಲ್ಲ ನುರಿತ ಕೆಲಸಗಾರರನ್ನು ಇಟ್ಟು ಅವರಿಂದ ಇಲ್ಲಿ ಕೆಲಸ ಮಾಡಿಸುವಂಥದ್ದು. ಎಕ್ಸ್ಪೋರ್ಟ್ ಮಾಡ್ಬೋದು, ಇಂಪೋರ್ಟ್ ಮಾಡ್ಬೋದು, ಜೊತೆಯಲ್ಲಿ ಆ ರಾಜ್ಯಗಳಿಗೆ ಬೇಕಾಗುವಂಥ ವೆರೈಟಿಗಳನ್ನು ಇಲ್ಲಿ ಮಾಡಿ ಅಲ್ಲಿ ಕಳಿಸ್ಕೊಡುವಂಥ ಕೆಲಸವನ್ನು ಮಾಡ್ಬೋದು. ಅವರಿಗೆ ನಮ್ಮ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಒಂದು ಗ್ರಾಮಿದ್ದು ಕೆಲಸ ಮಾಡಿದರೆ 400 ರೂಪಾಯಿ ಸಿಗ್ತದೆ.
ಬೇರೆ ಬೇರೆ ದೇಶದ ಒಂದು ಭಾಗದಿಂದ ಸುಮಾರು ಒಂದು 400 ಜನರ ನುರಿತ ಕೆಲಸಗಾರರನ್ನು ಇಲ್ಲಿ ತಂದು ಅವರನ್ನು ಹೊರಗೆ ಬಿಡಲಿಕ್ಕಿಲ್ಲ, ಅವರನ್ನು ಇಲ್ಲೇ ಕೆಲಸ ಮಾಡಿಸಿ ಅವರನ್ನು ಇಲ್ಲಿಂದ ಬೇಕಾದವನ್ನು ಎಕ್ಸ್ಪೋರ್ಟ್ ಮಾಡುವಂಥದ್ದು. ಮತ್ತು ಬೇರೆ ಬೇರೆ ಅಂಗಡಿಯವರಿಗೆ ಅವರು ಇಲ್ಲಿ ಬಂದು ಸಿಲೆಕ್ಷನ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುವಂಥದ್ದು. ಇಂಥ ಒಂದು ಉದ್ಯಮದ ಬೇಡಿಕೆ ನಮ್ಮ ಪುತ್ತೂರಿಗೆ ಬಂದಿದೆ. ಅದರ ಬಗ್ಗೆ ಆಲೋಚನೆಯನ್ನು ಮಾಡ್ತಾ ಇದ್ದೇವೆ. 10 ಎಕರೆ ಜಾಗ ಕೊಡಲಿಕ್ಕೆ ಅದಕ್ಕೆ ಬೇಕಾಗುವಂಥ ಸೆಕ್ಯೂರಿಟಿ ವ್ಯವಸ್ಥೆ, ಪೊಲೀಸಿನವರು ಸಪರೇಟ್ ವ್ಯವಸ್ಥೆಗಳನ್ನು, ಹೌಸ್ ಪೋಸ್ಟ್ಗಳನ್ನು ಮಾಡಬೇಕು, ಸೆಕ್ಯೂರಿಟಿಗಳೆಲ್ಲ ವ್ಯವಸ್ಥೆಗಳಿರ್ತದೆ. ಇದರ ಬಗ್ಗೆ ಕೂಡ ಆಲೋಚನೆಗಳನ್ನು ಮಾಡ್ತಾ ಇದ್ದೀವಿ. ಒಂದು ಡೈಮಂಡ್ ಝೋನ್ ಇಲ್ಲದ್ರೆ ಗೋಲ್ಡ್ ಝೋನನ್ನು ಮಾಡ್ಬೋದು, ಇಡೀ ದೇಶದವರು ಇಲ್ಲಿ ಬರುವಂಥದ್ದನ್ನು ಮಾಡ್ಬೋದು. ಇದೆಲ್ಲ ನಮ್ಮ ಕನಸು ಕಟ್ಟಬೇಕಂತೆ. ಕನಸು ಕಾಣ್ತಾ ಇರೋದು ಎಲ್ಲಿ ಇಲ್ಲಿ ಜನ ಬರ್ತಾರೆ, ಎಲ್ಲಿ ಉದ್ಯೋಗ ಸೃಷ್ಟಿ ಆಗ್ತದೆ, ಎಲ್ಲಿ ಪುತ್ತೂರು ಅಭಿವೃದ್ಧಿ ಆಗ್ತದೆ, ಇದೇ ನಮ್ಮ ಕನಸು ಬೆಳಿಗ್ಗೆ ಎದ್ದಾಗ. ಬೇರೆ ಏನು ಕನಸುಗಳಿಲ್ಲ. ಅದರ ಜೊತೆಯಲ್ಲಿ ನಮ್ಮ ಭಾಷೆ, ನಮ್ಮ ನಡೆ, ನಮ್ಮ ನುಡಿ, ಅದು ತುಳು ಇರ್ಬೋದು, ಕಂಬಳ ಇರ್ಬೋದು, ಮೆಡಿಕಲ್ ಕಾಲೇಜ್ ಇರ್ಬೋದು. ಮೆಡಿಕಲ್ ಕಾಲೇಜ್ ಬಗ್ಗೆನೂ ದೊಡ್ಡ ಹೋರಾಟದ ಅಗತ್ಯ ಇದೆ. ಹೋರಾಟ ಅಂದರೆ ನಾನು ಗಲಾಟೆ ಮಾಡಿ ಅಂತ ಹೇಳೋದಲ್ಲ, ನಮ್ಮ ಹಕ್ಕನ್ನು ನಾವು ಕೇಳಬೇಕು. ನಾವು ಹಕ್ಕನ್ನು ಕೇಳದಿದ್ದರೆ ನಮಗೆ ಅದು ಸಿಗುವಂಥದ್ದಿಲ್ಲ. ಇಡೀ ನಮ್ಮ ಡಿಸ್ಟಿಕ್ಕಿಗೆ ಆ್ಯಸ್ ಪರ್ ದ ನಾರ್ಮ್ಸ್ ಎವ್ರಿ ಡಿಸ್ಟಿಕ್ ಶುಡ್ ಹ್ಯಾವ್ 1 ಮೆಡಿಕಲ್ ಕಾಲೇಜ್ ಅಂತ ಇದೆ. ಅದಕ್ಕೆ ಎಲಿಜಿಬಿಲಿಟಿ ಇರೋದು ನಮ್ಮ ಪುತ್ತೂರು ಮಾತ್ರ. ಮಂಗಳೂರಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ಮೆಡಿಕಲ್ ಕಾಲೇಜಿಂದ ಒಂದು ಮೆಡಿಕಲ್ ಕಾಲೇಜಿಗೆ 18 ಕಿಲೋಮೀಟರ್ ಡಿಸ್ಟೆನ್ಸ್ ಬೇಕು. ಬಂಟ್ವಾಳದಲ್ಲಿ ಆಗೋದಿಲ್ಲ, ಮಂಗಳೂರಲ್ಲಿ ಆಗೋದಿಲ್ಲ, ಉಳ್ಳಾಳದಲ್ಲಿ ಆಗೋದಿಲ್ಲ. ಅಲ್ಲಿ 5 ಮೆಡಿಕಲ್ ಕಾಲೇಜ್ ಇದೆ. ಈಗ ಇರುವಂಥದ್ದು ಸುಳ್ಯದಲ್ಲಿ ಆಗೋದಿಲ್ಲ, ಬೆಳ್ತಂಗಡಿ ಮತ್ತು ಪುತ್ತೂರು ಮಾತ್ರ. ಎಲ್ಲದಕ್ಕೂ ಮಧ್ಯೆ ಇರುವಂಥದ್ದು ಪುತ್ತೂರು. ಯಾಕೆ ನೀನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಯಾರಿಗಾದರೂ ಹುಷಾರಿಲ್ಲ ಅಂತಾದರೆ ಅವರನ್ನು ಎಮರ್ಜೆನ್ಸಿ ಇದ್ದಾಗ ನಾವು ಮಂಗಳೂರಿಗೆ ಕರ್ಕೊಂಡು ಹೋದರೆ ಬರುವಾಗ ಡೆಡ್ ಬಾಡಿ ಮಾತ್ರ ತರೋದು. ಇದರ ಇಂಪಾರ್ಟೆನ್ಸು ನಮಗೆ ಗೊತ್ತಾಗೋದು ಯಾವಾಗ ಅಂತ ಹೇಳಿದ್ರೆ, ನನ್ನ ಹತ್ತಿರದ ಸಂಬಂಧಿಗೆ ಈ ತೊಂದರೆ ಆದಾಗ ಮಾತ್ರ ಅದರ ಇಂಪಾರ್ಟೆನ್ಸ್ ನನಗೆ ಗೊತ್ತಾಗೋದು. ಅದರಿಂದ ಸರ್ಕಾರಕ್ಕೆ ಒಂದು 800 ಕೋಟಿ ಅಲ್ಲ ದೊಡ್ಡ ದುಡ್ಡು ಅಲ್ಲ. ನಾವು ವಿ ಆರ್ ದ ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ಇನ್ ದಿಸ್ ಸ್ಟೇಟ್. ನಮ್ಮ ಕರ್ನಾಟಕದಲ್ಲಿ ನಾವು ಹೈಯೆಸ್ಟ್ ಟ್ಯಾಕ್ಸ್ ಕಟ್ಟುವವರು, ಸೆಕೆಂಡ್ ಹೈಯೆಸ್ಟ್. ಫಸ್ಟ್ ಬ್ಯಾಂಗ್ಳೂರು, ನೆಕ್ಸ್ಟ್ ಮಂಗಳೂರು. ಆದರೆ ನಮಗೆ ಸಿಗುವುದೇನು? ನಮಗೆ ಸಿಗುವುದು ಏನಿಲ್ಲ, ನಾವು ಕೇಳುವುದೇ ಇಲ್ಲ, ನಾವು ಮಾತಾಡೋದೇ ಇಲ್ಲ. ಈಗ ತುಳುವಿನ ಬಗ್ಗೆ ನಾನು ಮಾತಾಡಲಿಕ್ಕೆ ಶುರು ಮಾಡಿದ ನಂತರ ಕೆಲವರೆಲ್ಲ ಎದ್ದಿದ್ದಾರೆ ಅಲ್ಲಿಂದಲ್ಲ. ಅಲ್ಲಿ ಹೇಳ್ತಾರಲ್ಲ, ಅಟ್ಲೀಸ್ಟ್ ಚಪ್ಪಾಳೆ ತಟ್ಟುವವರು ನಿಮ್ಮಂಥ ಸಹಕಾರದಿಂದ ಇನ್ನಷ್ಟು ನನಗೆ ಪ್ರೋತ್ಸಾಹ ಸಿಗ್ತದೆ. ಇಷ್ಟು ವರ್ಷದಲ್ಲಿ ಇದನ್ನು ಮಾಡ್ಬೋದಿತ್ತು, ಮಾಡಲಿಕ್ಕೆ ಯಾರಿಗೆ ತೊಂದರೆ ಆಗಲಿಲ್ಲ, ಮಾಡ್ಬೋದಿತ್ತು ಯಾವಾಗಲೇ. ಕಂಬಳವನ್ನು ಬ್ಯಾಂಗ್ಳೂರಿಗೆ ತಗೊಂಡೋಗಿ ನಾವು ಮಾಡಿದ್ದೀವಿ, ಕಷ್ಟ ತುಂಬ ಪಟ್ಟಿದ್ದೀವಿ. ಅದು ನಮಗೆ ಧನ್ಯತಾ ಭಾವ ಇದೆ. ಇವತ್ತು ತುಳುವಿನ ಬಗ್ಗೆ ಆಗಲಿ, ಕಂಬಳದ ಬಗ್ಗೆ ಆಗಲಿ, ಇಂಡಸ್ಟ್ರಿ ಮಾಡುವ ಬಗ್ಗೆ ಆಗಲಿ, ಇವತ್ತು KMF ನಮ್ಮ ಪುತ್ತೂರಿಗೆ ಬರ್ತದೆ. ಇನ್ನೊಂದು ಮೆಡಿಕಲ್ ಕಾಲೇಜ್ ಬಂದರೆ, ಇನ್ನೊಂದು ಟೂರಿಸಮ್ ಆಗಿ ನಮ್ಮ ಪುತ್ತೂರು ಬಂದರೆ ಯುವಕರ ಕೈಗೆ ಕೆಲಸ ಸಿಗ್ತದೆ. ಉದ್ಯಮಗಳು ಬೆಳೆಯುವ ಜೊತೆ ಟೂರಿಸಮ್ ಕೂಡ ತೊಳಿಬೇಕು, ಜನ ಬರಬೇಕಿಲ್ಲಿ. ನಮ್ಮ ಪುತ್ತೂರಿನವರು ಮಾತ್ರ ಸುತ್ತುವುದಲ್ಲ, ಬೇರೆ ಬೇರೆ ಜನ ಇಲ್ಲಿ ಬಂದರೆ ಅವರು ಒಬ್ಬ ಬಂದವನು ಒಂದು 500-1,000 ರೂಪಾಯಿ ಖರ್ಚು ಮಾಡಿದರೆ ನಮ್ಮ ಪುತ್ತೂರಿಗೆ ಬಂದು ಬೀಳ್ತದೆ. ಮೆಡಿಕಲ್ ಕಾಲೇಜ್ ಆಗಿದ್ರೆ ಸುಮಾರು 2,000 ಉದ್ಯಮಗಳು ಸೃಷ್ಟಿ ಆಗ್ತದೆ. 6,000ದಿಂದ 7,000 ಜನ ಇಲ್ಲಿ ಬಂದು ಹೊರಗಡೆಯವರು ಬರ್ತಾರೆ. ಅವರಿಗೆ ಹೋಟೆಲ್ ಆಗಬೇಕು, ನಿಲ್ಲಿಕೆ ಆಗಬೇಕು, ವಸತಿ ಆಗಬೇಕು, ಎಲ್ಲ ಜೋಡಣೆ ಆಗುವಾಗ ಪುತ್ತೂರು ಅಭಿವೃದ್ಧಿ ಹೊಂದದೆ ಅಂತ ನಮ್ಮ ಕನಸು. ಖಂಡಿತ ಮುಂದಿನ ಬಜೆಟಲ್ಲಿ ನಮಗೆ ಮೆಡಿಕಲ್ ಕಾಲೇಜ್ ಸಿಗಬೇಕು. ಈಗಲೇ ಸೋಷಲ್ ಮೀಡಿಯಾದಲ್ಲಿ ವಾರ್ ಆರಂಭ ಮಾಡಿದ್ವಿ. ನೀವೆಲ್ಲ ಯುವಕರು ಏನಿಲ್ಲ ಅಂದರೆ DP ಹಾಕಿ, ವಿ ವಾಂಟ್ ಮೆಡಿಕಲ್ ಕಾಲೇಜ್ ತುಳು, ವಿ ವಾಂಟ್ ತುಳು, ತುಳು ಈಸ್ ಅವರ್ ರೈಟ್, ತುಳು ನಮ್ಮ ಹಕ್ಕು, ನಮಗೆ ಬೇಕು. ಎಲ್ಲ ಜಾತಿ ಧರ್ಮದವನು ತುಳು ಮಾತಾಡ್ತಾರೆ. ಕೊಂಕಣಿ ಆಗಲಿ, ಬಂಟ ಆಗಲಿ, ಶೆಟ್ಟಿ ಆಗಲಿ, ಮುಸ್ಲಿಮ್ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಜೊತೆಯಲ್ಲಿ ಸೇರುವಾಗ ಎಲ್ಲರೂ ತುಳುವನ್ನು ಮಾತಾಡುವಂಥ ಪ್ರವೃತ್ತಿ ಇದೆ. ಅದಕ್ಕೂ ಕೂಡ ಆದ್ಯತೆ ಸಿಗುವಂಥ ಕೆಲಸಗಳಾಗಬೇಕು. ಇವತ್ತು BNB ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ನವರು ಒಳ್ಳೆಯ ಒಂದು ಯೋಜನೆಯನ್ನು, ಒಳ್ಳೆಯ ಉದ್ಯಮವನ್ನು ಪುತ್ತೂರಿಗೆ ತಂದಿದ್ದಾರೆ. ನಾನು ಹೇಳೋದು ಒಂದೇ, ಉದ್ಯಮ ಮಾಡಬೇಕಿದ್ರೆ ನಾನು ಬಾರಿ ಸೆಕೆಂಡ್ PUCಯಿಂದ ನನ್ನ ಉದ್ಯಮವನ್ನು ಮಾಡಿಕೊಂಡು ಬಂದಿದೆ. ಎಲ್ಲ ಒಳ್ಳೆಯ ಅನುಭವ ಇದೆ ನನಗೆ. ಉದ್ಯಮದಲ್ಲಿ ಅನುಭವದಿಂದ ರಾಜಕೀಯದಲ್ಲೂ ಕೂಡ ನನಗೆ ಈಗ ಮಾತಾಡಲಿಕ್ಕೆ ಎಲ್ಲ ಪ್ರೋತ್ಸಾಹವಾಗಿ ಮತ್ತು ನನಗೆ ಎಲ್ಲ ರೀತಿಯ ಅನುಭವವನ್ನು ಕೊಟ್ಟಿದ್ದು ನನ್ನ ಉದ್ಯಮ. ಅದರಿಂದ
ಉದ್ಯಮ ಮಾಡುವಾಗ ಒಂದು ಕಡೆ ಉದ್ಯಮ ಮಾಡುವವರು ಒಂದು ರೀತಿ, ಇನ್ನೊಂದು ಕಡೆ ಅಲ್ಲಿ ಕೆಲಸ ಮಾಡುವವರು ಕೂಡ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡುವಂಥ ಕೆಲಸಗಳು ಆಗಬೇಕು. ಅಲ್ಲಿ ಕೆಲಸ ಮಾಡುವವರು ಒಳ್ಳೆಯ ರೀತಿಯ ಸರ್ವಿಸನ್ನು ಕೊಟ್ಟರೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್. ಅದರಲ್ಲೂ ಕೂಡ ಗೋಲ್ಡ್ ಮತ್ತು ಡೈಮಂಡ್ ಆದರೆ ಮಹಿಳೆಯರು ಭಾರೀ ಜಾಗ್ರತೆಯಲ್ಲಿ ತಗೊಳ್ಳೋದು. ಅವರು ಒಂದು 25 ಅಂಗಡಿಗೆ ಹೋಗಿ ಆನಂತರ ಒಂದು ಅಂಗಡಿಯನ್ನು ಸಿಲೆಕ್ಟ್ ಮಾಡೋದು. ಎಲ್ಲಾದರೂ ಸ್ವಲ್ಪ ಅವರಿಗೆ ಇದು ಆಗಾಯಿತು ಹೀಗಾಯಿತು ಅಂತ ವಾಸನೆ ಬಂದುಬಿಟ್ರೆ ಮತ್ತೆ ಭಾರಿ ಕಷ್ಟ. ಅವರ ಬಾಯಿಂದ ಬಾಯಿಗೆ ಅಡ್ವರ್ಟೈಸ್ಮೆಂಟ್ ಹೋಗ್ತದಲ್ಲ, ಭಾರಿ ಕಷ್ಟ. ಅದರಿಂದ ಭಾರಿ ಜಾಗ್ರತೆಯಾಗಿ ಡೀಲ್ ಮಾಡಬೇಕು. ಅವರಿಗೆ ಕನ್ವಿನ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್. ಕ್ವಾಲಿಟಿ ಕಸ್ಟಮರ್ ನಿಮ್ಮ ಹತ್ರ ಬರ್ತಾರೆ, ನೀವು ತಿಳ್ಕೊಳ್ಬೇಕು. ನಿಮ್ಮ ಹತ್ರ ಬರುವಂಥವರು ಕ್ವಾಲಿಟಿ ಕಸ್ಟಮರ್, ದುಡ್ಡು ಇದ್ದವರು, ಕಷ್ಟದಲ್ಲಿ ದುಡ್ಡು ಸಂಗ್ರಹ ಮಾಡಿ ನಿಮ್ಮ ಅಲ್ಲಿಗೆ ಬರೋರು. ಆ ವರ್ಷ ಪೂರ್ತಿ ಗಂಡನ ಹತ್ರ ಗಲಾಟೆ ಮಾಡಿ ಅವರು ಉತ್ಪತ್ತಿ ಮಾಡೋದ್ರಲ್ಲಿ ಒಂದು ಅಂಶವನ್ನು ಸೇವ್ ಮಾಡಿ ಆ ದುಡ್ಡನ್ನು ತಗೊಂಡು ಗೋಲ್ಡ್ ಖರೀದಿ ಮಾಡಲಿಕ್ಕೆ ಬರುವಂಥವ್ರು. ಮದುವೆ ಸಮಯದಲ್ಲೂ ಕೂಡ ಕಷ್ಟದ ದುಡ್ಡನ್ನು ತಗೊಂಡು ಬರುವಂಥವ್ರು. ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ವೆರಿ ಇಂಪಾರ್ಟೆಂಟ್. ಅದನ್ನೆಲ್ಲ ಪರಿಗಣನೆಗೆ ತೆಗೆದುಕೊಂಡು ನೀವು ಒಳ್ಳೆಯ ಉದ್ಯಮವನ್ನು ನಡೆಸ್ತೀರಿ ಅಂತ ನನ್ನ ಅನಿಸಿಕೆ. ನಾನು ಹೃದಯ ತುಂಬಿ ನಿಮಗೆ ಪೂರ್ತಿ ಮನಸ್ಸಿನಿಂದ ನನ್ನ ಶುಭ ಹಾರೈಕೆಗಳನ್ನು ಮಾಡ್ತೇನೆ. BNB ಸಂಸ್ಥೆ ಉಜ್ವಲ ಸಂಸ್ಥೆಯಾಗಿ ಬೆಳೆಯಲಿ. ಪುತ್ತೂರಿನ ಇವೆಲ್ಲ ಗ್ರಾಹಕರಿಗೆ ಒಳ್ಳೆಯ ರೀತಿಯ ಸರ್ವಿಸ್ ಸೇವೆಯನ್ನು ಕೊಡುವಂಥದ್ದಾಗಲಿ. ಎಲ್ಲಿಯೂ ನಿಮ್ಮ ಉದ್ಯಮದಲ್ಲಿ ವಿಘ್ನ ಬರುವುದು ಬೇಡ. ಈಗ ಒಂದು ಶೋರೂಮ್ ಆದರೆ ಪ್ರತಿ ಕಡೆಯಲ್ಲೂ ನೀವು ಶ್ರಮ ಪಡಬೇಕು. ಕೆಲಸ ಮಾಡಬೇಕಿದ್ರೆ ಅದರಲ್ಲಿ ಹಿಂಜರಿಕೆ ಏನು ಇರಬಾರ್ದು. ಬರೀ ಸ್ಟ್ಯಾಂಡರ್ಡ್ ಮಾತ್ರ ಅಲ್ಲ, ಎಲ್ಲ ಶ್ರಮಪಟ್ಟು ಕೆಲಸ ಮಾಡಿ ಇನ್ನಷ್ಟು ಸಂಸ್ಥೆಗಳು, ಚಿಕ್ಕ ಚಿಕ್ಕ ಸಂಸ್ಥೆಗಳನ್ನು ಹಾಕಿ ದೊಡ್ಡ ಸಂಸ್ಥೆ ಮಾಡಿ ಆ ರೀತಿ ಬೆಳೆದು ಬರಲಿ ಅನ್ನುವ ಶುಭ ಹಾರೈಕೆಗಳನ್ನು ನಿಮಗೆ ಮಾಡ್ತೇನೆ. ನನ್ನನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಕರೆದು ನನ್ನ ವಿಡಿಯೋವನ್ನು ಕೂಡ, ಆ ವಿಡಿಯೋವನ್ನು ಕೊಡಿ ಆಯಿತಾ, ನನಗೆ ಒಳ್ಳೆಯ ರೀತಿಯಲ್ಲಿ ಎಡಿಟ್ ಮಾಡಿ ಕೊಡುವಂಥ ಕೆಲಸವನ್ನು ಮಾಡಿದ್ದೇನೆ. ನಿಮಗೂ ನಾನೆಲ್ಲ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಪುತ್ತೂರಿನ ಶಾಸಕರು, ಹತ್ತೂರಿನ ಧ್ವನಿ ಇವರು ಇವತ್ತು ನಮಗೆ ಆಗಮಿಸಿ ಬ್ರೈಟ್ ಭಾರತ ಸಂಸ್ಥೆಯ ಜೊತೆಗೆ ಈ ಸಭಾ ಕಾರ್ಯಕ್ರಮದಲ್ಲಿ ಮಾತ್ರ ಅಲ್ಲ, ಈ ಹಿಂದೆಯೂ ನಮ್ಮ ಜೊತೆಗೆ ಇದ್ದು ಹುಡುಗರು ಏನಾದರೂ ಕೆಲಸವನ್ನ ಮಾಡ್ತಾರೆ, ಏನಾದರೂ ಸಮಾಜಕ್ಕೆ ಉಪಕಾರಿಯಾಗಿ ಅಥವಾ ಕನಸುಗಳನ್ನು ಹೊತ್ತಿರತಕ್ಕಂಥ ಕುಟುಂಬಗಳಿಗೆ ನೆರವಾಗ್ತಾರೆ ಅಂತ ಹೇಳುವಂಥ ಸಂದರ್ಭದಲ್ಲಿ ನಾನು ನಿಮ್ಮ ಜೊತೆಗೆ ಇದ್ದೇನೆ ಅಂತ ಬೆನ್ನು ತಟ್ಟಿ ಬೆನ್ನೆಲುಬಾಗಿ ಸಹಕಾರವನ್ನು ಕೊಟ್ಟಿರ್ತಕ್ಕಂತಹ ಮಾನ್ಯ ಶಾಸಕರಿಗೆ ನಾವೆಲ್ಲ ಜೋರಾದ ಕೈ ಚಪ್ಪಾಳೆಯ ಮೂಲಕ ಧನ್ಯವಾದ ಸಲ್ಲಿಸಬೇಕು. ಜೊತೆಗೆ ಪುತ್ತೂರಿನ ಮಹಾಲಿಂಗೇಶ್ವರ ದೇವರು, ಹತ್ತೂರಿನ ದೈವಿಕ ಶಕ್ತಿಗಳು ಅವರಿಗೆ ಸದಾಕಾಲ ಆಯುಷ್ ಆರೋಗ್ಯ ಭಾಗ್ಯವನ್ನು ಕೊಡಬೇಕು. ಅವರು ಏನೇ ಇದ್ರು ಏನು ಬೇಕಾದರೂ ಮಾಡ್ತಾರೆ, ಆದರೆ ಒಳ್ಳೆಯ ಆರೋಗ್ಯ ಭಾಗ್ಯವನ್ನ ಆ ದೇವರು ಕರುಣಿಸಲಿ, ನಾವೆಲ್ಲ ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ ಅಂತ ಹೇಳಿಕೊಳ್ತಾ, ಸರ್ ಬಹಳ ಚೆನ್ನಾಗಿರ್ತಕ್ಕಂಥ ಮಾತು, ಕಿವಿ ಮಾತುಗಳನ್ನು ನಮಗೆ ಹೇಳಿದ್ರಿ, ನಿಮಗೆ ಧನ್ಯವಾದವನ್ನು ಮತ್ತೊಮ್ಮೆ ಸಲ್ಲಿಸಿಕೊಳ್ತಾ ಇದ್ದೇವೆ. ಥ್ಯಾಂಕ್ ಯು. ಹಾಗೆ ಕಾರ್ಯಕ್ರಮದಲ್ಲಿ ಶಾಸಕರು ಕೂಡ ತೆರಳುವವರಿದ್ದಾರೆ. ಬಹಳಷ್ಟು ಬ್ಯುಸಿ ಶೆಡ್ಯೂಲ್ ಅಲ್ಲಿ ಕೂಡ ನಮ್ಮ ಹುಡುಗರು ಒಂದು ವಿಶ್ವಾಸದ ಪ್ರತೀಕ, ಪಾರದರ್ಶಕತೆಯ ಮತ್ತೊಂದು ಲಕ್ಕಿ ಸ್ಕೀಮ್ ಅಂತ ಹೇಳಿದರೆ ಬ್ರೈಟ್ ಭಾರತ್, ಆ ಸಂಸ್ಥೆಯ ಜೊತೆಗೆ ನಾನು ಖಂಡಿತವಾಗ್ಲೂ ಬರ್ತೇನೆ ಅಂತ ಹೇಳುವಂತ ಕಾರಣದಿಂದ ಎಷ್ಟೇ ದೂರ, ಎಷ್ಟೇ ಬ್ಯುಸಿ ಶೆಡ್ಯೂಲ್ಗಳಿದ್ರು ಕೂಡ ನಮ್ಮ ಜೊತೆಗೆ ಭಾಗವಹಿಸಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಬ್ರೈಟ್ ಭಾರತ ಸಂಸ್ಥೆ ಶಾಸಕರಿಗೆ ಮೆಚ್ಚುಗೆಯಾಗಿದೆ, ನಮಗೆಲ್ಲರಿಗೆ ಮೆಚ್ಚುಗೆಯಾಗಿದೆ, ಇಡೀ ವಿಶ್ವದಾದ್ಯಂತ ಕನಸನ್ನ ಹೊತ್ತಿರತಕ್ಕಂಥ ಪ್ರತಿಯೊಬ್ಬರಿಗೆ ಮೆಚ್ಚುಗೆ ಆಗ್ಲಿಕ್ಕಿದೆ ಅಂತ ಹೇಳುವಂತ ಮಾತಿನೊಂದಿಗೆ ಶ್ರೀಯುತ ಅಜರ್ ಅವರು ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್, ಹಾಗೆಯೇ ಎಲ್ಲ ವಿಭಾಗದಲ್ಲೂ ತನ್ನನ್ನು ತಾನು ನಿರಂತರವಾಗಿ ಪಾದರಸದಂತೆ ತೊಡಗಿಸಿಕೊಳ್ತಿರ್ತಕ್ಕಂಥ ಹುಡುಗ ಅಂದ್ರೆ ಶ್ರೀಯುತ ಅಜರ್ ಅವರು ವೇದಿಕೆಗೆ ಬಂದು ಸನ್ಮಾನ್ಯ ಶಾಸಕರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವವನ್ನು ಸಲ್ಲಿಸಬೇಕು, ಅಭಿನಂದನೆಯನ್ನು ಸಲ್ಲಿಸಬೇಕು ಎಂದು ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಪ್ಲೀಸ್ ಅಜರ್ ಅವರು ವೇದಿಕೆಗೆ ಬರ್ತಾ ಇದ್ದಾರೆ. ಎಲ್ಲನೂ ಕೂಡ ಪಾರದರ್ಶಕತೆಯ ಮತ್ತೊಂದು ಕನ್ನಡಿ, 6 ಜನ ನಮ್ಮ ಹುಡುಗರು, ಅದರಲ್ಲಿ ಅಜರ್ ಕೂಡ ಮುಖ್ಯವೇ ಪಾತ್ರವನ್ನು ವಹಿಸಿಕೊಂಡಿರ್ತಾರೆ. ಸೊ ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಜೊತೆಗೆ ಬಹುದೂರ ಹೆಚ್ಚಿನ ಮಳೆ ಇದೆ, ಮಳೆ ಇರಲಿ, ಗುಡ್ಡ ಜರಿತಾ ಇದೆ, ಬಹಳಷ್ಟು ಭಯದ ವಾತಾವರಣವಿದೆ, ಘಾಟ್ ಸೆಕ್ಷನ್ಗಳಿದೆ. ಆದರೂ ಪುತ್ತೂರಿನಲ್ಲಿ ಮಾಡಿರುವಂತಹ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಕರೆದಾಗ ತಮ್ಮ ತಂಡದ ಜೊತೆಗೆ ಆಗಮಿಸಿ ನಮ್ಮ ಜೊತೆಗೆ ಬಂದು ನಮ್ಮ ಕಿರು ಕಾಣಿಕೆಯನ್ನು ಸ್ವೀಕರಿಸಿ, ಅವರು ಕೂಡ ಒಬ್ಬ ಭಾವುಕ ವ್ಯಕ್ತಿ, ನಮ್ಮ ಕಾರ್ಯಕ್ರಮವನ್ನು ನೋಡಿ ಭಾವುಕರಾದರು, ಅವರದ್ದೇ ವಿಡಿಯೋಗಳನ್ನು ನಾವು ತೋರಿಸಿದಾಗ ಮತ್ತಷ್ಟು ಭಾವುಕರಾದರು. ಅವರ ಮುಂದಿನ ಎಲ್ಲ ಜೀವನಗಳು ಕೂಡ ಒಳ್ಳೆಯ ರೀತಿಯಲ್ಲಿ ಸಾಗಿ ಬರಲಿ ಅಂತ ಹೇಳಿಕೊಳ್ತಾ ಆಶ್ರಮ ಉತ್ತುಂಗಕ್ಕೆ ಬೆಳೆಯಲಿ, ಹಾಗೆಯೇ ಅನಾಥರಾಗಿ ರಸ್ತೆಯಲ್ಲಿರ್ತಕ್ಕಂಥವರ ಸಂಖ್ಯೆ ಕಡಿಮೆ ಆಗಲಿ ಅಂತ ಹೇಳಿಕೊಳ್ತಾ
ನಾನು ಓದುವಾಗ ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ ಅಂತ ಹೇಳಿದರು. BNB ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಅಂತ ಆಗಲಿ, ಅದು BB ಗೋಲ್ಡ್ ಆ್ಯಂಡ್ ಡೈಮಂಡ್ಸ್, BB ಗೋಲ್ಡ್ ಆ್ಯಂಡ್ ಡೈಮಂಡ್ಸ್. ಅದು ಹೆಸರು ಓದುವಾಗ ಹೊಸ ಹೆಸರಲ್ಲ, ಆ ಕಡೆ ಕಡೆ ಆಗಿದೆ. ಓಕೆ, ಮಾನ್ಯ ಶಾಸಕರಿಗೆ ಧನ್ಯವಾದಗಳು. ಹಾಗೆಯೇ ನಮ್ಮ ಜೊತೆಗೆ ವೇದಿಕೆಯಲ್ಲಿ ಇರ್ತಕ್ಕಂತಹ ಜನಸೇವಕ, ದೇವರ ಮಕ್ಕಳನ್ನ, ಕುಟುಂಬವನ್ನ ಕಟ್ಟಿಕೊಂಡಿರುವಂತಹ ಬಹುದೊಡ್ಡ ವ್ಯಕ್ತಿತ್ವ, ಜನಸ್ನೇಹಿ ಯೋಗೀಶ್ ಅವರಿಗೆ ಜವಾಹರ್ ಸೊ ತಾವು ವೇದಿಕೆಗೆ ಬಂದು ಜನಸ್ನೇಹಿ ಯೋಗೀಶ್ ಅವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವವನ್ನು ಸಲ್ಲಿಸಬೇಕು. ಹಾಗೆಯೇ ಶಾಸಕರಿಗೆ ನಾವು ಪ್ರೀತಿಯಿಂದ ಒಂದು ಬಾರಿ ಎದ್ದು ನಿಂತು ಧನ್ಯವಾದವನ್ನು ಸಲ್ಲಿಸಿಕೊಳ್ಳೋಣ. ಒಂದು ಕಾರಣ ಇದೆ. ನಾವು ಪ್ರತಿನಿತ್ಯ ನೂರಾರು ಮಂದಿ ಶಾಸಕರನ್ನ ನೋಡ್ತೇವೆ, ಸಾಕಷ್ಟು ಮಂದಿ ಶಾಸಕರನ್ನ ನೋಡ್ತೇವೆ. ಆದರೆ ವ್ಯಕ್ತಿತ್ವದಲ್ಲಿ ಮಾಡುವ ಕೆಲಸದಲ್ಲಿ ವಿಭಿನ್ನತೆಯನ್ನ ತೋರಿಸಿರುವ ಹುಟ್ಟೂರಿನ ತುಳುನಾಡಿನ ದೈವ ಭಾಷೆಯನ್ನ ಉಳಿಸುವ ನಿಟ್ಟಿನಲ್ಲಿ ಹೆಜ್ಜೆಯನ್ನ ಇಟ್ಟಿರುವಂತಹ ಯಾವುದಾದ್ರೂ ಶಾಸಕರನ್ನ ನೋಡಿದ್ದೇವೆ ಅಂದ್ರೆ ಅದು ಏಕೈಕ ಒಬ್ಬ ಶಾಸಕರು ಶ್ರೀಯುತ ಅಶೋಕ್ ಕುಮಾರ್ ರೈ ಅವರು. ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನ ಬೀಳ್ಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ತಮ್ಮ ಪ್ರಯಾಣ ಸುಖಕರವಾಗಿರಲಿ. ಹಾಗೆಯೇ ಜನಸ್ನೇಹಿ ಯೋಗೀಶ್ ಅವರಿಗೂ ಕೂಡ ಧನ್ಯವಾದವನ್ನ ಸಲ್ಲಿಸಿಕೊಳ್ತಾ ಇದ್ದೇವೆ. ತಮ್ಮ ಪ್ರಯಾಣವು ಸುಖಕರವಾಗಿರಲಿ. ದೇವರ ಆಶೀರ್ವಾದ ಜನಸ್ನೇಹಿ ಯೋಗೀಶ್ ಅವರ ಮೇಲೂ ಕೂಡ ಇರಲಿ ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಯಾರು ಕೂಡ ತೆರಳಬೇಡಿ. ಇನ್ನು ಕೇವಲ 10 ರಿಂದ 15 ನಿಮಿಷದಲ್ಲಿ ನಮ್ಮ ಕಾರ್ಯಕ್ರಮ ಮುಗಿಲಿಕ್ಕಿದೆ. ಅದೆಲ್ಲದಕ್ಕಿಂತ ಮುಂಚಿತವಾಗಿ ಮುಖ್ಯವಾಗಿ ಡ್ರಾ ಕೂಡ ನಡೀಲಿಕ್ಕಿದೆ. ಸುಮಾರು 52 ಡ್ರಾಗಳು ನಡೀಲಿಕ್ಕಿದೆ. ಇದು ಬಹಳ ವಿಶೇಷತೆ. ಸೀಸನ್ 2 ಬ್ರೈಟ್ ಭಾರತ ಸಂಸ್ಥೆಯ ಸೀಸನ್ 2ಕ್ಕೆ ನಾವು ಸೆಪ್ಟೆಂಬರ್ 13 ಪ್ರಥಮ ಡ್ರಾ ನಡೀತದೆ ಸೀಸನ್ 2ರದು. ಅದರ ಮುಂಚಿತವಾಗಿ ಅಂದ್ರೆ ಈ ಕಾರ್ಯಕ್ರಮದ ಮುಂಚಿತವಾಗಿ ಯಾರೆಲ್ಲ ಜಾಯಿನ್ ಆಗಿದ್ದೀರಿ ಇವಾಗಲೇ ಸೀಸನ್ 2ಕ್ಕೆ ಅವರ ಹೆಸರನ್ನು ನೋಂದಾಯಿಸಿಕೊಂಡು ಇವತ್ತಿನ ಡ್ರಾವನ್ನ ಮಾಡಲಿಕ್ಕಿದ್ದೇವೆ. ಆ ಕಾರಣದಿಂದ ತಾವುಗಳು ಇರಬೇಕು. ತಮ್ಮ ಜನಸ್ನೇಹಿ ಯೋಗೀಶ್ ಅವರಿಗೆ ಒಂದು ಜೋರಾದ ಕೈಚಪ್ಪಾಳೆಯನ್ನು ಕೊಡಬೇಕು. ನಿಮ್ಮ ಪ್ರಯಾಣ ಸುಖಕರವಾಗಿರಲಿ. ಪುತ್ತೂರಿನ ಮಹಾಲಿಂಗೇಶ್ವರ ದೇವರು ತಮಗೆ ಆಯುಷ್ಯಾರೋಗ್ಯ ಭಾಗ್ಯವನ್ನು ಕೊಡಲಿ. ತಾವು ನಂಬತಕ್ಕಂಥ ಸನೇಶ್ವರ ದೇವರು ಕೂಡ ತಮ್ಮನ್ನು ಸದಾಕಾಲ ಕಾಪಾಡಲಿ ಅಂತ ಕೇಳಿಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೇದಾಗಲಿ. ಶನೇಶ್ವರ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು. ಇಷ್ಟೊಂದು ಒಂದು ಅವಕಾಶ ಮಾಡಿಕೊಟ್ರಿ ಇಲ್ಲಿ ಕೂತ್ಕೊಂಡು ನಿಮ್ಮ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಸೊ ಎಲ್ರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಜನಸ್ನೇಹಿ ಯೋಗೀಶ್ ಅವರಿಗೆ. ಸ್ನೇಹ, ಪ್ರೀತಿ, ಗೌರವ ಸದಾಕಾಲ ಉಳಿಲಿ ಬೆಳಿಲಿ ಅಂತ ಹೇಳಿಕೊಳ್ತಾ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಮುಂದೆ ಈ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ ಪುತ್ತೂರು ಕಾವು ಪರಿಸರದಲ್ಲಿ ಯುವಕರ ಕಣ್ಮಣಿ, ಸಾಕಷ್ಟು ಜನರಿಗೆ ಉದ್ಯೋಗವನ್ನ ಕಲ್ಪಿಸಿಕೊಡುವಲ್ಲಿ ತಮ್ಮ ಏನು ಸೇವೆಗಳಿದೆ ಅದನ್ನು ನಿಸ್ವಾರ್ಥವಾಗಿ ಕಲ್ಪಿಸಿರ್ತಕ್ಕಂತಹ ವ್ಯಕ್ತಿತ್ವ, ತಾಳ್ಮೆದಾಯಕ ವ್ಯಕ್ತಿತ್ವವಾಗಿ ನೂರಾರು ಜನರಿಗೆ ಇವತ್ತು ನೆಮ್ಮದಿಯಿಂದ ಊಟವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದರ ಹಿಂದೆ ಈ ಹೇಮನಾಥ್ ಶೆಟ್ಟಿ ಕಾವು ಅನ್ನುವಂಥ ಒಬ್ಬ ವ್ಯಕ್ತಿ ಕೂಡ ಇದ್ದಾರೆ ಅಂತ ಹೇಳ್ತಕ್ಕಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ಉಲ್ಲೇಖವನ್ನ ಮಾಡಬೇಕಾಗಿದೆ. ಒಂದು ಜೋರಾದ ಕೈ ಚಪ್ಪಾಳೆಯ ಮೂಲಕ ಹೇಮನಾಥ್ ಶೆಟ್ಟಿ ಕಾವು ಅವರನ್ನು ಈ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಪ್ರೀತಿಯಿಂದ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಬ್ರೈಟ್ ಭಾರತ್ ಈ ಸಂಸ್ಥೆಯ ಈ ಅಭೂತಪೂರ್ವವಾದ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮೊಂದಿಗಿರುವಂಥ ಆತ್ಮೀಯರೂ ಆಗಿರುವಂಥ ಮೊಹಮ್ಮದ್ ಬಡಗನ್ನೂರ್ರವರೇ, ಸಾಜಾ ರಾಧಾಕೃಷ್ಣ ಆಳ್ವರವರೇ, ಅಶ್ರಫ್ರವರೇ, ವೇದಿಕೆಯಲ್ಲಿರುವಂಥ ನೂರುದ್ದೀನ್ ಸಾಲ್ಮಾರ್ ಅವರೇ, ಎಲ್ಲ ಗಣ್ಯ ಅತಿಥಿಗಳೇ, ಮುಂಭಾಗದಲ್ಲಿ ನೆರೆದಿರುವಂಥ ಬಂಧುಗಳೇ, ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಮುಂದೆ ಭಾಳ ನಮ್ಮೆಲ್ಲರ ನಿರೀಕ್ಷೆಯ ತುಂಬ ಡ್ರಾಗಳು ನಡೀಲಿಕ್ಕಿದೆ. ಈ ಸಂಸ್ಥೆ ಬ್ರೈಟ್ ಭಾರತ್ ಸಂಸ್ಥೆಯ ಪ್ರಾರಂಭದ ಸೀಸನ್ 1ರ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿದ್ದೆವು. ಸನ್ಮಾನ್ಯ ಶಾಸಕರು, ಮಾಜಿ ಶಾಸಕರು ಮಠಂದೂರ್ರವರು, ಭಾಳಷ್ಟು ಗಣ್ಯ ಅತಿಥಿಗಳೆಲ್ಲ ಆ ದಿನದಲ್ಲಿ 20 ತಿಂಗಳುಗಳ ಒಂದು ಸ್ಕೀಮ್, ಅದರಲ್ಲಿ ಬೇರೆ ಬೇರೆ ಬಹುಮಾನಗಳು, ಕೊನೆಗೆ ನಾವು ಕಟ್ಟಿದ ಹಣಕ್ಕೆ ಸರಿಯಾದ ಒಂದು ವಸ್ತುವನ್ನು ಕೊಡುವಂಥ ಕಾರ್ಯಕ್ರಮದಲ್ಲಿ ನಾವು ಬಹಳಷ್ಟು ವಿಚಾರಗಳನ್ನು ಉಲ್ಲೇಖ ಮಾಡಿದ್ದೆವು. ಒಂದು ಒಳ್ಳೆ ರೀತಿಯಲ್ಲಿ ನಡೆಸಿಕೊಂಡು ಹೋದರೆ ನೀವು ಖಂಡಿತವಾಗಿ ಯಶಸ್ವಿ ಆಗ್ತೀರಾ,
ಹೇಳುವ ಭರವಸೆಯನ್ನು ಹೇಳಿದ್ದೆವು. ಅದೇ ರೀತಿಯಲ್ಲಿ ನಾನು ಇವತ್ತು ಭಾಳ ಖುಷಿ ಪಡ್ತಾ ಇದ್ದೇನೆ. ಅವತ್ತಿನಿಂದ ಇವತ್ತಿನ ತನಕ ನಮ್ಮೊಂದು ಯುವಕರ ತಂಡ ಭಾಳ ಒಳ್ಳೆ ರೀತಿಯ ಕೆಲಸ ಕಾರ್ಯಗಳೊಂದಿಗೆ ಎಲ್ಲರ ಪ್ರೀತಿಗೆ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಅದರ ಜೊತೆಯಾಗಿ ಇವತ್ತು ಗೋಲ್ಡನ್ ಡೈಮಂಡ್ ಈ ಒಂದು ಸಂಸ್ಥೆಯನ್ನು ಪ್ರಾರಂಭಿಸುವ ಹಂತದಲ್ಲಿ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಈ ಒಂದು ಸ್ಕೀಮನ್ನು ಭಾಳ ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡು ಹೋಗಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಈಗಾಗಲೇ ಘೋಷಣೆ ಮಾಡಿದ ಪ್ರಕಾರ ಆವೃತ್ತಿ 2 ಅಂದರೆ 20 ತಿಂಗಳುಗಳ ಸ್ಕೀಮ್ ಮುಗಿತಾ ಬರ್ತದೆ. 2ನೇ ಆವೃತ್ತಿಯಾಗಿ ಇವತ್ತು ಸೆಪ್ಟೆಂಬರ್ 13 ನಂತರ ಈ ಒಂದು ಹೊಸ ಸ್ಕೀಮು ಬರಲಿಕ್ಕಿದೆ. ನಾನು ಆಗ ಹೇಳಿದೆ, ನಿಮ್ಮ 1, 2, 3, 4, 5 ಈ ರೀತಿ ಮುಂದುವರಿತಾ ಹೋಗಬೇಕು ಅಂದಿದ್ರೆ ನಿಮ್ಮ ಮೇಲೆ ಜನ ಭರವಸೆ ಇಡಬೇಕು, ನಂಬಿಕೆ ಇಡಬೇಕು. ನೀವು ಯಾವ ರೀತಿ ವ್ಯವಹಾರ ಮಾಡ್ತಾ ಇದ್ದೀರಾ, ಯಾವ ರೀತಿ ಜನರನ್ನು ನೀವು ಒಪ್ಪಿಸ್ತಾ ಇದ್ದೀರಾ, ಜನರಲ್ಲಿ ಪಡ್ಕೊಂಡ ಹಣಕ್ಕೆ ಸರಿಯಾದ ಒಂದು ಪ್ರತಿಫಲವನ್ನು ಯಾವ ರೀತಿ ಕೊಡ್ತಾ ಇದ್ದೀರಾ ಅಂಥೇಳಿ ಅವರು ನೋಡ್ತಾರೆ. ಅದರ ಜೊತೆಯಾಗಿ ಬಂಪರ್ ಬಹುಮಾನಗಳೆಲ್ಲ ಸಿಗ್ತದೆ. ಎಲ್ರಿಗೂ ಸಿಗೋದಿಲ್ಲ, ಸಿಗುವಂಥದ್ದು ಬೆರಳೆಣಿಕೆಯ ಮಂದಿಗೆ ಮಾತ್ರ. ಆದರೆ ಬೆರಳೆಣಿಕೆಯ ಮಂದಿಯಲ್ಲಿ ನಾವೆಲ್ಲ ಇದ್ದೇವೆ ಅಂಥೇಳಿ ನಮ್ಮೆಲ್ಲ ನಿರೀಕ್ಷೆ ಇರ್ತದೆ. ಅಲ್ಲಿ ಬಂದರೆ ನಮಗೆ ಕಾರ್ ಸಿಗ್ಬೋದು, ಬೈಕ್ ಸಿಗ್ಬೋದು, ವ್ಯಾನ್ ಸಿಗ್ಬೋದು, ಏನೇನೋ ಬೇರೆ ಬೇರೆ ಎಲ್ಲ ಜಾಗ ಸಿಗ್ಬೋದು, ಏನೇನೋ ಬಹುಮಾನಗಳೆಲ್ಲ ಸಿಗ್ಬೋದು. ಆದರೆ ಉಳಿದು ಯಾವುದೇ ಬಹುಮಾನಗಳು ಸಿಗದಿದ್ದರೂ ಸಹ ನಾವು ನಮಗೆ ನಮ್ಮ ನಿರೀಕ್ಷೆಗಳು ಮತ್ತೆ ಇರ್ತದೆ. ಅಂದರೆ ನಾನು ಕಟ್ಟಿದ ದುಡ್ಡಿಗೆ ನನಗೇನಾದರೂ ಒಂದು ಒಳ್ಳೆಯ ವಸ್ತು, ಆ ದುಡ್ಡಿಗೆ ಸರಿಯಾದ ವಸ್ತು ಸಿಗ್ತದೆ ಅಂಥೇಳಿ ಆ ನಿಟ್ಟಿನಲ್ಲಿ ಈ ಸಂಸ್ಥೆ ಈ ತನಕ ಒಳ್ಳೆ ರೀತಿಯ ವ್ಯಾಪಾರವನ್ನು ಜನರೊಂದಿಗೆ ಬೆರೆತು ಮಾಡ್ತಾ ಇದೆ ಅಂತ ಹೇಳುವಂಥದ್ದು ನಾನು ಗಮನಿಸಿದ್ದೇನೆ. ಎಲ್ಲ ಯುವಕರು, ಬ್ರೈಟ್ ಭಾರತ್ ಸಂಸ್ಥೆಯ ಎಲ್ಲ ಯುವಕರು ನನ್ನ ಪರಿಚಿತರು. ಜೊತೆಯಾಗಿ ಯುವಕರ ತಂಡ ಒಳ್ಳೆ ರೀತಿಯ ಸಂಘಟನೆಯ ಜೊತೆಯಾಗಿ ಕೆಲಸ ಮಾಡಿಕೊಂಡು ಇವತ್ತು ಕೇವಲ ಲಾಭ ಗಳಿಸುವ ಉದ್ದೇಶ ಮಾತ್ರ ಅಲ್ಲ, ಸಮಾಜದ 10 ಹಲವು ಸಮಸ್ಯೆಗಳಿಗೆ ಒಂದು ಸಂಸ್ಥೆಯ ಮೂಲಕ ನಾವು ಸ್ಪಂದಿಸುವಂಥ ಕೆಲಸ. ಇವತ್ತು ಆಸ್ಪತ್ರೆಗೆ ಹಣ್ಣು ಹಂಪಲು ವಿತರಣೆ ಮಾಡುವಂಥದ್ದು, ರಕ್ತದಾನ ಮಾಡುವಂಥದ್ದು, ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ಸಮಾಜದಲ್ಲಿ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವಂಥ ಚಿಂತನೆಯನ್ನು ಈ ಯುವಕರು ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ಇಂಥ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಯುವಕರು ಇವತ್ತು ಒಟ್ಟಿಗೆ ಸೇರಿಕೊಂಡು ಮಾಡುವಾಗ ನಮಗೊಂದು ಖುಷಿ ಆಗ್ತಾ ಇದೆ. ಯಾಕಂತ ಹೇಳಿದರೆ ಈ ಪ್ರಾಯದ ಯುವಕರು ದಾರಿ ತಪ್ಪಿ ಎಲ್ಲಿಗೋ ಏನೋ ಮಾಡುವ ಬದಲಾಗಿ ಒಳ್ಳೆಯ ಎಲ್ಲರನ್ನು ಒಟ್ಟಿಗೆ ಸೇರಿಸಿಕೊಂಡು ಈ ಸಮಾಜಕ್ಕಾಗಿ ಮತ್ತು ತಮ್ಮ ಬದುಕಿಗಾಗಿ ಮತ್ತು ಇತರರಿಗೆ ಒಂದು ವಿಶ್ವಾಸವನ್ನು ಮೂಡಿಸುವಂಥ ವ್ಯವಹಾರದ ಮೂಲಕ ಈ ಬದುಕನ್ನು ಕಟ್ಟಿಕೊಳ್ಳುವಂಥ ಪ್ರಯತ್ನದಲ್ಲಿ ಅವರು ಇದ್ದಾರೆ ಅಂತ ಹೇಳುವ ವಿಚಾರಕ್ಕೆ ಇವತ್ತು ಸಮೇತ ಒಂದು ಒಳ್ಳೆಯ ಕಾರ್ಯಕ್ರಮ. ಅನೇಕ ದೊಡ್ಡ ದೊಡ್ಡ ಕಲಾವಿದರನ್ನು ಬರಿಸಿ, ಶಾಸಕರನ್ನು ಬರಿಸಿ, ಅತಿಥಿಗಳನ್ನು ಬರಿಸಿ ನಿಮ್ಮ ಮೇಲೆ ಮತ್ತೆ ಮತ್ತೆ ಈ ಸಮಾಜದಲ್ಲಿ ನಂಬಿಕೆಗಳು, ವಿಶ್ವಾಸಗಳು ಉಳಿಯುವ ಹಾಗೆ ನಿಮ್ಮ ವ್ಯವಹಾರದಲ್ಲಿ ಎಲ್ಲರನ್ನು ಒಟ್ಟಿಗೆ ಕೊಂಡೊಯ್ಯುವ ದೃಷ್ಟಿಯಲ್ಲಿ ಮತ್ತು ಯಾವುದೇ ತೊಡಕುಗಳು ಬರದ ರೀತಿಯಲ್ಲಿ. ಯಾಕಂತ ಹೇಳಿದರೆ ನಾವೆಲ್ಲ ಹೇಳಿದ್ವಿ, ಎಲ್ಲರೂ ಹೇಳುವಂಥದ್ದು ಒಂದು ಸ್ಕೀಮ್ ಅಂತ ಹೇಳುವಾಗ ನಾವು ಆ ಕಾರ್ಯಕ್ರಮಕ್ಕೆ ಹೋಗುವಾಗ ತುಂಬ ಆಲೋಚನೆ ಮಾಡ್ತೇವೆ. ನಮ್ಮ ಯುವಕರು ಹೇಗಿದ್ದಾರೆ, ಏನು ಮಾಡ್ಬೋದು, ಎಲ್ಲಿ ಅವರ ಪಯಣ ಹೋಗ್ತಾ ಇದೆ, ಯಾವ ರೀತಿಯ ಪಾರದರ್ಶಕವಾಗಿ ಎಲ್ಲರಿಗೂ ಒಪ್ಪಿಕೊಳ್ಳುವಂಥ ವ್ಯವಹಾರವನ್ನು ಯಾವ ರೀತಿ ಮಾಡ್ತಾರೆ ಅಂತೇಳಿ ಆ ನಿಟ್ಟಿನಲ್ಲಿ ನಮ್ಮ ಭರವಸೆಗಳು ಖಂಡಿತವಾಗಿ ಹುಸಿ ಆಗದೆ ಒಳ್ಳೆಯ ರೀತಿಯಲ್ಲಿ ಈ ಒಂದು ಬ್ರೈಟ್ ಭಾರತ್ ಸಂಸ್ಥೆಯ ಯುವಕರು ಮುಂದೆ ಹೋಗ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ದೇವರು ಒಳ್ಳೆಯದನ್ನು ಮಾಡಲಿ. ಇಂಥ ಸಂಸ್ಥೆ ಇನ್ನಷ್ಟು 2ನೇ ಆವೃತ್ತಿಯಲ್ಲಿಯೂ ಸಹ ಆ ಸದಸ್ಯರ ಸಂಖ್ಯೆ ದೊಡ್ಡ ನಾನು ಈಗಾಗಲೇ ನೀವೆಲ್ಲ ಗಮನಿಸ್ಬೋದು, ಸಾವಿರಾರು ಟೋಕನ್ಗಳು, ಸುಮಾರು 6,000 ಒಂದು ಆವೃತ್ತಿಯಿಂದ ಹೆಚ್ಚಿರ್ಬೋದು. ಇನ್ನೊಂದು ಆವೃತ್ತಿಯಲ್ಲೂ ಸಹ ಅಷ್ಟೇ ಮಂದಿ ಸೇರಿಕೊಂಡು ನಮಗೆಲ್ಲಿಗೂ ಸಹ ಮೋಸ ಆಗದ ರೀತಿಯಲ್ಲಿ ವ್ಯವಹಾರವನ್ನು ನಡೆಸಿಕೊಂಡುವಂಥ ಬ್ರೈಟ್ ಭಾರತ್ ಸಂಸ್ಥೆಗೆ ನಾನು ಶುಭವನ್ನು ಹಾರೈಸಿ ಅವಕಾಶಕ್ಕೆ ಹೊಂದಿಸಿ ಮಾತುಗಳನ್ನು ಕೊನೆಗೊಳಿಸ್ತೇನೆ. ಧನ್ಯವಾದಗಳು ಸರ್. ಶ್ರೀಯುತ ಹೇಮನ ಶೆಟ್ಟಿ ಕಾವ್ ಅವರಿಗೆ. ಕಾರ್ಯಕ್ರಮದಲ್ಲಿ ನಾವೆಲ್ಲ ಕಾಯ್ತಾ ಇದ್ದಂತಹ ಸಮಯಕ್ಕೆ ನಾವು ಬಂದಿದೆ. ಸುಮಾರು 52 ಡ್ರಾಗಳನ್ನು ಇವಾಗ ಪ್ರಾರಂಭ ಮಾಡಿಕೊಳ್ತಾ ಇದ್ದೇವೆ. 52 ಡ್ರಾಗಳಿಗೆ ಸಾಕಷ್ಟು ಸಮಯಗಳನ್ನು ತೆಗೆದುಕೊಳ್ಳೋದಿಲ್ಲ. ವೇದಿಕೆಯಲ್ಲಿರುವಂತಹ ಅತಿಥಿಗಳು ಮೊದಲಿಗೆ ನಮ್ಮ ಲೈವ್ ಕ್ಯಾಮರಾಗಳು ನೇರವಾಗಿ ಯಾವ ರೀತಿ ಡ್ರಾ ಸಿಸ್ಟಮ್ ಅನ್ನು ನಾವು ನಡೆಸ್ತೇವೆ ಅಂತ ಹೇಳೋದ್ರ ಬಗ್ಗೆ ನೋಡಿ. ಒಂದು ಎಲ್ಲ ಟ್ರೇಗಳಲ್ಲಿ ಕಾಯಿನ್ಸ್ಗಳಿದೆ. ಈ ಟ್ರೇಯ ಒಳಭಾಗದಲ್ಲಿರುವಂತಹ ಕಾಯಿನ್ಗಳು ಯಾವ ಕಾಯಿನ್ಸ್ ಅನ್ನೋದನ್ನ ಮೊದಲಿಗೆ ಹೇಳ್ತೇನೆ. ಸೀಸನ್ 1ರಲ್ಲಿ ನಾವುಗಳು ಸದಸ್ಯರಾಗಿದ್ರೆ, ಸೀಸನ್ 1 ಬ್ರೈಟ್ ಭಾರತ ಸಂಸ್ಥೆಯ
ಸೀಸನ್ 1ರಲ್ಲಿ ಸದಸ್ಯರಾಗಿದ್ದರೆ ಈಗ ನಡೆಯುವಂತಹ ಫ್ರೀ ಡ್ರಾ, ಉಚಿತವಾಗಿರುವಂತಹ ಡ್ರಾಗೆ ನಾವು ಆ ಒಂದು ಡ್ರಾಗೆ ಏನು ಅದೃಷ್ಟವನ್ನು ಪರೀಕ್ಷೆ ಮಾಡಿಕೊಳ್ತೇವೆ ಅದಕ್ಕೆ ಅರ್ಹತೆಯನ್ನು ಪಡ್ಕೊಂಡಿರೋದಿಲ್ಲ. ಸೀಸನ್ 2ಕ್ಕೆ ಇವಾಗಲೇ ಆಲ್ರೆಡಿ ಇವತ್ತಿನವರೆಗೆ ಜಾಯಿನ್ ಆಗಿರ್ತಕ್ಕಂಥ ಸದಸ್ಯರುಗಳು ನಮ್ಮ ಜೊತೆಗಿದ್ದಾರೆ ನೋಡಿ. ಈವರೆಗೆ ಜಾಯಿನ್ ಆಗಿರ್ತಕ್ಕಂತಹ ಸದಸ್ಯರುಗಳಿದ್ದಾರೆ ಸೀಸನ್ 2ಕ್ಕೆ. ಅದರ ಪ್ರಪ್ರಥಮ ಡ್ರಾ ನಡೀತಕ್ಕಂಥದ್ದು ಸೆಪ್ಟೆಂಬರ್ 13ಕ್ಕೆ 2024ಕ್ಕೆ. ಆ ಸೀಸನ್ 2ಕ್ಕೆ ಜಾಯಿನ್ ಆಗಿರುವಂತಹ ಪ್ರತಿಯೊಂದು ಕಾಯಿನ್ಸ್ಗಳನ್ನ ಕೂಡ ಇವತ್ತಿನ ಉಚಿತವಾಗಿರುವಂತಹ ಡ್ರಾಗಳಿಗೆ ನಾವು ಅದನ್ನು ಸೇರಿಸಿಕೊಳ್ತಾ ಇದ್ದೇವೆ. ಇವತ್ತು 52 ಡ್ರಾಗಳಲ್ಲಿ ಇರುವಂತಹ ಬಹುಮಾನಗಳು ಏನಲ್ಲ ಅಂತ ಹೇಳಿದ್ರೆ 50 ಗೋಲ್ಡ್ ರಿಂಗ್ಗಳು, 1 ಹೋಂಡಾ ಆಕ್ಟಿವಾ, ಹಾಗೆಯೇ 8 ಗ್ರಾಮ್ ಗೋಲ್ಡ್. ಎಸ್, ಹೋಂಡಾ ಆಕ್ಟಿವಾ ಒಂದಿದೆ, ಹಾಗೆಯೇ 8 ಗ್ರಾಮ್ ಅಂದ್ರೆ 1 ಪವನ್ ಚಿನ್ನ ಇದೆ, ಜೊತೆಗೆ 50 ಗೋಲ್ಡ್ ರಿಂಗ್ಗಳನ್ನ ನಾವು ಇವತ್ತು ಪಡ್ಕೊಳ್ಳಿಕ್ಕಿದ್ದೇವೆ. ಸುಮಾರು 52 ಜನ ಅದೃಷ್ಟವಂತರ ಆಯ್ಕೆಯನ್ನ ಅತಿಥಿಗಳು ಮಾಡ್ಲಿಕ್ಕಿದ್ದಾರೆ. ಅದಕ್ಕಿಂತ ಮೊದಲು ಎಲ್ಲ ಕಾಯಿನ್ಸ್ಗಳು, ನಮ್ಮೆಲ್ಲ ಕಾಯಿನ್ಸ್ಗಳು ಇದರಲ್ಲಿ ಇದೆಯಾ ಅನ್ನೋದರ ಬಗ್ಗೆ ನಾವು ನೇರ ಪ್ರಸಾರದಲ್ಲಿ ಚೆಕ್ ಮಾಡಿಕೊಳ್ಳಬಹುದು. ಇದುವರೆಗೆ ಜಾಯಿನ್ ಆಗಿರ್ತಕ್ಕಂತಹ ಪ್ರತಿಯೊಬ್ಬರ ಕಾಯಿನ್ಸ್ಗಳನ್ನು ಬಳಸ್ಕೊಂಡಿದ್ದಾರಾ ಅಂತ. ಆ 52 ಡ್ರಾಗಳನ್ನು ಯಾವ ರೀತಿ ಮಾಡ್ತೇವೆ ಅಂತ ಹೇಳಿದ್ರೆ, ಒಬ್ಬೊಬ್ಬ ಅತಿಥಿಗಳು ಕೂಡ ಒಂದು ಬಾರಿ ಕಂಪ್ಲೀಟ್ ಆಗಿ ಅದನ್ನ ಮಿಕ್ಸ್ ಮಾಡಿ ತೆಗೆಯುವಾಗ 5 ಕಾಯಿನ್ಸ್ಗಳನ್ನು ತಗೊಳ್ಳಿ. ಸ್ವಲ್ಪ ವೇಗವಾಗಿ ಆಗ್ತದೆ. ಇಲ್ಲಿರುವಂತಹ ಅತಿಥಿಗಳ ಮೂಲಕವಾಗಿ ಸ್ವಲ್ಪ ವೇಗವಾಗಿ ನಾವು ಈ ಒಂದು ಡ್ರಾವನ್ನು ಮುಕ್ತಾಯ ಮಾಡಿಕೊಳ್ಳಲಿಕ್ಕಿದ್ದೇವೆ. ಹಾಗೆ 2 ಜನ ನಮ್ಮ ವಿಜೇತರುಗಳಿಗೆ ನೇರವಾಗಿ ಕರೆಯನ್ನ ಕೂಡ ನಾವು ಮಾಡ್ಲಿಕ್ಕಿದ್ದೇವೆ, ಅವರ ಸಂತಸ ಯಾವ ರೀತಿ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ಬೇಕಾಗಿ. ಸೀಸನ್ 2 ಜಾಯಿನ್ ಆಗಿರುವಂತಹ ಸದಸ್ಯರುಗಳಿಗೆ ಬಹಳ ವಿಶೇಷವಾಗಿ ಉಚಿತವಾಗಿರುವಂತಹ ಡ್ರಾ. ಆದರೆ ಸೀಸನ್ 2ರ ಪ್ರಥಮ ಡ್ರಾ ಯಾವತ್ತು ನಡೀತದೆ ಅಂತ ಹೇಳಿದ್ರೆ ಆಫಿಷಿಯಲ್ ಆಗಿ ದಿನಾಂಕ ಸೆಪ್ಟೆಂಬರ್ 13ರಂದು, 2024ರ ಸೆಪ್ಟೆಂಬರ್ 13ರಂದು. ಸೊ ಹಾಕ್ಬೋದಲ್ಲ ಕಾಯಿನ್ಸ್? ಎಲ್ಲ ಅತಿಥಿಗಳಿದ್ದಾರೆ, ಎಲ್ಲ ಕಾಯಿನ್ಸ್ಗಳಿದೆ. ದಯವಿಟ್ಟು ಸಮಯವನ್ನು ವ್ಯರ್ಥ ಮಾಡದೆ ಎಲ್ಲ ಕಾಯಿನ್ಸ್ಗಳನ್ನ ನಮ್ಮ ಭದ್ರವಾಗಿರುವಂತಹ ಬಾಕ್ಸಿನ ಒಳಭಾಗಕ್ಕೆ. ಅಶ್ರಫ್, ಫಸ್ಟ್ ಒಮ್ಮೆ ಬನ್ನಿ. ಅಶ್ರಫ್, ಒಮ್ಮೆ ಬಾಕ್ಸ್ ಅನ್ನು ಒಮ್ಮೆ ತೋರಿಸಿಬಿಡಿ ಅಂತ, ಏನಿದೆ ಅಂತ ಅತಿಥಿಗಳು ಕೂಡ ನೋಡ್ಲಿ ಒಂದ್ಸಲ. ಹಾಗೆಯೇ ಎಲ್ಲ ಕ್ಯಾಮರಾಗಳ ಕಣ್ಣಿಗೆ ಕೂಡ ಕಾಣಬೇಕು. ಎಸ್, ಅತಿಥಿಗಳು ಒಂದು ಬಾರಿ ಚೆಕ್ ಮಾಡಿ ಬಾಕ್ಸಿನ ಒಳಭಾಗದಲ್ಲಿ ಏನಿದೆ ಅಂತ. ತಾವುಗಳು ಚೆಕ್ ಮಾಡಲೇಬೇಕು. ಪ್ರತಿ ತಿಂಗಳು ಇದೇ ರೀತಿ ಡ್ರಾಗಳು ನಡೀತಕ್ಕಂತಹದ್ದು. ಒಮ್ಮೆ ನೋಡಿ ಎಲ್ಲರೂ ಕೂಡ. ಹಾಗೆಯೇ ಪ್ರತಿ ಕಾಯಿನ್ಸ್, ನೀವು ಸ್ವಲ್ಪ ಈಚೆ ಬನ್ನಿ, ಅದು ಎಲ್ಲ ಕಾಯಿನ್ಸ್ಗಳನ್ನು ಒಂದು ಬಾರಿ ತೋರಿಸಿಕೊಡ ಬಿಡ್ಲಿ. 3 ಚಾನೆಲ್ಗಳಲ್ಲಿ ನೇರ ಪ್ರಸಾರಗಳಿದೆ. zoom.in, ಸುದ್ದಿ ನ್ಯೂಸ್ ಪುತ್ತೂರು, DTV ಕನ್ನಡ. ಇದರ ನೇರ ಪ್ರಸಾರದಲ್ಲೂ ಕೂಡ ಸಾಕಷ್ಟು ಮಂದಿ ವೀಕ್ಷಣೆಯಲ್ಲಿದ್ದೀರಿ, ಸದಸ್ಯರುಗಳು ವೀಕ್ಷಣೆಯಲ್ಲಿದ್ದೀರಿ. ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದೇವೆ. ಸರ್, ಡ್ರಾ ಸಿಸ್ಟಮ್ ಹೇಗಿರ್ತದೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಅತಿಥಿಗಳು ಕೂಡ 5 ಕಾಯಿನ್ಗಳನ್ನು ತೆಗೆದುಕೊಳ್ಳಿ. ನಾವು ಅವರ ಹೆಸರನ್ನ ಮೆನ್ಷನ್ ಮಾಡ್ತೇವೆ ಇಲ್ಲಿ. ಸೊ ಬಂಪರ್ ಡ್ರಾ ಕೂಡ 2 ವಿಭಾಗದಲ್ಲಿ ನಡೀಲಿಕ್ಕಿದೆ. ಹಾಗೆಯೇ ಡ್ರಾಗಳಲ್ಲಿ ನಡೀತಕ್ಕಂತಹ ಬಂಪರ್ ಡ್ರಾದಲ್ಲಿ ಸಿಗ್ತಕ್ಕಂಥ ಕಾರುಗಳು ಇವಾಗಲೇ ಈ ಒಂದು ಸಭಾಂಗಣದ ಎದುರು ಭಾಗದಲ್ಲಿ ನಿಂತಿದೆ, ಅಲ್ಲೂ ಕೂಡ ನಾವು ನೋಡಬಹುದು. ಎಲ್ಲವೂ ಕೂಡ ಪರ್ಚೇಸ್ ಆಗಿದೆ, ಮನೆ ಕೂಡ ಕಟ್ತಾ ಇದ್ದೀವಿ. ಸೊ ನಾವು ಸೇರುವುದು ಅದೃಷ್ಟವನ್ನ ಪರೀಕ್ಷೆ ಮಾಡಿಕೊಳ್ಳೋದು. ನಮಗೆ 20 ತಿಂಗಳ ನಂತರ ಏನೂ ಸಿಕ್ಕಿಲ್ಲ ಅಂತ ಹೇಳಿದ್ರೆ, ನಮ್ಮ ಹಣವನ್ನ ಪಾವತಿ ಮಾಡಿ 20 ತಿಂಗಳ ನಂತರ ನಮಗೆ ಯಾವ ಆಯ್ಕೆ ಬೇಕು ಅದನ್ನು ಮೊದಲಿಗೆ ತೆಗೆದುಕೊಳ್ಳುವುದಕ್ಕೆ ಅವಕಾಶವಿದೆ. ಅದೇ ಇವತ್ತಿನ ಪ್ರೀಮಿಯಂ ಟೋಕನ್ ಡ್ರಾ ಇರ್ತಕ್ಕಂತಹದ್ದು. ಅದನ್ನೇ ರೂಪೇಶ್ ಶೆಟ್ಟಿ ಅವರು ಲಾಂಚ್ ಮಾಡಿರೋದು. ಇಲ್ಲಿ ನಾವು ಗಮನಿಸಿಕೊಳ್ಳಬಹುದು ಈ ಡ್ರಾ ಯಾವ ರೀತಿಗಾಗಿ ಯಾಕಾಗಿ ನಡೀತಾ ಇದೆ ಅಂತ. ಇದೆಲ್ಲನೂ ನಡೀತಾ ಇರತಕ್ಕಂತಹದ್ದು ಉಚಿತವಾಗಿರುವಂತಹ ಡ್ರಾ. ಇವತ್ತು 52 ಡ್ರಾಗಳ ಬಗ್ಗೆ ಏನು ಮಾಹಿತಿಯನ್ನ ಕೊಟ್ಟೆ ಒಂದು ಬಾರಿ, ಇನ್ನೊಮ್ಮೆ ತಾವುಗಳು ತಿಳ್ಕೊಳ್ಬೇಕಾಗಿದೆ. ಈಗ ನಡೆಯುವಂತಹ 1 ಹೋಂಡಾ ಆಕ್ಟಿವಾ, 8 ಗ್ರಾಮ್ ಗೋಲ್ಡ್, ಹಾಗೆಯೇ 50 ಗೋಲ್ಡ್ ರಿಂಗ್ಗಳ ಡ್ರಾ ಇವಾಗ ಅತಿಥಿಗಳು ಮಾಡ್ಲಿಕ್ಕಿದ್ದಾರೆ. ಇದೆಲ್ಲನೂ ಕೂಡ
ಸೀಸನ್ 2 ನಮ್ಮ ಸೆಪ್ಟೆಂಬರ್ 13ಕ್ಕೆ ಸೀಸನ್ 2ರ ಪ್ರಥಮ ಡ್ರಾ ಆಗ್ತಾ ಇದೆ ನೋಡಿ. ಆ ಒಂದು ಸೀಸನ್ 2ಕ್ಕೆ ಈ ಕ್ಷಣದವರೆಗೆ ಜಾಯಿನ್ ಆಗಿರ್ತಕ್ಕಂಥವರಿಗೆ ನಡೀತಕ್ಕಂಥ ಉಚಿತವಾದ ಡ್ರಾ. ಆದರೆ ಸೀಸನ್ 2 ಮುಗ್ದಿದ್ದ, ಇನ್ನು ಜಾಯಿನ್ ಆಗ್ಲಿಕ್ಕೆ ಆಗೋದಿಲ್ಲವಾ ಅಂತ ಹೇಳುವಂತ ಪ್ರಶ್ನೆಗಳು ನಿಮಗೆ ಇರಬಹುದು. ಖಂಡಿತವಾಗ್ಲೂ ನಾನು ಇಷ್ಟೆಲ್ಲ ದೊಡ್ಡ ಕಾರ್ಯಕ್ರಮ, ಇಷ್ಟೆಲ್ಲ ನಂಬಿಕೆ ಬಂದ ಮೇಲೆ ಸಾಕಷ್ಟು ಜನರಿಗೆ, ನನಗೂ ಕೂಡ ಇನ್ನು ಬ್ರೈಟ್ ಭಾರತ ಸಂಸ್ಥೆಯ ಸೀಸನ್ 2ಕ್ಕೆ ಜಾಯಿನ್ ಆಗಬೇಕು ಅಂತ ಖಂಡಿತವಾಗ್ಲೂ ಆಸೆಗಳು, ಕನಸುಗಳು ಇದ್ದೇ ಇದೆ. ನಿಮಗೆ ಇನ್ನೂ ಕೂಡ ಜಾಯಿನ್ ಆಗುವುದಕ್ಕೆ ಅವಕಾಶಗಳಿದೆ. ಸೀಸನ್ 2ರಲ್ಲಿ ಬಹಳಷ್ಟು ದೊಡ್ಡ ದೊಡ್ಡ ಬಹುಮಾನಗಳಿದೆ, ಮನೆಗಳಿದೆ, ಕಾರ್ ಇದೆ, ಫ್ಲೈಟ್ ಅಲ್ಲಿ ನಮಗೆ ಫಾರಿನ್ ಟ್ರಿಪ್ಗಳಿದೆ, ಮೊಬೈಲ್ ಫೋನ್ಸ್ಗಳಿದೆ, ಡೈಮಂಡ್ ಇದೆ, ಕ್ಯಾಶ್ ಪ್ರೈಸ್ ಇದೆ, ಹೀಗೆ ವೆರೈಟಿ ಆಗಿರುವಂತಹ ಬಂಪರ್ ಡ್ರಾಗಳಿದೆ. ಪ್ರತಿ ತಿಂಗಳು ಕೂಡ ಸರ್ಪ್ರೈಸ್ ಗಿಫ್ಟ್ಗಳು ಕೂಡ ನಮಗಿದೆ. ಇವಾಗ ನಡೆಯುವಂತ ಡ್ರಾ ಈ ಕ್ಷಣದವರೆಗೆ ಸೀಸನ್ 2ಕ್ಕೆ ಜಾಯಿನ್ ಆಗಿರ್ತಕ್ಕಂತಹವರಿಗೆ ಉಚಿತವಾಗಿರುವಂತಹ ಡ್ರಾ. ಇನ್ನೂ ಕೂಡ ನಾನು ಜಾಯಿನ್ ಆಗ್ತೇನೆ ಅಂತ ಹೇಳಿದ್ರೆ ನಿಮಗೆ ಅವಕಾಶಗಳಿದೆ. ಪ್ರತಿಯೊಂದು ಕಾಯಿನ್ಸ್ಗಳನ್ನ ಕೂಡ ನಮ್ಮ ಸಣ್ಣ ಟ್ರೇಯಿಂದ ದೊಡ್ಡ ಟ್ರೇಯ ಒಳಭಾಗಕ್ಕೆ ಹಾಕ್ತಾ ಇದ್ದಾರೆ. ಸ್ವಲ್ಪ ಕ್ಯಾಮರಾದ ಕಣ್ಣಿಗೆ ಅಡ್ಡ ನಿಲ್ಬೇಡಿ, ಸ್ವಲ್ಪ ದೂರ ನಿಂತ್ಕೊಳ್ಳಿ. ಸೊ ಪ್ರತಿಯೊಂದನ್ನು ತೋರಿಸಿ ಟ್ರೇಯ ಒಳಭಾಗಕ್ಕೆ ಹಾಕಿ. ಕೆಳಭಾಗದಲ್ಲೂ ಸಾಕಷ್ಟು ಮಂದಿ ನಮ್ಮ ಬಂಧುಗಳಿದ್ದಾರೆ, ಸದಸ್ಯರುಗಳಿದ್ದಾರೆ, ವೇದಿಕೆ ಮೇಲ್ಭಾಗದಲ್ಲೂ ಇದ್ದಾರೆ, ನೇರ ಪ್ರಸಾರದಲ್ಲೂ ನೋಡ್ತಾ ಇದ್ದಾರೆ. ಸ್ವಲ್ಪ ಕಾಯಿನ್ಗಳನ್ನ ಮತ್ತೊಂದು ಟ್ರೇಗೆ ಹಾಕೋ, ಸ್ವಲ್ಪ ಬೇಗ ಮಾಡಿ. ಎಲ್ಲರೂ ಕೂಡ ಮಧ್ಯಾಹ್ನ 3 ಗಂಟೆಯಿಂದ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು. ಮತ್ತೆ 3 ಗಂಟೆಯಿಂದ ಇದೀರಿ ಅಂತ ಹೇಳಿದ್ರೆ ನೀವು ಕೊಡುವಂತಹ ಹಣ, ನೀವು ಕಟ್ಟಿರುವಂತಹ ಹಣಕ್ಕೆ ನೀವು ಕೂಡ ಜವಾಬ್ದಾರರಾಗಿ ಇರಬೇಕಾಗ್ತದೆ. ಹಣವನ್ನ ಕಟ್ಟಿ ನಾವು ಎಲ್ಲೆಂದರಲ್ಲಿ ಇರುವ ಬದಲು ನಮ್ಮ ಹಣ ಸರಿಯಾಗಿರುವಂತ ವ್ಯಕ್ತಿಗಳ ಜೊತೆಗೆ ಇದೆಯಾ ಇಲ್ಲವಾ ಅಂತ ಹೇಳುವಂತದ್ರ ಬಗ್ಗೆ ಕೂಡ ನಂಬಿಕೆಯನ್ನು ಉಳಿಸುವ ಕಾರ್ಯಕ್ರಮಕ್ಕೆ ಈ ದೊಡ್ಡ ಒಂದು ವೇದಿಕೆಯನ್ನು ಇವತ್ತು ಸೃಷ್ಟಿ ಮಾಡಿರುವಂತಹದ್ದು. ಇದರೆಲ್ಲರ ಸದುಪಯೋಗವನ್ನು ತಾವು ಪಡ್ಕೊಳ್ಳಬೇಕು ಅಂತ ಹೇಳ್ತಕ್ಕಂತಹದ್ದೇ ಇರುವಂತದ್ದು. ಈ ಡ್ರಾ ಆದ ಬಳಿಕ ಏನು ಕಾರ್ಯಕ್ರಮಗಳು ಇರ್ತದೆ ಅಂತ ಹೇಳುವಂಥದ್ದು ನಮ್ಮ ಮೈಂಡಲ್ಲಿ ಇರ್ಬೋದು. ವೋಟ್ ಆಫ್ ಥ್ಯಾಂಕ್ಸ್ ಜೊತೆಗೆ ಅತಿಥಿಗಳಿಗೆ ಸ್ಮರಣಿಕೆ ವಿತರಣೆ ಇರ್ತದೆ. ಕಾರ್ಯಕ್ರಮ ಅಲ್ಲಿಗೆ ಮುಕ್ತಾಯವನ್ನು ಪಡ್ಕೊಳ್ಳಿಕ್ಕಿದೆ. ಹಾಗಾಗಿ ಡ್ರಾವನ್ನ ಪ್ರತಿಯೊಬ್ಬರು ವೀಕ್ಷಣೆಯನ್ನ ಮಾಡಬೇಕು. ಸೊ ಮತ್ತೊಮ್ಮೆ ಎಲ್ಲ ಬಂಧುಗಳ ಗಮನಕ್ಕೆ, ಇವತ್ತು ಈಗ ನಡೀತಕ್ಕಂಥ ಡ್ರಾ ಉಚಿತ ಡ್ರಾ. ಇದು ಸೀಸನ್ 2ಕ್ಕೆ ನಾನು ಕೂಡ ಜಾಯಿನ್ ಆಗ್ತೀನಿ ಮತ್ತೆ ಜಾಯಿನ್ ಆಗಿದ್ದೇನೆ ಅಂತ ಹೇಳುವವರಿಗೆ ಈ ಕಾರ್ಯಕ್ರಮದ ಉದ್ದೇಶದಿಂದ ಒಂದು ನಿಮ್ಮ ಖುಷಿಗೋಸ್ಕರ ಉಚಿತವಾದ ಡ್ರಾವನ್ನ ಕೊಡ್ತಿರ್ತಕ್ಕಂತಹದ್ದು. ಇವತ್ತು ಯಾರು ಬಹುಮಾನವನ್ನ ಪಡಿತಾರೋ ಅವರು ಸೆಪ್ಟೆಂಬರ್ 13ಕ್ಕೆ ನಡೀತಕ್ಕಂಥ ಸೀಸನ್ 2ರ ಡ್ರಾದಲ್ಲೂ ಕೂಡ ಅರ್ಹತೆಯನ್ನ ಪಡ್ಕೊಂಡಿರ್ತಾರೆ. ಏನು ಭಯ ಬೇಡ. ಸೆಪ್ಟೆಂಬರ್ 13ಕ್ಕೆ ನನಗೂ ಬಹುಮಾನಗಳು ಬೇಕು ಅಂತ ಯೋಚನೆ ಮಾಡ್ತಿರ್ತಕ್ಕಂಥವ್ರು ಇನ್ನು ಕೂಡ ಜಾಯಿನ್ ಆಗಬಹುದು. ಇನ್ನು ಕೂಡ ಜಾಯಿನ್ ಆಗುವುದಕ್ಕೆ ಅವಕಾಶಗಳಿದೆ. ನಮ್ಮ ಸಂಸ್ಥೆ ಪುತ್ತೂರಿನ ಕಲ್ಲಿಮಾರ್ನಲ್ಲಿ ಆಫೀಸ್ ಓಪನ್ ಆಗಿದೆ. ಇವತ್ತು BB ಡೈಮಂಡ್ ಅಂಡ್ ಗೋಲ್ಡ್ಸ್ ಓಪನ್ ಆಗಿದೆ. ಕಾಯಿನ್ ಅನ್ನ ಬಾಕ್ಸಿನ ಒಳಭಾಗಕ್ಕೆ ಹಾಕ್ತಾ ಇದ್ದಾವೆ. ಕ್ಲಿಯರ್ ಆಗಿ ಅದನ್ನು ಕೂಡ ನೋಡ್ಕೊಳ್ಳಿ ಅತಿಥಿಗಳು. ಪ್ರತಿಯೊಂದು ಕಾಯಿನ್ಸ್ಗಳನ್ನ ಕೂಡ ವರ್ಗಾಯಿಸಲಾಗ್ತಾ ಇದೆ. ಅಶ್ರಫ್, ಇಲ್ಲೊಂದು ಅಶ್ರಫ್ ಅವರೇ, ಅಜರ್, ಏನಂದ್ರೆ ಈ ದೊಡ್ಡ ಟ್ರೇಗೆ ಹಾಕುವ ಬದಲು ಕ್ಯಾಮರಾಕ್ಕೆ ತೋರಿಸಿದ ಬಳಿಕ ಅದೇ ಟ್ರೇಯನ್ನ ಪಾಸ್ ಮಾಡಿ ಹಾಕ್ಸೋದು ಬೆಸ್ಟ್ ಅಂತ ಅನಿಸ್ತದಲ್ಲ. ತೋರಿಸಿದ್ದಾರೆ. ಒಂದು ಟ್ರೇಯನ್ನೇ ಕೊಟ್ಟು ಬಿಡಿ ಅಂತ ಮೇಲೆಗೆ, ಹಾಗೂ ಸ್ವಲ್ಪ ಸ್ಪೀಡ್ ಆಗ್ತದೆ. ಇನ್ನು ಕೂಡ ಅಲ್ಲಿ 2 ಜನ ನಿಂತ್ಕೊಂಡ್ರೆ ಒಂದೊಂದು ಟ್ರೇಯನ್ನ ಕೊಡಿ, ಹಾಕೋದಕ್ಕೂ ಸುಲಭ ಆಗ್ತದೆ. ಕ್ಲಿಯರ್ ತೋಜಿನತ. ದಯವಿಟ್ಟು ಎಲ್ಲೂ ಕೂಡ ಕ್ಯಾಮರಾದ ಅಡ್ಡಕ್ಕೆ ಬರಬೇಡಿ. ಬಹಳ ದೂರದಿಂದ, ವಿದೇಶದಿಂದ ಕೂಡ ವೀಕ್ಷಣೆಯನ್ನ ಮಾಡ್ತಿರ್ತಕ್ಕಂಥ ಸಾಕಷ್ಟು ಮಂದಿ ಸದಸ್ಯರು ನಮ್ಮ ಜೊತೆಗಿದ್ದಾರೆ. ಅಜರ್, ಹಾಗೆ ಒಂದೊಂದೇ ಇದನ್ನ ಮೇಲೆಗೆ ಪಾಸ್ ಮಾಡಿಬಿಡಿ, ಆಗ ಸ್ವಲ್ಪ ವೇಗವಾಗಿ ಆಗ್ತದೆ. ಓಕೆ, ಹಾಗೆ ಕೊಡ್ಲಿ ಅಲ್ವಾ? ಓಕೆ. ಸೀಸನ್ 2ಕ್ಕೆ ನಾನು ಜಾಯಿನ್ ಆಗ್ತೇನೆ ಅಂತ ಹೇಳ್ತಕ್ಕಂಥವರಿಗೆ ಪುತ್ತೂರಿನ ಕಲ್ಲಿಮಾರ್ನಲ್ಲಿ ಬ್ರೈಟ್ ಭಾರತ ಸಂಸ್ಥೆಯ ಆಫೀಸ್ ಇದೆ. ನೇರವಾಗಿ ಜಾಯಿನ್ ಆಗಬಹುದು. ಸಾಕಷ್ಟು ಮಂದಿ ಏಜೆಂಟರ್ಗಳಿದ್ದಾರೆ, ನಮ್ಮ ಪ್ರಮೋಟರ್ಗಳಿದ್ದಾರೆ. ಅವರ ಮೂಲಕವಾಗಿ ನಾವು ಜಾಯಿನ್ ಆಗಬಹುದು. ಸೀಸನ್ 2ರಲ್ಲಿ ಏನಪ್ಪ ಬಹುಮಾನಗಳಿದೆ ಅಂತ ಹೇಳಿದ್ರೆ, ನಾವು ನಿರೀಕ್ಷೆಯನ್ನ ಮಾಡಲಿಕ್ಕೆ ಅಸಾಧ್ಯವಾಗಿರುವಂತಹ ಬಹುಮಾನಗಳನ್ನ ಬ್ರೈಟ್ ಭಾರತ್ ಹೊತ್ತು ತಂದಿದೆ.
ಹೇಗೆ ನಾವು ಕಟ್ತಕ್ಕಂಥ 1,000 ರೂಪಾಯಿಗಳಿಗೆ ಇಷ್ಟೆಲ್ಲ ಬಹುಮಾನವನ್ನ ಕೊಡ್ತಾರೆ ಅಂತ ಹೇಳುವ ಪ್ರಶ್ನೆಗಳಿರ್ಬೋದು. ಬೇರೆ ಬೇರೆ ಕಡೆಗಳಲ್ಲಿ ನಿಮ್ಮ ಹಣವನ್ನ ಹೂಡಿಕೆಯನ್ನ ಮಾಡಿ ಅದರಿಂದ ಲಾಭವನ್ನ ಪಡೆದು ಮತ್ತೆ ನಿಮಗೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದೆ. ಈ ಮನೆಯ ಕೆಲಸವನ್ನ ಸೆಪ್ಟೆಂಬರ್ 13ಕ್ಕೆ ಆಗುವಂತ ಡ್ರಾ ಅಥವಾ ಅದಕ್ಕಿಂತ ಮುಂಚಿತವಾಗಿ ಸೀಸನ್ 1ರ 4 ಡ್ರಾಗಳಲ್ಲಿ ನಮಗೆ ಮನೆಯನ್ನು ಹೇಗೆ ಕೊಡ್ತಾರೆ ಅಂತ ಹೇಳುವಂತ ಪ್ರಶ್ನೆಗಳಿದ್ರೆ, ನಮ್ಮ ಪುತ್ತೂರಿನ ಸನಿಹದಲ್ಲೇ ಮನೆಯ ಕೆಲಸದ ನಿರ್ಮಾಣ ಹಂತ ಪ್ರಾರಂಭವನ್ನ ಪಡೆದುಕೊಂಡು ಗೋಡೆ ಹಂತದಿಂದ ಸ್ಲ್ಯಾಬ್ ವರೆಗೆ ಕೆಲಸಗಳು ಪ್ರಾರಂಭವಾಗಿದೆ. ನಾವು ವಿಡಿಯೋಗಳಲ್ಲಿ ಕೂಡ ನೋಡಬಹುದು. ಮತ್ತೆ DTV ಕನ್ನಡದ ಅಫಿಷಿಯಲ್ ಪೇಜ್ನಲ್ಲೇ ಮತ್ತೆ ನಮ್ಮ ಬ್ರೈಟ್ ಭಾರತ ಸಂಸ್ಥೆಯ ಇನ್ಸ್ಟಾಗ್ರಾಮ್ ಪೇಜ್ನಲ್ಲೂ ಕೂಡ ನಾವು ಅದನ್ನು ವೀಕ್ಷಣೆಯನ್ನ ಮಾಡಬಹುದಾಗಿದೆ. ಹಾಗೆಯೇ ಸೀಸನ್ 2ರ ಪ್ರಥಮ ಬಹುಮಾನ ಸೆಪ್ಟೆಂಬರ್ 13ರಂದು ಪ್ರಾರಂಭವಾಗಲಿಕ್ಕಿದೆ. ಪ್ರಥಮ ಡ್ರಾದಲ್ಲೇ 5 ಹೋಂಡಾ ಆಕ್ಟಿವಾಗಳಿರ್ಲಿಕ್ಕಿದೆ, 25 ಗೋಲ್ಡ್ ರಿಂಗ್ ಇರ್ಲಿಕ್ಕಿದೆ, ಹಾಗೆಯೇ 2 BHK ಮನೆ ಸಿಗ್ಲಿಕ್ಕಿದೆ. ಯಾರ ಅದೃಷ್ಟ ಹೇಗಿದೆ ಅಂತ ಗೊತ್ತಿಲ್ಲ, ಆದ್ರೆ ನಾವೇ ಅದೃಷ್ಟವಂತರಾಗುವುದಕ್ಕೆ ಅವಕಾಶಗಳನ್ನ ಬ್ರೈಟ್ ಭಾರತ ಕಲ್ಪಿಸಿಕೊಂಡಿದೆ. ಹಾಗೆಯೇ ಇದರಲ್ಲಿರುವ ಬಹುಮಾನಗಳು, ಖಾಲಿ ಜಾಗ ಇದೆ, ಅಂದ್ರೆ 5 ಸೆನ್ಸ್ ಜಾಗ ಇದೆ, ಕೇವಲ 1,000 ರೂಪಾಯಿ ಕೊಡೋದು. ನಾವು 5 ಸೆನ್ಸ್ ಜಾಗವನ್ನ ಪಡ್ಕೊಳ್ಬಹುದು. 50,000ಕ್ಕಿಂತಲೂ ಜಾಸ್ತಿ ಆಗಿರುವಂತಹ ಡೈಮಂಡ್ ನೆಕ್ಲೆಸ್ ಪಡ್ಕೊಳ್ಬಹುದು, ಗೋಲ್ಡ್ ನೆಕ್ಲೆಸ್ ಪಡ್ಕೊಳ್ಬಹುದು, ಫ್ರಾನ್ಸ್ ಕಾರ್ ಪಡ್ಕೊಳ್ಬಹುದು, iPhone 15 ಪಡ್ಕೊಳ್ಬಹುದು, ಹಣವನ್ನ ಪಡಿಬಹುದು, ಬೈಕ್ಗಳನ್ನ ಪಡಿಬಹುದು, ಬೇರೆ ಬೇರೆ ಕಂಪನಿಗಳ ಕಾರನ್ನ ಪಡ್ಕೊಳ್ಬಹುದು. ಇದೆಲ್ಲವನ್ನ ಕೂಡ ನಮಗೆ ಬ್ರೈಟ್ ಭಾರತ ಸಂಸ್ಥೆ ಸೀಸನ್ 2ರಲ್ಲಿ ಕೊಡ್ತಾ ಇದೆ. ಏನಿಲ್ಲ, ಒಂದು ಹೋಟೆಲ್ಗೆ ಹೋಗಿ ಊಟವನ್ನ ಮಾಡಿದ್ರೆ 1,000ಕ್ಕಿಂತ ಜಾಸ್ತಿ ಖರ್ಚಾಗ್ತದೆ. ಪ್ರತಿನಿತ್ಯ ನಾವು ತೆರಳತಕ್ಕಂತಹ ವಾಹನಗಳಿಗೆ ಪೆಟ್ರೋಲ್ ಅನ್ನು ಅದಕ್ಕಿಂತ ಜಾಸ್ತಿ ಹಾಕ್ತೇವೆ. ಸುಮ್ಮನೆ ರಸ್ತೆ ಬದಿಯಲ್ಲಿ ಒಂದು ಗಂಟೆ 2 ಗಂಟೆ AC ಹಾಕಿ ಕಾರಲ್ಲಿ ಕುಳಿತುಕೊಂಡ್ರು ಕೂಡ ಒಂದಷ್ಟು ಪೆಟ್ರೋಲ್ಗಳು ಖರ್ಚಾಗ್ತದೆ. ಇನ್ನಿತರ ವಿಚಾರಗಳಲ್ಲಿ ನಾವು ಹಣವನ್ನ ಖರ್ಚು ಮಾಡ್ತಾ ಇರ್ತೇವೆ. ಆದರೆ ಭದ್ರತೆಯೊಂದಿಗೆ ನಾವು ಕೊಟ್ಟಿರುವಂತಹ ಹಣವನ್ನ ನಮಗೆ ಹಿಂದಿರುಗಿಸ್ತಕ್ಕಂತಹ ಸಂಸ್ಥೆ ಬ್ರೈಟ್ ಭಾರತ ಜೊತೆಗೆ ನಾವು 1,000ವನ್ನ ಕೊಟ್ರೆ ಅದೃಷ್ಟದ ಮೂಲಕ ಏನನ್ನ ಬೇಕಾದರೂ, ಹಾಕಿರುವ ಬಹುಮಾನದ ಏನನ್ನ ಬೇಕಾದರೂ ಪಡ್ಕೊಳ್ಳೋದಕ್ಕೆ ಅವಕಾಶಗಳಿದೆ. ಸೊ ಸೀಸನ್ 2 ಇದುವರೆಗೆ ಜಾಯ್ನ್ ಆಗಿರತಕ್ಕಂತಹ ಸದಸ್ಯರುಗಳಿಗೆ ಉಚಿತವಾಗಿರುವ ಡ್ರಾ ಈಗ ಪ್ರಾರಂಭವನ್ನ ಪಡೆದುಕೊಳ್ಳಲಿಕ್ಕಿದೆ. ಕೇವಲ ಆ ಒಂದು ಟ್ರೇಗೆ ಏನು ಕಾಯಿನ್ಗಳನ್ನು ಹಾಕ್ತಾ ಇದ್ದೀವಿ ಅಲ್ಲಿಂದ ನೇರವಾಗಿ ಭದ್ರತೆಯ ಬಾಕ್ಸ್ನ ಒಳಗೆ ಹಾಕಲಿಕ್ಕಿದ್ದೇವೆ. ಎಲ್ಲ ಅತಿಥಿಗಳು ಅದನ್ನ ಇವಾಗ ಡ್ರಾ ರೂಪದಲ್ಲಿ ತಮಗೆ ತೋರಿಸಿಕೊಳ್ಳಲಿಕ್ಕಿದ್ದಾರೆ. ನಮ್ಮ ಕಾಯಿನ್ಗಳನ್ನು ವರ್ಗಾಯಿಸುವಂತ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಇರತಕ್ಕಂಥ ಮತ್ತೊಬ್ಬ ಅತಿಥಿ ಶ್ರೀಯುತ ಸಾಜಾ ರಾಧಾಕೃಷ್ಣ ಆಳ್ವಾರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ತಾವು ಒಂದು ಶುಭ ಹಾರೈಕೆಯನ್ನು ಆಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಸಾಜಾ ರಾಧಾಕೃಷ್ಣ ಆಳ್ವಾ ಅವರು ಎಲ್ಲ ವಿಭಾಗದಲ್ಲಿ ಸಂಪೂರ್ಣವಾಗಿ ಸಾಮಾಜಿಕವಾಗಿ ತೊಡಗಿಸಿಕೊಂಡಿರ್ತಕ್ಕಂಥ ವ್ಯಕ್ತಿ. ಕಾರ್ಯಕ್ರಮದಲ್ಲಿ ಪ್ರಾರಂಭದಲ್ಲೇ ಬಂದು ಮೊದಲ ಅತಿಥಿಯಾಗಿ ನಮ್ಮ ಜೊತೆಗಿದ್ದಾರೆ. ಒಂದು ಜೋರಾದ ಕೈ ಚಪ್ಪಾಳೆಯ ಮೂಲಕ ಶ್ರೀಯುತ ಸಾಜಾ ರಾಧಾಕೃಷ್ಣ ಆಳ್ವಾರ್ ಅವರನ್ನು ವೆಲ್ಕಮ್ ಮಾಡ್ತಾ ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಬ್ರೈಟ್ ಭಾರತದ ಈ ಒಂದು ಯೋಜನೆ ಬಹುಶಃ ಕಳೆದ 10 ತಿಂಗಳ ಹಿಂದೆ ಆರಂಭ ಆದಾಗ ನಾನು ಕೂಡ ಒಬ್ಬ ಸದಸ್ಯನಾಗಿ ಇದರಲ್ಲಿ ಸೇರಿಕೊಂಡಿದ್ದೆ. ಬಹುಶಃ ಅನೇಕ ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆದರು, ಆದರೆ ನನಗೆ ಭಾಗವಹಿಸಲಿಕ್ಕೆ ಆಗಲಿಲ್ಲ. ಆದರೆ ಇವತ್ತು ನಮ್ಮ ಬ್ರೈಟ್ ಭಾರತದ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತೇಳಿ ಸಂಘಟಕರು ಕೇಳಿಕೊಂಡಾಗ ನಾನು ಈ ಕಾರ್ಯಕ್ರಮದಲ್ಲಿ ಸಂತೋಷದಿಂದ ಭಾಗವಹಿಸಿದ್ದೇನೆ. ಬಹುಶಃ 2ನೇ ಡ್ರಾದಲ್ಲಿ ಕೂಡ ನನ್ನ ಮಗನ ಹೆಸರಲ್ಲಿ ನೋಂದಣಿ ಆಗಿದೆ. ಬಹುಶಃ ನಾನು ಯಾವುದೇ ನಮ್ಮ ಆತ್ಮೀಯರು ನಮ್ಮನ್ನು ಕರೀತಾ ಇದ್ದರು, ಆದರೆ ಯಾರು ಕೂಡ ನೋಂದಣಿ ಮಾಡಿ ನಾನು ನೋಂದಣಿ ಆದ್ದಲ್ಲ, ನನ್ನಷ್ಟಕ್ಕೆ ನಾನೊಂದು ಸ್ಕೀಮನ್ನು ವಿಡಿಯೋದಲ್ಲಿ ನೋಡಿ ನೋಂದಣಿ ಆದಂಥದ್ದು. ಬಹುಶಃ ಒಂದು ಒಳ್ಳೆಯ ವ್ಯವಸ್ಥೆ. ನಮ್ಮ ಹೇಮನಾಥ ನನಗೆ ಗೊತ್ತಿದೆ, ನಾವು ಕಾಲೇಜಲ್ಲಿರುವಾಗ ನಾವು ಬೇರೆ ಬೇರೆ ಊರಲ್ಲಿ ಅಂದರೆ ಹಣ ಕಟ್ಟಿ ತಿಂಗಳಲ್ಲಿ ಹಣ ತೆಗೆಯುವಂಥ ವ್ಯವಸ್ಥೆಗಳಿತ್ತು. ಅದೇ ರೀತಿ ವಸ್ತುಗಳನ್ನು ತೆಗೆಯುವಂಥ ವ್ಯವಸ್ಥೆಗಳಿತ್ತು. ಅಂಥ ವ್ಯವಸ್ಥೆಗಳು ಅಲ್ಲಿಗೆ ನಿಲ್ಲುವಂಥ ವ್ಯವಸ್ಥೆ. ಮತ್ತು ಅಲ್ಲಿ ಗಲಾಟೆಯಾಗಿ ಅದಕ್ಕೆ ಹೇಮಣ್ಣನಂಥವರು ಎಲ್ಲ ಸೇರಿಕೊಂಡು ಪಂಚಾಯತಿಗೆ ಮಾಡಿ ಅದನ್ನು ಮುಗಿಸುವಂಥ ವ್ಯವಸ್ಥೆಗಳಿತ್ತು. ಆದರೆ ಇವತ್ತು ಬ್ರೈಟ್ ಭಾರತ್ ಮುಂದೆ ಹೋಗಿ ಇವತ್ತು ಎಲ್ಲ ಜನರಿಗೆ, ಅದು ಬಡವ ಇರಲಿ ದೊಡ್ಡವ ಇರಲಿ ಮಧ್ಯಮದವ ಇರಲಿ, ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ರೀತಿಯ ಯೋಜನೆಯನ್ನು ತಂದಿದ್ದಾರೆ. ಬಹುಶಃ
ಇದು ಅತ್ಯುತ್ತಮವಾದಂಥ ಯೋಜನೆ. ಅನೇಕ ಯೋಜನೆಗಳು ಬೇರೆಯವರು ಮಾಡಿದ್ದು ನಿಂತಿದೆ, ಆದರೆ ಬ್ರೈಟ್ ಭಾರತದ ಈ ಯೋಜನೆ ಖಂಡಿತ ಒಳ್ಳೆ ರೀತಿಯಲ್ಲಿ ಆಗ್ತದೆ. ಹಿಂದಿನ 10 ತಿಂಗಳು ಕೂಡ ಒಳ್ಳೆ ರೀತಿಯಲ್ಲಿ ನಡೆದಿದೆ, ಇನ್ನೂ ಕೂಡ ಅದು ನಡೀತದೆ. ಅದೇ ರೀತಿ ಈ ಹೊಸ ಯೋಜನೆಯಲ್ಲಿ ಕೂಡ ಬಹುಶಃ ಭಾರಿ ಖುಷಿಯಾಯಿತು ನನಗೆ. ಈ ಒಂದು ಪ್ರಥಮ ಹಂತ ಉದ್ಘಾಟನೆಯಲ್ಲಿರುವಾಗ ಇವತ್ತು ಯಾರೆಲ್ಲ ನೋಂದಾವಣೆ ಆಗಿದ್ದಾರೆ ಅವರಿಗೆ ಒಂದು ಸ್ಪೆಷಲ್ ಡ್ರಾವನ್ನು ಇವತ್ತು ಉದ್ಘಾಟನೆ ದಿವಸ ಇಟ್ಟಿದ್ದಾರೆ. ಸುಮಾರು ನನ್ನ ಅಂದಾಜು 9,000 ನೋಂದಾವಣೆ ಆಗಿದೆ ಅಂತೇಳಿ ನನ್ನ ಗಮನಕ್ಕೆ ಬಂದಿದೆ. ಬಹುಶಃ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಇವತ್ತು ಜನರಿಗೆ ಕೊಡುವಂಥ ಯೋಜನೆ. ಅದರ ಒಟ್ಟಿಗೆ ನಮ್ಮ ಬಿರ್ಮಲೆಯಲ್ಲಿರುವ ಅನಾಥರಿಗೆ ಒಂದು ರೀತಿಯ ಆ ಒಂದು ಯೋಜನೆಗೆ ಸಹಕಾರವನ್ನು ಕೊಟ್ಟದ್ದು, ಅದೇ ರೀತಿ ಆಸ್ಪತ್ರೆಯಲ್ಲಿ ಫುಡ್ಸ್ ಕೊಟ್ಟದ್ದು, ಅದೇ ರೀತಿ ಬೇರೆ ಬೇರೆ ಯೋಜನೆಗೆ ಸಹಾಯ ಮಾಡಿದಂಥದ್ದು. ಇವತ್ತು ಕಟ್ಟ ಕಡೆಯ ವ್ಯಕ್ತಿಗೆ ಕೂಡ ಸಹಾಯ ಮಾಡುವಂಥ ಒಂದು ಯೋಜನೆಯನ್ನು ಬ್ರೈಟ್ ಭಾರತದವರು ಮಾಡಿದ್ದಾರೆ. ಖಂಡಿತ ಈ ತಂಡದ ಈ ಕೆಲಸ ಮುಂದೆ ಒಳ್ಳೆಯದಾಗಿ ಸಮಾಜಕ್ಕೆ ಕೂಡ ಒಳ್ಳೆಯ ಕಾರ್ಯಕ್ರಮವಾಗಿ ಮತ್ತು ಬಡವರಿಗೆ ಮತ್ತು ಯಾರು ಅಶಕ್ತರಿದ್ದಾರೆ ಅವರಿಗೆ ಸಹಾಯ ಮಾಡುವಂಥ ಕೆಲಸ ಇನ್ನೂ ಕೂಡ ಮುಂದುವರಿಯಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ಎಲ್ಲ ನನ್ನ ಆತ್ಮೀಯ ಬ್ರೈಟ್ ಭಾರತದ ಮಿತ್ರರಿಗೆ ಮತ್ತು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಮ್ಮ ಮಾತನ್ನು ಕೊನೆಗೊಳಿಸುತ್ತೇವೆ. ಸನ್ಮಾನ್ಯ ಸಾಜ ರಾಧಾಕೃಷ್ಣ ಆಳ್ವ ಅವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಯ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ದೇನೆ. ಮತ್ತೊಬ್ಬರು ನಮ್ಮ ಜೊತೆಗೆ ವೇದಿಕೆಯಲ್ಲಿದ್ದಾರೆ, ಶ್ರೀಯುತ ಪ್ರಸನ್ನ ಶೆಟ್ಟಿ ಸಿಜ್ಲಾರ್ ಅವರು. ಹೋದ್ರಲ್ಲ, ಓಕೆ. ಕಾರ್ಯಕ್ರಮದಲ್ಲಿದ್ದರು, ಅವರು ತೆರಳಿದ್ದಾರೆ. ಎಸ್, ಮತ್ತೊಬ್ಬರು ಅತಿಥಿಗಳು ನಮ್ಮ ಜೊತೆಗೆ ಆರಂಭದಿಂದ ಇವತ್ತು ಕಾರ್ಯಕ್ರಮದಲ್ಲಿ ವೇದಿಕೆಯ ಕೆಳಭಾಗದಲ್ಲಿ ನಾವು ಬಂಧುಗಳಾಗಿ ಅಥವಾ ಅತಿಥಿಗಳಾಗಿ ಅಥವಾ ಕಾರ್ಯಕ್ರಮದ ವೀಕ್ಷಕರಾಗಿ ಬಂದರೆ ತುಂಬ ಸುಲಭ, ಕೆಲವೊಮ್ಮೆ ಅತಿಥಿಗಳಾಗಿ ಬಂದರೆ ತುಂಬ ಕಷ್ಟ ಇದೆ. ಕೊನೆಯವರೆಗೂ ಕಾರ್ಯಕ್ರಮದಲ್ಲಿ ಇರಬೇಕಾಗ್ತದೆ. ಆದರೂ ಕೂಡ ನೆಮ್ಮದಿಯಿಂದ ಆರಾಮವಾಗಿ ಕಾರ್ಯಕ್ರಮದ ವೀಕ್ಷಣೆಯಲ್ಲಿದ್ದು ನಾನು ಕೂಡ ಬ್ರೈಟ್ ಭಾರತಿಗೆ ಸಪೋರ್ಟನ್ನು ಮಾಡ್ತೇನೆ. ಈ ಒಂದು ಸಂಸ್ಥೆಯಲ್ಲಿ ಪಾರದರ್ಶಕತೆ ಇದೆ ಅನ್ನೋದನ್ನು ಗಮನಿಸಿಕೊಂಡು ನಮ್ಮ ಜೊತೆಗೆ ಇರ್ತಕ್ಕಂಥ ಮತ್ತೊಬ್ಬರು ಅತಿಥಿ ಅಂದರೆ ಶ್ರೀಯುತ ಇಬ್ರಾಹಿಂ ಸಾಗರ್ ಅವರು. ಇವರು ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ಮುಂದೆ ಇರುವಂಥ ಎಲ್ಲ ಬಂಧುಗಳೇ, ಬ್ರೈಟ್ ಭಾರತ್ ಸಂಸ್ಥೆ ಸೀಸನ್ 1 ಕಳೆದು ಸೀಸನ್ 2, ಸೀಸನ್ 1ರಲ್ಲಿ ನಾನು ಕೂಡ ಒಬ್ಬ ಸದಸ್ಯನಾಗಿದ್ದೇನೆ. ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ, ಬಹಳ ಪಾರದರ್ಶಕತೆಯಿಂದ ಯುವಕರು ಒಂದು ಒಳ್ಳೆಯ ಒಂದು ಸಂಸ್ಥೆಯನ್ನು ಕಟ್ಟಿದ್ದಾರೆ. ನಮ್ಮ ಬೆಳೆಯುತ್ತಿರುವಂತಹ ಪುತ್ತೂರಿಗೆ ಇನ್ನೊಂದು ಗರಿ ಅಂತ ಹೇಳ್ಬೋದು. ಈ ಒಂದು ಯುವಕರ ಒಂದು ಸಾಹಸ ಅಷ್ಟೊಂದು ಸುಲಭದ ಕೆಲಸವಲ್ಲ ಇದು, ಆದರೂ ಕಷ್ಟಪಟ್ಟು ಮಾಡ್ತಾರೆ. ಇದರಿಂದ ನಮಗೂ ಈಗ ಏನಂತ ಹೇಳಿದ್ರೆ ದಿನಕ್ಕೆ ಒಂದು 30 ರೂಪಾಯಿ ಉಳಿತಾಯ, ಕೇವಲ ಒಂದು ಚಹಾ ಕುಡಿಯುವಂಥ ಒಂದು ದುಡ್ಡು, ಅದು ನಮಗೆ ಉಳಿತಾಯ ಆದರೆ ನಮಗೆ ಗೊತ್ತಾಗೋದಿಲ್ಲ. ನಮಗೆ ಒಂದು 20 ತಿಂಗಳಲ್ಲಿ 20,000 ಉಳಿತಾಯ ಆಗ್ತದೆ. ಇದು ಬಡವರಿಗೆ ಒಂದು ಒಳ್ಳೆಯ ಪ್ರಯೋಜನ ಸಿಗುವಂಥ ಒಂದು ಯೋಜನೆ. ಒಳ್ಳೆಯದಾಗಲಿ. ನಾನು ಇವರಿಗೆ ಹೇಳ್ತಾ ಇರೋದು, ಈಗಾಗಲೇ ಈ ಸಂಸ್ಥೆಯು ನಾನು ನೋಡಿದ ಹಾಗೆ ಬಡವರ ಬಗ್ಗೆ ಒಳ್ಳೆಯ ಕಾಳಜಿಯನ್ನು ವಹಿಸಿದೆ. ಖಂಡಿತ ಈ ಸಂಸ್ಥೆ ಉತ್ತರವಾಗಿ ಬೆಳೆಯಲಿ. ಕಳೆದ ಸಲ ನಾನು ಸರ್ಕಾರಿ ಆಸ್ಪತ್ರೆಗೆ ಇವರು ಹಣ್ಣು ಹಂಪಲನ್ನು ಕೊಡುವ ಸಂದರ್ಭದಲ್ಲಿ ಇವರ ಆ್ಯಕ್ಟಿವಿಟೀಸನ್ನು ನೋಡಿದಾಗ ಒಂದು ಒಳ್ಳೆಯ ಕಾರ್ಯಕ್ರಮವನ್ನೆಲ್ಲ ಹಮ್ಮಿಕೊಂಡು ಪುತ್ತೂರಿಗೆ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಖಂಡಿತ ಉತ್ತಮವಾಗಿ ಬೆಳೆಯಲಿ ಎಂದು ಹಾರೈಸ್ತಾ ಈ ಸಂಸ್ಥೆಗೆ ಹಾರೈಕೆಯನ್ನು ಶುಭವನ್ನು ಕೋರುತ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಸ್, ಧನ್ಯವಾದಗಳು ಶ್ರೀಯುತ ಇಬ್ರಾಹಿಂ ಸಾಗರ್ ಅವರಿಗೆ. ನೇರವಾಗಿ ಡ್ರಾದ ಕಡೆಗೆ ಬರ್ತಾ ಇದ್ದಾವೆ. ಪ್ರಪ್ರಥಮ ಒಂದು ಉಚಿತವಾಗಿರುವ, ಇದುವರೆಗೆ ಸೀಸನ್ 2ಕ್ಕೆ ಜಾಯ್ನ್ ಆಗಿರುವಂತಹ ಸದಸ್ಯರನ್ನು ಒಳಗೊಂಡಿರುವ ಪ್ರಪ್ರಥಮ ಡ್ರಾ ಹೋಂಡಾ ಆಕ್ಟಿವಾ. ಈ ಒಂದು ಡ್ರಾವನ್ನು ನಡೆಸಿಕೊಡುವುದಕ್ಕೆ ದಯವಿಟ್ಟು ವೇದಿಕೆ ಎದುರು ಭಾಗದಲ್ಲಿ ನಮ್ಮ ಜೊತೆಗಿರುವಂತಹ ಆ ಬಾಕ್ಸಿನ ಪಕ್ಕಕ್ಕೆ ಸನ್ಮಾನ್ಯ ಹೇಮನಾಥ್ ಶೆಟ್ಟಿ ಕಾವು ಅವರು ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಕಂಪ್ಲೀಟ್ ಒಂದು ಬಾರಿ ಶಫಲ್ ಮಾಡಿ. ಇಡೀ ಕನಸನ್ನ ನಾವು ಕೇವಲ ಬ್ರೈಟ್ ಭಾರತ ಸಂಸ್ಥೆಯ ಜೊತೆಗೆ 1,000 ರೂಪಾಯಿಯನ್ನ ಪಾವತಿಸಿ ಸೀಸನ್ 2ಕ್ಕೆ ಜಾಯಿನ್ ಆಗಿರುವ ಕಾರಣದ ಖುಷಿಗಾಗಿ ನಿಮಗೆ ನಾವು ಕೊಡ್ತಕ್ಕಂತಹ ಡ್ರಾ ಈಗ ಪ್ರಾರಂಭವನ್ನು ಪಡೆದುಕೊಳ್ತಾ ಇದೆ. ಮೊದಲ ಡ್ರಾವನ್ನ
ಸನ್ಮಾನ್ಯ ಹೇಮರಾಜ್ ಶೆಟ್ಟಿ ಕಾವು ಇವರು ನೆರವೇರಿಸಿಕೊಡ್ಲಿಕ್ಕಿದ್ದಾರೆ. ಅಶ್ರಫ್ ಕಂಪ್ಲೀಟ್ ಶಫಲ್ ಮಾಡಿ. ಎಸ್, ಶಫಲ್ ಮಾಡಿ. ಎಲ್ಲಾ ಕಾಯಿನ್ಸ್ಗಳು ಬಾಕ್ಸಿನ ಒಳಭಾಗದಲ್ಲಿದೆ. ಶಫಲ್ ಆಗ್ತಾ ಇದೆ. ಈ ಶಫಲ್ ಆದ ನಂತರ ಒಂದು ಕಾಯಿನ್ ಅನ್ನ ತೆಗೆದು ಸನ್ಮಾನ್ಯ ಹೇಮರಾಜ್ ಶೆಟ್ಟಿ ಅವರು ನಮ್ಮ ಜೊತೆ ಕೊಡ್ಲಿಕ್ಕಿದ್ದಾರೆ. ಈ ಡ್ರಾದ ಪ್ರಥಮ ವಿಜೇತರು ಯಾರು ಅನ್ನುವಂತಹ ಪ್ರಶ್ನೆಯನ್ನ ನಾವು ಸುಮಾರು ಹೊತ್ತಿನಿಂದ ಕಾಯ್ತಾ ಇದ್ದೇವೆ. ಆ ಪ್ರಶ್ನೆಗೆ ಉತ್ತರವನ್ನ ಪಡ್ಕೊಳ್ಳುವಂತಹ ಸುಸಂದರ್ಭ ಈಗ ಬಂದಿದೆ. ಸೊ ನಾವೆಲ್ಲ ಬಹುಮಾನಕ್ಕಾಗಿ ಬ್ರೈಟ್ ಭಾರತ ಸಂಸ್ಥೆಯ ಸೀಸನ್ 2ಕ್ಕೆ ಜಾಯಿನ್ ಆಗಿದ್ದೇವೆ. ಇದು ಒಂದು ವಿಶೇಷವಾದ ಬಹುಮಾನವನ್ನು ನೀಡತಕ್ಕಂಥ ಕೆಲಸವನ್ನ ಇವತ್ತಿನ ಬ್ರೈಟ್ ಭಾರತ ಸಂಸ್ಥೆಯ ಡೈಮಂಡ್ ಅಂಡ್ ಗೋಲ್ಡ್ ವಿಜೇತರ ದಿನ. ಎಸ್, ಆಕ್ಟಿವ್ ವಿನ್ನರ್ ಯಾರು, ಟೂ ವೀಲರ್ ನಲ್ಲಿ ಚಲಿಸುವುದಕ್ಕೆ ಹೇಮನಾಥ್ ಶೆಟ್ಟರು ಯಾರಿಗೆ ಅವಕಾಶವನ್ನ ಕಾಯಿನ್ ಅನ್ನ ತೆಗೆದು ಮಾಡಿಕೊಡ್ತಾರೆ ನೋಡೋಣ. ಜೋರಾದ ಚಪ್ಪಾಳೆ ಬರಲಿ ಮೊದಲಿಗೆ. ಎಲ್ಲರೂ ಕೂಡ ಜಾಸ್ತಿ ಚಪ್ಪಾಳೆ ಕೊಟ್ಟವರಿಗೂ ಬಹುಮಾನ ಬರಬಹುದು, ಗೊತ್ತಿಲ್ಲ. ಎಸ್, ಓಪನ್ ಮಾಡಿ ಸರ್. ಸರ್ ನೀವು ಕೂಡ ಒಂದು ಬಾರಿ ಶಫಲ್ ಮಾಡಿಬಿಡಿ. ಎಸ್, ವಿಶ್ವಾಸದ ಪ್ರತೀಕ ಸನ್ಮಾನ್ಯ ಹೇಮನಾಥ್ ಶೆಟ್ಟರು. ಇವತ್ತು ಮೊದಲ ಸೀಸನ್ 2ಕ್ಕೆ ಇದುವರೆಗೆ ಜಾಯಿನ್ ಆಗಿರುವಂತಹ ಒಬ್ಬ ಸದಸ್ಯರಿಗೆ ಉಚಿತವಾಗಿರುವಂತಹ ಹೋಂಡಾ ಆಕ್ಟಿವ್ ಅನ್ನ ಕೊಡ್ತಾ ಇದೀವಿ. ಒಂದು ಕಾಯಿನ್ ಬಂದಿದೆ. ಎಸ್, ಕಾಯಿನ್ ಬಂದಿದೆ. ನಮ್ಮ ಜೊತೆಗೆ ಕಾಯಿನ್ ಇದೆ. ಸನ್ಮಾನ್ಯ ಹೇಮನಾಥ್ ಶೆಟ್ಟರು ಕಾಯಿನ್ ಅನ್ನ ತೆಗೆದು ನಮ್ಮ ಕೈ ಕೊಟ್ಟಿದ್ದಾರೆ. ಇಲ್ಲಿ ವಿಜೇತರಾದವರಿಗೆ ಸಿಗ್ತಕ್ಕಂತಹ ಬಹುಮಾನ ಯಾವುದು ಅಂತ ಹೇಳಿದ್ರೆ ಹೋಂಡಾ ಆಕ್ಟಿವಾ. ಉಚಿತವಾಗಿ ಈ ಬಹುಮಾನವನ್ನ ಇವತ್ತು ಬ್ರೈಟ್ ಭಾರತ್ ಸಂಸ್ಥೆ ಕೊಡ್ತಾ ಇದೆ. ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ ಸೀಸನ್ 2ರ ಒಂದು ಏನು ಅದೃಷ್ಟದ ಚೀಟಿಗಳಿದೆ, ಅದಕ್ಕೆ ಈವರೆಗೆ ಜಾಯಿನ್ ಆಗಿರ್ತಕ್ಕಂಥವರಿಗೆ ಆ ಬಹುಮಾನವನ್ನ ಗೆಲ್ತಕ್ಕಂತಹ ಅದೃಷ್ಟಶಾಲಿ ವಿಜೇತರು ಯಾರು ಅಂತ ಹೇಳಿದ್ರೆ B51. ಬಿ ಆದ ನಂತರ 51 ಅಂತ ಇದೆ. ಕೊನೆಯ 2 ಸಂಖ್ಯೆಗಳು ಏನು ಅಂತ ಈಗ ನಾನು ತೋರಿಸ್ತೇನೆ. ಸುಮ್ಮನೆ ಸ್ಕೂಟಿ ನೋಡಿ, 1,000 ಕೊಟ್ಟರೆ ನಾಲ್ದು ಸೆಪ್ಟೆಂಬರ್ 13ಕ್ಕೂ ಕೂಡ ನಿಮಗೆ ಡ್ರಾ ಇದೆ. ಇದು ಉಚಿತವಾಗಿ ಕೊಡ್ತಕ್ಕಂತಹದ್ದು. ಯಾರಾದ್ರೂ ಉಚಿತವಾಗಿ ಒಂದು ರೌಂಡ್ ಸ್ಕೂಟಿಯಲ್ಲಿ ಹೋಗಿ ಬರ್ತೇನೆ ಅಂದ್ರೂ ಕೂಡ ಕೊಡೋದಿಲ್ಲ. ಆದ್ರೆ ಉಚಿತವಾಗಿ ಸ್ಕೂಟಿನೇ ನಿಮ್ಮ ಮನೆಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಬ್ರೈಟ್ ಭಾರತ್ ಸಂಸ್ಥೆಗೆ ಧನ್ಯವಾದ, ಚಪ್ಪಾಳೆ ಕೊಡ್ಲೇಬೇಕು ನಾವು. B51 ಲಾಸ್ಟ್ 2 ನಂಬರ್ ಇದೆ ನೋಡಿ. 53 ಗೆದ್ದಿರುವ ವಿಜೇತ ಯಾರು ಅಂತ ಹೇಳಿದ್ರೆ B5153. B5153 5153 ಎಲ್ಲ ನೋಡಿದ್ರಲ್ಲ. ಓಕೆ, 5153 B5153 ಸನ್ಮಾನ್ಯ ಹೇಮನಾಥ್ ಶೆಟ್ಟರು ಈ ಒಂದು ಡ್ರಾವನ್ನ ಮಾಡಿದ್ದಾರೆ. ಆಕ್ಟಿವ್ ಗೆದ್ದಿರುವವರು ಮೊಹಮ್ಮದ್ ಸುನೈಲ್ ಸವಣೂರು, ಅಶ್ರಫ್ ಅವರ ಊರು. ಅಶ್ರಫ್ ಅವರದೇ ಊರು. ಮೊಹಮ್ಮದ್ ಸುನೈಲ್ ಸವಣೂರ್ ಅವರು ಗೆದ್ದಿದ್ದಾರೆ ಹೋಂಡಾ ಆಕ್ಟಿವಾವನ್ನ. ಕಂಗ್ರಾಚುಲೇಷನ್ಸ್ ಮೊಹಮ್ಮದ್ ಸುನೈಲ್ ಸವಣೂರ್ ಅವರಿಗೆ. ಸರ್, ಅವರಿಗೆ ಒಂದು ಕಾಲ್ ಮಾಡಿ ಅವರ ಖುಷಿ ಹೇಗಿದೆ ಅಂತ ನೋಡುವಲ್ಲ. ಎಸ್, ತಗೊಳ್ಳಿ ಕಾಯಿನ್. ಸರ್ ನೋಡಿ, ನಮ್ಮ ತುಂಬಾ ಖುಷಿ ಪಡ್ತಾರೆ. ನಾನು ಕಳೆದ 9 ತಿಂಗಳಿನಿಂದ ಪ್ರತಿ ತಿಂಗಳು ಕೂಡ ಡ್ರಾ ಮಾಡ್ತಾ ಇದ್ದೇನೆ, ಅಂದ್ರೆ ಹೋಸ್ಟ್ ಮಾಡ್ತಾ ಇದ್ದೇನೆ. ಈ ಪ್ರತಿ ಡ್ರಾಗಳು ಆದ ಸಂದರ್ಭದಲ್ಲಿ ಅತಿ ಹೆಚ್ಚು ಖುಷಿ ಪಡುವವರು ಯಾರು ಗೊತ್ತಾ? ವಿಜೇತರಿಗಿಂತಲೂ ಒಂದು ಖುಷಿ ಪಡುವಂತಹ ಒಂದು ಹುಡುಗರಿದ್ದಾರೆ. ಅದು ನಮ್ಮ ಬ್ರೈಟ್ ಭಾರತ ಸಂಸ್ಥೆಯ ಆ ಒಂದು MDಗಳು. ಮತ್ತೊಬ್ಬರ ಕನಸನ್ನು ನಾವು ಫುಲ್ಫಿಲ್ ಮಾಡಿದ್ದೇವೆ ಅಂತ ಹೇಳುವಂತ ಒಂದು ಖುಷಿಯ ಭಾವನೆ ಅವರ ಮನಸ್ಸಲ್ಲಿರ್ತದೆ. ಅವರಿಗೆ ಮೊದಲ ಚಪ್ಪಾಳೆ ನಾವು ಕೊಡಲೇಬೇಕು. ಫಸ್ಟ್ ಇವತ್ತು ಉಚಿತವಾದ ಡ್ರಾದ ಮೂಲಕ ಒಂದು ಗೆಲುವು ತಂದುಕೊಟ್ಟಿದ್ದಾರೆ. ಅವ್ರಿಗೆ ಕಾಲ್ ಇಲ್ವಾ? ಎಸ್, ಕಾಲ್ ಹೋಗ್ತಾ ಇದೆ. ಸರ್, 2ನೇ ಡ್ರಾವನ್ನ ಮಾಡುವ. ಈ ಡ್ರಾವನ್ನ ಮಾಡೋದಕ್ಕೆ ಸನ್ಮಾನ್ಯ ಸಾಜಾ ರಾಧಾಕೃಷ್ಣ ಆಳ್ವಾರ್ ಅವರು ಈರದೆತ್ತುಕೊರಪಿನ ಬಹುಮಾನ ಓಪಂಡ 1 ಪವನ್ ಬಂಗಾರ ಗಗನಕ್ಕೇರಿರುವ ಚಿನ್ನದ ದರ ಗೊತ್ತೇ ಇದೆ. 8 ಗ್ರಾಮ್ ಗೋಲ್ಡ್ ಅನ್ನ ಇವಾಗ ವಿಜೇತರನ್ನಾಗೋದಕ್ಕೆ ರಾಧಾಕೃಷ್ಣ ಆಳ್ವ ಅವರು ಇವಾಗ ಡ್ರಾ ವಿಜೇತರನ್ನು ಆಯ್ಕೆ ಮಾಡ್ಲಿಕ್ಕಿದ್ದಾರೆ. ಸರ್, ಫುಲ್ ತಿರುಗಿಸಿ ಸರ್, ಕ್ಯಾಮರಾ ತೂದು 1 ಕಾಯಿನ್ ದಿಪ್ಪಲೆ. ಎಸ್ ಸರ್, ಓಕೆ. ಎಸ್ ಸರ್, ಕಂಪ್ಲೀಟ್ ಒಂದು ಸಲ ಶಫಲ್ ಮಾಡಿ 1 ಕಾಯಿನ್ ಅನ್ನ ತೆಗಿರಿ.
ಎಸ್ 8 ಗ್ರಾಮ್ ಗೋಲ್ಡ್ ವಿಜೇತರು ಯಾರು ಅನ್ನೋದನ್ನ ರಾಧಾಕೃಷ್ಣ ಆಳ್ವ ಅವರು ತೆಗೆದುಕೊಟ್ಟಿದ್ದಾರೆ. ಇವಾಗ ನೋಡಿ, ನಂಬರ್ ಬಹಳ ದೊಡ್ಡ ನಂಬರ್ ಇದೆ. B11 ಬ್ರೈಟ್ ಭಾರತ ಸಂಸ್ಥೆಯ ಸೀಸನ್ 2ರ ಉಚಿತ ಡ್ರಾದಲ್ಲಿ 8 ಗ್ರಾಮ್ ವಿಜೇತರಾಗಿರ್ತಕ್ಕಂಥವರು ಬಿ ಆದ ನಂತರ 11, ಅದಾದ ನಂತರ ಮುಂದಿನ ಸಂಖ್ಯೆ 116 116. ಲಾಸ್ಟ್ ನಂಬರ್ ಏನಿರ್ಬೋದು? ಯಾರು ಗೆಸ್ ಮಾಡಿದ್ದೀರಾ? 7 ಅಂತ ಹೇಳ್ತಾ ಇದ್ದಾರೆ. 1169 ಕೊನೆಯ ಒಂದು ನಂಬರ್ ಇದೆ. ಏನಿರ್ಬೋದು? ಯಾರಾದ್ರೂ ಇದ್ದೀರಾ ಈ ನಂಬರಿಗೆ ಹತ್ತಿರ ಆದವರು? ಇಲ್ಲಿ ಇದ್ದೀರಾ? ಅಲ್ಲಿದ್ದೀರಾ? ಇದ್ದೀರಾ ಯಾರಾದ್ರೂ? ನೋಡಿ, 1169 ಕೊನೆಯ ಸಂಖ್ಯೆ 5. B11695 ವಿಜೇತರ ಹೆಸರು ನೋಡಿ. ಓಕೆ, ಇಲ್ಲಿಗೆ 2 ಡ್ರಾಗಳು 8 ಗ್ರಾಮ್ ಗೋಲ್ಡ್ ಕೂಡ ವಿಜೇತರಾಗಿದ್ದಾರೆ. ಹೆಸರು ಅಂದ್ರೆ ಅಶ್ರಫ್ ಇದ್ದಾರೆ ಅಂತೇಳಿ ಸಬಣೂರು ಅವರು ಹೆಚ್ಚು ಸೇರಿದಾರ ಅಂತ. ಎಸ್, ಅಜ್ಜಮ್ಮ ಬೈಂದೂರಿನ ಅಜ್ಜಮ್ಮನಿಗೆ 8 ಗ್ರಾಮ್ ಗೋಲ್ಡ್ ಬಂದಿದೆ. ಅಜ್ಜಮ್ಮ ಫುಲ್ ಖುಷಿಯಾಗಿರ್ತಾರೆ. ಜೋರಾದ ಚಪ್ಪಾಳೆ ಬರಲಿ ಅಜ್ಜಮ್ಮನಿಗೆ. ಬೈಂದೂರು ಅಂದ್ರೆ ಕುಂದಾಪುರ. ಎಸ್, ಅಯ್ಯೂಬ್ ಇದ್ದಾರ, ಅವರ ಪ್ರಮೋಟರ್ ಅಯ್ಯೂಬು ಬೈಂದೂರ್ ಅವರು ಎಲ್ಲಿದ್ದಾರೆ? ಎಸ್ ಎಸ್, ಅವರ ಕ್ಯಾರಫ್ ಅಲ್ಲಿ ಅಯ್ಯೂಬ್ ಬೈಂದೂರ್ ಅವರ ಕ್ಯಾರಫ್ ಅಲ್ಲಿ ಇರ್ತಕ್ಕಂಥ ಅಜ್ಜಮ್ಮ ಬೈಂದೂರ್ ಅವರಿಗೆ 8 ಗ್ರಾಮ್ ಗೋಲ್ಡ್ ಬಂದಿದೆ. ಕಂಗ್ರಾಚುಲೇಷನ್ಸ್. ಎಸ್, ನೋಡಿ ಬನ್ನಿ ಸರ್ ಇಲ್ಲಿ. ಅಯ್ಯೂಬ್ ಅವರ ಅಂಡರ್ ಅಲ್ಲಿ ವಿಜೇತರಾಗಿದ್ದಾರೆ ಬೈಂದೂರು. ಸೊ ಇವರು ಅದರ ಪ್ರಮೋಟರ್. ಸಾಕಷ್ಟು ಮಂದಿ ಸದಸ್ಯರನ್ನ ಮಾಡಿಕೊಟ್ಟಿದ್ದಾರೆ. ಸೊ ನಿಮಗೆ ಸುನೀಲ್ ಸಬಣೂರ್ ಅವರು ಕಾಲ್ ಅಲ್ಲಿ ಇದ್ದಾರೆ. ಹಲೋ, ನೀವು ಬಂದಿದ್ರೆ ಇಲ್ಲಿ? ಹಲೋ, ಸುನೀಲ್ ಅವರೇ, ಕೇಳ್ತಾ ಇದೆಯಾ ವಾಯ್ಸು? ಕೇಳ್ತಾ ಇದೆ. ನೀವು ಕಾರ್ಯಕ್ರಮಕ್ಕೆ ಬಂದಿದ್ರ ಅವಾಗ? ಬಂದಿದ್ದೆ, ಮತ್ತೆ ಅಲ್ಲೆಲ್ಲ ಯಾರು ಇರ್ಲಿಲ್ಲ, ಅದಕ್ಕೆ ವಾಪಸ್ ಬಂದೆ. ನಾನು 2:30ಗೆ ಬಂದಿದ್ದೆ. ಹೌದಾ? ನೀವು ಸ್ವಲ್ಪ ಬೇಗ ಹೋದ್ರಿ ಅಂತ ಅನ್ಸುತ್ತೆ. ಯಾವ್ದ್ರಲ್ಲಿ ಹೋದ್ರಿ ಹೋಗುವಾಗ? ಬಸ್ಸಲ್ಲಿ ಹೋದ್ರು ಅಥವಾ ಸ್ವಂತ ಗಾಡಿ ಇತ್ತಾ? ನಾನು ಸ್ಕೂಟಿಲಿ ಬಂದಿದ್ದೆ. ಸ್ಕೂಟಿಲಿ ಬಂದಿದ್ರಾ? ಹೋಗುವಾಗ 2 ಸ್ಕೂಟಿಲಿ ಹೋಗ್ಬೋದಾಗಿತ್ತು ನಿಮಗೆ ಇವತ್ತು. ಹೌದಾ? ಯಾಕೆ ಅಂತ ಹೇಳಿದ್ರೆ, ನಿಮ್ಮ ಅದೃಷ್ಟವಂತರಲ್ಲಿ ನಿಮ್ಮಷ್ಟು ದೊಡ್ಡ ಅದೃಷ್ಟವಂತರು ಯಾರು ಇಲ್ಲ ಅಂತ ಹೇಳಿ ಅನ್ನಿಸ್ತಾ ಇದೆ. ಇವತ್ತು ಬ್ರೈಟ್ ಭಾರತ ಸಂಸ್ಥೆ ಕಾರ್ಯಕ್ರಮಕ್ಕೆ ನೀವು ಬಂದಿದ್ರಿ. ಸ್ವಲ್ಪ ತಡವಾಯ್ತು ಅಂತ ಹೇಳಿ ಹೋಗಿದ್ರಿ ಅಂತ ಅನಿಸುತ್ತೆ. ಆದ್ರೆ ತಡವಾದ್ರೂ ಬ್ರೈಟ್ ಭಾರತ ಸಂಸ್ಥೆ ನಿಮ್ಮ ಮನೆಯನ್ನ ಬೆಳಗಿದೆ. ನಿಮಗೆ ಹೇಮನಾ ಶೆಟ್ಟಿ ಕಾಬು ಅವರು ತೆಗೆದಿರ್ತಕ್ಕಂತಹ ಕಾಯಿನ್ ಅಲ್ಲಿ ಸ್ಕೂಟಿ ಬಂದಿದೆ ಸರ್. ನಿಮ್ಮ ಮನೆಗೆ ಸ್ಕೂಟಿ ಬರ್ತಾ ಇದೆ. ಓಕೆ, ನೀವು ಏನು ನಂಬಿದ್ರಿ, ನೀವು ಏನು ಪ್ರಾಮಾಣಿಕವಾಗಿ ಹಣವನ್ನ ಹೂಡಿಕೆ ಮಾಡಿದಿರಿ, ಆ ಹೂಡಿಕೆಗೆ ವಾಪಸ್ ನಿಮಗೆ ಬ್ರೈಟ್ ಭಾರತ ಸಂಸ್ಥೆ ಇವತ್ತು ಸ್ಕೂಟಿಯನ್ನು ಕೊಟ್ಟಿದೆ. ಒಂದು ನಿಮಗೆ ಆಯ್ತು. ಮನೇಲಿ ಯಾರಾದ್ರೂ ಚೊರೆ ಮಾಡ್ತಾ ಇದ್ರ ನಮಗೂ ಕೂಡ ಸ್ಕೂಟಿ ಬೇಕು ಅಂತ? ಇಲ್ಲ ಸರ್, ಗೊತ್ತೇ ಇಲ್ಲ. ನಾನು ಬಂದೆ, ನನಗೆ ಯಾರು ಅಲ್ಲಿ ಸಿಕ್ಲಿಲ್ಲ. ಮತ್ತೆ ನನ್ನ ಹತ್ರ ನಂಬರ್ಗೆ ನಾನು ಫೋನ್ ಮಾಡಿದೆ ಅವರಿಗೆ. ಓಕೆ, 450 ನಂಬರ್ ಇದೆ, ಲಾಸ್ಟ್ ನಂಬರ್. ಅವ್ರಿಗೆ ಫೋನ್ ಮಾಡಿದೆ, ಫೋನ್ ತೆಗಿಲಿಲ್ಲ. ಓಕೆ, ಅಂದ್ರೆ ಕಾರ್ಯಕ್ರಮದಲ್ಲಿ ಇದ್ರಲ್ವಾ? ಓಕೆ, ನಿಮ್ಮ ಮನೆಗೆ ಸ್ಕೂಟಿ ಬಂದಿದೆ. ಎನಿವೇ, ನಿಮಗೆ ಕಂಗ್ರಾಚುಲೇಷನ್ಸ್. ನೀವು ಕಲೆಕ್ಟ್ ಅನ್ನ ಮಾಡ್ಕೊಳ್ಳಬಹುದು. ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಶುಕ್ರಾನ್. ಓಕೆ ಸರ್, ಥ್ಯಾಂಕ್ ಯು. ನೋಡಿ, ಅವರ ಖುಷಿ ನಾವು ನೋಡಬಹುದು. ಅಜ್ಜಮ್ಮ ಇದ್ದಾರೆ. ಹಲೋ ಅಜ್ಜಮ್ಮ, ಹೇಗಿದ್ದೀರಿ? ಮನೇಲಿ ಎಷ್ಟು ಚಿನ್ನ ಇದೆ? ಮನೆಯಲ್ಲಿ ಎಷ್ಟು ಚಿನ್ನ ಇದೆ ನಿಮ್ ಜೊತೆ? ಇಲ್ವಾ? ಆದ್ರೆ ಅಜ್ಜಮ್ಮ ಅವರು ಈಚೆ ಮನೆಗೆ ಬಂದ್ರೆ, ಅವರ ಮನೆಗೆ ಬಂದ್ರೆ ಅಜ್ಜಮ್ಮನಷ್ಟು ಖುಷಿ ಇವತ್ತು ಯಾರು ಆಗಿರೋದಿಲ್ಲ. ಓಕೆ, ಅಜ್ಜಮ್ಮ ಇವಾಗ್ಲೇ ಬರ್ತಾರ ಅಥವಾ ತಡ ಆಗುತ್ತಾ ಬರುವಾಗ? ಬರ್ತಾರಾ? ಓಕೆ, ಅಜ್ಜಮ್ಮ ಅವರು ಸ್ವಲ್ಪ ಹೊತ್ತಲ್ಲಿ ಕಾಲ್ ಕನೆಕ್ಟ್ ಆಗ್ತಾರೆ. ಆಚೆ ಮನೆಗೆ ಹೋಗಿದ್ದಾರೆ ಅಂತೆ. ಸೊ ಅಜ್ಜಮ್ಮ ಬಂದ್ಮೇಲೆ ಮತ್ತೆ ಕಾಲ್ ಕನೆಕ್ಟ್ ಮಾಡುವ ಅವರಿಗೆ. ಓಕೆ, ಏನ್ ವಿಷಯ ಅಂತ ಹೇಳಿದ್ರೆ, ಅಜ್ಜಮ್ಮ ಅವರು ಬ್ರೈಟ್ ಭಾರತ್ ಅನ್ನುವಂಥ ಸಂಸ್ಥೆ ಜೊತೆಗೆ 1,000 ರೂಪಾಯಿ ನಮ್ಮ ಅಬೀಬ್ ಅವರ ಜೊತೆಗೆ ಏನಾದ್ರು ಕಟ್ಟಿದಾರಾ? ಕೊಟ್ಟಿದಾರಾ? ಅಯ್ಯೋ, ಓಕೆ, ಕೊಟ್ಟಿದಾರಲ್ವಾ? ಅಜ್ಜಮ್ಮ ಕೊಟ್ಟಿರುವಂತಹ 1,000 ರೂಪಾಯಿ ಸೆಪ್ಟೆಂಬರ್ 13ಕ್ಕೆ ಡ್ರಾ ನಡೀಲಿಕ್ಕಿದೆ ಪುತ್ತೂರಲ್ಲಿ, ಹೌದಲ್ವಾ? ಆದ್ರೆ ಕೇಳ್ತಾ ಇದೆಯಾ? ಆದ್ರೆ ಇವತ್ತು ನಡೆದಿರತಕ್ಕಂತಹ ಒಂದು ಉಚಿತವಾಗಿರುವಂತಹ ಡ್ರಾದಲ್ಲಿ ಅಜ್ಜಮ್ಮ ಅವರು 8 ಗ್ರಾಮ್ ಗೋಲ್ಡ್ ವಿಜೇತರಾಗಿದ್ದಾರೆ ಮೇಡಮ್. 8 ಗ್ರಾಮ್ ಗೋಲ್ಡ್? ಎಸ್, 8 ಗ್ರಾಮ್ ಗೋಲ್ಡ್ ಅಂದ್ರೆ 1 ಪವನ್ ಚಿನ್ನವನ್ನ ಗೆದ್ದಿದ್ದಾರೆ ಅಜ್ಜಮ್ಮ. ಅಜ್ಜಮ್ಮ ಎಷ್ಟು ಖುಷಿ ಆಗ್ತಾರೆ ಅಂತ ಹೇಳೋದನ್ನ ಮತ್ತೆ ಕರೆಯನ್ನ ಮಾಡಿ ಹೇಳಿ. ಒಳ್ಳೇದಾಗ್ಲಿ ನಿಮಗೆ.
ಬಂದ್ರ ನೋಡಿ, ಚಿನ್ನ ಬಂದಾಗ ಓಡಿಕೊಂಡು ಬಂದ್ರು ಅಜ್ಜಮ್ಮ. ಓ, ಕುಂದಾಪುರದ ಬೈಂದೂರು. ಎಸ್, ಕುಂದಾಪುರ ಒಂದೇ ಬೈಂದೂರು ಇರೋದು ಅಲ್ಲ, ಇಲ್ಲೆಲ್ಲಾದ್ರೂ ಇದೆಯಾ ಅಂತ. ಅಜ್ಜಮ್ಮ ನಮಸ್ತೆ. ಹಲೋ ಅಜ್ಜಮ್ಮ, ಕೇಳ್ತಾ ಇದೆಯಾ ವಾಯ್ಸು? ಕೇಳ್ತಾ ಇದೆಯಾ? ಧ್ವನಿ ಕೇಳ್ತಾ ಇದೆಯಾ ನಿಮಗೆ? ಇಲ್ಲ, ನೀವು ಫ್ಯಾಮಿಲಿ ಪೂರ್ತಿ ಇವತ್ತು ಖುಷಿಯಲ್ಲಿ ಇರಬೇಕು, ಏನು ಟೆನ್ಷನ್ ಆಗೊಳ್ಬೇಡಿ. ನಿಮಗೆ ಬ್ರೈಟ್ ಭಾರತ ಸಂಸ್ಥೆಯಿಂದ 8 ಗ್ರಾಮ್ ಗೋಲ್ಡ್ ಬಂದಿದೆ. ಆ ಖುಷಿಯನ್ನು ಹೇಗೆ ಅರಗಿಸ್ಕೊಳ್ಳೋದು ಅಂತ ಟ್ರೈ ಮಾಡ್ತಾ ಇದ್ದಾರೆ ಅನಿಸ್ತಾ ಇದೆ. ಸೊ ಎನಿವೇ, ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಅಜ್ಜಮ್ ಆ್ಯಂಡ್ ಫ್ಯಾಮಿಲಿಗೆ. ಸೊ ಧನ್ಯವಾದಗಳು. ಸಮಯವನ್ನು ಓಡಿಸೋದಿಲ್ಲ. ಇರುವಂತಹ ಅತಿಥಿಗಳು ಇನ್ಯಾರಿಗೆ ಕರೆಯನ್ನ ಮಾಡೋದಿಲ್ಲ. 50 ಡ್ರಾಗಳನ್ನ, ಅಂದ್ರೆ ನಮ್ಮ 50 ಗೋಲ್ಡ್ ವಿನ್ನರ್ಗಳಿದ್ದಾರೆ, ಅದನ್ನ ತಕ್ಷಣವಾಗಿ ನಾವು ನಡೆಸಿಕೊಡ್ಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಎಲ್ಲ ಅತಿಥಿಗಳು 10 ಕಾಯಿನ್ಸ್ಗಳನ್ನು ತೆಗೆದು, ಎಸ್, ನಮ್ಮ ಹೇಮನಾಥ್ ಶೆಟ್ಟಿ ಕಾವು ಅವರು ತೆರಳುತ್ತಾ ಇದ್ದಾರೆ ಕಾರ್ಯಕ್ರಮದಿಂದ. ಅವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವವನ್ನು ಸಲ್ಲಿಸಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಹಾಗೆಯೇ ಶ್ರೀಯುತ ಸಾಜ ರಾಧಾಕೃಷ್ಣ ಆಳ್ವಾರ್ ಅವರು ಕೂಡ ತೆರಳುತ್ತಾ ಇದ್ದಾರೆ. ಓಕೆ, ಸೊ ಅತಿಥಿಗಳಿಗೆ ಸ್ಮರಣಿಕೆಯನ್ನು ನೀಡಿ ಗೌರವವನ್ನು ಸಲ್ಲಿಸಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಇನ್ನು 50 ಡ್ರಾಗಳು ಕೇವಲ 5 ನಿಮಿಷದಲ್ಲಿ ಮುಕ್ತಾಯ ಆಗುತ್ತೆ ಇದು. ಸೊ ಎಲ್ಲ ನಮ್ಮ ಪ್ರಮೋಟರ್ಗಳು ಹಾಗೆಯೇ ಮ್ಯಾನೇಜಿಂಗ್ ಡೈರೆಕ್ಟರ್ಗಳು ಸ್ಮರಣಿಕೆಯನ್ನು ನೀಡಿ ಅತಿಥಿಗಳಿಗೆ ಗೌರವವನ್ನು ಸಲ್ಲಿಸಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಸೊ ಮತ್ತೊಮ್ಮೆ ಎಲ್ಲ ಅತಿಥಿಗಳಿಗೆ, ಸೊ ಹಿಂದಿರುವ ಅತಿಥಿಗಳು ಎದುರು ಬನ್ನಿ ಪ್ಲೀಸ್, ಬನ್ನಿ. ಹಿಂಭಾಗದಲ್ಲಿರುವಂತಹ ಅತಿಥಿಗಳು ಮುಂಭಾಗಕ್ಕೆ ಬನ್ನಿ. ಕೇವಲ 5 ನಿಮಿಷದಲ್ಲಿ ನಮ್ಮ ಕಾರ್ಯಕ್ರಮ ಮುಗಿಯುತ್ತದೆ. ಸೊ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿರುವಂತಹ ಸಹಕಾರವನ್ನು ಕೊಟ್ಟಿರತಕ್ಕಂತಹ ಮಾಧ್ಯಮ ಬಂಧುಗಳಿಗೆ ಕೂಡ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಒಂದು ಮಿನಿಟ್. ಹಲ್ ನೋಡಿ, ಈಗ ನಡೀತಕ್ಕಂಥ ಡ್ರಾಗಳು 10. ಒಬ್ಬೊಬ್ಬ ಅತಿಥಿಗಳು ಆ ಕಡೆಯಿಂದಲೇ 10 ಕಾಯಿನ್ಗಳನ್ನ ತೆಗೆದು ಇದಕ್ಕೆ ಹಾಕಿ 50 ಡ್ರಾಗಳನ್ನ 5 ಅತಿಥಿಗಳೇ ಮುಗಿಸಿಬಿಡ್ತಾರೆ. ಬೇಗ ಮಾಡುವಲ್ವಾ? ಓಕೆ, ಅತಿಥಿಗಳಿಗೆ ಮತ್ತೆ ಎಲ್ಲರೂ ಕೂಡ ಸಾಕಷ್ಟು ಹೊತ್ತಿನಿಂದ ನಮ್ಮ ಜೊತೆಗಿದ್ದೀರಿ. ಹೆಸರನ್ನ ಕೂಡ ಹೇಳೋದಿಲ್ಲ, ನಂಬರ್ಗಳನ್ನ ಮಾತ್ರ ವೇಗವಾಗಿ ಹೇಳಿಬಿಡ್ತೇನೆ. ಸೊ ಮೊದಲ, ಓಕೆ, ಒಮ್ಮೆ ಕಂಪ್ಲೀಟ್ ಶಫಲ್ ಮಾಡಿ, ಮತ್ತೆ ನೀವು ತೆಗೆಯುವ ಸಂದರ್ಭದಲ್ಲಿ, ಕಾಯಿನ್ ಅನ್ನು ತೆಗೆಯುವ ಸಂದರ್ಭದಲ್ಲಿ ಕೂಡ ಶಫಲ್ ಮಾಡಿ ತೆಗೆದು ಬಿಡಿ. 5 ಸಾಕ ಒಬ್ಬೊಬ್ರು? ಓಕೆ, ಎಲ್ಲ ಅತಿಥಿಗಳಿಗೆ ಅವಕಾಶ ಸಿಗಲಿ. 5 ತೆಗೆಯುವ. ಓಕೆ, ಸಾಕು, ಶಫಲ್ ಆಗಿದೆ. ಇದು ಎಲ್ಲ 50 ವಿಜೇತರಿಗೆ ಗೋಲ್ಡ್ ರಿಂಗ್ಗಳು ಸಿಗ್ಲಿಕ್ಕಿದೆ. ಸೊ ನೀವು 5 ಕಾಯಿನ್ ತೆಗೆದು ಈ ಟ್ರೇಗೆ ಹಾಕಿಬಿಡಿ. ಸರ್ ನೀವು ಬನ್ನಿ, ಫಸ್ಟ್ ಬನ್ನಿ ಆ ಕಡೆಯಿಂದ. ಓಕೆ, ಇಲ್ಲಿದ್ದಾರೆ. ಓಕೆ, ಡನ್. ಸರ್ ಬನ್ನಿ ಸರ್. 5 ಕಾಯಿನ್ಗಳು ಇದಕ್ಕೆ ಹಾಕಿ ಸರ್. ಒಂದೊಂದೇ ತೆಗೆದು ಇದಕ್ಕೆ ಹಾಕಿ ತೋರಿಸಿ. 1, ಓಕೆ, 2, 3, 4, ಎಸ್, 4 ಆಗಿದೆ. 5 ಕಾಯಿನ್ಗಳು ಇಲ್ಲಿದೆ. ಮೊದಲ 5 ವಿಜೇತರು ಯಾರು ಅನ್ನೋದರ ಒಂದು ನಂಬರ್ಗಳನ್ನ ಹೇಳ್ತೇನೆ ನೋಡಿ. ಕ್ಯಾಮರಾಗಳು ಕೂಡ ನೋಡ್ಕೊಳ್ಳಿ. ಮೊದಲ ಚಿನ್ನದ ರಿಂಗ್ ಅನ್ನು ಗೆದ್ದುಕೊಂಡಿರ್ತಕ್ಕಂತಹ ವಿಜೇತರು B1691. B1691 ಬರ್ಕೊಳ್ಳಿ ಒಂದು ಸೈಡಲ್ಲಿ, ತಗೊಳ್ಳಿ. B1691 ಆಯ್ತು. ಎರಡನೆಯ ವಿಜೇತರು B18611. B18611 ನೋಡಿ, ಎರಡನೆಯ ವಿಜೇತರು. ಓಕೆಲ್ಲ, ಡನ್. ನಮ್ಮ ಕ್ಯಾಮರಾಮ್ಯಾನ್ಗಳು ಒಂದ್ಸಲ ಓಕೆ ಅಂತ ಹೇಳಿಬಿಡಿ ಆದಿಪ್ಪನಾಗ. ಓಕೆ, ಮೂರನೆಯ ಡ್ರಾ ವಿಜೇತರು ಯಾರು ಅಂತ ಹೇಳಿದ್ರೆ B5195. B5195. ಓಕೆ, ಎಸ್, B5195. ನಾಲ್ಕನೆಯ ವಿಜೇತರು B8555.
ಬಿ ಆದ್ಮೇಲೆ 8, 5, 5, 5. ಓಕೆ, ಎಸ್. 5ನೆಯ ವಿಜೇತರು ಯಾರಂತ ಹೇಳಿದ್ರೆ ನೋಡಿ, ಬಿ 6502. ಬಿ ಆದ ಮೇಲೆ 6502, 6502. ಓಕೆ, ಎಸ್. 5 ಆಗಿದೆ, ಇನ್ನು 45 ಉಳ್ಕೊಂಡಿದೆ. ಸರ್ ಮತ್ತೊಬ್ಬರು ಅತಿಥಿ ಬನ್ನಿ ಸರ್, ತೆಗಿರಿ ಸರ್. ಸರ್ ಕೈ ತೋರಿಸಿ 5 ಕಾಯಿನ್ಗಳನ್ನ ಇದಕ್ಕೆ ಹಾಕ್ಬಿಡಿ. 1, ಓಕೆ, 1 ಆಗಿದೆ. 2, 3, ಎಲ್ರಿ ಕಾಣ್ತಾ? ಅಲ್ಲಿ ಕೂಡ ಕಾಣ್ತಾ ಇದೆ. ಓಕೆ, LED ಅಲ್ಲಿ ಕಾಣ್ತಾ ಇದೆ ನೋಡಿ. 4 ಆಗಿದೆ. 5 ಕಾಯಿನ್ಗಳನ್ನು ತೆಗೆದುಕೊಟ್ಟಿದ್ದಾರೆ. ಮೊದಲ 5 ಆಗಿದೆ, ಇದು 6ನೆಯ ಡ್ರಾ ನೋಡಿ. ಬಿ 6759, 6759, 6759. ಓಕೆ, ಎಸ್. ಮತ್ತೊಂದು ನೋಡಿ, ನಂಬರ್ ಬಿ 16219, 16219, 16219. ಓಕೆ, ಮತ್ತೊಂದು ನೋಡಿ, ಬಿ 17016, ಬಿ 17016. ಓಕೆ, ಎಸ್. ಮತ್ತೊಂದು ನಂಬರ್ ಬಿ 7246, 7246. ಓಕೆ, ಎಸ್. 10ನೆಯ ವಿಜೇತರು ಬಿ 4468, ಬಿ 4468. ಓಕೆ, ಎಸ್. 10 ಡ್ರಾಗಳಾಗಿದೆ, ಇನ್ನು 40 ಡ್ರಾ ಉಳ್ಕೊಂಡಿದೆ. ಸರ್ ಬನ್ನಿ, ಮತ್ತೊಬ್ರು ಸರ್, ನೀವೇ ಬನ್ನಿ. ಎಸ್, ಟ್ರೇಡ್. ಸರ್ ಉಳಿದವರು ಕುಳಿತುಕೊಳ್ಳಿ, ಪರವಾಗಿಲ್ಲ. ಬಚ್ಚಿಂಡ ಅತಿ ಬಡವರೇ, ಒಳ್ಳೆಯ ಮನಸ್ಸಿದೆ ನಿಮಗೆ ನೋಡಿ, ಅತಿ ಬಡವರಿಗೆ ಸಿಗ್ಲಿ ಅಂತ ಹೇಳ್ತಾ ಇದ್ದಾರೆ. ಚಿನ್ನದ ವಿಚಾರದಲ್ಲಿ ಎಲ್ಲರೂ ಬಡವರೇ ಸರ್. ಓಕೆ ಅಲ್ವಾ? ಚಿನ್ನ ಗಗನಗೇರಿದೆ ರೇಟ್. ನೀವು ಮೆಂಬರ್ ಅಲ್ಲ? ಮೆಂಬರೇ. ಆಗ ನಿಮಗೆ ಸಿಗಬೇಕಾ? ಅದು ನಿಮಗೆ ಸಿಗ್ತದೆ. ಓಕೆ, ಡನ್. ಇಲ್ಲಿ 5 ಕಾಯಿನ್ಗಳು ಮತ್ತೆ ಸಿಕ್ಕಿದೆ ನೋಡಿ. ಬಿ 2328, ಬಿ 2328, 2328. ಓಕೆ, ಎಸ್. ವಿಶೇಷವಾಗಿ ಕ್ಯಾಮರಾಮ್ಯಾನ್ಗಳು, ನಮ್ಮ ಝೂಮ್ ಆಗಿರ್ಬೋದು, DTV ಆಗಿರ್ಬೋದು, ಸುದ್ದಿ ಆಗಿರ್ಬೋದು, ನಿಮಗೆ ಸ್ಪೆಷಲ್ ಧನ್ಯವಾದ ಸಲ್ಲಿಸ್ತಾ ಇದ್ದಾವೆ. ಎಲ್ಲ ಅತಿಥಿಗಳನ್ನ ತೋರಿಸ್ತಕ್ಕಂಥದ್ದು ನಿಮ್ಮ ಕೆಲಸ ಕಾರ್ಯ. ಬಿ 4971, 4971. ಓಕೆ, ಎಸ್ ಬ್ರದರ್, ಎಸ್. ನಿಮಗೆ ಓಕೆ, ಎಸ್. ಮತ್ತೊಂದು ಕಾಯಿನ್ ಇದೆ, ನಂಬರ್ ನೋಡಿ, ಬಿ 13501, 13501. ಓಕೆ, ಎಸ್. ಇದು ಮತ್ತೊಂದು ನಂಬರ್ ನೋಡಿ, ಬಿ 3483, 3483. ಓಕೆ, ಎಸ್, ಎಸ್, ಎಸ್. ಮತ್ತೊಂದು ನಂಬರ್ ಬಿ 3084, 3084. ಓಕೆ ಅಲ್ಲ? ಎಸ್, ಡನ್. ಸರ್ ಮತ್ತೆ ತೆಗೀರಿ. ಅಲ್ಲಿ ಎಷ್ಟಾಯ್ತು? ಓಕೆ, 5, 10, 15 ಆಯ್ತು. ಟೋಟಲ್ 15 ಡ್ರಾ ಆಯ್ತು. ಇನ್ನು ಕೇವಲ 35. ಇಲ್ಲಿದ್ದವ್ರು ಯಾರಾದ್ರೂ ಇದ್ರೆ ಹೇಳಿ ಆಯ್ತಾ? 1, 2, ಸರ್ 3, 4, ಎಸ್ 5. ನಂಬರ್ ನೋಡಿ, ಬಿ 4218, 4218. ಓಕೆ, ಎಸ್. ನೋಡಿ ಬೀಳದೆ. ಮತ್ತೊಂದು ನಂಬರ್ ನೋಡಿ, ಬಿ 12179, 12179, ಬಿ 12179. ಓಕೆ, ಎಸ್, ಥ್ಯಾಂಕ್ ಯು. ಸೊ ಮತ್ತೊಂದು ನಂಬರ್ ಬಿ 5042, ಬಿ 5042. ಓಕೆ, ಎಸ್. ಸೊ ಮತ್ತೊಂದು ನಂಬರ್ ಬಿ 1770, 1770. ಎಸ್, ಡನ್. ಕೊನೆಯ ಒಂದು ನಂಬರ್ ಬಿ 12503,
B12503. ಎಸ್, ಥ್ಯಾಂಕ್ ಯು. ಇಲ್ಲಿಗೆ 20 ಕಾಯಿನ್ಗಳು ಮುಗಿದಿದೆ. ಒಮ್ಮೆ ಶಫಲ್ ಮಾಡಿ. ಇನ್ನು ಬರ್ಬೇಕಾ? ಕೊಡಿ, ಇದ್ದೀಚೆ ಕೊಡಿ. ಒಮ್ಮೆ ಶಫಲ್ ಆಗಲಿ. ಎಲ್ಲನೂ ಕ್ಲಿಯರ್ ಆಗಿ ಮಿಕ್ಸಿಂಗ್ ಆಗಲೇಬೇಕು. ಯಾರ ಬಹುಮಾನಗಳು ಎಲ್ಲಿದೆ ಅಂತ ಗೊತ್ತಿಲ್ಲ. ಸುಮಾರು 20 ಬಹುಮಾನಗಳಲ್ಲ ಬ್ರದರ್? 20 ಆಯ್ತು, ಇನ್ನು 30. ಓಕೆ, ಶಫಲ್ ಸಾಕು. ಬನ್ನಿ ಸರ್, ಇಂಚು ಬೆಲೆ. ಟ್ರೇ ತಗೊಳ್ಳಿ ಸರ್. ನೀವು ಕೂಡ ಒಮ್ಮೆ ಶಫಲ್ ಮಾಡಿ. ಮಾಡಿದ್ರಲ್ಲ? ಎಸ್ ಸರ್, ಹಾಕಿ. 5 ಕಾಯಿನ್ಗಳು, 20 ಬಹುಮಾನಗಳು ಇವಾಗ ಸಿಕ್ಕಿದೆ. 1, 2, 3, ಹಿಡ್ಕೊಳ್ಳಿ, 4, 5 ಕಾಯಿನ್ಸ್ಗಳು ಮತ್ತೆ ಇಲ್ಲಿದೆ. ಮೊದಲ ಸಂಖ್ಯೆ B9532. 9532. ಓಕೆ, ಎಸ್, 9532. ಸೆಕೆಂಡ್ ನಂಬರ್ B4426. B4426. ಎಸ್. ಮತ್ತೊಂದು ನಂಬರ್ ನೋಡಿ, B3206. 3206. ಎಸ್ ಎಸ್ ಎಸ್, ಓಕೆ. ಮತ್ತೊಂದು ನಂಬರ್ B11559. 11559. 11559. ಓಕೆ ನೋಡಿ. ಮತ್ತೊಂದು ನಂಬರ್ B86333. B8633. ಓಕೆ, ಎಸ್, ಥ್ಯಾಂಕ್ ಯು. ಇಲ್ಲಿಗೆ ಸುಮಾರು 25. ಇನ್ನು 25 ಬಹುಮಾನಗಳಿದೆ. ಎಸ್, ಮತ್ತೊಮ್ಮೆ ಸರ್ ಬನ್ನಿ. ಓಕೆ, ಟ್ರೇ ತನ್ನಿ. 30 ಬಹುಮಾನಗಳಿಗಾಗಿ ಇನ್ನು 5 ಕಾಯಿನ್ಸ್ಗಳು. 1, 2, 3, 4. ಈ ಕಾರ್ಯಕ್ರಮ ಡ್ರಾ ಆದ ಕೂಡಲೇ ಅತಿಥಿಗಳಿಗೆ ಸ್ಮರಣಿಕೆ ಜೊತೆಗೆ ಧನ್ಯವಾದದೊಂದಿಗೆ ಕಾರ್ಯಕ್ರಮ ಮುಗಿಲಿಕ್ಕಿದೆ. ಸೊ ಸ್ವಲ್ಪ ಹೊತ್ತು ನಮ್ಮ ಜೊತೆಗೆ ಸಹಕಾರ ಕೊಡಬೇಕು. ಜೊತೆಗೆ ಉಪಹಾರ ಇದೆ, ಎಲ್ರಿಗೂ ಉಪಹಾರದ ವ್ಯವಸ್ಥೆ ಇದೆ. ನೋಡಿ, 26 ಬಹುಮಾನದ ಸಂಖ್ಯೆ. 26ನೇಯ ಬಹುಮಾನ B1124. B1124. ಎಸ್, ಓಕೆ. ಮತ್ತೊಂದು ಸಂಖ್ಯೆ ನೋಡಿ, B7270. 7270. ಓಕೆ. ಸೊ ಮತ್ತೊಂದು ಸಂಖ್ಯೆ B2656. 2656. ಓಕೆ. ಇನ್ನೊಂದು B1934. B1934. ಓಕೆ. 30ನೇಯ ಬಹುಮಾನ ಇನ್ನು ಕೇವಲ 20 ಬಾಕಿ. B13404. 13404. ಎಸ್, ಇಲ್ಲಿಗೆ 30 ಬಹುಮಾನಗಳು ಆಗಿದೆ. ಸರ್ ತಾವು ತೆಗೀರಿ, ಆಮೇಲೆ ಫುಲ್ ಶಫಲ್ ಮಾಡಿ. ಕ್ಯಾಮರಾ ನೋಡಿ, ಸ್ಮೈಲ್ ಮಾಡಿ, ಕಾಯಿನ್ಗಳನ್ನು ತೆಗೀರಿ. ಅಂದರೆ ಮತ್ತೊಬ್ಬರ ಮನಸ್ಸಿಗೆ ಖುಷಿಯನ್ನು ಕೊಡುವಂಥ ಸಂಗತಿ ಇದು. ಚಿನ್ನದ ಒಂದು ರಿಂಗನ್ನು ಕೊಡ್ತಾ ಇದ್ದೀವಿ. 3. ಸೊ ಇನ್ನೊಂದು ಕಾಯಿನ್. ಅಲ್ಲಿಗೆ 35 ಡ್ರಾಗಳ ಮುಕ್ತಾಯ, ಮತ್ತೆ ಕೇವಲ 15. ಸೊ ನೋಡಿ, ಫಸ್ಟ್ ನಂಬರ್ B1295. B1295. ಓಕೆ. ಸೊ ನಂತರ B1971. 1971. ಓಕೆ, ಎಸ್, 1971 ಆಗಿದೆ. ಆಮೇಲೆ B6791. 6791. ಎಲ್ಲ ಚೆಕ್ ಮಾಡ್ಕೊಳ್ಳಿ ಇಲ್ಲಿದ್ದವರು ಕೂಡ. ಎಸ್, ಥ್ಯಾಂಕ್ ಯು. ಸೊ ಮತ್ತೆ B5263. 5263. ಎಸ್, ಓಕೆ, ಥ್ಯಾಂಕ್ ಯು.
ಇದು 35ನೇ ಡ್ರಾ ಬಿ 2730. ಓಕೆ, 2730. ಸರ್ ನೀವು ಓಕೆ, ನೀವಿಬ್ರು ಆದ ನಂತರ ಮತ್ತೆ ಹೊರಗಿನಿಂದ ನಮ್ಮ ಅತಿಥಿಗಳಿದ್ದಾರೆ ನೋಡಿ, ನೀವುಗಳು ಬಂದು ಡ್ರಾವನ್ನು ತೆಗಿಬೇಕು. ಲಾಸ್ಟ್ ಎಸ್, ಇಲ್ಲಿಯ ಪ್ರಖ್ಯಾತ ಯೂಟ್ಯೂಬರ್ ಆಗಿರತಕ್ಕಂತಹ ಹಳ್ಳಿಮನೆ ಹಳ್ಳಿಮನೆ ಅವರು ಆಗಮಿಸಿದ್ದಾರೆ. ಎಲ್ಲಿದ್ದಾರೆ? ಸೊ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ಕೊಳ್ತಾ ಇದ್ದೇವೆ ಕಾರ್ಯಕ್ರಮಕ್ಕೆ. ಸೊ ಮೇಡಮ್, ನಿಮ್ಮನ್ನು ಯಾಕೆ ಗುರುತಿಸ್ಕೊಳ್ತಾ ಇದ್ದೇವೆ ಅಂತ ಹೇಳಿದ್ರೆ ಸಾಕಷ್ಟು ವಿಚಾರಗಳನ್ನ ಓಕೆ ಅಲ್ಲಿದ್ದಾರೆ. ಒಂದು ಜೋರದ ಚಪ್ಪಾಳೆ ಮೂಲಕ ಅವರಿಗೆ ಸ್ವಾಗತವನ್ನು ಬಯಸ್ಕೊಳ್ಬೇಕು ಇವತ್ತಿನ ಕಾರ್ಯಕ್ರಮಕ್ಕೆ. ಅವರ ಅಮ್ಮ ಕೂಡ ಇದ್ದಾರೆ. ಮೇಡಮ್ ಬನ್ನಿ, ಫ್ರೆಂಡ್ ಬನ್ನಿ. ಅತಿಥಿಗಳು 2 ಜನ ಆದ ನಂತರ ತಾವುಗಳು ಕೂಡ ಇವತ್ತಿನ ಡ್ರಾವನ್ನು ನಡೆಸಿಕೊಡಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಬನ್ನಿ, ಒಂದು ಜೋರದ ಚಪ್ಪಾಳೆ ಬರಲಿ. ಅವರಿಗೆ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ಕೊಳ್ತಾ ಇದ್ದೇವೆ. ಎಸ್, ಆಯ್ತಾ? ಟ್ರೇ ಕೊಡಿ ಮೇಡಮ್. ತಾವಲ್ಲಿ ಆಸೀನರಾಗಬೇಕಂತ ವಿನಂತಿ ಮಾಡಿಕೊಳ್ತೇನೆ. ಫ್ರಂಟ್ ಅಲ್ಲಿ ಬನ್ನಿ ಪ್ಲೀಸ್. ಸರ್ ಬನ್ನಿ, ಕಾಯಿನ್ ತೆಗೀರಿ, ನೀವು ತೆಗೀರಿ. ಎಸ್ ಬನ್ನಿ, ತೊಂದರೆ ಇಲ್ಲ, ವೇದಿಕೆ ಬನ್ನಿ ಮೇಡಮ್, ಬನ್ನಿ. ಜೋರ ಚಪ್ಪಾಳೆಯ ಮೂಲಕ ಹಳ್ಳಿ ಮನೆ ಅನ್ನುವಂತಹ ಚಾನೆಲ್ನ ಮೂಲಕ ಪ್ರಸಿದ್ಧಿಯನ್ನು ಪಡೆದುಕೊಂಡಿದ್ದಾರೆ ಮೇಡಮ್. ಬನ್ನಿ ಆಸೀನರಾಗಿ. ಅವರಿಗೆ ಎಲ್ಲರ ಪರವಾಗಿ ಬ್ರೈಟ್ ಬಾರ್ ಸಂಸ್ಥೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದೇವೆ. ಸೊ 3 4 ಸರ್ ಎದುರು ನೋಡಿಕೆ ತೆಗೀರಿ ಕೆಳಗೆ. ಓಕೆ, 5. ಸೊ 5 ಕಾಯಿನ್ಗಳು. ಇಲ್ಲಿ 40 ಡ್ರಾಗಳು ನಡೆದಿದೆ. ಈ 36ನೇಯ ವಿಜೇತರು ಯಾರು ಅಂತ ಹೇಳಿದ್ರೆ ಬಿ 10632. ಬಿ 10632. ಓಕೆ, ಎಸ್ ಬ್ರದರ್, ಡನ್. 36 30. ಸೊ ಇದಾದ ಬಳಿಕ ಮುಂದಿನ ಸಂಖ್ಯೆ ನೋಡಿ, 4881. ಸಾರಿ, ಬಿ ಕರೆಕ್ಟ್, ಬಿ 4881. ಬಿ 4881. ಓಕೆ, ಎಸ್ 37 ಆಗಿದೆ. 38ನೇಯ ಡ್ರಾ ಬಿ 10026. 10026. ಓಕೆ, ಥ್ಯಾಂಕ್ ಯು. ಎಸ್ ಬನ್ಲೆ. ಓಕೆ ಮೇಡಮ್, ನಿಮ್ಮ ಹೆಸರು? ಎಸ್, ಗ್ರಹಶ್ಯ ಅವರಿಗೆ ಒಂದು ಶಾಲನ್ನು ಹೊದಿಸಿ ಸ್ವಾಗತವನ್ನು ಮಾಡಬೇಕು ಎಂದು ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಚಪ್ಪಾಳೆಯೊಂದಿಗೆ ಸ್ವಾಗತ. ಎಸ್, ಇಲ್ಲಿ ಮತ್ತೊಂದು ಸಂಖ್ಯೆ ಬಿ 1083. ಬಿ 1083. ಓಕೆ, ಎಸ್, ಥ್ಯಾಂಕ್ ಯು. ಮತ್ತೊಂದು ಸಂಖ್ಯೆ ನೋಡಿ, 40ನೇಯ ಡ್ರಾ, ಇನ್ನು ಕೇವಲ 10. ಬಿ 17295. 17295. 17295. ಓಕೆ, ಥ್ಯಾಂಕ್ ಯು ಬ್ರೋ. ಏತಂಡೆ ನಲ್ಪಾಂಡ 40 ಆಗಿದೆ. ಓಕೆ, ಸ್ಮರಣಿಕೆಯನ್ನ ವಿತರಣೆ ಮಾಡಿ ಕೆಲವು ಅತಿಥಿಗಳಿಗೆ ಧನ್ಯವಾದವನ್ನು ಸಲ್ಲಿಸಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಬ್ರದರ್ ಬನ್ನಿ. ಎಸ್ ಸರ್, ಸ್ಮರಣಿಕೆ. ಓಕೆ, ನಮ್ಮ ಅತಿಥಿಗಳಿಗೆ ಸ್ಮರಣಿಕೆಯನ್ನು ನೀಡಿ ಗೌರವವನ್ನು ಸಲ್ಲಿಸಿ ಅಭಿನಂದನೆಯನ್ನು ಸಲ್ಲಿಸುವುದರ ಮೂಲಕ ಅವರಿಗೆ ಬೀಳ್ಕೊಡುಗೆಯನ್ನು ಸಲ್ಲಿಸಬೇಕು. ಇಲ್ಲಿ ಇವಾಗ 40 ಡ್ರಾಗಳಾಗಿದೆ. ಯಾರೆಲ್ಲ ಇಲ್ಲಿ ಯಾರಾದರೂ ನಂಬರ್ಗಳಿದೆಯಾ? ಇಷ್ಟು ಹೇಳಿರೋ ನಂಬರಲ್ಲಿ ಇಲ್ಲಿ ಯಾರಾದರೂ ಇದ್ದೀರಾ? ಕಾರ್ಯಕ್ರಮ ಮುಗಿದ ಬಳಿಕ ಉಪಹಾರ ಇದೆ, ಎಲ್ಲ ಕೂಡ ಫುಡ್ ಮಾಡಿ ಮನೆಗೆ ಹೋಗಬೇಕು. ಇನ್ನಷ್ಟು ಜನರು ಬ್ರೈಟ್ ಭಾರತ ಸಂಸ್ಥೆಯ ಜೊತೆಗೆ ಭಾಗಿಗಳಾಗೋದಕ್ಕೆ ನಾವೆಲ್ಲ ಸಹಕಾರವನ್ನು ಕೊಡಬೇಕು ಎಂದು ಕೇಳಿಕೊಳ್ತಾ ಇದ್ದೇವೆ. ಗೃಹಶ್ರೀ ಅವರ ಅಮ್ಮ ಕೂಡ ಇದ್ದಾರೆ. ಮೇಡಮ್ ಫ್ರಂಟ್ ಬನ್ನಿ. ಮೇಡಮ್ ತಾವು ಬನ್ನಿ, ಮಗಳಿಗೆ ಒಳ್ಳೆ ಸಪೋರ್ಟನ್ನು ಕೊಡ್ತಾ ಇರ್ತೀರಿ. ಸೊ ನಾವು ಮಗಳ ಜೊತೆ ಮಾಡ್ತಕ್ಕಂತಹ ಎಲ್ಲ ಹಳ್ಳಿ ಸಂಬಂಧಿತ ಅಥವಾ ಮನೆಗೆ ಸಂಬಂಧಿತ ವಿಡಿಯೋಗಳನ್ನು ನೋಡ್ತಾ ಇರ್ತೇವೆ. ಸೊ ಒಳ್ಳೇದಾಗ್ಲಿ ನಿಮಗೂ ಕೂಡ. ಒಂದು ಮನೆ ಮಗಳು ಬೆಳಿಬೇಕಂದ್ರೆ ಮನೆ ತಾಯಿಯ ಸಪೋರ್ಟ್ ಕೂಡ ತುಂಬಾನೇ ಬೇಕಾಗುತ್ತೆ ಜೀವನದಲ್ಲಿ. ಅದನ್ನ ನಿಮ್ಮ ಮಗಳ ಜೊತೆಗೆ ನಿಂತು ನೀವು ಸಹಕಾರವನ್ನು ಕೊಡ್ತಾ ಇದ್ದೀರಿ. ಸೊ ಬನ್ನಿ ಫ್ರಂಟಿಗೆ. ಸೊ ಬನ್ನಿ, ಡ್ರಾ ಕಂಟಿನ್ಯೂ ಮಾಡುವ. ಸೊ 41ನೇಯ ಡ್ರಾ ಅದ ಬ್ರೋ. ಮೇಡಮ್, ಕೊನೆಯ 5 ಡ್ರಾಗಳನ್ನು ತಾವು ಮಾಡಬೇಕು. ಸರ್ ಬನ್ನಿ, ಬನ್ನಿ, ಡ್ರಾ ಮುಗಿಸಿ. ಓಕೆ, ಸೊ 41ನೇಯ ಡ್ರಾ. ಟ್ರೇ ಇಲ್ಲಿ ಅವತ್ತು ಕುಡಂಜಾವಡು ಅಮೂಲ್
ಸೊ ಎಸ್ಪೆಷಲಿ ಇವತ್ತು ರಾಷ್ಟ್ರದಾದ್ಯಂತ ಕುಳಿತು ವಿದೇಶದಲ್ಲೂ ಕುಳಿತು ಮೇಡಮ್ ಅವ್ರನ್ನ ಒಂದು ಆಸನ ಕೊಟ್ಟುಬಿಡಿ ಅವರಿಗೆ. ಮೇಡಮ್ ಬನ್ನಿ, ಮೇಡಮ್ ಇಲ್ಲಿ ಫ್ರಂಟ್ ಬನ್ನಿ. ಬ್ರೆಡ್ ಭಾರತ್, ಓಕೆ. ಸೊ 41ನೇ ಡ್ರಾ ತಾವು ಮಾಡಬೇಕು. ಇವರು ಇವತ್ತಲ್ಲ, ನಮ್ಮ ಜೊತೆಗೆ ತಿಂಗಳ ಡ್ರಾದಲ್ಲೂ ಕೂಡ ಇರತಕ್ಕಂತಹ ವ್ಯಕ್ತಿತ್ವ. ಇದನ್ನ ಅಂಟಿದೆ ಇಲ್ಲಿ, ಎಸ್, ಓಕೆ ಸರ್. ನಿಮಗೆ ಗೊತ್ತಿದೆ ಡ್ರಾ ಹೇಗೆ ನಡೆಸಬೇಕು ಅಂತ. ಫ್ರಂಟ್ ನೋಡಿ, ಫುಲ್ ಶಫಲ್ ಮಾಡಿ ಒಂದ್ಸಲ, ಅಲ್ಲ ಒಮ್ಮೆ ಅದನ್ನು ಹಾಕಿ ಶಫಲ್ ಮಾಡಿ. ಓಕೆ, 5 ಕಾಯಿನ್ಗಳನ್ನ ತುಂಬಾ ಜನ ಇದ್ದಾಗ ಕನ್ಫ್ಯೂಸ್ ಆಗುತ್ತೆ, ಪೋಡಿಗೆಲ್ಲ ಹಾಕೊಂಡು. 1 2, ಅರೆ ಪೊಡಿಗಿಜ್ಜಿ, ಪೊಡಿ ಕಮ್ಮಿ ಅವರಿಗೆ. 3 4 5, ಓಕೆ 40 ಸರ್ ಇಟ್ಕೊಳ್ಳಿ. 45 ಡ್ರಾಗಳು ನನ್ನ ಕೈಯಲ್ಲಿದೆ, ಅಂದ್ರೆ 40 ಆಲ್ರೆಡಿ ಆಗಿದೆ ನೋಡಿ. 41ನೇ ಡ್ರಾ B8995, B8995 ಬ್ರದರ್, ಓಕೆ ಓಕೆ ಫೈನ್, 8995, ಓಕೆ. ನಂತರದ ಒಂದು ಕಾಯಿನ್ ನೋಡಿ, B3005, 3005, ಓಕೆ 42 ಡನ್. 43 B16122, B16122, ಓಕೆ ಎಸ್, ಥ್ಯಾಂಕ್ ಯು. ಹಾಗೇನೆ 44, ಎಸ್ 44 B13100, 13100, ಓಕೆ ಎಸ್. ಲಾಸ್ಟ್ 45ರಲ್ಲಿದೆ ಇವಾಗ, B15639 ನೋಡಿ, 15639, 15639, ಓಕೆ ಎಸ್. ಮೇಡಮ್ ಬನ್ನಿ, ಎಸ್ ಓಕೆ. 3 ಕಾಯಿನ್ಸ್ಗಳನ್ನ ಮೇಡಮ್ ಗೃಹಶಿವನಿ ತಾವು ತೆಗಿಬೇಕು. ನಂತರ 2 ಜನ ಅಲ್ಲಿ ರೆಡಿ ಮಾಡಿದ್ದೀರಿ, ಯಾರಿಂದ ಯಾರು ಬೇಕಾದ್ರೂ ಬರ್ಬೋದು ಇದು, ಓಕೆ. ಸೊ ಪುತ್ತೂರಿನವರೇ ಸಾಕಷ್ಟು ವಿಡಿಯೋಸ್ಗಳ ಮೂಲಕ ಗುರುತಿಸಿಕೊಂಡಿರ್ತಕ್ಕಂಥವರು, ಹಳ್ಳಿಯ ವಿಚಾರಗಳನ್ನ ಎಲ್ಲೆಲ್ಲಂದರಲ್ಲಿ ಪಸರಿಸ್ತಾ ಇರ್ತಾರೆ. ಮನೆಯಲ್ಲೇ ನಿಂತು ನಾನು ಲೋಕಕ್ಕೆ ಪರಿಚಯ ಆಗಬಹುದು, ವೇದಿಕೆಗಳು ಮತ್ತೊಬ್ಬರು ಕೊಡಬೇಕಾಗಿಲ್ಲ, ನನ್ನ ವೇದಿಕೆ ನಾನೇ ಸೃಷ್ಟಿ ಮಾಡಿಕೊಳ್ತೇನೆ ಅಂತ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಂಡಿರ್ತಕ್ಕಂಥವರು. ಸೊ ಎಲ್ರಿಗೆಲ್ಲ ವೇದಿಕೆ ಸಿಗಲ್ಲ, ಕೆಲವೊಮ್ಮೆ ನಾವೇ ವೇದಿಕೆಗಳನ್ನು ಸೃಷ್ಟಿ ಮಾಡಿಕೊಳ್ಬೇಕಾಗುತ್ತೆ. ಅದರಲ್ಲಿ ಹಳ್ಳಿ ಮನೆ ಯೂಟ್ಯೂಬ್ ಚಾನೆಲ್ಗಳ ಮೂಲಕ ಗಮನವನ್ನು ಸೆಳೆದಿರತಕ್ಕಂಥ ಗೃಹಸ್ಥಿ ಅವರು. ಸೊ 3 ಕಾಯಿನ್ಗಳ ಡ್ರಾವನ್ನು ನಡೆಸಿಕೊಡ್ಬೇಕು ಮೇಡಮ್ ತಾವು. ಎಸ್, ನೀವು ಫ್ರಂಟ್ ಬನ್ನಿ ಸ್ವಲ್ಪ. ಮೇಡಮ್ ಫ್ರಂಟ್ ನೋಡಿ, 3 ಕಾಯಿನ್ಗಳು ಒಂದೊಂದರಂತೆ ತೆಗೀರಿ. ಒಂದು ಮನೆಗೆ ಚಿನ್ನವನ್ನೇ ಕಳಿಸಿಕೊಡ್ತಾ ಇದ್ದೀರಿ. ಸೊ ಹಾಗೆ ನಿಮ್ಮನ್ನ ಯಾರು ಕೂಡ ಮರೀಲಿಕ್ಕಿಲ್ಲ ಆ 3 ಜನ, ಯಾಕೆಂದ್ರೆ ನನ್ನ ಮನೆಗೆ ಚಿನ್ನವನ್ನ ಗೃಹಸ್ಥಿ ಅವರು ಕಳಿಸಿಕೊಟ್ಟಿದ್ದಾರೆ ಅಂತ ಹೇಳೋ ಕಾರಣಕ್ಕೆ. 1 ಕಾಯಿನ್, 1 ಹಾಕಿ, ಓಕೆ. ಇನ್ನೊಂದು, ಓಕೆ 2, ಓಕೆ 3, ಓಕೆ ಮೇಡಮ್, ಥ್ಯಾಂಕ್ ಯು ಸರ್. ಇಟ್ಕೊಳ್ಳಿ. ನೋಡ ಫಸ್ಟ್ ವಿನ್ನರ್ ಯಾರು ಅಂತ ನೋಡೋಣ. B8051, B8051, ಓಕೆ 8051. ಹಾಗೆ ಮತ್ತೆ ನೋಡಿ 47ನೆಯ ಡ್ರಾ B4751, 4751. ನನಗೆ ಅವರು ಹೀಗೆ ಮಾಡಿದ್ರೆ ಮಾತ್ರ ಒಂದು ಖುಷಿ ಬೇರೆ. ನಮ್ಮ ಅಲ್ಲ ಹೆಸರಂತ ಇವ್ರದ್ದು ಹಳ್ಳಿ ಮನೆಯಲ್ಲ, ಅವರು ಅಮೀನ್, ಓಕೆ ನಮ್ಮ ಅಮೀನ್ ಅವರು. ಸೊ B16378, 16378 ಬ್ರದರ್, ಓಕೆ ಎಸ್ ಡನ್. ಇಲ್ಲಿಗೆ 48 ಮುಗಿದಿದೆ, ಕೊನೆಯ 2 ಬಾಕಿ ಉಳಿದಿದೆ. ಸರ್ ಬನ್ನಿ ಪ್ಲೀಸ್. ಸರ್ ನಿಮ್ಮ ಹೆಸರು? ಮುಜಮ್ಮಿಲ್ ಅವರು, ಓಕೆ. ಡ್ರಾ ಬಂದಿದೆ ಈ ಹಿಂದೆ ಯಾವ್ದಾದ್ರು ನಿಮಗೆ? ಓಕೆ, ದುಬೈಯಿಂದ ಬಂದಿದ್ದೀರಾ ನೋಡಿ. ದುಬೈಯಿಂದ ಬಂದು ಡೈರೆಕ್ಟ್ ಆಗಿ ಭಾರತವನ್ನ ಬ್ರೈಟ್ ಮಾಡೋದಕ್ಕೆ, ಬ್ರೈಟ್ ಭಾರತ ಬೇಕು ಅಂತ ಹೇಳಿ ನಮ್ಮ ಜೊತೆಗೆ ಬಂದಿದ್ದೀರಿ. ಸರ್ ವೆಲ್ಕಮ್. ಎಲ್ಲೇ ಇರಿ, ಎಲ್ಲೇ ದೂರದಲ್ಲಿ ಹೋಗಿ ನಾವು ದುಡಿದ್ರು ಕೂಡ ನಮ್ಮ ಹೊಟ್ಟೆಪಾಡಿಗಾಗಿ, ಅಲ್ಲಿದ್ರು ಕೂಡ ಇಲ್ಲಿಯ ಒಂದು ಸಂಸ್ಥೆಯ ಬಗ್ಗೆ ಒಂದು ಪ್ರೀತಿ ಇಟ್ಕೊಂಡು ಬಂದು ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಸೊ ನಿಮಗೆ ದೇವರ ಆಶೀರ್ವಾದ ಇರಲಿ ಸರ್. ಥ್ಯಾಂಕ್ ಯು ಸೋ ಮಚ್. ದೊಡ್ಡ ಅವಕಾಶ, ಒಂದು ಮನೆಗೆ ದುಬೈಯಿಂದ ಡೈರೆಕ್ಟ್ ಬಂದು ಇಂಡಿಯಾಗೆ ಬಂದಿದ್ದೀರಿ, ಪುತ್ತೂರಿಗೆ ಬಂದಿದ್ದೀರಿ, ಒಂದು ಮನೆಗೆ ಚಿನ್ನವನ್ನು ಕೂಡ ಕಳಿಸ್ಕೊಡ್ತಾ ಇದ್ದೀರಿ. ಸೊ ಬನ್ನಿ ಒಂದು ಕಾಯಿನ್ ತೆಗೀರಿ ಸರ್. ಸೊ ಮುಜಾಮಿಲ್ ಅವರು, ಎಸ್ ಮುಜಮಿಲ್ ಅವರು, ಓಕೆ. ಒಂದು ಶಫಲ್ ಮಾಡಿ 1 ಕಾಯಿನ್ ತೆಗೆದು ನನ್ನ ಕೈಯಲ್ಲಿ ಕೊಡಿ. ಸೊ 1 ಕಾಯಿನ್, ಓಕೆ. ಸೊ ತಾವು ಕೂಡ ಜಾಯ್ನ್ ಆಗಿದ್ದೀರಾ? ಇದರಲ್ಲಿ ಜಾಯ್ನ್ ಆಗಿದ್ದೀರಾ ಬ್ರೈಟ್ ಭಾರತದಲ್ಲಿ?
ಇದ್ದೀರಾ? ಓಕೆ ಓಕೆ ಫೈನ್. ನೋಡಿ, ಮುಜಾಮಿಲ್ ಅವರು ಆಯ್ಕೆ ಮಾಡಿರುವ 49ನೆಯ ಡ್ರಾ ಯಾರಿಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಬಿ 5876. ಓಕೆ, ಎಸ್ ಡನ್ ಸರ್, ನಿಮಗೆ ಥ್ಯಾಂಕ್ ಯು. ಇನ್ನೊಬ್ಬರಿದ್ದಾರಾ ಸರ್? ನಿಮ್ದು ಒಂದು ಸಾಕು, ಇನ್ನೊಬ್ಬರನ್ನು ಕರಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನೀವಾ ಬಲೆ ತುಲೆಲ್ಲ ಆರೆ ಲಕ್ಕದಂತ ಕುಸಿಟ್ಟಿಲ್ಲ ಒಂಜಿ ಸರ್ತಿ ಎಲ್ಲ ಕಾಯಿನ್ ತೆಪ್ಪೋಡು ಬಂದು ಬಲೆ ಸರ್ ಇರ್ನ ಸ್ಮೈಲ್ ಪೊರ್ಲುಂಡು. ಇನಿ ಜಾಯಿನ್ ಅಣ್ಣ, ಇನಿ ಜಾಯಿನ್ ಆದ ಒಲ್ಲ ನೀರಿಗೆ ತಿಕ್ಕೊಂಡ ಬನ್ನಗನೆ ತಿಳಿತಂದಿಲ್ಲಾರ ಫೋನಾಗೆ ಎತ್ತಿ ಕುಸಿಟಿ ಪಾರೀರು ಬಲೆ ಪ್ಲೀಸ್ ಸರ್, ಬಲೆ ಪ್ಲೀಸ್. ಇರ್ನ ಪುದರ್ ಸರ್, ಹೆಸರೆಂತ ನಿಮ್ದು? ಓಕೆ, ರಿಟೈರ್ಡ್ ಟ್ಯಾಕ್ಸ್ ಆಫೀಸರ್ ಕೂಡ ನಮ್ಮ ಸಂಸ್ಥೆ ಜೊತೆ ಜಾಯಿನ್ ಆಗಿದ್ದಾರೆ, ಮಲ್ಲೇಶ್ ಅಂತ ಅವರ ಹೆಸರು. ಓಕೆ ಓಕೆ, ಇಮೇರ್ ವಿನ್ ಆಪೇರಾಂದಿನಿ ಎರಡು ಕೈ ಮಿತ್ ದೇರ್ತು ತಂಜಿ ಸರ್ ಎದುರು ಕಾಯಿನ್ ತಿಪ್ಪಲೆ ಸರ್. ಕೊನೆಯ ಡ್ರಾವನ್ನ ಮಲ್ಲೇಶ್ ಅವರು ಯಾರ ಮನೆಗೆ ಕಳಿಸಿಕೊಡ್ತಾ ಇದ್ದಾರೆ ಅಂತ ಹೇಳುವಂಥದ್ದನ್ನು ನೋಡೋಣ. ಅಂತಿಮವಾಗಿರುವಂತಹ ಕಾಯಿನ್ 52ನೆಯ ಡ್ರಾ ಇದು. ಬಿ 16212 ಬಿ 16212 ಎಸ್. ಓಕೆ, ಇಲ್ಲಿಗೆ 50 ಡ್ರಾಗಳು ಮುಕ್ತಾಯವಾಗಿದೆ. ನಿಮಗೂ ಧನ್ಯವಾದಗಳು ಸರ್, ಭಾಗವಹಿಸಿರುವಂತಹ ಹಾಗೆ ಡ್ರಾ ವಿಜೇತರನ್ನು ಆಯ್ಕೆ ಮಾಡಿಕೊಟ್ಟಿರುವಂತಹ ಎಲ್ಲರಿಗೂ ಧನ್ಯವಾದಗಳು. ಯಾರು ಹೋಗಬೇಡಿ, ಎಲ್ಲ ಉಪಹಾರದ ವ್ಯವಸ್ಥೆಗಳು ಬಾಕಿ ಇದೆ. ದಯವಿಟ್ಟು ಎಲ್ಲ ಕೂಡ ಉಪಹಾರವನ್ನು ಸ್ವೀಕಾರ ಮಾಡಿಕೊಳ್ಬೇಕು. ಸ್ಮರಣಿಕೆಯನ್ನ ಎಲ್ಲ ಅತಿಥಿಗಳಿಗೆ ವಿತರಣೆಯನ್ನ ಮಾಡಬೇಕು. ಜೊತೆಗೆ ವೋಟ್ ಆಫ್ ಥ್ಯಾಂಕ್ ಅಜರ್ ಅವರು ಬಂದು ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸೊ ಬಲೆ ಸ್ಮರಣಿಕೆ ಮಾತ್ರೆಗಳಿಗೆ ಕೊರತು ಬಿಡಲಿ. ಸೊ ಬಹಳ ವಿಶೇಷವಾದ ಕಾರ್ಯಕ್ರಮದಲ್ಲಿ ಇವತ್ತು ಆಗಮಿಸಿ ಕಾರ್ಯಕ್ರಮವನ್ನು ಅಂದಗಾಣಿಸಿ ಎಲ್ಲ ಅತಿಥಿಗಳು ಬಂದು ಆಗಮಿಸಿ ನಮ್ಮ ಜೊತೆಗೆ ಸಂಪೂರ್ಣವಾಗಿ ಭಾಗಿಗಳಾಗಿದ್ದೀರಿ. ಪ್ರಮೋಟರ್ಸ್ ಎಲ್ಲ ನಿಲ್ಲಿ ಹೋಗಬೇಡಿ, ಫೋಟೋ ಸೆಷನ್ ನಡೀಲಿಕ್ಕಿದೆ. ಆಮೇಲೆ ಪ್ರತಿಯೊಬ್ಬ ಅತಿಥಿಗಳಿಗೆ ವೇದಿಕೆಯನ್ನು ಬಳಸಿಕೊಂಡಿರುವಂತಹ ಎಲ್ಲರಿಗೂ ಕೂಡ ವಿಶೇಷವಾದ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ದೀವಿ ಸಂದರ್ಭದಲ್ಲಿ. ಎಸ್ಪೆಷಲ್ ಆಗಿ ನಮ್ಮ ಕ್ಯಾಮರಾದಲ್ಲಿ ಸಾಥ್ಕೊಂಡಿರ್ತಕ್ಕಂಥ 3 ಚಾನೆಲ್ಗಳು DTV ಕನ್ನಡ, ಝೂಮ್ ಟಿವಿ, zoom.in, ಸುದ್ದಿ ನ್ಯೂಸ್ ಪುತ್ತೂರು, ನಿಮಗೂ ಧನ್ಯವಾದಗಳು. ಪತ್ರಿಕಾ ಮಾಧ್ಯಮದ ಮಿತ್ರರಿದ್ದಾರೆ, ಅವರಿಗೂ ಧನ್ಯವಾದಗಳು. ವಿಶೇಷವಾಗಿ ಬೌನ್ಸರ್ಗಳು ನಮ್ಮ ಜೊತೆಗೆ ಸಹಕಾರ ಕೊಟ್ಟಿದ್ದಾರೆ. ಎಲ್ಲ ಬೌನ್ಸರ್ಗಳಿಗೆ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಎಸ್, ಕುಮಾರಿ ಗೃಹಸ್ಯ ಅವರಿಗೆ ಸ್ಮರಣಿಕೆಯನ್ನು ಕೊಟ್ಟು ದೀಪಿಕಾ ಅವರು ಸೊ ಅರುಣ ಕಲಾಮಂದಿರವನ್ನು ಒದಗಿಸಿಕೊಟ್ಟಿರ್ತಕ್ಕಂತಹ ಅವರಿಗೆ ಧನ್ಯವಾದಗಳು. ಎಲ್ಲ ವೇದಿಕೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಅತಿಥಿಗಳಿಗೆ ಕೂಡ ಬನ್ನಿ, ನಮ್ಮೆಲ್ಲ ಪ್ರಮೋಟರ್ಸ್ಗಳು, ಕೋ ಪಾರ್ಟ್ನರ್ಸ್ಗಳು ಪ್ರತಿಯೊಬ್ಬ ಅತಿಥಿಗಳಿಗೆ ಕೂಡ ಸ್ಮರಣಿಕೆಯನ್ನು ನೀಡಿ ಗೌರವವನ್ನು ಸಲ್ಲಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸೊ ಮೊಮೆಂಟ್ಗಳನ್ನು ಎಸ್ ನೋಡಿ, 5153 ಸ್ಕೂಟಿ ವಿಜೇತರು ಆಗಮಿಸಿದ್ದಾರೆ. ಕಂಗ್ರಾಚುಲೇಷನ್ ಸರ್ ತಮಗೆ. ಓಕೆ ಓಕೆ ಓಕೆ, ಅಲ್ಲಿ ಹೋಗಿ ಮತ್ತೆ ಬಂದಿದ್ದಾರೆ ನೋಡಿ. ಇವರೇ ನಮ್ಮ ಇವತ್ತಿನ ವಿಜೇತರು, ಸ್ಕೂಟಿ ವಿಜೇತರಾಗಿ ಇವತ್ತು ಮತ್ತೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅಂದ್ರೆ ಸ್ಪಾಟ್ ಅಲ್ಲೇ ನಾವು ಇವತ್ತು ಸ್ಕೂಟಿಯನ್ನ ವಿತರಣೆ ಮಾಡುವಂತ ಸುಸಂದರ್ಭ ಇದು. ಸೊ ಕಂಗ್ರಾಚುಲೇಷನ್ಸ್ ತಮಗೆ. ಸೊ ಎಸ್ಪೆಷಲಿ ಇವತ್ತು ಬಹಳ ಸುಂದರವಾಗಿರುವಂತಹ ಸೆಕ್ಯೂರಿಟಿಯನ್ನು ನಮಗೆ ಒದಗಿಸಿಕೊಟ್ಟಿರ್ತಕ್ಕಂತಹ ಬೌನ್ಸರ್ ಟೀಮ್ ನಮ್ಮ ಜೊತೆಗಿದೆ. ಎಸ್, ಬ್ಲ್ಯಾಕ್ ರಾಕ್ಸ್ ಮಂಗಳೂರು, ರೈಟ್? ಅದೇ ಎಸ್, ಒಂದು ದೊಡ್ಡ ಚಪ್ಪಾಳೆ ಅವರಿಗೆ ಕೊಡಬೇಕು. ನಮ್ಮ ಯಾವುದೇ ಕಾರ್ಯಕ್ರಮಕ್ಕೂ ಕೂಡ ಬ್ಲ್ಯಾಕ್ ರಾಕ್ಸ್ ಮಂಗಳೂರು. ಸೊ ಜೊತೆಯಾಗಿ ಸಣ್ಣ ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೆರುಗು ಕೊಡೋಣ. ಒಂದು ಸ್ಟ್ಯಾಂಡರ್ಡ್ ಆಗಿರ್ತಕ್ಕಂಥ ಫೀಲ್ ಇರ್ತದೆ ನಮಗೆ. ಈ ಕಾರ್ಯಕ್ರಮವನ್ನು ಬಹಳ ನೀಟಾಗಿ ನಡ್ಸ್ಕೊಂಡು ಹೋಗೋದಕ್ಕೆ ಬ್ಲ್ಯಾಕ್ ರಾಕ್ಸ್ ಮಂಗಳೂರು ಬೌನ್ಸರ್ ಟೀಮ್ಸ್ ಕೂಡ ಸಹಕಾರ ಕೊಟ್ಟಿದೆ. ಸೊ ನಿಮಗೂ ಧನ್ಯವಾದವನ್ನು ಸಲ್ಲಿಸ್ಕೊಳ್ತಾ ಇದ್ದೀವಿ. ಸೊ ಎಲ್ಲ ಅತಿಥಿಗಳಿಗೆ ಸ್ಮರಣಿಕೆಯೊಂದಿಗೆ ಧನ್ಯವಾದವನ್ನು ಸಲ್ಲಿಸ್ಕೊಳ್ತಾ ಇದ್ದೇವೆ. ಹಾಗೆಯೇ ಮಾಧ್ಯಮ ಮಿತ್ರರುಗಳಿಗೆ, ಈ ಒಂದು ಸಭಾಂಗಣದ ವಿಚಾರವಾಗಿ ನಮಗೆ ಸಹಕಾರವನ್ನು ಮಾಡಿರ್ತಕ್ಕಂಥವರಿಗೆ, ಫುಡ್ ವಿಚಾರ ಎಲ್ಲರಿಗೂ ಕೂಡ ವಿಶೇಷವಾದ ಧನ್ಯವಾದಗಳೊಂದಿಗೆ ಬ್ರೈಟ್ ಭಾರತ ಸಂಸ್ಥೆಯ ಈ ದಿನದ BB ಗೋಲ್ಡ್ ಅಂಡ್ ಡೈಮಂಡ್ಸ್ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್, ಧನ್ಯವಾದಗಳು. ವಿಶೇಷವಾಗಿ ನಮ್ಮ ಕಾರ್ಯಕ್ರಮ ವಿಶೇಷವಾಗಿ
ನಮ್ಮ ಕಾರ್ಯಕ್ರಮ ಆರಂಭವಾಗಿನಿಂದ ಇಲ್ಲಿಯವರೆಗೆ ಅಚ್ಚುಕಟ್ಟಾಗಿ ನಮ್ಮ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದಂತಹ ನಮ್ಮ ಬ್ರೈಟ್ ಭಾರತ್ನ ಎಲ್ಲ ಡ್ರಾಗಳಲ್ಲಾಗಿರ್ಬೋದು, ಎಲ್ಲ ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ ವಿಭಿನ್ನ ರೀತಿಯಲ್ಲಿ ನಿರೂಪಣೆಯನ್ನು ಮಾಡುವಂತಹ ವಿಜೆ ವಿಖ್ಯಾತ್ರವರಿಗೆ ನಮ್ಮ ಮುಖ್ಯ ಪಾಲುದಾರರಾದಂತಹ ಅಜರ್ ಶಾ ಕುಂಬ್ರಾ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಅಜರ್ ಶಾ ಕುಂಬ್ರಾ ಇವರು ವಿಜೆ ವಿಖ್ಯಾತಿಯವರಿಗೆ ಪ್ರೀತಿಯಿಂದ ಸ್ಮರಣಿಕೆಯನ್ನು ನೀಡಿ ಗೌರವಿಸಿಕೊಳ್ಬೇಕಂತೇಳಿ ಕೇಳಿಕೊಳ್ತಾ ಇದ್ದೇವೆ. ದಯವಿಟ್ಟು ವಿಜೆ ವಿಖ್ಯಾತಿಯವರಿಗೆ ಪ್ರೀತಿಯ ಸ್ಮರಣಿಕೆ ಅಜರ್ ಶಾ ಕುಂಬ್ರಾ ಇವರಿಂದ. ನಮ್ಮ ವಿಜೆ ವಿಖ್ಯಾತಿಯವರಿಗೆ ನಮ್ಮ ಮುಖ್ಯ ಪಾಲುದಾರರಿಂದ ಶಾಲು ಮತ್ತು ಸ್ಮರಣಿಕೆಯನ್ನು ನೀಡಿ ಗೌರವಾರ್ಪಣೆ. ದಯವಿಟ್ಟು ಎಲ್ಲರೂ ಚಪ್ಪಾಳ ತಟ್ಟಬೇಕು. ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ವಿಜೆ ವಿಖ್ಯಾತ್ರವರ ಪಾಲು ಕೂಡ ಅಷ್ಟೇ ದೊಡ್ಡದಿದೆ. ಎಲ್ಲರೂ ಕೂಡ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಬೇಕು. ವಿಜೆ ವಿಖ್ಯಾತ್ರವರೇ, ಮುಂದಕ್ಕೂ ಕೂಡ ನಿಮ್ಮ ನಿರಂತರ ಬೆಂಬಲ ಬ್ರೈಟ್ ಭಾರತ್ ಜೊತೆಗಿರಲಿ ಅನ್ನುವ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ನಿರಂತರವಾಗಿ ಬ್ರೈಟ್ ಭಾರತ್ ಜೊತೆಯಾಗಿ ನಾವೆಲ್ಲರೂ ಬ್ರೈಟ್ ಆಗೋಣ ಅನ್ನುವ ಆಶಯದೊಂದಿಗೆ ಪ್ರಮೋಟರ್ಸ್ಗಳೆಲ್ಲರೂ ಇಲ್ಲಿ ಒಂದು ಫೋಟೋ ಸೆಕ್ಷನ್ ಇದೆ. ಆನಂತರ ನಾವು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಸೊ ಇಲ್ಲಿಗೆ ನಮ್ಮ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಎಲ್ಲ ಪ್ರಮೋಟರ್ಸ್ಗಳು ದಯವಿಟ್ಟು ವೇದಿಕೆಗೆ ಬರಬೇಕು. ಒಂದು ಫೋಟೋ ಸೆಕ್ಷನ್ ನಂತರ ಕಾರ್ಯಕ್ರಮ ಮುಗಿಲಿಕ್ಕಿದೆ. ಅದರ ಜೊತೆಗೆ ಚಾ ತಿಂಡಿ ವ್ಯವಸ್ಥೆ ಇದೆ. ಯಾರಾದರೂ ಚಾ ತಿಂಡಿ ಮಾಡಲಿಕ್ಕೆ ಬಾಕಿ ಇರುವವರಿದ್ರೆ ನೀವು ದಯವಿಟ್ಟು ಚಾ ತಿಂಡಿ ವ್ಯವಸ್ಥೆ ಇದೆ. ದಯವಿಟ್ಟು ಆಚೆ ಕಡೆ ಸೆಕ್ಷನ್ನಲ್ಲಿ ಚಾ ಮತ್ತು ಟಿಫಿನ್ ವ್ಯವಸ್ಥೆ ಇದೆ. ದಯವಿಟ್ಟು ಅದನ್ನು ಮಾಡ್ಕೊಳ್ಬೇಕು. ಅದೇ ರೀತಿ ಪ್ರಮೋಟರ್ಸ್ಗಳೆಲ್ಲರೂ ವೇದಿಕೆಗೆ ಬರಬೇಕಂತೇಳಿ ಕೇಳಿಕೊಳ್ತಾ ಇದ್ದೇವೆ. चार मेले